ನಿನ್ನಲ್ಲಿದ್ದ ಅಗಾಧವಾದ ಶಕ್ತಿ ನಿನ್ನ ಬಾಲ್ಯದಲ್ಲೇ ಪ್ರಕಟವಾಗಿತ್ತು. ಲೋಕ ಮೂರೂ ದಂಗಾಗಿತ್ತು ಅದಕ್ಕಾಗಿ. ಆದರೆ ನಾನು ಹಣ್ಣು ಅಂತ ಗ್ರಹಿಸಿ ಹಾರಿದ್ದು ನನ್ನ ಮುಖ ಊದಿಕೊಂಡಿತ್ತು ದೇವೇಂದ್ರನ ವಜ್ರಾಯುಧದ ಪೆಟ್ಟಿನಿಂದ. ಸುಂದರನಾಗಿದ್ದೆ ನೀನು. ಹಾಗೆಂತ ಸುಂದರ ಅಂತ ಹೆಸರಿರೋರೆಲ್ಲ ಹನುಮಂತರಲ್ಲ. ಅಲ್ಲ, ಈಗ ನೀನು ಸುಂದರ ಇಲ್ಲ ಅಂತ ಯಾರು ಹೇಳಿದ್ರು? ನಿನ್ನ ಸೌಂದರ್ಯ ಹಾಗೆ ಇದೆ. ನನ್ನ ಈ ಮುಖ ಸೌಂದರ್ಯದಿಂದಲೇ ಕೂಡಿದೆ ಅಂತ ಹೇಳುದು ನಾನು. ಅಂತ ಅಗಾಧವಾದ ಶಕ್ತಿ. ನಿನ್ನ ಶಕ್ತಿಯ ಒಂದು ಪ್ರತಾಪವನ್ನು ತಾಳ್ಲಿಕ್ಕಾಗದೆ ನಿನಗೆ ಯಾರಾದರೂ ಹೇಳಿದ್ರೆ ಆ ಶಕ್ತಿ ಉದ್ದೀಪನ ಆಗಲಿ ಅಂತ ಒಂದು ಸಿಕ್ಕಿತು. ಜಾಂಬವಂತವರು ನನ್ನ ಜೊತೆಗೆ ಇರ್ತಾರೆ ನನ್ನನ್ನು ಎಚ್ಚರಿಸಲಿಕ್ಕೆ. ಹಾಗಾಗಿ ನಿನಗೆ ಹಾರಲಿಕ್ಕೆ ಸಾಧ್ಯ ಆಯಿತು. 107 ಯೋಜನ ಅಲ್ವೇ? ಹಾಗಾದರೆ ಶಕ್ತಿಗೆ ದ್ಯೋತಕ ಯಾರು? ಅದು ಹನುಮಂತ. ಭಕ್ತಿಗೆ ಅಮ್ಮ ಒಂದು ಮಾತು ಹೇಳಿದ್ದು, ರಾಮನನ್ನು ದೇವರಾಗಿ ಸ್ವೀಕಾರ ಮಾಡು, ನಿನಗೆ ಸಕಲ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ರಾಮ ಅಂತ ಹೇಳಿದ ಒಂದು ಮಾತೆಯ ಮಾತೃವಾಕ್ಯ. ಮಾತಾ ರಾಮೋ ಮತ್ ಪಿತಾ ರಾಮೋ ಅಲ್ವಾ? ಭಕ್ತಿಗೆ ಕೂಡ ನೀನೇ ಆದರ್ಶ. ನಿಜವಾಗಿ ಭಕ್ತಿಯೇ ಶಕ್ತಿ ಅಲ್ವಾ ಸ್ವಾಮಿ? ಅದು ಒಂದು ರೂಪದಲ್ಲಿ ಹಾಗೆ ಅದರ ಮೊತ್ತವಾಗಿ ಕಾಣಿಸಿಕೊಂಡಿದ್ದಿ ನೀನು. ಲೋಕದಲ್ಲಿ ಜನರೆಲ್ಲ ನಿನ್ನನ್ನು ಶಕ್ತಿ ಆಂಜನೇಯ, ಬಾಲ ಆಂಜನೇಯ, ವೀರಾಂಜನೇಯ ಹೀಗೆ ಬಗೆ ಬಗೆಯಲ್ಲಿ ಗುರುತಿಸಿಕೊಂಡು ಅಲ್ಲಲ್ಲಿ ನಿನ್ನ ಬಗೆಗಾಗಿ ಗರಡಿಗಳನ್ನು ಕಟ್ಟಿ ಭಜನಾ ಮಂಡಳಿಯನ್ನು ಸ್ಥಾಪನೆ ಮಾಡಿ, ಅದು ನಮ್ಮ ದಕ್ಷಿಣ ಭಾಗದಲ್ಲಿ ವಿಪರೀತ ಉಂಟು. ಆಂಜನೇಯನ ನೀವು ಹೇಳಿದೊಳ್ಳೆದಾಯ್ತು. ಯಾಕೆ ಇನ್ನು ಊರು ತಿರುಗಲಿಕ್ಕೆ ಗೊತ್ತಿಲ್ಲ. ಯಾಕೆ? ಈಗಾಗಲೇ ಬೇಕಾದಷ್ಟುಂಟು. ಎಲ್ಲ ಕಡೆಯಲ್ಲಿ ಹನುಮಂತರದ್ದೇ ಮಂದಿರ ಆಯ್ತು ಅಂತ ಆದ್ರೆ ಅಲ್ವಾ? ಅಲ್ಲ, ಆಗಲ್ಲ. ಭವ್ಯವಾಗಿ ರಾಮ ಮಂದಿರ ಒಂದು ಬೇರೆ ಉಂಟು, ಅದಾಗಬೇಕು ಅಲ್ವಾ? ಅದನ್ನು ನೆನಪಿಡ್ಬೇಕು ನೀವು. ಆ ರಾಮ ಮಂದಿರದ ನೆನಪಲ್ಲಿ ನೀನು ಇದ್ದಿ ಅಂತ ಹೇಳುದು ಛಾಯೆಯಾಗಿ. ರಾಮನ ಜೊತೆಗೆ ನಾ ಇದ್ದೇನೆ ಇಲ್ಲ ಅಲ್ವಾ? ನನ್ನ ಜೊತೆಗೆ ರಾಮನಿದ್ದಾನೆ ಇದ್ದಾನೆ ಎನ್ನುವ ಸ್ಪಷ್ಟ ನಿಲುವು ನಿನಗುಂಟು. ಇಲ್ಲಿದ್ದಾನೆ. ಹೌದು ಬಗೆದು ತೋರಿಸಿದ್ಯಂತೆ. ಹಾಗಿದ್ರೆ ಅಂತ ಹನುಮ ಇವತ್ತು ಮುಖದಲ್ಲಿ ಅದೇ ಭೂರಿ ಶೋಕ ಸ್ವಲ್ಪ ಕೂಡ ಅಲ್ಲ. ಯಾರೇ ನೋಡಿದ್ರು ಗುರುತಿಸಲಿಕ್ಕೆ ಸಾಧ್ಯ, ನನ್ನಂತವಲ್ಲ. ಈ ಮುಖದಲ್ಲಿಯೂ ದುಃಖ ಗೊತ್ತಾಗ್ತದಲ್ವ? ಖಂಡಿತ. ಯಾಕೆ ನಿನಗೆ ಭಾವನೆಗಳಿಲ್ವೋ? ಭಾವನೆ ಉಂಟು, ಗೊತ್ತಾಗ್ತದ ಅಂತ ಮಗನ ಮುಖದಲ್ಲಿ ದುಃಖ ಖಂಡಿತ ಗೊತ್ತಾಗ್ತದೆ. ಯಾಕೆ ಗೊತ್ತಾಗ್ತದೆ? ನಮಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ನಿನ್ನ ಮುಖ ಸುಂದರ ಅಂತ ನಾನು ಒಪ್ಪಿಕೊಂಡ. ಹಾಗಾಗಿ ಆಂಜನೇಯ, ಈ ರೀತಿಯ ದುಃಖ ಅದೇನೇ ಇದ್ರು ಅದನ್ನು ನುಂಗಿ ಲೋಕಮುಖಕ್ಕೆ ಸುಖ ಕೊಡುವುದಕ್ಕೋಸ್ಕರವಾಗಿ ನೀನು ನಿನ್ನ ಜೀವನವನ್ನು ಯಾವಾಗಲೂ ಚರಿಸಿಕೊಂಡೇ ಇದ್ದವ. ರಾಮನಿಗಾಗಿ ಚಲಿಸಿದೆ, ಸುಗ್ರೀವನಿಗಾಗಿ ಚಲಿಸಿದೆ, ಅಮ್ಮನಿಗಾಗಿ ಚಲಿಸಿದೆ. ಹಾಗೆ ಇರುವಂತ ನೀನು ಇವತ್ತು ಒಂದು ಕಡೆ ಮುದ್ದೆಯಾಗಿ ಕೂತ್ಕೊಂಡು ಆ ಅಗಾಧವಾದ ದೇಹವನ್ನು ಹಿಡಿಯಾಗಿಸಿಕೊಂಡು ಬಾಲವನ್ನು ಸುರುಟಿಕ್ಕಿ ನಿನ್ನಷ್ಟಕ್ಕೆ ನಿನಗೂ ಬಾಲಕ್ಕೂ ಸಂಬಂಧ ಉಂಟು ಇಲ್ವ ಅಂತ ಗೊತ್ತಾಗೋದಿಲ್ಲ. ಮುಖ ಇಷ್ಟು ಸಣ್ಣದು ಮಾಡಿಕೊಂಡಿದ್ದಿ. ಅಂತ ಶಕ್ತಿವಂತನಾದ ನೀನು ಭೂರಿ ಶೋಕವನ್ನು ತಾಳ್ಲಿಕ್ಕೆ ಏನೋ ಕಾರಣ ಇರಬೇಕಲ್ಲ. ಯಾರಾದರೂ ಭಂಗಿಸಿದ್ರು, ಏನಾದರೂ ಅನ್ಯತಾ ಕೆಟ್ಟ ಮಾತುಗಳನ್ನು ಕೇಳಿದೆಯೋ, ಅಥವಾ ಯಾರದ ಹತ್ತಿರದವರು ಒಂದು ಸಣ್ಣ ಮಾತು ಹೇಳಿದ ಮನಸ್ಸಿಗೆ ತುಂಬಾ ಬೇಸರ ಆಗುದು. ನಾವು ಹಾಗೆ ಹೇಳಿಬಿಟ್ಟಲ್ಲ ಅಂತ ಹಾಗೆ ಆಗ್ತದೆ. ಅಂಥದ್ದೇನಾದರೂ ನಡೀತಾ ನಿನ್ಗೆ? ಏನಾದರೂ ಮನಸ್ಸಿಗೆ ಆಗದೇ ಇದ್ದಂತೆ, ಅಥವಾ ನಿನ್ನ ಮನಸ್ಸಿಗೆ ಹಿತ ಬಾರದೆ, ಹೇಳಿಕೊಳ್ಳಿಕ್ಕೂ ಆಗದೆ ಏನಾದರೂ ಮನಸ್ಸಿಗೆ ನೋವಾದದ್ದುಂಟೋ, ನನ್ನ ಹತ್ರ ನೀನು ಮುಕ್ತವಾಗಿ ಹೇಳ್ಬೋದು. ನಿನ್ನ ಶೋಕಕ್ಕೆ ಕಾರಣ ಏನು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಮುನಿಲ ರಾಮ ಮುನಿಲ
ಮುನಿಲರಾಮ, ಆಂಜನೇಯ, ದುಃಖವನ್ನು ನೋವನ್ನು ಹೇಳಿಕೊಳ್ಬೇಕಾದ್ದು ಯಾರಿಂದ ಶಮನವಾದೀತು? ಅವರ ಮುಂದೆ ಮಾತ್ರ ಹೇಳಬೇಕು. ಬಾವಿ ಇಲ್ಲದೆ ಇರುವ ಮನೆಯಲ್ಲಿ ಬಾಯಾರಿಕೆ ಅಂತೇಳಿ ಪ್ರಯೋಜನ ಉಂಟಾ? ಇಲ್ಲ. ಒಲೆಗೆ ಬೆಂಕಿ ಬೀಳದೇ ಇದ್ದಲ್ಲಿ ಹಸಿವೆ ಅಂತ ಹೊಟ್ಟೆ ಪಡ್ಕೊಂಡು ಪ್ರಯೋಜನ ಉಂಟಾ? ಕರು ಇಲ್ಲದ ಹಸುವಿನ ಮುಂದೆ ತಂಬಿಗೆ ಇಟ್ಕೊಳ್ಳೋಕೆ ಪ್ರಯೋಜನ ಉಂಟಾ? ಇಲ್ಲ, ಆಗುದಿಲ್ಲ. ಆದ್ರೆ ತಾವು ಆಗಲ್ಲ. ಹ. ನೋವನ್ನು ಹೇಳಿದ್ರೆ ತಾವು ಅದಕ್ಕೆ ಬೇಕಾದಂತ ಉಪಚಾರ ಶಮನವನ್ನು ತಾವು ಹೇಳಬಲ್ಲವರು. ಹ. ನೀವು ನೋಡದ ಲೋಕ ಇಲ್ಲ, ತಿರುಗದ ಊರಿಲ್ಲ. ಸತ್ಯ. ಸ್ವಾಮಿ, ಓ, ಏನು ನೋವು ನನಗೆ? ಹ್ಮ್. ಏನು ಸಂಸಾರದ ಬಂಧನ ಉಂಟಾ? ಇಲ್ಲ. ಅಥವಾ ಅಣ್ಣ ತಮ್ಮಂದ್ರಿದ್ದಾರ? ಹ್ಮ್. ಯಾರನ್ನು ತಂದೆ ಅಂತ ತಿಳಿದಿದ್ದೇನೆ, ತಾಯಿ ಅಂತ ತಿಳಿದಿದ್ದೇನೆ, ಬಂಧು ಅಂತ ತಿಳಿದಿದ್ದೇನೆ, ಸರ್ವಸ್ವ ಅಂತ ತಿಳಿದಿದ್ದೇನೆ, ಅವನ ಸಹವಾಸ ಇಲ್ಲದೆ ನನಗೆ ನೋವು. ಬಿಸುಪಿಲ್ಲದ ಬೆಂಕಿಯಾಗಿದ್ದೇನೆ, ಹುಳಿ ಇಲ್ಲದ ಹುಣಸೆಯಾಗಿದ್ದೇನೆ, ಒಗರಿಲ್ಲದ ಮಿಡಿಯಾಗಿದ್ದೇನೆ. ಬಿಸಿ ಇಲ್ಲದೆ ಬೆಂಕಿ ಯಾಕೆ? ಅದರ ಗುಣ, ಅದರ ಗುಣ ಅದು. ಶಾಖವನ್ನು ಕೊಡ್ಲೇಬೇಕು. ಹಿತವಿಲ್ಲದ ಗಾಳಿ ಬೇಡ, ತಣುಸಿಲ್ಲದ ನೀರು ಬೇಡ. ಹೌದು, ಶುಷ್ಕ ಅದು. ನನಗೆ ಸರ್ವಸ್ವವೂ ರಾಮ. ಹಾ. ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ತಾಯಿ ಸೀತೆ ಏನು ಕೊಡುದು ಹನುಮಂತನಿಗೆ ಉಡುಗೊರೆ? ಸೀತಾನ್ವೇಷಣೆಗೆ ಬಂದಾಗಲೂ ಏನು ಕೊಡ್ಲಿಕ್ಕೆ ಆಗಲಿಲ್ಲ. ಕುತ್ತಿಗೆಯಲ್ಲಿದ್ದ ಮುತ್ತಿನ ಸರವನ್ನು ಎತ್ತಿ ನನಗೆ ಕೊಟ್ಟಳು. ನನಗೆ ಬೇಕು. ಆ ಸರವನ್ನು ಎಳೆದೆ, ಮುತ್ತನ್ನು ಹೆಕ್ಕಿದೆ, ಕಚ್ಚಿ ಒಡೆದು ನೋಡಿದೆ. ಏನಿತ್ತು ಅದರಲ್ಲಿ? ರಾಮನ ಬಿಂಬ ಉಂಟಾ? ಓ, ಹಾಗೆ. ರಾಮನ ಬಿಂಬವಿಲ್ಲದಿದ್ದದ್ದು ನನಗೆ ಯಾಕೆ? ರಾಮನ ಬಿಂಬವಿರುವ ಮರದ ಕೊರಡನ್ನು ಕುತ್ತಿಗೆಗೆ ಕಟ್ಟಿಕೊಂಡೇನು. ರಾಮನ ಬಿಂಬ ಇಲ್ಲದೆ ಇರುವ ವಜ್ರದ ಬೇಡ. ರಾಮ ತಮ್ಮ ಸೂಚನೆಯಂತೆ ಕದಳಿ ವನದಿಂದ ಎದ್ದು ಧನುಷ್ಕೋಟಿಯಲ್ಲಿ ಬಂದು ಕೆಲವು ವರ್ಷ ಆಯಿತು. ನಾನು ಭಜನೆ ಮಾಡ್ತಾ ಕೂತಿದ್ದೇನೆ. ಹೊರಗೆ ಹೊರಡಲಿಲ್ಲ. ಸದ್ಯಕ್ಕೆ ಹೊರಗೆ ಹೊರಡ್ಲಿಕ್ಕೆ ಆಗ್ತದಂತಲೂ ಧೈರ್ಯ ಇಲ್ಲ. ಧೈರ್ಯ ಮಾಡಬೇಕು ನೀನು. ಹೊರಗೆ ಹೊರಟ್ರೆ ಪುನಃ ಒಳಗೋದಿತ್ತು ಅಂತಲೂ ಆಗ್ತದೆ. ಧೈರ್ಯ ಮಾಡಿ ಹೊರಗೆ ಹೊರಟ್ರೆ ತಿರುಗಿ ಬರಲಿಕ್ಕೆ ಧೈರ್ಯ ಉಂಟು. ತಿರುಗಾಟ ಹೊರಡ್ಬೋದಾಗ. ವಾ, ಏನು ಚಿಂತೆ ಮಾಡಬೇಡ. ಅಲ್ಲ, ಈಗ ತಿರುಗಾಟ ಮಾಡದೆ ನಿನಗೆ ಜಡತ್ವ ಬಂದಿದೆ ಅಂತ ನನಗೆ ಸಂಶಯ. ರಾಮ ಇಲ್ಲ ಸ್ವಾಮಿ, ರಾಮ ಇಲ್ಲದ ತಿರುಗಾಟ ಏನು? ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ರಾಮ. ಅದೇ ನಾನು ಹೇಳುದು, ಮರದ ಕೊರಡಿನ ಹಾಗೆ ಆಗಿದ್ದೀಯೋ ಅಂತ ಸಂಶಯ ಅದು. ನೀ ನೊಲಿದರೆ ಕೊರಡು ಕೊನರುವುದು, ರಾಮ ನೊಲಿಬೇಕು. ಹೌದು. ಕೊರಡಾಗಿದ್ದೇನೆ, ಬರಡಾಗಿದ್ದೇನೆ. ರಾಮ ನೊಲಿಯದೇ ಇದ್ರೆ ಯಾಕೆ? ಎಷ್ಟು ಸಮಯ ಹೇಳ್ತಾ ಇದ್ದೇನೆ ರಾಮನಾಮ. ಬರ್ತೇನೆ ಅಂತ ಹೇಳಿದ್ದಾನೆ, ಭರವಸೆ ಕೊಟ್ಟಿದ್ದಾನೆ. ಹೋದವನ ಸುದ್ದಿಯೇ ಇಲ್ಲ. ಬಹುಶಃ ಅವನಿಗೆ ಗೊತ್ತಾಗಿದೆ ಈ ಮನುಷ್ಯರ ಮಧ್ಯೆ ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ. ಒಮ್ಮೆ ಮನುಷ್ಯರ ಸಹವಾಸ ಮಾಡಿದವರು ಮತ್ತೆ ಮನುಷ್ಯ ಲೋಕಕ್ಕೆ ಬೇಡ ದೇವರೇ ಅಂತ ಹೇಳಿಯಾರು. ಬೇರೆ ಎಲ್ಲಿಗಾದ್ರೂ ಆದೀತು ಅಂತ. ಅಲ್ಲ, ಈಗ ಅಶೋಕವನದಲ್ಲಿ ಕುಳಿತ ಸೀತಾದೇವಿಗೆ ರಾಮಪ್ರಭು ಸಂದರ್ಶನ ಕೊಡ್ಲಿಲ್ವಾ? ಆ ಹೆಸರಿಗೆ ಏನೋ ದೋಷ ಉಂಟು ಸ್ವಾಮಿ. ಹೆಸರು ಅಶೋಕವನ, ಸೀತೆ ಕಣ್ಣೀರಿಡಿಸುತ್ತಲೇ ಕೂತದ್ದಲ್ವ. ಈಗ ನಿನಗೆ ಈ ರೀತಿ ಶೋಕದ ಹತ್ರ ಹೋಗಬಾರ್ದು ನೀನು. ಏನು ಹೇಳ್ತಿ? ರಾಮ ದರ್ಶನವಾಗದೆ ಎಲ್ಲವನ್ನೂ ಕಳ್ಕೊಂಡಾಗೆ ಆಗ್ತಾ ಉಂಟು. ಒಂದು ಅನಾಥ ಪ್ರಜ್ಞೆ ನನ್ನನ್ನು ಕಾಡ್ತಾ ಉಂಟು. ಸನಾತನಿಗಳಾದ ತಾವು ನನಗೆ ಒಂದು ಮರುಭೂಮಿಯ ಮರೀಚಿಕೆಯಂತೆ ಆದರೂ ಆದೀತು. ರಾಮನೆಂಬ ಒಂದು ಬಾಯಾರಿಕೆ ನನ್ನನ್ನು ದಣಿವಾರಿಸಲಿಕ್ಕೆ ಸ್ವಾಮಿ. ಆ ಕಾರಣದಿಂದ ಉತ್ಸಾಹ ಇಲ್ಲದೆ ಹೀಗೆ ಕುಳಿತಿದ್ದೇನೆ. ಆವಾಗ ತಾವು ಬಂದ್ರಿ. ಸ್ವಲ್ಪ ಚೇತನ ಬಂದ ಹಾಗೆ ಆಯ್ತಾ? ತಾವು ಬಂದು ಧೈರ್ಯವಂತೂ ಹಾಗಂತ ಕಡಿಮೆ ಉಂಟು. ಹೌದು. ಈಗ ನಿನಗೆ ರಾಮಸ್ವಾಮಿಯನ್ನು ನೋಡಬೇಕು, ರಾಮನ ದರ್ಶನ ಮಾಡಬೇಕು ಅಂತ ಆಸೆ ಉಂಟಾ? ಅದು ಕೇಳುವುದ? ನಿನಗೆ ದರ್ಶನ ಮಾಡಬೇಕು, ಸಂದರ್ಶಿಸಬೇಕು ಅಂತ ಆಸೆ ಇದ್ರೆ ನನ್ನ ಹತ್ರ ದಾರಿ ಉಂಟು. ಕೇಳ್ತೀಯಾ? ಕೇಳು. ಪಾವಮಾನಿ
ದೊರೆವ ಜಲಜಾಕ್ಷ ಶರದಿ ತಡಿಯಲ್ಲಿರಲು ದೊರೆವ ನಿರ್ಪಾಳು ತೆರಳಿ ಮೀಯುತ ತೀರ್ಥ ಪರಮ ಪಾವನ ಕ್ಷೇತ್ರ ಪರಿಗಿಸಲು ಪ್ರತ್ಯಕ್ಷ ದೊರೆವ ಜಲಜಾಕ್ಷ ಜಗದ ಜೀವನ ತನಯ ರಘುವರನ ಸುಪ್ರಿಯ ಹನುಮ ಪಾವಮಾನಿ, ಭಗವನ್ ನಿನ್ನ ಅಂತರ್ಯ ಏನು ಅಂತ ನನಗೆ ಅರ್ಥ ಆಯಿತು. ರಾಮಪ್ರಭು ಬರಲಿಲ್ಲ, ಯುಗ ಯುಗದಲ್ಲಿಯೂ ಕಾಣಿಸಿಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ. ಹೌದು. ಕಾಣಿಸಲಿಲ್ಲ ಯಾಕೆ, ಕಾಣಿಸುವುದಿಲ್ಲ ಯಾಕೆ ಎನ್ನುವ ಕೊರಗು ನಿನ್ನ ಮನಸ್ಸಲ್ಲಿ ಉಂಟು. ಆದರೆ ರಾಮ ಎಂದು ಹಾಗೆ ಮಾಡಲಿಲ್ಲ. ಯಾರ್ಯಾರಿಗೆ ಯಾವ್ಯಾವಾಗ ಏನೇನು ಬೇಕು ಅದನ್ನು ಸಕಾಲಕ್ಕೆ ಒದಗಿಸಿಕೊಟ್ಟವ. ಹೌದು ತಾನೇ? ಅವನ ಮಾತುಗಳು ಮಧುರ. ರಮ್ಯಂತೆ ಇತಿ ರಾಮ. ಕೇಳಲಿಲ್ವಾ ನೀನು? ಅವನ ಬಳಿಯಲ್ಲೇ ಇದ್ದು ಅವನ ಸಹವಾಸಿಯಾಗಿ ಅವನ ಎಲ್ಲ ಅಂತರ್ಯದ ವಿಚಾರವನ್ನು ಚೆನ್ನಾಗಿ ತಿಳಿದವ ಯಾರು ಅಂತ ಕೇಳಿದ್ರೆ ಅದು ನೀನು ರಾಮನ ಚರಿತ್ರೆ ಓದಬೇಕು ಅಂತಿಲ್ಲಂತೆ. ಹನುಮದ್ ವಿಜಯ ಓದಿದ್ರೆ ಸಾಕು, ರಾಮನ ಚರಿತ್ರೆ ಗೊತ್ತಾಗ್ತದೆ ಅಲ್ವಾ? ಅಂತ ಹನುಮಂತ ನೀನು. ರಾಮಪ್ರಭು ಕಾಣಲಿಲ್ಲ ಅಂತ ಹೇಳ್ಕೊಂಡು ಇಲ್ಲೇ ಬೇಸರ ಮಾಡಿಕೊಂಡು ಕೂತಿದ್ದೀಯಲ್ಲ, ನಿಷ್ಕ್ರಿಯನಾದಿಯೋ ಅಂತ ಕಾಣ್ತದೆ. ಅಂದರೆ ಭರತನಾದರೂ ತನಗೆ ಸಿಕ್ಕಿದ ಪಟ್ಟವನ್ನು ಬಿಟ್ಟು ರಾಮನೇ ಒಡೆಯನಾಗಬೇಕು ಅಂತ ತಿರುಗಿ ಕರ್ಕೊಂಡು ಬರ್ಲಿಕ್ಕೆ ಹೋಗಿ ಸಕ್ರಿಯನಾಗ್ಲಿಲ್ವೋ? ಅವ ಸಕ್ರಿಯನಾದ್ಮೇಲೆ ರಾಮ ಅವನಿಗೆ ಒಲಿದು 14 ವರ್ಷ ಆಗಬೇಕಾದ್ರೆ ಬರ್ಲಿಲ್ವಾ? ಅಂದ್ರೆ ಕ್ರಿಯಾಶೀಲನಾದ. ಸುಗ್ರೀವ ವರ್ಷಮುಖದಲ್ಲಿ ಜನ ಚಿಂತೆ ಮಾಡ್ತಾ ನಿಷ್ಕ್ರಿಯನಾಗಿದ್ದ. ಏನಾಗ್ತದೋ, ಸಾವು ಯಾವಾಗ ಬರ್ತದೋ ಅಂತ ಕಾದುಕೊಂಡಿದ್ದ. ಅಂತಹ ಕಾಲಕ್ಕೆ ಅವನಿಗೆ ಸಾವಲ್ಲ, ದೇವರೇ ಒದಗಿ ಬಂದು ಕ್ರಿಯಾಶೀಲನಾದ, ರಾಮನಿಗೆ ಸಹಾಯಕನಾದ ಅಲ್ವೋ? ಹಾಗಾದ್ರೆ ಯಾರು ಕ್ರಿಯಾಶೀಲರಾಗುತ್ತಾರೆ ಅವರ ಬಳಿ ರಾಮ ಇರ್ತಾನೆ ಅಂತ ಅರ್ಥ. ನೀನು ಮುದುಡಿ ಸುರುಟಿ ಇಲ್ಲೇ ಬಿದ್ದುಕೊಂಡ್ರೆ ನಿನಗೆ ರಾಮ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟಾ? ದೇವರನ್ನು ಕಾಣಲಿಕ್ಕೆ ಅಲ್ಲಲ್ಲಿ ಕಟ್ಟ ಪೂಜೆ ಮಾಡಿ ನಾವು ಕಾಯ್ತೇವೆ, ಹೌದಾ? ನಮ್ಮ ಮನೆ ಬಾಗಿಲ ದೇವರು ಬರಬೇಕು ಅಂತ. ಆದರೂ ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ? ದೇವರನ್ನು ನೋಡ್ಲಿಕ್ಕೆ. ದೇವರಲ್ಲಿದ್ದಾನೆ ಎನ್ನುವಂತ ನಂಬಿಕೆ ನಮಗೆ. ಹಾಗಾಗಿ ಅಲ್ಲಿ ಹೋಗಿ ಭೇಟಿ ಆಗೋದು, ಇಲ್ಲಿ ಕಾಣಿಸಿಕೊಳ್ಳುವುದು ವ್ಯತ್ಯಾಸ ಇದೆ. ಹಾಗಾಗಿ ನೀನೀಗ ಚಲಿಸಲಿಕ್ಕೆ ಪ್ರಾರಂಭ ಮಾಡಬೇಕು. ಚಲಿಸದೇ ಇದ್ದಾಗ ನೀರು ನಿಂತರೂ ಅದು ಕೆಟ್ಟ ಜೀವಿಗಳು ಹುಟ್ಟಿಕೊಂಡದ್ದು ಕಲುಷಿತ ಆಗ್ತದೆ, ನಿಂತ ನೀರಾಗ್ತದೆ. ಹಾಗಲ್ಲ, ಚರೈವೇತಿ ಚಲಿಸುವುದಕ್ಕೆ ಪ್ರಾರಂಭ ಮಾಡಬೇಕು. ನಿನಗೆ ಇಲ್ಲಿ ಬಂದು ಕೂತು ಬಹಳ ಸಮಯ ಅಲಿಯುವುದು ನೀರಿಗೆ ಗುಣ. ಜೀವನ ಎಂಬ ಶಬ್ದಕ್ಕರ್ಥ ನೀರು ಜೀವನದಿ. ಓ, ಬದುಕು ಕ್ರಿಯಾಪದ, ಕ್ರಿಯಾಶೀಲ ಆಗ್ಬೇಕು ಅಲ್ವಾ? ಹಾಗಾಗಿ ನೀನು ಇಲ್ಲೇ ಕುಳಿತೆ ಅಂತ ಆದ್ರೆ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿದ್ದಲ್ಲಿಗೆ ನಾವು ಸಾಗಬೇಕು ಅಂತ ಆದ್ರೆ ಈ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ತುಂಬಾ ಸಮಯ ಆಗ್ಲಿಲ್ವಾ? ಹೌದು. ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಮತ್ತೊಂದು ಕಡೆ ಹೋಗ್ಬೇಕು. ಈ ಜಗತ್ತಿನಲ್ಲಿರುವ ಕ್ಷೇತ್ರಗಳಲ್ಲಿ ಮಿಂದು ಪುನೀತನಾಗಿ ರಾಮನಾಮವನ್ನೇ ಬಿಡುವುದಿಲ್ಲ. ಯಾಕಂದ್ರೆ ನಿನ್ನ ಉಸಿರೇ ರಾಮನಾಮ. ಅದು ನಿನ್ನ ಉಸಿರಿನಲ್ಲಿ ಒಳ ಹೋಗಿ ಬರುವಂತ ಶ್ವಾಸ ನಿಶ್ವಾಸಗಳಲ್ಲಿಯೂ ರಾಮನಿದ್ದಾನೆ. ರಾಮನಾಮವನ್ನೇ ಉಚ್ಚಾರ ಮಾಡ್ತಾ ತಿರುಗಾಟ ಮಾಡಿದಿ ಅಂತ ಆದ್ರೆ ನಿನಗೆ ರಾಮ ದರ್ಶನ ಖಂಡಿತ ಆಗ್ತದೆ. ಅದಕ್ಕೆ ನಾನು ಮಾಡಿಸ್ತೇನೆ. ಈಗ ನಾನು ವಿಶ್ವಾಸದಲ್ಲಿ ಹೇಳಿದೆ ಸ್ವಾಮಿ. ಓ, ಉತ್ತಿಷ್ಠತಃ ಜಾಗೃತಃ ಪ್ರಾಪ್ಯವರ ಮತ್ತೆ ತಾವು ಉಪದೇಶಿಸಿದ್ರಿ ತನಗೆ. ಕುಳಿತಲ್ಲೇ ಇರುವುದಲ್ಲ, ಅಲ್ಲ, ಕ್ರಿಯಾಶೀಲನಾಗಬೇಕು ಹನುಮಂತ. ಮನೋಜವಂ ಮಾರುತ ತುಲ್ಯ ವೇಗಂ. ಹೌದು, ನನ್ನ ಮನಸ್ಸು ವೇಗವರ್ಧನವಾಯಿತು ಸ್ವಾಮಿ. ಎದ್ದು ನಿಂತಿದ್ದೇನೆ. ಅದು ತಮ್ಮನ್ನು ಬಿಡುವುದಿಲ್ಲ ಮಾತ್ರ. ನೀವು ಅಲ್ಲಿಂದಲೂ ನನ್ನನ್ನು ಹೊರಡಿಸಿ ಅಲ್ಲೋಗಿ ಕೂತುಕೊಂಡಿದ್ದೀರಿ. ಅಲ್ಲ, ಈಗ ನಾನು ತೋರಿಸ್ತೇನೆ ಅಂತ ಹೇಳ್ತಾ ಇದ್ದೆ. ಹೌದು, ರಾಮಪ್ರಭುವಿನ ದರ್ಶನ ನಿನಗೆ ಮಾಡಿಸ್ತೇನೆ. ತಮ್ಮ ಜೊತೆಗೆ ಸಹವಾಸಿಯಾಗಿ ಆರ್ಯವೃತ್ತಕ್ಕೆ ಪ್ರದಕ್ಷಿಣೆ ರೂಪವಾಗಿ ಎಲ್ಲಿಂದ ತೊಡಗಿದ್ದೇವೆ ಅಂತಂದ್ರೆ ತುಂಗಭದ್ರಾ ಶೋಣ, ಕಾವೇರಿಯೋ ಅಥವಾ ಕುಮಾರಧಾರವೋ ನೇತ್ರಾವತಿಯೋ ಗಂಗೆಯ ತುಂಗೆಯ ಯಮುನೆಯೋ ಎಲ್ಲ ತೀರ್ಥಂಗಳಲ್ಲಿ ನಾವು ಮಿಂದು ಶುದ್ಧ
ಅದರಾಗಿ ಇಂದು ಸುಜ್ಜರಾದೆವು. ಕೆಲವರು ಹೇಳ್ತಾರೆ ಪಾಪ ಪರಿಮಾರ್ಜನೆಗೆ ಅಂತ. ನಮ್ಮದಾಗಲ್ಲ. ನೀರಿನಲ್ಲಿ ಮುಳುಗುವುದೆಲ್ಲ ಪಾಪ ಪರಿಮಾರ್ಜನೆಗೆ ಅಂತ ಹೇಳಿದ್ದು ಅಲ್ಲ, ಪುಣ್ಯಾರ್ಜನೆಗೆ. ಪಾಪ ಸಂಕಲ್ಪದ ಆಲೋಚನೆ ನಮಗೆ ಭ್ರಮೆ ನಮಗೆ ಇಲ್ಲ. ನಮಗೆ ಪುಣ್ಯವೇ ಇರುದು. ಹೌದು. ದೈಹಿಕವಾದಂತಹ ಶುದ್ಧಿ ಆಯಿತು, ಮಾನಸಿಕವಾದ ಶುದ್ಧಿ ಆಯಿತು. ಬಹಳ ಮುಂದೆ ಬಂದಿದ್ದೇವೆ. ಆಗ ಕಾಣ್ತದ ನೀರ ಮಧ್ಯೆ ಏನದು ಭ್ರಮೆ ಕಾಣುತ್ತೆ. ಯಾವ ಪ್ರದೇಶಕ್ಕೆ ಹೋದ್ರು ತಾವು ಹೇಳ್ತೀರಿ ಇದು ಯಜ್ಞ ಭೂಮಿ, ಇದು ತ್ಯಾಗ ಭೂಮಿ, ಇದು ಮೋಕ್ಷ ಭೂಮಿ, ಇದು ಕರ್ಮ ಭೂಮಿ, ಇದು ದೇವ ಭೂಮಿ. ಹೌದು. ಈ ನೆಲಕ್ಕಷ್ಟು ಮಹತ್ವ ಉಂಟಲ್ಲ. ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಕಥೆ ಉಂಟು. ಕ್ಷೇತ್ರ ಮಹಾತ್ಮೆಯ ಕಥೆ ಬಿಡಿ. ಅದಲ್ಲ ನಾವು ತಿಳ್ಕೊಳ್ಳಿಕ್ಕೆ ಇರುವಂತದ್ದು ಆಂತರ್ಯ. ಸ್ವಾಮಿ, ಯಾವ ಕ್ಷೇತ್ರ ಮಹಾತ್ಮೆ ತಗೊಂಡ್ರು ನೀವಿದ್ದೀರಿ, ನಾರದರಿಲ್ಲದ ಕ್ಷೇತ್ರ ಮಹಾತ್ಮೆ ಇಲ್ಲ. ಅದು ಅಪೂರ್ಣ ಆಗ್ತದೆ. ಕೆಲವು ನಾರದರಿದ್ದಾರಂತ. ಒಂದೊಂದು ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದೊಂದು ನಾರದರು. ಅಲ್ಲ ಏಕಹಂ ಬಹುಶ್ಯಾಮ. ಒಬ್ಬರೇ ನಾರದರು. ಹೌದು, ಬೇರೆ ಬೇರೆ ಆಗಿ ಕಾಣುದು. ನಿಮಗೆ ಎಂತದ್ದು ಮಾಡ್ಲಿಕ್ಕಾಗ್ತದಲ್ಲ ಸ್ವಾಮಿ. ನೀನಿದ್ದೀಯಲ್ಲ, ನಿನ್ನೆ ಎದುರಿಗೆ ಆಗ್ತದೆ. ನಾಬೇಕು. ಬಹಳ ಕ್ಷೇತ್ರ ಮಹಾತ್ಮೆಯಲ್ಲಿ ನಾನು ಇದ್ದೇನೆ. ಹೌದು. ಕೆಲವೆಲ್ಲ ಕಡೆಯಲ್ಲಿ ನನ್ನದೇ ಗುಡಿ ನೋಡಿದರೆ ವಿಸ್ಮಯ ಆಯಿತು. ಈ ಭಕ್ತಿಯ ವ್ಯಾಪಾರವು ನಡೀತದೆ ಅಂತ ನೋಡಿ. ಸ್ನಾನ ಮಾಡಿ ನಾವು ದೇವಸ್ಥಾನಕ್ಕೆ ಸುತ್ತು ಬಂದ್ರೆ ವೀರಾಂಜನೇಯ ದೇವಸ್ಥಾನ. ನಾನು ಹೇಳಿಲ್ಲ, ಅಲ್ಲಿಯೂ ತೀರ್ಥಕ್ಕೆ ಕೈ ಮುಂದೆ ಮಾಡಿದೆ. ಭಕ್ತಿ ಶ್ರದ್ಧೆ ಅದು ಮತ್ತೆ ಅಂತ ನಂಬಿಕೆ ಅಷ್ಟೇ. ನಂಬಿಕೆ ಅದು. ಸ್ವಲ್ಪ ದೇಹವನ್ನು ಬೆಳೆಸಿ ಕತ್ತೆತ್ತಿ ಕಣ್ಣರಳಿಸಿ ನೋಡಿದ್ರೆ ದಿಗಂತವನ್ನು ಚುಂಬಿಸುವಂತಹ ಕೋಟೆ ಕೊತ್ತಲಗಳು, ಅರಮನೆ, ಅರಮಟ್ಟಿಗೆ, ಉಪವನ ಎಲ್ಲ ಬಹಳ ಭವ್ಯವಾಗಿ ಎತ್ತ ಕೆತ್ತನೆಗಳು ಆಕರ್ಷಣೀಯವಾದದ್ದು. ಅಯೋಧ್ಯೆ ಹೇಗಿತ್ತ? ಸುತ್ತು ನೀರುಂಟು. ನೀರ ಮಧ್ಯೆ ನನಗೆ ಒಮ್ಮೆ ಪಕ್ಕ ಹಳತ್ತು ನೆನಪಾಯಿತು. ಲಂಕೆಯ ಅದು ಹಾಗೆ ಸಮುದ್ರ ಮಧ್ಯದಲ್ಲಿದ್ದದ್ದು. ಭವ್ಯವಾಗಿತ್ತು, ದಿವ್ಯವಾಗಿತ್ತು. ದ್ವೀಪ ಪ್ರದೇಶ ಹೌದು ಅಂತಾದ್ರೆ ಯಾರಾದ್ರೂ ರಾವಣನಾಗೊಬ್ಬ ದುರ್ಬುದ್ಧಿಯವ ಇದ್ರೆ ಲೋಕದಲ್ಲಿ ಹೆಣ್ಮಕ್ಕಳು ಹೆಣ್ಣು ಇರ್ಲಿಕ್ಕಿಲ್ಲ ಅಂತ ಆಯ್ತಲ್ಲ. ಹಾಗಿಲ್ಲ. ಮತ್ತೆ ಅಲ್ಲ, ಹೆರುವುದು ಎಣ್ಣೆ. ಹೌದು ಹೌದು. ಹೇಳಿದನಂತೆ ಗರ್ಭಿಣಿ ಹತ್ರ ಹೋಗಿ ಹೆರುವುದು ಎಣ್ಣೆ ಅಂತ. ಹೆಣ್ಣು ಮಗುವಾಯ್ತು, ಅವಾಗ ಹೇಳಿದನಂತೆ ನಾ ಮೊದಲು ಹೇಳಿದ್ದೇನೆ ಹೆರುವುದು ಎಣ್ಣೆ ಅಂತ. ಮತ್ತೆ ಗಂಡ ಇರ್ತಲ್ಲ, ಅದೇ ಹೆರುವುದು ಎಣ್ಣೆ. ಸ್ವಾಮಿ, ಹಾಗೆ ನನಗೆ ಏತ್ರ ಒಬ್ಬ ರಾವಣನಂತ ದುಷ್ಟರಿದ್ರೆ ಲೋಕದಲ್ಲಿ ಹೆಣ್ಮಕ್ಕಳಿಗೆ ಮಧ್ಯರಾತ್ರಿಯ ಕಾಲ ರಾಮರಾಜ್ಯದಲ್ಲಿ ತಿರುಗಾಡುವಂತ ಅವಕಾಶ ಇತ್ತು. ಹಾಗೆ ಹೌದು ಅಂತಾದ್ರೆ ಒಮ್ಮೆ ಬಾಲ ಬೆಳೆಸಿ ಇದನ್ನು ಸುತ್ತಿ ಹಾಗೆ ಮಾಡಬೇಡ. ಮತ್ತೆ ಕ್ಷೇತ್ರದ ವಿವರ ಗೊತ್ತು. ಇದು ಕೂಡ ಒಂದು ಪುಣ್ಯಕ್ಷೇತ್ರವೇ. ಪುಣ್ಯಕ್ಷೇತ್ರ. ಅದಕ್ಕೆ ಅಲ್ಲ ನಾನು ಕರ್ಕೊಂಡು ಹೋದಲ್ಲಿ. ಹೇಗೆ ಕೇಳ್ತೀಯಾ? ಮಾರುತಿ ಉತ್ತಮ ದ್ವಾರಾವತಿಯ ಪುಣ್ಯಕ್ಷೇತ್ರ. ವೀರಾಂಜನೇಯ, ನೀನೇ ತಿಳ್ಕೊಂಡ ಹಾಗೆ ನೀರಿನಿಂದಲೇ ಮೇಲೆದ್ದು ಬಂದಂತಹ ಭೂಪ್ರದೇಶ. ನೀರಿನಿಂದ ಮೇಲೆದ್ದು ಬಂದ ಭೂಪ್ರದೇಶ, ಅದರಲ್ಲಿ ನಿರ್ಮಾಣವಾದದ್ದು ಈ ಭವ್ಯವಾದ ಮಂದಿರ. ಇಲ್ಲಿ ನೀನು ಬಯಸುವ ಅಥವಾ ನಿನಗೆ ಬೇಕಾಗುವ ಶ್ರೀರಾಮ ಪ್ರಭುವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದು ದ್ವಾರಾವತಿ ಎನ್ನುವ ಪುಣ್ಯಕ್ಷೇತ್ರ. ದ್ವಾರಾವತಿ ಬಾಗಿಲು ತೆರೆದೇ ಇದೆ. ಭಕ್ತರನ್ನು ಸ್ವಾಗತಿಸ್ತಾ ಇದ್ದಾನೆ. ಹುಡುಕ್ಲಿಕ್ಕಿಲ್ಲ, ಯಾವ ಬಾಗಿಲಲ್ಲಿ ಹೋದ್ರೂ ದೇವ ದರ್ಶನ ಆಗ್ತದೆ. ಹೌದಾ? ಅಷ್ಟು ಬಾಗಿಲುಂಟು ಇದಕ್ಕೆ. ದ್ವಾರಗಳ ಅನೇಕ ಉಳ್ಳದ್ದು ದ್ವಾರಕ್ಕೆ. ಕಷ್ಟವನ್ನು ಹೊತ್ತುಕೊಂಡು ಹೋದವನ ಕಣ್ಣೀರು ಒರೆಸಿ ಸುಖ ಕೊಟ್ಟು ಕಳಿಸುವಂತ ವ್ಯವಸ್ಥೆ ಇಲ್ಲುಂಟು. ರಾಮ ಅಲ್ಲಿ ನಿರ್ಯಾಣ ಹೊಂದಿದವ ಇಲ್ಲಿ ಬಂದು ಕೂತದಲ್ವ? ಇಲ್ಲಿ ರಾಮ ಕೂತಿದ್ದಾನೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಇಲ್ವಾ? ಇಂತಹ ದೊಡ್ಡವಾದ ಭವ್ಯವಾದ ಈ ಮಂದಿರ, ಇಲ್ಲಿರುವಂತ ಕ್ಷೇತ್ರ ಒಳ್ಳೆದು, ನಿನಗೆ ಬೇಕಾದ ಪುಣ್ಯಕ್ಷೇತ್ರವೂ ಹೌದು. ಆದರೆ ಇಲ್ಲಿ ಅರಸ ಯಾರು ಬಲ್ಲೆಯ? ಒಬ್ಬ ವಿಶೇಷ ಭೂಮಿ ಪರಮ ನಿರ್ನಾಮಗೈದು ಈ ಸೀಮೆಯ ಆಳುವ ಬಲರಾಮನೆಂಬೋರ್ವನು
ಯಾದವರ ಪಂಗಡ ಹರಿಹಂಚಾಗಿ ಹೋಗಿದ್ದಂತ ಒಂದು ಕಾಲ ಅದು. ಯಾದವರು ಹೌದು, ಬೇರೆ ಬೇರೆ ಪಂಗಡ ಇತ್ತಲ್ಲಿ. ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅವರೊಬ್ಬ ಯಜಮಾನ ಈ ಭೂಪ್ರದೇಶದಲ್ಲಿ ಅರಮನೆಯನ್ನು ಕಟ್ಟಿಕೊಂಡು ಬದುಕುತ್ತಾನೆ. ಅವರಿಗೆಲ್ಲ ರಾಜತ್ವ ಇಲ್ಲ ಅಂತ ಒಂದು ಶಾಪವಾಕ್ಯ ಇತ್ತು, ಅದನ್ನು ಸುಳ್ಳು ಮಾಡಿಕೊಂಡು ಪಟ್ಟ ಕಟ್ಟಿಕೊಂಡು ಮೆರೀತಾ ಇದ್ದಾನೆ. ಭೀಮ ವಿಕ್ರಮಿಗಳು, ಒಳ್ಳೆ ಪರಾಕ್ರಮವಂತರು. ಅವರಿಗೆಲ್ಲ ಒಬ್ಬ ನಾಯಕನಾಗಿ ಹೇಳಿಕೊಳ್ಳಬಹುದು ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಬೇರೆ ಯಾರು ಅಲ್ಲ, ಅವನೇ ವೀರನಾಗಿ ಧೀರನಾಗಿ ಮಿಂಚುತ್ತಿರುವ ಯಾದವರೆರೆಯ ಬಲರಾಮ. ಅನಿತರು ಮಾರುತಿ ಕನಲು ತೆಂದಗುಲು ಮನುಜನ ಪೊಗಳದಿರು ಮನುಜಾಂತಕ ರಾಮನ ಮಿಕ್ಕಿನ ಬಲ ಬಿನುಗನೊಲಿಗುದೇನೆ. ಏನು ತಮ್ಮ ಮೇಲೆ ಅಭಿಮಾನದಿಂದ ಒಂದು ತಿರುಗಾಟ ಮಾಡಿದ್ದು ನಾನು. ಮಾತಾಡ್ತಾ 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 ಬಲರಾಮ, ಹೌದೌದು, ಒಂದು ಶಬ್ದ ಪ್ರಯೋಗ ಮಾಡಿದಿರಿ ನೀವು. ಇಲ್ಲೊಬ್ಬ ರಾಮ ಅಂತ ಹೇಳಿದ ಮೇಲೆ ಬಲ ಅಂತ ಒಂದು ಬೇಕಾ ಹಿಂದೆ? ರಾಮನೇ ಬಲ, ಪುನಃ ಒಂದು ಬಲ ಬೇಡ ಬೇರೆ. ಇವನಿಗೆ ಬಲರಾಮ ಅಂತ ಹೆಸರು. ಕೋದಂಡ ದೀಕ್ಷಾಪತಿ ರಾಮ, ಅಯೋಧ್ಯಾಧಿಪತಿ ರಾಮ, ಹೌದೌದು, ಸೀತಾಪತಿ ರಾಮ, ಲಕ್ಷ್ಮಣಾಗ್ರಜ ರಾಮ, ಪಂಚವಟಿಯಲ್ಲಿ 14,000 ರಾಕ್ಷಸರನ್ನು ಮುಕ್ಕಾಲು ಮುಹೂರ್ತ ಗಳಿಗೆಯಲ್ಲಿ ಕೆಡ ಹಾಕಿದ ಧೀರ ವೀರ ಶ್ರೀ ಲಾಲಿತ ಗಾತ್ರ ರಾಮ. ಅವನ ಮುಂದೆ ಮತ್ತೊಬ್ಬ ಬಲರಾಮ ಅಂತ ಹೇಳಿಕೊಳ್ಳಿಕ್ಕೆ ಈ ಕಾಲದಲ್ಲಿ ಇಲ್ಲ. ಒಂದು ವೇಳೆ ತಮಗೆ ನನ್ನಲ್ಲಿ ಪ್ರೇಮ ಉಂಟು ಅಂತಾದ್ರೆ ಪ್ರೇಮವಿರಲು ಪ್ರೇಮವಿರಲು ಬಲರಾಮನೇ ಕರೆಸಲು ರಾಮನ ಮುಖದೊಳವ ನಾಮದ ಬಲ ನಿರ್ನಾಮ ಕೈಯದಿರೆ ರಾಮನ ಕಿಂಕರನೇ. ಪೂಜ್ಯರೇ, ಪ್ರಪಂಚಕ್ಕೊಂದು ಸಂದೇಶವನ್ನು ತಾವು ಹೇಳಿದ್ದೀರಿ. ಭಗವಂತನಲ್ಲಿರುವಂತಹ ಭಕ್ತಿ ಪರಪ್ರೇಮ ಸ್ವರೂಪ. ಹೌದು, ನೀವೇ ಹೇಳಿದ್ದದು ಪ್ರಪಂಚಕ್ಕೆ. ಸತ್ಯ. ಭಕ್ತಿ ಸೂತ್ರದಲ್ಲಿ ಪ್ರೇಮವಿರಲು ನಿಮಗೆ ನನ್ನಲ್ಲಿ ಆ ಪ್ರೇಮ ಪ್ರೀತಿ ಉಂಟು ಉಂಟಲ್ವಾ? ಉಂಟು. ಬೇರೆ ಪ್ರಸಂಗದಲ್ಲಿ ಜಗಳ ಮಾಡಿಸಿದಾಗ ನೀವು ಜಗಳಕ್ಕೆ ತೆಗೆಯುವುದಲ್ಲ. ಜಗಳ ಮಾಡಿದ್ರೆ ಫಲಿತಾಂಶದಲ್ಲಿ ಲಾಭ ಉಂಟಲ್ಲ ಲೋಕಕ್ಕೆ. ನವನೀತ ತೆಗೆದಾಗ ಅದು ಮತಿಸಿ ಹೌದಾ? ಒಳ್ಳೇದು. ಆನ್ ಪ್ರೇಮ ನಿಮಗೆ ಪ್ರೀತಿ ನನ್ನಲ್ಲಿ ವಾತ್ಸಲ್ಯ ಉಂಟು ಅಂತಾದ್ರೆ ಉಂಟೆ. ಆ ಬಲರಾಮನನ್ನು ಕಾಣಲಿಕ್ಕೆ ಆ ರಾಮನ ಬಲ ಎಷ್ಟು? ನಾನು ಪ್ರಭು ಶ್ರೀರಾಮಚಂದ್ರವನ ಬಲವನ್ನು ಕಣ್ಣಾರೆ ಕಂಡವ ನಾನು. ಹೌದು, ಒಬ್ಬ ಬಲರಾಮ ಅಂತ ರಾಮದೇವರ ಹೆಸರು ಇಟ್ಟುಕೊಂಡು ತಿರುಗಾಡ್ತಾ ಇದ್ದಾನೆ. ಹೌದೌದು. ಅವನಿಗೆ ಇವತ್ತು ಬೆಳಗ್ಗೆ ಅಸ್ತಮಿಸುವ ಸೂರ್ಯ ದರ್ಶನ ಮಾಡಿಸ್ತೇನೆ. ಆ ಬಲರಾಮನನ್ನು ತೋರಿಸಬೇಕು. ಆ ಬಲರಾಮ ಕಾಣಬೇಕು ಅಂತಾದ್ರೆ ಏನು ಮಾಡಬೇಕು ಅಂತ ನಾವು ನಿರ್ದೇಶನ ಮಾಡಬೇಕು. ಬಹಳ ಸುಲಭ ಸ್ವಾಮಿ. ಆ ಬಲರಾಮನನ್ನು ತಾವು ತೋರಿಸಿದ್ರೆ ನಿಮ್ಮ ಕಾಲು ಹಿಡಿದು ಇವತ್ತು ನೆಲಕ್ಕೆ ಬಡಿಲಿಕ್ಕೆ ಉಂಟು. ಯಾರು? ನನ್ನ ಕಾಲು. ಈಗ ನೀನು ಹೊಡಿಬೇಕಾದ ಯಾರಿಗೆ? ನಿಮ್ಮ ಕಾಲು ಹಿಡಿದು ಅವನನ್ನು ನೆಲಕ್ಕೆ ಬಡಿಲಿಕ್ಕೆ. ಹಾಗೆ ನೀನು ಹೇಳೋ ಈ ಅವಸರದ ವಾಕ್ಯದಲ್ಲಿ ಅರ್ಥ ಬೇರೆ ಆಯ್ತು ಅಂತ. ಹಾಗೆ ನನ್ನ ಕಾಲು ಹಿಡಿದು ಹೊಡಿದಂದ್ರೆ ಕಾಲು ಹಿಡಿದು ಆ ರಾಮನನ್ನು ನೆಲಕ್ಕೆ ಬಡಿಲಿಕ್ಕೆ ಉಂಟು. ಈಗ ನಾನು ಹೇಳಿದ ರಾಮನನ್ನು ಬಲರಾಮ ಅಂತ ಹೇಳಿ ನೀನು ಹೊಂದಿರೋ ರಾಮ ಅಲ್ಲ. ಹೌದೌದು, ಅಲ್ಲ ಅದನ್ನು ತಾವು ತೋರಿಸಬೇಕು. ಆ ರಾಮ ಹೊರಗೆ ಬರಲಿಕ್ಕೆ ನಾನೇನು ಮಾಡಬೇಕು? ಬಹಳ ಸುಲಭದ ದಾರಿ ಉಂಟು. ಇದನ್ನು ಎತ್ತಿ ಎಸೆಯುವುದ ಅಲ್ಲ, ಈ ಆವೇಶ ಉಂಟಲ್ಲ, ಇದು ಸ್ವಲ್ಪ ಕಾಲ ಇನ್ನು ಉಳಿಸಿಕೊಳ್ಬೇಕು ಮೈಯಲ್ಲಿ. ಇದೇ ಆವೇಶದಲ್ಲಿ ಕಾಣ್ತದಲ್ಲ ಹೂತೋಟ, ಹೌದು, ವೃಂದಾವನ, ಫಲಭರಿತವಾದ ವೃಕ್ಷಗಳು, ಇದಕ್ಕೆಲ್ಲ ನಿನ್ನ ಬುದ್ಧಿ ಪ್ರಯೋಗ ಮಾಡಿದ್ರೆ ಸಾಕು, ಆಗ ಎಲ್ಲಿದ್ರು ಬರ್ತಾನ. ಅದು ಸೀತಾನ್ವೇಷಣ ಆದ್ಮೇಲೆ ಆ ತಾಯಿ ಹತ್ರ ಕೇಳಿದ್ದೆ ಹೊಟ್ಟೆ ಹಸಿವೆ ಆಗ್ತದೆ ಅಂತ. ನಾವು 29 ದಿವಸದ ಎಂತದ್ದು ತಿನ್ಲಿಲ್ಲ, ಸುಗ್ರೀವಾಜ್ಞೆಯಾಗಿತ್ತು. ಹೌದೌದು, ತಿಂಗಳ 9 ಮೊದಲು ಸೀತಾನ್ವೇಷಣೆ ಮಾಡದೇ ಇದ್ರೆ ನಾಲಿಗೆ ಕೊಯ್ತೇವೆ. ಹೌದು, ಅದು ಸುಗ್ರೀವಾಜ್ಞೆ. ಈಗ ಎಲ್ಲರೂ ಆ ಶಬ್ದ ವಿನಿಯೋಗ ಮಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ ಅಂತ. ಅದಕ್ಕೆ ಬೆಲೆ ಅವಧಿ ನಿರ್ಣಯ ಮತ್ತು ಶಿಕ್ಷೆ ಘೋಷಣೆ. ಆವಾಗ ಹೊಟ್ಟೆ ಹಸಿವಾಯ್ತು.
ಆಯ್ತು ಅಮ್ಮ ಏನು ಹೊಟ್ಟೆ ಹಸಿತಾ ಉಂಟು, ತಾಯಿಯನ್ನು ನೋಡುವಾಗಲೂ ಅಲ್ವ ಮಕ್ಕಳಿಗೆ ಹಸಿವಾಗುದು. ಅದು ಹೆಚ್ಚಾಗುದು ಅದು. ನಾ ಏನು ತರಲಿಲ್ಲ ಅಯೋಧ್ಯೆಯಿಂದ ಬರುವಾಗ ಅಂತ ತಾಯಿ ಹೇಳಿದ್ಲು. ಆದ್ರೆ ತವರ್ ಮನೆಯಿಂದ ಕೊಡ್ಲಿಕ್ಕೆ ಯಾವ ಹೆಣ್ಮಗಳಿಗೂ ಯಾರ ಹತ್ರ ಕೇಳೋದು ಬೇಡ. ಗಂಡನ ಮನೆಯಲ್ಲಿ ಆದ್ರೆ ಅತ್ತಿಗೆ ಹತ್ರ ಕೇಳಬೇಕು, ನಾದಿನ ಹತ್ರ ಕೇಳಬೇಕು. ತವರ್ ಮನೆಯಲ್ಲಿ ಕೊಡ್ತಾರೆ ಹೆಣ್ಮಕ್ಳು. ಭೂಮಿ ತಾಯಿಯ ಮಗಳಲ್ವೋ, ತವರ್ ಮನೆ ಅಲ್ವೋ, ಇಲ್ಲೆಲ್ಲ ಉಂಟು ಹನುಮಂತ, ನೀ ಬೇಕಾದೆಲ್ಲ ತಿನ್ನು. ಆವಾಗ ವನಭಂಗ ಮಾಡಿದ ಆವಾಗ ರಾವಣನ ದರ್ಶನ ಮಾಡ್ಲಿಕ್ಕೆ ಅವಕಾಶ ಆಯ್ತು, ಸಿಕ್ಕಿತ್ತು ನನಗೊಂದು ತೋಟ. ಹೌದು, ಇಲ್ಲಿಯೂ ನಾನು ತೋಟ ಇದೆ. ತೋಟ ಭಂಗ ಮಾಡಿದ್ರೆ ನಿನ್ನ ಹೊಟ್ಟೆ ತುಂಬಿಸಿಕೊಂಡ್ರೆ, ನೀನು ಬಹಳ ಸಮಯ ಜಡವಾಗಿದ್ಯಲ್ಲ, ಏನು ತಿನ್ಲಿಲ್ಲ, ಹೊಟ್ಟೆ ತುಂಬಾ ತಿನ್ನು, ಆಗ ಯಾಕೆ ತಿಂದಿ ಅಂತ ಕೇಳಿಕ್ ಬರ್ತಾರೆ. ಅದು ನೋಡುವ ಬಲರಾಮ ಅಲ್ವಾ? ಹೌದೌದು, ನೀವು ನಾನಿದ್ದೇನೆ, ನೀವು ಇದ್ದೀರಲ್ವ? ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ, ಹೆದರಬೇಡ ನೀನು. ಯಾಕಂದ್ರೆ ನಿನಗೆ ರಾಮ ದರ್ಶನ ಮಾಡಿಸಿ ಹೊಣೆಗಾರಿಕೆ ನನಗೆ ಉಂಟಲ್ಲ. ಕಾಲಿಡಿದು ಬಡಿಲಿಕ್ಕೆ ಉಂಟು ಅಲ್ಲ, ಯಾರಿಗೆ? ಅವನಿಗೆ ಅಲ್ಲ, ಕಾಲಿಡಿಯುವುದು ನಿಮ್ಮದ್ದು. ಅದನ್ನು ನೋಡು ಆಸೆ ಉಂಟು ನನಗೆ. ಆ ಚಂದವನ್ನು ನಾನು ನೋಡಬೇಕು. ರಾಮ ಬಾರದೇ ಇದ್ರೆ ನಾನಿದ್ದೇನೆ, ಇದ್ದೀರಲ್ವಾ? ನೀನು ಚಿಂತೆ ಮಾಡಬೇಡ, ನಿನಗೆ ರಾಮ ಪ್ರಭುವನ್ನು ಕಾಣಿಸ್ತೇನೆ. ಅದರ ಮೊದಲು ಬಲರಾಮನನ್ನು ಬರುವಾಗ ಮಹತಿ ವೀಣೆ ನುಡಿಸ್ತೀರಿ, ಹೋಗುವಾಗ ಸುದ್ದಿ ಇಲ್ಲದೆ ಹೋಗ್ತೀರಿ ನೀವು. ಇಲ್ಲ, ವೀಣೆ ನನ್ನೊಟ್ಟಿಗೆ ಸದಾ ಇರ್ತದೆ. ವೀಣೆ ಇರ್ತೀರಿ, ಸುದ್ದಿ ಇರುವುದಿಲ್ಲ ನೀವು. ಸುದ್ದಿ ಉಂಟು, ಸುದ್ದಿ ಮಾಡ್ಕೊಂಡು ಹೋಗ್ತಾನೆ. ಹೌದಾ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಜಪ ಮಾಡ್ಕೊಂಡು ಹಿಂದೆ ಇದ್ದೀರಲ್ವಾ? ತೋಟಕ್ಕೆ ತೋಟಕ್ಕೆ ನೆಗೆಯುವುದು. ಜೈ ಶ್ರೀರಾಮ್. ಸತ್ಯವಂತನು ತಾನೆನುತ ಕಿರಿಯನು, ಸತ್ವವಂತನು ತಾನೆನುತ ಸತ್ಕಿರಿಯನು. ಒತ್ತಿರುವೆ ಇದಿರಿಲ್ಲವೇ ನಗೆ, ಒತ್ತಿರುವೆ ಇದಿರಿಲ್ಲ ಎನಗೆ. ಇತ್ತ ಹಲದರನು ದ್ವಾರಕೆಯಲ್ಲಿ ಬಲರಾಮನ ಒಡ್ಡೋಲಗ ಇತ್ತರೆ ಸಾಕು. ಈಗ ಒಡ್ಡೋಲಗ ಕೊಡುವುದು ಮಾತ್ರ, ಕೆಲಸ ಇಲ್ಲ ಅಂದರೆ ಕೆಲಸ ಮಾಡುವುದಿಲ್ಲ ಅಂತಲ್ಲ, ಮತ್ತೆ ಯೋಚಿಸಿದ ಕೂಡಲೇ ಕೆಲಸ ಆಗುವಷ್ಟಕ್ಕೆ ಬಲರಾಮ ಬೆಳೆದಿದ್ದಾನೆ. ಮಹಾಕಾವ್ಯದಲ್ಲಿ ಹೆಸರು ಬರ್ತಿತ್ತಲ್ಲ, ಮಹಾತ್ಮರಾದಂತಹ ಋಷಿವರ್ಯರು, ಚಕ್ರವರ್ತಿಗಳು, ತಪೋನಿಷ್ಠರು, ಸಿದ್ಧರು, ಕೆಲವರಿಗೆ ಮನಸ್ಸಿನಲ್ಲಿ ಭಾವನೆ ಮೂಡುವಾಗ, ಅಪೇಕ್ಷೆ ಮೂಡುವಾಗ ಅದು ಈಡೇರ್ತಿತ್ತಂತೆ. ನಾನು ಹಾಗಲ್ಲ, ನನ್ನಲ್ಲಿ ಅಪೇಕ್ಷೆ ಮೂಡುವ ಮೊದಲೇ ಅದು ಈಡೇರ್ತದೆ. ಅಂದ್ರೆ ಮೂಡುವ ಅಪೇಕ್ಷೆಗಳೇ ಇಲ್ಲ ಅಂತ ಅರ್ಥ. ನೋಡಿದ್ರಾ ಎಂಥದಿದು? ಏನು ಸ್ವಲ್ಪ ವರ್ಷ ಮೊದಲಿಗೆ ಏನಾದರೂ ಇತ್ತ ಇಲ್ಲಿ? ಹಾಗೆ ಇದು ನಿರ್ಮಾಣ ಮಾಡಿದ್ದು ಯಾರು? ನೀವು ಸಹ ಯಾರು ಅಂತ ಕೇಳ್ತೀರಲ್ಲ. ನಿರ್ಮಾಣ ಮಾಡಿದ್ರೆ ಕೆಲಸ ನಾನು ಮಾಡಿದ್ದಲ್ಲ, ಮಾಡಿಸಿದ್ದು. ಪುರ ನಿರ್ಮಾಣ ಅಂದ್ರೆ ಇವರು ನಿರ್ಮಿಸಿದ ಅಂತ ಅರ್ಥ ಅಲ್ಲ, ಮಾಡಿಸಿದ ಅಂತ. ಒಂದು ಕಾಲದಲ್ಲಿ ನಾವು ಹೇಗಿದ್ದವರು,
ಹೇಗೆ? ಈಗ ಎಲ್ಲಿಗೆ ಬಂದು ಮುಟ್ಟಿದ್ದೇವೆ? ಮುಟ್ಟಿದರೆ ಹಿಂದಿನದನ್ನು ಮರಿಬಾರದು. ಆಚೆ ಕ್ಷತ್ರಿಯರಲ್ಲ, ಈಚೆ ವೈಶ್ಯರು ಅಲ್ಲ, ಹೌದಪ್ಪ. ಆ ಸ್ಥಿತಿಯಲ್ಲಿ ಯಾದವರಿದ್ದೆವು. ನಮಗೆ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಇರಲಿಲ್ಲ. ಈಗ ಬೇರೆಯವರು ಎಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳುದು ನಾವು. ನೋಡಿ ಇತಿಹಾಸ, ನನ್ನಂತವ ಹುಟ್ಟುವಾಗ ಏನಾಗ್ತದೆ ನೋಡಿ, ಏನೆಲ್ಲ ಆಗ್ತದೆ. ಈಗ ಯಾರು ಯಾವ ಸಿಂಹಾಸನದಲ್ಲಿರಬೇಕು, ಯಾರು ಇಳಿಬೇಕು ಅಂತ ನಿರ್ಣಯಿಸುವ ಯಾದವರು ಅಂತ ಇದ್ರು ಬಲರಾಮನೇ. ಕಂಸವಧೆಯಿಂದ ತೊಡಗಿ ದ್ವಾರಕಾ ನಿರ್ಮಾಣದವರೆಗೆ ಏನೆಲ್ಲ ಕೆಲಸಗಳಾಯಿತು. ನಾನೇ ದೊಡ್ಡವ, ನನ್ನ ಹೆಂಡತಿ ನನ್ನಿಂದ ದೊಡ್ಡವಳು ಪ್ರಾಯದಲ್ಲಿ. ಎಂತ ಅದಕ್ಕೆ ಅರ್ಥ ಏನು? ಅದು ಬಹುಮಾನ, ಗೌರವ ಸೂಚಕ. ಅವಳ ಗಂಡ ಯಾರು? ನಾನು. ಹಾಗಾದ್ರೆ ಗಂಡ ದೊಡ್ಡವನೋ ಹೆಂಡತಿ ದೊಡ್ಡವನೋ ಅಂತ ಲೋಕಕ್ಕೆ ನಿರ್ಣಯವೇ ಇಲ್ಲ. ಬಲರಾಮ ಅಂದ್ರೆ ಹಾಗೆ. ಹಿಂದೆಯೂ ರಾಮರಾಗಿದ್ದಾರೆ. ಒಬ್ಬ ಎಂಥದ್ದು ಅಯೋಧ್ಯ ರಾಮ, ಶ್ರೀರಾಮ ಅಲ್ಲ, ದೊಡ್ಡವ, ಮಹಿಮಾವಂತ, ಒಳ್ಳೆಯವ. ಆದರೆ ಅವನ ಹೆಂಡತಿಯನ್ನು ಅವನೊಟ್ಟಿಗೆ ಇಟ್ಟುಕೊಳ್ಳಿಕ್ಕೆ ಜನರು ಬಿಡಲಿಲ್ಲ. ಅಷ್ಟು ಒಳ್ಳೆಯದಾಗಬಾರ್ದು. ಕಷ್ಟಪಟ್ಟು ರಾಕ್ಷಸನ ಸೆರೆಯಿಂದ ಅವಳನ್ನು ಬಿಡಿಸಿ ತಂದ ಕೂಡಲೇ ಯಾರೋ ಒಬ್ಬ ಏನು ಹೇಳಿದ ಅಂತ ಬಿಟ್ಟು ಬಿಟ್ರದು. ನಾನು ಹಾಗೆಲ್ಲ ಅಪವಾದಕ್ಕೆ ಎದುರುವುದಿಲ್ಲ. ಅದು ಯಾರು ಹೇಳಿದವ ಅಂತ ಕೇಳುವ ಜನ. ಇನ್ನೊಬ್ಬರು ಪರಶುರಾಮರು, ವಿಶಿಷ್ಟ ಅವತಾರಿ ಪುರುಷರು, ಸೃಷ್ಟಿಗಳನ್ನೇ ಮಾಡಿದವರು. ಬ್ರಾಹ್ಮಣ್ಯದ ಬಲವೂ ಇತ್ತು, ದತ್ತಾತ್ರೇಯರ ಅನುಗ್ರಹವೂ ಇತ್ತು. ಆದರೆ ನಾನು ಬಲರಾಮ. ಬಲ ಒಂದು ಹೆಚ್ಚಿಗೆ ಉಂಟು ಅವರಿಗಿಂತ ನನಗೆ. ಹಲ ಮತ್ತು ಮುಸಲ ಎರಡು ಆಯುಧ ನೋಡಿದ್ದೀರಾ? ಬಿಡುವಿರುವಾಗ ಕೃಷಿಗೂ ಅದೇ, ಯುದ್ಧ ಕೊರಡುವಾಗ ಯುದ್ಧಕ್ಕೂ ಅದೇ. ಅಂದರೆ ಅರ್ಥ ಏನು? ನನ್ನ ಪ್ರತಿಯೊಬ್ಬ ಪ್ರಜೆಗಳು ಸೈನಿಕರು, ಸೈನಿಕರೆಲ್ಲ ಕೃಷಿಗಳು. ಆಯ್ತಲ್ಲ, ಅಲ್ಲಿಯೂ ಕೃಷಿ, ಇಲ್ಲಿಯೂ ಕೃಷಿ. ಕರ್ಷಕ. ಬಲರಾಮ ಶಬ್ದಕ್ಕೂ ಪ್ರಸಿದ್ಧವಾಗಿ ನನ್ನದು, ಉಳಿದವರಿಗೆ ಗೊತ್ತಿಲ್ಲದ್ದು ಒಂದು ಶಬ್ದ ಉಂಟು ನೋಡಿ. ನನ್ನ ಒಳ್ಳೊಳ್ಳೆ ಹೆಸರು ಹೇಳುವುದೇ ಇಲ್ಲ. ಸಂಕರ್ಷಣ. ಸಂಕರ್ಷಣ ಅಂತಂದರೆ ಅರ್ಥ ಏನು? ಈಗ ಹೇಳುವುದು ಹೇಗೆ? ಗರ್ಭದಿಂದ ಗರ್ಭಕ್ಕೆ ಎಳೆದು, ಹಾಗಲ್ಲ. ಅದು 4 ವೇದಗಳನ್ನು, ಸ್ಮೃತಿ ಪುರಾಣಾದಿ ಶಾಸ್ತ್ರಗಳನ್ನು 5 ಒಟ್ಟು ಮಾಡಿ 6ನೇದ್ದಾದ ಏಕಾಯನ ಶಾಸ್ತ್ರವನ್ನು ಸಂಕರ್ಷಣ ಮಾಡಿ ನಿರ್ಮಾಣ ಮಾಡಿದವ. ಅದು ಯಾಕೆ ಮಾಡಿದ್ದು? ವೇದ ಇಲ್ವಾ? ಸ್ಮೃತಿ ಇಲ್ವಾ? ಶಾಸ್ತ್ರ ಇಲ್ವಾ? ಅದರಲ್ಲಿ ಅನಧಿಕಾರದ ಸಮಸ್ಯೆ ಉಂಟು. ಅವರು ಓದಬಾರ್ದು, ಇವರು ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು. ಸಮಸ್ಯೆ ಇಲ್ಲ. ಎಲ್ಲ ವರ್ಣದವರಿಗೂ, ಸ್ತ್ರೀ ಪುರುಷ, ಮಕ್ಕಳು ದೊಡ್ಡವರೆಂಬ ಭೇದ ಇಲ್ಲದೆ ಎಲ್ಲರೂ ಅನುಸರಿಸಬಹುದಾದ ಭಕ್ತಿ ಮಾರ್ಗದ ಏಕಾಯನವನ್ನು ನಿರ್ಮಾಣ ಮಾಡಿದವ ಯಾರು? ಬಲರಾಮ. ಹೇಳುವುದೀಗ ಹೇಗೆ? ನಾರದರು ಪ್ರಚಾರ ಮಾಡಿದ್ದು ನಾನು. ಕೆಲವು ಸಲ ಶಾಸ್ತ್ರ ಮಾಡಿದವನಿಗೆ ಹೆಸರು ಬರುವುದಿಲ್ಲ. ಅದು ನಾಟಕವೊಂದನ್ನು ರಚಿಸುವ ಪ್ರದರ್ಶನದ ಮೂಲಕ ಯಾರು ತೋರಿಸ್ತಾರೆ ಅವರಿಗೆ ಹೆಸರು ಬಂದ ಹಾಗೆ. ನನಗೆ ಯೋಗವೇ ಹೀಗೆ ಅಂತ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿದ್ದೇನೆ ನಾನು. ಅಂಧಕರು, ಭೋಜರು, ವೃಷ್ಟಿಗಳು, ಹೀಗೆ ಬೇರೆ ಬೇರೆ ಗುಂಪಾಗಿದ್ದವರನ್ನೆಲ್ಲ ಸಂಕರ್ಷಣ ಮಾಡಿ ಒಟ್ಟು ಮಾಡಿದ್ದೇನೆ. ಯಾದವರನ್ನು ಒಂದುಗೂಡಿಸಿದ್ದೇನೆ, ಯಾದವರಿಗೆ ಸ್ಥಾನ ಕೊಟ್ಟಿದ್ದೇನೆ. ಹೆಸರು ಮಾತ್ರ ಬೇರೆಯವರಿಗೆ. ಮೊದಲು ಹೇಳ್ತಿದ್ರು ಬಲರಾಮ ಕೃಷ್ಣ ಎಂಬ 2 ಅವತಾರಗಳನ್ನು ಎತ್ತಿ ಅಂತ. ಈಗ ಕೃಷ್ಣ ಬಲರಾಮರೆಂಬ ಅಂತ ಹೇಳಲಿಕ್ಕೆ ತೊಡಗಿದರು. ಆಮೇಲೆ ಕೃಷ್ಣಾವತಾರದಲ್ಲಿ ಅವನ ಅಣ್ಣನಾದ ಬಲರಾಮನು. ಹಾಗಂದ್ರೇನು? ಈಗ ಅವತಾರ ಹೌದಾದ್ರೆ ಅವನಿಗೆ ಅಣ್ಣ ಎಂತದ್ದು? ಅವನಿಗಿಂತ ದೊಡ್ಡವ ಅಂತ ಒಪ್ಪುವುದಾ? ಇದು ಕೆಲವರು ಹೇಳುವ ಕ್ರಮ ಉಂಟು. ಮೊದಲು ಪ್ರಸಿದ್ಧನಾಗುವವರೆಗೆ ಇವನ ಮಗ ಇವ ಅಂತ. ಸ್ವಲ್ಪ ಸಮಯದ ಮೇಲೆ ಅಲ್ಲಿ ಹೋಗ್ತಾ ಇದ್ದಾರೆ, ಗೊತ್ತುಂಟು ಇವನ ಅಪ್ಪ ಅವರು ಅಂತ. ಮತ್ತೆ ಅವ ಬೇಕಾ? ಹಾಗಾದ್ರೆ ಅವನಿಗೆ ಗುರ್ತ ಎಲ್ಲಿಂದ ಆಯಿತು? ಇವನಿಂದ ಹುಟ್ಟಿದ್ದು ಹೇಗೆ? ಜನರ ಆಲೋಚನೆ ಮಾಡೋದಿಲ್ಲ ಸ್ವಾಮಿ. ನಾನು ಮದುವೆ ಆಗಿದ್ದೇನೆ, ನನ್ನ ತಮ್ಮನಿಗೆ ಮದುವೆಗಳನ್ನು ಮಾಡಿಸಿದ್ದೇನೆ. ಹೌದು, ಅದು ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ. ಅವನ ಮನೆಯಲ್ಲಿ ಒಳಗಿಂದ ಒಳಗೆ ಕೆಲವು ವಿಷಯ ಸರಿ ಇಲ್ಲ ಆದರೆ ಗೊತ್ತಾಗಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ಲೀಲೆ ಅಂತೆಲ್ಲ ಹೆಸರು ಉಂಟು. ನಾವು ಸಹ ಪ್ರಚಾರ ಮಾಡಿದ್ದೇವೆ. ಅವ ಮಾಡಿ ಕೆಲವು ಸಲ
ನಾನು ಹೇಳಿದಾಗ ಅವ ಕೇಳುವುದು. ಕೆಲವು ಸಲ ಅವ ಮಾಡಿದ ಮೇಲೆ ನನಗೆ ಹೇಳಿದ ಮೇಲೆ ನಾನು ಹೇಳುವುದು ನಾನು ಹೇಳಿಯೇ ಮಾಡಿದ್ದು ಅಂತ. ಮನೆ ಮರ್ಯಾದೆ ಉಳಿಸುವುದಂದ್ರೆ ಆಗಲ್ವ? ಯಾರಾದರೂ ಬಂದು ಹೇಳಿದರೆ ಹೀಗಾಯ್ತು, ಹೌದೌದು ಅದು ನಾನೇ ಹೇಳಿದ್ದು. ಆದರೆ ಎಷ್ಟು ಸಲ ಹೀಗೆ ಮಾಡುವುದು? ಹೊರಗಿನ ಕೆಲಸ ಅವನಿಗೆ ಬಿಟ್ಟಿದ್ದೇನೆ. ವ್ಯಕ್ತಿಯಾದವ ಏನು ಮಾಡಬೇಕು? ಆತ್ಮೋದ್ಧಾರ, ಕುಟುಂಬೋದ್ಧಾರ, ಕುಲೋದ್ಧಾರ, ಲೋಕೋದ್ಧಾರ. ಲೋಕೋದ್ಧಾರ ಅದು ಸಾಧ್ಯ ಇದ್ದಷ್ಟು ಕೆಲವರು ಮಾಡಬೇಕು, ಎಲ್ಲರೂ ಮಾಡಬಾರ್ದು. ಯಾಕೆ ಎಲ್ಲರೂ ಲೋಕೋದ್ಧಾರ ಮಾಡಿದರೆ ಉದ್ಧರಿಸಲ್ಪಡುವವರು ಯಾರು? ಆತ್ಮೋದ್ಧಾರ ಅದು 3 ವಿಧದಿಂದ ಬರ್ತದಂತೆ, ಪ್ರಾರಬ್ಧ ಸಂಚಿತ ಕ್ರಿಯಮಾಣಾದಿಗಳಿಂದ. ಕುಲೋದ್ಧಾರ ನಾನು ಮಾಡಿದ್ದೇನೆ, ಲೋಕೋದ್ಧಾರವನ್ನು ನನ್ನ ತಮ್ಮನಿಗೆ ಬಿಟ್ಟಿದ್ದೇನೆ. ಈಗ ಕುದುರೆ ಬಾಲವನ್ನು ಆಡಿಸುವುದೋ ಬಾಲ ಕುದುರೆಯನ್ನು ಆಡಿಸುವುದೋ ಎಂಬ ಹಾಗೆ ಹೇಳಿದ್ದು ಕೇಳುವುದಿಲ್ಲಲ್ಲ ಸ್ವಾಮಿ. ಬರ್ತಾನ ಸಭೆಗೆ? ಅದೂ ಇಲ್ಲ. ಹೇಳಿದರೆ ಕೇಳುವುದಿಲ್ಲ. ಏನಾದರೂ ಒಂದು ಮಾಡಬೇಕು ಅವನನ್ನು. ಯಾಕಂದ್ರೆ ಅಣ್ಣನಿಂದ ತಮ್ಮ ದೊಡ್ಡವ ಇರ್ಬೋದು, ಊರಲ್ಲಿ ಪ್ರಸಿದ್ಧಿಯಿಂದ ಅಣ್ಣನಿಗೆ ಕೊಡುವ ಗೌರವ ಕೊಡಬೇಕು. ಈಗ ಅವನಿಂದಲೇ ಎಲ್ಲ ಆಗಿದೆ. ಮಾಡಿದ್ದು ನಾನು, ಹೆಸರು ಅವನಿಗೆ, ನನಗೆ ಬೇಸರ ಇಲ್ಲ, ಮತ್ಸರ ಇಲ್ಲ. ಆದರೆ ಲೋಕದಲ್ಲಿ ಜನರಿಗೆ ಬುದ್ಧಿ ಇಲ್ಲದೆ ಹೀಗಾಯ್ತಲ್ಲ ಅಂತ ಲೋಕದ ವಿಮರ್ಶಾ ಪದ್ಧತಿಯೇ ವಿಚಿತ್ರವಾಯ್ತಲ್ಲ ಅಂತ ಗ್ರಹಿಸ್ತೇನೆ. ಯಾರದಲ್ಲಿ? ಉದ್ದಕ್ಕಲ್ಲದ ಅಡ್ಡಕ್ಕೆ ಬೀಳ್ತಾರ. ಎದ್ದೇಳು. ಎದ್ದೆ. ಮಹಾರಾಜರೇ, ಮಹಾರಾಜರೇ, ನನ್ನನ್ನು ಅಲ್ಲಿ ಕೆಲಸಕ್ಕೆ ಇರಿಸಿದ್ದಿ ನೀವು. ನೀನು ನನಗೆ ಹೇಳು. ಕೆಲಸಕ್ಕೆ ಇಟ್ಟದ್ದು ನಾನು. ಹೌದು. ಅದು ವಿಷಯ ಆರಂಭ ಮಾಡುದು. ಹೌದೌದು. ನೀನು ವನಪಾಲಕ ಅಲ್ವೇನಾ? ಉಪವನಪಾಲಕ. ಅಲೇ, ಯಾವಾಗಿನಂತೆ ನಾನು ಈ ಹೊತ್ತು ಕೂಡ ವನಪಾಲನು ಆಚೆ ಈಚೆ ನೋಡ್ತೇನೆ ಅರಸರೇ. ಅದ್ಭುತ ವಿಷಯ ಅಲ್ವಾ? ಎಂತದ್ದು? ಯಾವಾಗಿನಂತೆ ನಾನು ವನವನ್ನು ಪಾಲಿಸುವಾಗ ಅಂದ್ರೆ ಲೋಕದಲ್ಲಿ ಇಲ್ಲದ ವಿಷಯವ. ಅಲ್ಲ, ನೀವು ಕೀಶ ಅಂತ ಹೇಳಲಿಕ್ಕೆ ಇತ್ತು ನಾನು. ಹಾಗೆ ಅಂದ್ರೆ ಅದು ನಿನಗೆ ವಿಷಯ ಆರಂಭ ಆಗ್ಬೇಕಾದ್ರೆ ಅಲ್ಲಿಂದ ತೊಡಗಬೇಕು. ಹೌದು, ನೀವು ಕೀಶ ಅಂತ ನಾನು ಹೇಳಲಿಕ್ಕೆ ಇತ್ತು. ಎಂತದ್ದು? ನಮ್ಮ ವನದಲ್ಲಿ ಕೀಶ ಗಿಡದ ಹೆಸರು ಅದು. ಆಗಲ್ಲಪ್ಪ, ಹಾಗೆ ಹೇಳುವಾಗೆ ನನ್ನ ಒಟ್ಟಿಗಿದ್ದವರು ಹೇಳಿದ್ದಾರೆ. ಹಾಗೆ ತುಂಬಾ ಮಂದಿ ನಾವು ಒಟ್ಟಿಗಿದ್ದವರು ಎಲ್ಲಿದ್ದಾರೆ ಈಗ? ಅವರೆಲ್ಲ ಓಡಿದ್ದಾರೆ. ಅವರೇ ಆಗಿರ್ಬೇಕದು. ಅಲ್ಲಲ್ಲ, ಅವರೇ ಓಡಿದ್ದಾರೆ. ಅವರೇ ಓಡಿದ್ದಾರೆ. ಹೌದೌದು. ನಮ್ಮ ಉಪವನ ಅತ್ಯತ್ತ ನೋಡ್ತೇವೆ, ಪುಡಿ 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 ಆಗಿದೆ. ಒಳ್ಳೆ ಕಾವಲು ಮಾಡ್ತೀರಿ. ಏನು ಇವನಿಗೆ ಸಂಬಳ ಸಲ್ತದಲ್ಲ ಕ್ರಮ ಪ್ರಕಾರ. ಉಪವನ ಪುಡಿಯಾಗಿದೆ ಅಂತ ಹೇಳ್ತಿ, ನೀನು ಕಾವಲುಗಾರ ಅಂತ ಹೇಳ್ತಿ. ಮತ್ತೆ ಎಂತದ್ದು ಮಾಡ್ತಾ ಇದ್ದಿ? ಹಾಗೆ ಮಾಡಿದ್ದಲ್ಲ, ಒಂದ್ಸಲ ಪುಡಿ ಪುಡಿ ಆದಾಗ ತುದಿಯನ್ನು ಕತ್ತರಿಸಬೇಕು ಅಂತ ಹೇಳ್ತೀರಲ್ಲ. ತುದಿ ಕತ್ತರಿಸು. ಹೌದು, ಆ ತುದಿಯನ್ನು ಕತ್ತರಿಸಿ ಪುಡಿ ಆದ್ದು ಅಂತ ಗ್ರಹಿಸಿದ್ದೆ ನಾನು. ನಾಲಿಗೆ ತುದಿ ಅಲ್ಲ. ಅಲ್ಲಲ್ಲ, ಗಿಡದ ತುದಿ. ಗಿಡದ ತುದಿ. ಇದು ರೆಂಬೆ ತುಂಡಾಗಿದೆ.
ದೊಡ್ಡ ದೊಡ್ಡ ಮರದ್ದು. ಅದು ನಿನಗೆ ಗೊತ್ತಿಲ್ಲ ಈಗ. ಹಾ. ತುದಿ ಕತ್ತರಿಸುವಾಗ ಆದದ್ದ, ಹಾ. ರೆಂಬೆ ತುಂಡ ನೀನು ಆದ ಮೇಲೆ ನೋಡಿದ್ದು. ಹಾಗಾದ್ರೆ ಏನೊಂದು ಅಘಟಿತ ಆದ ಹಾಗೆ ಏನೋ ಒಂದು ವಿಚಿತ್ರವಾಗಿ ನಡೆಯಿತು. ಹಾಗಾದ್ರೆ ಅಲ್ಲಿಗೊಂದು ಮಂಗ ಬಂತು ಸ್ವಾಮಿ, ಮಂಗ ಬಂತು. ಬಲವಂತ ಕಿಶೋರ ಬಲವ ಬಲವಂತ ಕಿಶೋರ ಬಲವ ಅಯ್ಯಲ್ಲಿ ತಿಂದು ಅವ ಅಯ್ಯಲ್ಲಿ ತಿಂದು ಚೆಲುವಾರಣ್ಯ ಪುಷ್ಪ ಜಯವ ನೆಲದ ಮಲಗಿದ ಮಲಿಕಣ ಮಲ್ಲದ ಬಳಸಿದ ಜೀವನಿಗೆ ಬಲವಂತ ಕಿಶೋರ ಬಲವ. ಮಹಾರಾಜರೇ, ವನಪಾಲಕ. ಹೀಗೆ ಅಂತ ನಮ್ಮವರಿಗೆ ಹೊಡೆಯುವುದನ್ನು ನೋಡುವಾಗ ನಾನು ಮುಂದೆ ಹೋದೆ ಮಹಾರಾಜರೇ. ಹಾ. ಹೋಗಿ ನೋಡುವಾಗ ಎಂಥದ್ದೊಂದು ಬಲವಂತವಾದ ಒಂದು ಮಂಗ. ಹಾ. ನೋಡ್ತೇವೆ ಇದ್ದ ರಂಬೆಯನ್ನು ಅದನ್ನು ಇದನ್ನೆಲ್ಲ ಪುಡಿ 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 ಕೈ ಇತ್ತಾ ಉಂಟು. ನೀವೆಂತದ್ದು ಮಾಡ್ತಾ ಇದ್ರಿ? ನಾವು ಹೋಗಿ ಒಂದು ಮಂಗನೋ ಹಲವು ಮಂಗ? ಒಂದೇ ಮಂಗ ಬಲಮಂಗ. ಎಂತದು? ಬಲಮಂಗ. ಬಲವಂತ. ಹೌದು. ಮಲೆ ಮಂಗ ಅಲ್ಲ. ಅಲ್ಲ, ಬಲಮಂಗ. ಹಾ. ಹಾಗೆ ನೀನು ನನಗೆ ಕೈ ತೋರಿಸುವುದು ಎಂಥದ್ದು? ಮೇಲೆ ತೋರಿಸು. ಅಂದ್ರೆ ಬಲವಂತವಾದ ಮಂಗ. ಅಥವಾ ನಿನಗೆ ಹೀಗೆ ತೋರಿಸಿಕೊ. ಅಲ್ಲಲ್ಲ, ಬಲವಂತವಾದ ಮಂಗ ಅಂತ. ಹಾ, ರಂಬೆನೆಲ್ಲ ತುಂಡು ಮಾಡು. ಮಂಗ ಅದು ಬಲವಂತ ಕಪ್ಪಿ ಅಂತ. ಅದು ವಿಶೇಷಣಗಳು ಹಾ. ಒಂದೇ ಭಾಷೆಯಲ್ಲಿ ಇರಬೇಕು. ಹಾ, ಈಗ ಉತ್ತಮವಾದ ಪಾತ್ರೆ ಅಂತ ಹೇಳ್ಬೇಕು. ಹೌದು. ಹಾಗೆ ಪರಸ್ಪರ ಇವನಿಗೆ ನಾನು ವ್ಯಾಕರಣ ಬೇಡ 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 ಬೇಡ. ಅದು ಗೊತ್ತಾದ್ರೆ ಮತ್ತೆ ಇನ್ನೊಂದು ದಿನ ಬರ್ತೇನೆ ನಾನು ಅದಕ್ಕೆ. ಮಹಾರಾಜರೇ, ಇನ್ನೊಂದ್ಸಲ ಬರದೆ ಅಂತ ಅದಕ್ಕೆ ಕೇಳಲಿಕ್ಕೆ. ಅದು ಕಲ್ತ್ರೆ ಈ ಕೆಲಸ ಯಾರು ಮಾಡುದು? ಹೌದು, ಅದು ಕೂಡ ಹೌದು. ವನಪಾಲಕನಿಗೆ ವ್ಯಾಕರಣ ಗೊತ್ತಿರಬಾರದು. ಹಾಗೆ ಒಂದು ಸಂಗತಿ ನೋಡ್ತಾ ಇದ್ದೇನೆ. ನಾನು ಸಂಗತಿ ನೋಡ್ತಾ ಇದ್ದೇನೆ. ನೀನೀಗ ವಿಷಯ ಅಲ್ಲಿ ಹುಡಿಯೋದಕ್ಕೆ ಸಂತೋಷ ಪಡುವುದಾ ಅಲ್ಲಲ್ಲ, ಬೇಸರ ಪಡುವುದು ಅಂತಲೇ ಗೊತ್ತಾಗುದು. ಆ ಮಂಗನಿಗೆ ಯಾವುದೋ ಒಂದು ಸಲ ಸಿಟ್ಟು ಬರೋದು ಒಮ್ಮೆ. ಹಾ, ಅದನ್ನು ಅಧ್ಯಯನ ಮಾಡಿದ್ದು. ಹೌದು, ನೋಡ್ತೇನೆ. ಬಲರಾಮ ಎಂತದು? ಅದು ಒಡೆಯುವುದು, ರೆಂಬೆನೆಲ್ಲ ತುಂಡು ಇದೀಗ ಮಾಡುದು. ವಾಕ್ಯದಲ್ಲಿ ನಿಂದು ವಿಶೇಷಣವೋ ಅಲ್ಲ, ಮಧ್ಯದಲ್ಲಿ ನನ್ನನ್ನು ಸಂಬೋಧನೆ ನಾನು ಮಾಡಿ ಸ್ವಲ್ಪ ಹೊತ್ತು ನೋಡಿದೆ ಅದನ್ನು. ಪೆಟ್ಟು ಹೊಡೆಯುವಾಗ ಬಲರಾಮ ಬಲರಾಮ. ಇದೀಗ ಮಂಗನ ಅಭಿನಯ ನೀನು ಮಾಡುದು ಅಲ್ಲ, ನಾನು ದೂರದಿಂದ ಇದನ್ನು ಅರ್ಥ ಮಾಡಿಕೊಂಡದ್ದು. ಇದು ಏನಿರ್ಬಹುದು? ಏನಿರಬಹುದು? ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಲರಾಮ ಬಲರಾಮ. ಯಾರು ಅದು? ಅದೇ ಮಂಗ. ಇದೀಗ ನೀನು ಹೇಳುದು ಅದು ಹೇಳುದು? ಅದು ಹೇಳುದು. ಇದು ಎರಡನ್ನು ಅರ್ಥ ಮಾಡಿದೆ ನಾನು. ಇದೀಗ ನಿನ್ನ ಏಕಪಾತ್ರ ಅಭಿನಯದಲ್ಲಿ ಹಾ, ಸಂಬಂಧ ಒಂದಕ್ಕೊಂದು ಎಂತದಂತಲೇ ಗೊತ್ತಾಗುತ್ತೆ. ಅದು ಸಂಬಂಧ ನನಗೆ ಕೆಲವು ವಿಷಯ ಬಿಟ್ಟು ಹೋಗ್ತದೆ. ಹತ್ತಿರ ಹೋದರೆ ನನಗೆ ಬಿದ್ದಿತ್ತು ಒಂದು ಗೊತ್ತಾಯ್ತು ನನಗೆ. ನೀನು ಹೋಗಲೇ ಇಲ್ಲ. ಹೋಗ್ಲಿಲ್ಲ, ಇದನ್ನ ಅರ್ಥ ವಿಷಯ ಉಂಟದ್ದು. ನಾನು ಉಳಿದ ನಿನ್ನ ಜನಗಳಿಂದ ಹಿಡಿಲಿಲ್ಲ ಅವನನ್ನು. ಹಿಡಿಲಿಕ್ಕೆ ಹೋದಾಗ ಅವರಿಗೆ ಒಂದು ಕೊಟ್ಟು ಬಲರಾಮ, ಇಲ್ಲಿ ನಿನ್ನ ಬಲರಾಮ ಅಂತ ಕೇಳುದು ಒಂದು. ಅಂತೂ ನನ್ನ ವಿಷಯ ತಿಳಿಯದೇ ಅಲ್ಲ, ತಿಳಿವೆ. ಮತ್ತೆ ಸ್ವಲ್ಪ ಹೊತ್ತ ಮೇಲೆ ಬಲ ಕೇಳುವುದಿಲ್ಲ, ರಾಮ 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 ಅಂತ ಕೇಳ್ತಾ. ನೀನು ಗ್ರಹಿಸಿದ್ದು ನಮಸ್ಕಾರವು ನನಗೆ ಮಾಡಿದ್ದು ಏನಂತ ಗೊತ್ತಿಲ್ಲ. ನನ್ನ ಹೆಸರಿನಲ್ಲಿ ಎಂತದ್ದು ಅಂತ ಗೊತ್ತಾಗುದಿಲ್ಲ. ಅಲ್ಲಲ್ಲ, ನನಗೆ ಆವಾಗ ಅರ್ಥ ಆಯ್ತು. ಭಲರೇ ಅಂತ ಹಾಗೆಲ್ಲ ಕರ್ತದ್ದ ಏನು ಅಡ್ಡಿಲ್ಲ. ನೀನು ಭಾಷಾಜ್ಞಾನ ಸಂಬಂಧ ಇಲ್ಲ, ಆದ್ರೂ ಒಳ್ಳೇದುಂಟು. ಹೌದು. ಭಲೇ ರಾಮ ಅಂತಲೂ ಇರಬಹುದು. ಹೌದು, ನನ್ನ ಬಗ್ಗೆ ಹೇಳಿದ್ದು. ಈಗ ಎಲ್ಲಿಗೆ ಮುಟ್ಟಿತ್ತು? ಹಾಗಾಗಿ ಇನ್ನು ತುಂಬ ಹೊತ್ತುಗಾದ್ರೆ ಇನ್ನು ಊರೇ ಪುಡಿಯಾದೀತು ಅಂತ ಹೇಳಿ ಓಡೋಡಿಕೊಂಡು ಬಂದಿದ್ದೇನೆ ಮಹಾರಾಜರೇ. ನೀವೇ ಈಗ ಜನ ಕಳಿಸುವುದಲ್ಲ. ಹೌದು, ಉದ್ದೇಶ ಪಟ್ಟು ನನ್ನ ಹೆಸರು ಹೇಳ್ತಾನೆ. ಹೌದೌದು ಹೌದು, ಹೊರಡಬೇಕಲ್ಲ. ಹೌದು. ಮಂಗನನ್ನು ನಿಯಂತ್ರಿಸುವುದಕ್ಕೆ ನಾನು ಹೊರಡುವುದು ಬೇಡ. ಆದ್ರೆ ನನ್ನ ಹೆಸರನ್ನೇ ಹೇಳಿದೆ ಅಂತಾದ್ರೆ ನೀವು ಕೃಷ್ಣನಲ್ಲಿ ಹೋಗಲಿಲ್ವಾ? ಇಲ್ಲಪ್ಪ, ನೀವು ಮಹಾರಾಜರು ನೀವಲ್ವೇ? ಯಾವಾಗಲೂ ಯಾವ್ರು ಇರ್ತಾರೆ ಯಾವಾಗಲೂ. ಮಹಾರಾಜ ನಾನಲ್ವ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೆ ನನ್ನಲ್ಲಿ ಬರ್ಬೇಕು. ಅಲ್ಲ, ಅವ ಇಲ್ವೋ ಊರಲ್ಲಿ? ಅಲ್ಲ, ಒಂದೊಂದ್ಸಲ ಅವ ಎಲ್ಲಿರ್ತಾನೆ ಮಂಗ ಅಲ್ಲ. ನಾನು ಹೇಳುದು ಹಾಗೆ ಅವನು. ಇದೀಗ ಜನ ಕಳಿಸುವ ವ್ಯವಹಾರ ಲೆಕ್ಕದೆ
ಅದು ಮಾತಾಡ್ತದೆ ಮಂಗಾಲ. ಹೌದು, ಮಾತಾಡ್ತದೆ ಮನುಷ್ಯರ ಭಾಷೆಯಲ್ಲಿ. ಭಾಷೆ ನೀವು ಅರ್ಥ ಮಾಡಿದಾಗೆ ನನ್ನ ಹೆಸರನ್ನೇ ಹೇಳ್ತದೆ. ಒಂದು ಸಲ ಜೋರು, ಹಾ. ಒಂದು ಮೆಲ್ಲ ಮೆಲ್ಲ. ನಿನಗೆ ರಾಮ ಒಂದು ಕೇಳ್ತಾ ಉಂಟು ಎಡೆ ಓಟ ಹೊಡಿಯೋದಕ್ಕಿಂತಲೂ ನಿನಗೆ ಅದರ ಶೈಲಿಯಲ್ಲೇ ಮೋಹ. ಹಾ, ಹೌದೌದೌದು. ಹೀಗೆಲ್ಲ ಮಾಡಿದ್ದು ಹುಲಿ ಮೈ ಮೇಲೆ ಬೀಳುವಾಗ ಹೇಳಿದ್ದಾರಂತೆ, ಹಾ. ಏನು ಚಕ್ರಗಳು, ಹಾ. ಏನು ಉಗುರುಗಳು ಅಂತ. ಹಾ, ನೀನೀಗ ಅದನ್ನು ನೋಡಿದ್ದ ಅಂತ ಹಾಗೆ ಅಲ್ಲ, ನೋಡ್ಬೇಕಾಯ್ತಲ್ಲ. ಹೌದು. ಎಲ್ಲಿ ತೋರಿಸಿ ಹೋಗುವ. ಹೋಗು ಹೋಗು. ಇಲ್ಲ ಇಲ್ಲ ಇಲ್ಲ, ಓ, ಇಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು, ಇಲ್ಲೇ. ಬಡವರ ಗರವು ಪವನವ ಪುಡಿ ಪುಡಿಯದು ಮಣಿದಾವ ಪಡದು ತರಗೆಡ ಹುದಲಿ ನೀ ಬಿಡುವಿದರೈ ಕರು ಅದಲಿ ಬಡ ಬಡ ವನಚರ. ಶಬ್ದದಲ್ಲೇ ಹಿಡಿಬೇಕಷ್ಟೇ, ಎಲ್ಲಿ ಉಂಟಂತರೂ ಕಾಣುವುದಿಲ್ಲ. ಎಂತದು ಇದು? ನನ್ನ ಚಾರಕರು ಹೇಳಿದ್ದು ಸುಮ್ಮನೆ ಮನುಷ್ಯ ಭಾಷೆಯಲ್ಲಿ ಮಾತಾಡ್ತದೆ ಅಂತ. ಎಲ್ಲ ವನಚರ, ಎಲ್ಲ ಮನುಷ್ಯ ಈಗ ಮಾತಾಡ್ತದೆ. ಅದು ಪಡ ಪಡ ಅಂತ ಹೇಳಿದ್ರೆ ಹೈಟ್ರಿಕ್. ಎಲ್ಲ ವನಚರ ಹೇಳಿದ್ರೆ ಎಲ್ಲ ಮನುಷ್ಯ. ಕೀಶ, ಕಪಿ, ಶಾಖಾಮೃಗ, ಮಂಗ. ಏನ್ ನನ್ನನ್ನು ಸ್ತುತಿ ಮಾಡುದು ಇದು? ಸ್ತುತಿ, ಅದು ಪರ್ಯಾಯ ಶಬ್ದ. ಮತ್ತೆ ಕೀಶ, ಕಪಿ, ಮಂಗ ಅಂತ ಹೇಳಿದ್ರೆ ನನ್ನ ಹೆಸರಿನ ಸ್ತುತಿ ಅಲ್ವ ಅದು? ಹೈಕುಟರು ಹೇಳಿದ್ರು ಒಂದೇ ಅಲ್ವಾ? ಹೈಕುಟ್ರು ಹೇಳಿದ್ರು ನನಗೆ ಪೂಜೆ ಅದು. ಮನುಷ್ಯನಿಗೆ ನೀ ಮಂಗನಾಗೆ ಮಾಡುದು ಯಾಕೆ ಹೇಳಿದ್ರೆ ಬೈಗುಳ, ಮಂಗನಿಗೆ ನೀ ಮಂಗನಾಗೆ ಮಾಡುದು ಯಾಕೆ ಹೇಳಿದ್ರೆ ಮತ್ತೆ ಯಾಕೆ ಮಾಡುದು? ಪ್ರಾಣಿಯನ್ನು ಬೈತಾರಲ್ಲ, ಅದು ಯಾಕೆ? ಬೇರೆ ಪ್ರಾಣಿಯನ್ನು ಮಂಗ ಅಂತ ಅಂದ್ರೆ ಮಂಗನಾಗೆ ಆಗು ಅಂತ. ಹಾ, ಅಲ್ಲಿ ಭಾವ್ಯವ, ಅಲ್ಲಿ ಭಾವ್ಯ ಅಂದ್ರೆ ಬೇಕಾದ ಹಾಗೆ ಉಂಟು ವ್ಯಾಕರಣ. ಎಲ್ಲ ಪ್ರಾಣಿಗಳು ಕಾಡಿಗೆ ಬಂದದ್ದು ಮನುಷ್ಯರ ಸಹವಾಸ ಬೇಡ ಅಂತ. ಪ್ರಾಣಿ ಮನುಷ್ಯರು ಕೊನೆಗೆ ಎಲ್ಲ ಸಂಸಾರದಲ್ಲಿ ಬೇಡ ಬೇಡಾಗಿ ವಾನಪ್ರಸ್ಥ ಕಾಡಿಗೆ ಬರುವುದಲ್ವೋ? ಹೌದು, ಅಲ್ಲಿಂದ ಪ್ರಾಣಿ ಹೋಗುದಿಲ್ಲ ಇಷ್ಟಾಗುವಾಗ. ಮನುಷ್ಯರು ಕಾಡಿಗೆ ಬರುವಾಗ ಆವಾಗ ಈ ಪ್ರಾಣಿಗಳು ನಾಡಿಗೆ ಹೋಗುದು ತೋಟಕ್ಕೆ. ಇದೀಗ ನೀನು ಪ್ರಾಣಿಗಳ ಕಡೆ ಮಾತಾಡುವ ಮನುಷ್ಯರ ಕಡೆಗ. ನಾನು ಕಳೆದ ಯುಗದ ಮನುಷ್ಯರ ಕಡೆ, ಈ ಯುಗದಲ್ಲಿ ಪ್ರಾಣಿಗಳ ಕಡೆ. ಎಂತದೆ ಯುಗ ಅಂದ್ರೆ 4 ದಿವಸ ಮೊದಲು ಅಂತಲ್ಲ? ಅಲ್ಲ, 8 ದಿವಸ. ಎಂತದ್ದು ಮಾತಾಡುದು ನೀವು? ಮಾತಾಡುದು ಒಮ್ಮೆ ಹೇಳ್ತಿ ಮನುಷ್ಯರು ಪ್ರಾಣಿಗಳಿಗೆ ಹೆದರಿ ಕಾಡು ಬಿಟ್ಟು ಊರಿಗೆ ಹೋದ್ರು ಅಂತ. ಹಾ. ಮನುಷ್ಯ ಸ್ವತಂತ್ರ ವ್ಯಕ್ತಿಯಾಗಿ ವಿಕಾಸಗೊಂಡು ಪ್ರಾಣಿತ್ವದಿಂದ ಮೇಲೆ ಹೋಗಿ ಪ್ರತ್ಯೇಕ ನಿನಗೆ ಸಂಸ್ಕೃತಿಯ ಪಾಠ ನಾನು ಯಾಕೆ ಹೇಳುದು? ಆದ್ರೂ ನೀ ಮಾಡ್ತೀಯಲ್ಲ. ಎಂತದ್ದು ನಾ ಮಾಡ್ತೀಯಲ್ಲ ಅಂದ್ರೆ ಪಾಠ ಹಾ ಮಾಡ್ಬೇಕಾಯ್ತಲ್ಲ. ಮತ್ತೆ ಪಾಠ ಮಾಡುವವರೆಲ್ಲ ಮಂಗಗಳಿಗೆ ಪಾಠ ಮಾಡೋದಲ್ವ? ಹಾಗಂದ್ರೆ ನೀನ್ ನನ್ನನ್ನು ಮಾಡುವುದಾ ಈಗ? ಪಾಠ ಮಾಡುವವರೆಲ್ಲ ನೀ ಎಲ್ಲರೂ ಇದಕ್ಕಿಂತ ತಿಳಿಯದವ ಅಪ್ರಬುದ್ಧ ಅವ ಮಂಗ. ಮತ್ತೆ ಮನುಷ್ಯರಿಗೆ ಉಪನ್ಯಾಸ ಬೇಕಾ? ಮಂಗಗಳಿಗೆ ಬೇಕಾದ್ದು. ಈಗ ನನ್ನನ್ನು ಯಾವ ಲೆಕ್ಕದಲ್ಲಿ ಹೇಳುದು? ನಾ ಹೇಳಿದಿನ ಮಂಗ ಅಲ್ಲ ಅಂತ. ಇದೀಗ 2 ವಾಕ್ಯದ ಹಿಂದೆ ಕರ್ತೃಪದ ಕರ್ಮಪದದ ಕ್ರಮ ಹೇಗೆ? ಅದು ನೀವು ಸರಿ ಮಾಡಬೇಕು. ಇದು ಎಲ್ಲಿಯ ವ್ಯಾಕರಣ? ಇದು ಈ ಲೋಕದಲ್ಲ. ಇದು ಆರಣ್ಯಕ. ಆರಣ್ಯಕ, ಅರಣ್ಯಕ ಹಾಗ ಅರ್ಥವ ಅದಕ್ಕೆ. ಆರಣ್ಯಕ ಅಂದ್ರೆ ಜ್ಞಾನ ಪ್ರಧಾನ ಉಪನಿಷತ್ತು. ಹೌದಾ? ಸಂಹಿತ, ಅರಣ್ಯ, ಉಪನಿಷತ್ತು. ನಿನ್ನತ್ರ ನಾನು ಹೇಳುವೆ, ನೀನು ಹೇಳುದು ಹೌದು. ಇದು ಮಂಗನಿಗೆ ಪಾಠ ಮಾಡಿದಾಗ ಆಗ್ತದೆ. ಪಡ ಅಂದ್ರೆ ವನಚರ ಎಂಬುದಕ್ಕೆ ಮೂಲಾರ್ಥ ಏನು? ಸಹಜ ವನದಲ್ಲಿ ಚರಿಸುವ, ಕಾಡಿನಲ್ಲಿ. ಅದಕ್ಕೆ ಕಾಟು ಅಂತಲೂ ಹೇಳ್ತಾರೆ ಬೇರೆ ಭಾಷೆಯಲ್ಲಿ. ಹಾಗುಂಟದು. ಅದು ಮನುಷ್ಯ ಹೇಳುದು. ಮಂಗ ಹೇಳುದು ತನಗದು ಊರು ಅಂತ. ಹೌದೌದು. ಅದೀಗ ಸಮುದ್ರದ ಜೀವಿಗೆ ಸಮುದ್ರವೇ ಸಹಜ ಅಲ್ವ? ನಾವು ಹೇಳ್ತೇವೆ ಸುಭಗರಾದ್ರೆ, ಒಳ್ಳೆಯವರಾದ್ರೆ ಅವ ಮನುಷ್ಯ, ಅವ ಕಾಟು. ನಿಮ್ಮಲ್ಲಿ ಉಂಟದು ಅಂದ್ರೆ ಕಾಡು ಮನುಷ್ಯ ಎಂಬ ಅರ್ಥದಲ್ಲಿ ಕಾಟು ಅಂತ ಹೇಳುದು.
ಅಂದರೆ ಕೇವಲ ಅಸಂಸ್ಕೃತ, ಗ್ರಾಮ್ಯಕ್ಕಿಂತಲೂ ಕಡಿಮೆ. ಗ್ರಾಮ್ಯ ಅಂತಂದ್ರೆ ಅದು ಗ್ರಾಮ್ಯವೇ, ಅದರಲ್ಲಿ ಹಿಂದುಳಿದ. ನೀನು ಹಾಗಾದರೆ ಇದು ಮಾಡಿದ್ದು ಈಗ ಇಷ್ಟು ತಿಳಿದವ ಬುದ್ಧಿಪೂರ್ವಕ ಅಂತಾಯ್ತು. ಈಗ ವನಚರನಾಗಿ ಅಸಂಸ್ಕೃತನಾಗಿ ನೀನು ಹೇಳಿದ ಕಾಡು ಆಗಿದ್ರೆ ಸಹಜ. ಈಗ ಚೇಳು ಕಚ್ಚುತ್ತದೆ ಯಾಕೆ? ಅದಕ್ಕೆ ಸಂಸ್ಕಾರ ಇಲ್ವ ಅಂತ ಕೇಳಬಾರ್ದು. ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಕಚ್ಚುವುದದು, ಅದಕ್ಕೆ ಅದು ಸ್ವಭಾವ. ನೀ ತಿಳಿದವ ಹೀಗೆ ಮಾಡಿದ್ದಿ ಅಂತ, ಇಲ್ಲದ್ರೆ ನೀನು ಆ ವನದಲ್ಲಿ ಇರಬೇಡುವ. ಇದು ವನ ಅಂತಂದ್ರೆ ಆ ಅರ್ಥದಲ್ಲಿ ಅಲ್ಲ, ಮತ್ತೆ ಇದು ರಚಿತವಾದ ಸ್ವಯಂ ಮಾನವ ನಿರ್ಮಿತ. ಇದು ಉಪವನ. ಉಪವನ ಅಥವಾ ಒಂದು ರೀತಿಯಲ್ಲಿ ಇದು ಸೃಷ್ಟಿ. ಸೃಷ್ಟಿ. ಇಲ್ಲಿಗೆ ನೀನು ಬಂದಿದ್ದಿ ಅಂತ ಆದ್ರೆ ಹೌದು ಅಲ್ಲ, ಇಲ್ಲಿ ಬರಲೇಬಾರದು ಅಂತಲ್ಲ, ಇಲ್ಲಿಯ ವಿಧಾನಗಳಿಂದ ಇರಬೇಕು. ನೀನು ಅಲ್ಲಿ ಇರುವ ವ್ಯವಸ್ಥೆಯನ್ನು ಇಲ್ಲಿ ತಂದಿದ್ದಿ. ಈಗ ಕಾಡಿನಲ್ಲಿ ಹುಲಿಗೊಂದು ವ್ಯವಸ್ಥೆ ಉಂಟು, ಊರಿಗೆ ಬಂದರೆ ಹುಲಿಯನ್ನು ಹೊಡಿತಾರೆ ಯಾಕೆ? ಹುಲಿಗೆ ಹಾಗಾದ್ರೆ ಸ್ವಭಾವ ಇಲ್ವೋ ಅಂತ ಕೇಳಿದ್ರೆ ಆ ಸ್ವಭಾವ ಎಲ್ಲಿ ತೋರಿಸ್ಬೇಕು? ಅದು ಕಾಡಿನಲ್ಲಿ ಇರಬೇಕು. ನೀನು ಊರಿಗೆ ಬಂದು ಕಾಡುಮಂಗನ ಹಾಗೆ ಮಾಡ್ತೀಯಲ್ಲ, ಉಪವನವನ್ನು ಹಾಳು ಮಾಡಿದ್ದಿ, ಗೆಲ್ಲುಗಳೆಲ್ಲ ಪುಡಿ ಪುಡಿ ಆಗಿ. ಎಂಥದಿದು ಶೋಚನೀಯ ಪರಿಸ್ಥಿತಿ ಅಂತ ಹೇಳ್ತೀನಿ. ನಿನಗೆ ಗೊತ್ತೇ ಇಲ್ಲದಾಗ ಮಾಡ್ತೀನಿ. ನೀನೇ ಮಾಡಿದ್ದು, ಯಾಕೆ ಮಾಡಿದೆ, ಏನು ಮಾಡಿದೆ ಹೇಳು? ಹೊಟ್ಟೆ ಹಸಿವೆ ಅಲ್ವೋ? ಬಲು ಹಸಿವಿಂದಳಿ ಬಳಲಿ ಬಲ ಬೆಳಗಿರೆದು ತರು ತಳಲಿ ಮುಳಿದೆನ್ನನು ಪೀಡಿಸಲು ನಾ ತುಳಿದೊಟ್ಟಿದೆ ಧರಣಿಯೋಳು. ಬಲು ಹಸಿದಿಹೆ, ಸಾಧಾರಣ ಹಸಿವೆ ಅಲ್ಲ, ಬಹಳ ಹಸಿವೆ. ಸಿಕ್ಕಿದವರನ್ನು ತಿನ್ನುವಂತ ಕಾಣ್ತಿತ್ತು. ನೀ ಸಸ್ಯಾಹಾರಿ ಅಲ್ವಾ? ಅಂದ್ರೆ ಹಸಿವೆಯನ್ನು ಹೇಳಿದ್ದು, ಸಿಕ್ಕಿದ್ದನ್ನು ಅಂತ. ಹಸಿವೆಗೆ ಏನು ಮಾಡುವುದು? ಇದು ಪ್ರಶ್ನೆ ಅಲ್ಲ, ಪ್ರತಿಪಾದನೆಯ. ಇದು ಕೆಲವರು ಮಾತಾಡುವ ಕ್ರಮ ಉಂಟು. ನಾನು ಬಂದೆ ಬಂದೆ ಬಂದೆ, ಎಲ್ಲಿಗೆ ಬಂದೆ, ಎಲ್ಲಿವರೆಗೆ ಬಂದೆ, ಅವನೇ ಉತ್ತರ ಹೊಡು. ಹೌದು. ಅಂದ್ರೆ ಕಾಡಿನಲ್ಲಿ ತಿನ್ನುವುದ ಏನಾದರೂ ಅಲ್ಲಿ ಬೇಕಾದಿಲ್ವಾ? ಇರ್ಲಿಕ್ಕೆ ಗಟ್ಟಿ ಮರಗಳನ್ನೆಲ್ಲ ಕಡಿದು ನೀವು ಮನೆ ಕಟ್ಟಿದ್ದೀರಿ. ಹೊರಗಿನಿಂದ ಕಾಣುವಾಗ 4 ಸಸಿಗಳು ಬಿಟ್ರೆ ಕಾಡಿನ ಒಳಗೆ ಏನಾದ್ರೂ ಉಂಟಾ? ಅದು ಅಲ್ಲೇ ಕಾಡಿನ ಹೇಳಲಿಕ್ಕೆ ಹೊರಗೆ ಹಾಕಿದ್ದೀರಿ ನಾಮಫಲಕ ರಕ್ಷಿತಾರಣ್ಯ, ಒಳಗೆ ಎಂಥದ್ದು ಇಲ್ಲ. ನಾವು ಅಲ್ಲಿಂದ ತರಲೇ ಇಲ್ಲ. ಇಲ್ಲಿ ವಿಶ್ವಕರ್ಮ ನಿರ್ಮಿತವಾದ ಸೃಷ್ಟಿ ಇದು. ಇಲ್ಲಿ ಮರ ಕಡಿಲಿಲ್ಲ ನಾವು, ಇಲ್ಲಿ ಮರ ನೆಟ್ಟದ್ದು. ನೀವು ತರಲಿಲ್ಲ, ಹೆಚ್ಚಿಗೆ ಇದ್ದಂತೆ ನೀವು ತರಲಿಲ್ಲ. ಹಾಗೆ ಅಂತ ಕಾಡು ಕಡಿಯೋರ ಸಂಖ್ಯೆ ಕಡಿಮೆ ಆಗಲಿಲ್ಲ. ಹೌದೌದು. ಹಾಗಾದ್ರೆ ನಾವು ಎಲ್ಲಿಗೆ ಹೋಗುದು? ಅಂದ್ರೆ ನಿಮ್ಗೂ ಉದ್ದೇಶ ಕಾಡು ಕಡಿಯುವುದೇ ಅಲ್ಲಪ್ಪ. ಕಾಡು ಕಡಿಯುವುದಲ್ಲ, ಬದುಕಬೇಕಲ್ಲ. ಕಾಡಿನಲ್ಲಿ ಸಿಗಬೇಕು, ಅದಿಲ್ಲ. ಇಲ್ಲ, ಹಾಗೆ ನಾಡಿನಲ್ಲಿ ಕಾಡು ಮಾಡಿದ್ದೀರಿ ನೀವು ಅದಕ್ಕೆ ಉಪವನ ಹೇಳ್ತೀರಿ. ಹೌದು. ಹೌದಾ? ಹೌದು. ಯಾಕೆ ಗೆಲ್ಲು ಮುರಿಯಿತಿ? ಬುಡ ಗಟ್ಟಿ ಉಂಟು ನಿಮ್ದು, ಗೆಲ್ಲು ಸರಿ ಇಲ್ಲ. ಯಾಕೆಂದ್ರೆ ಬುಡದ ಜಾತಿ ಗೆಲ್ಲಲ್ಲ, ಬುಡ ಬೇರೆ ಗೆಲ್ಲು ಬೇರೆ. ಗಿಡ ಕಷ್ಟಪಟ್ಟು ಬೆಳೆಸಿದ್ದು ನಾವು, ಕಷ್ಟಪಟ್ಟಂತದ್ದು ಗೆಲ್ಲು ಸರಿ. ಇದು ಬೇರೊಂದರ ಗೆಲ್ಲು ತಂದಿದ್ದೀರಿ, ನಿಮ್ಮ ಗಿಡಕ್ಕೆ ಸೇರಿಸಿದ್ದೀರಿ. ನೀನು ಬೇರೆ ಕಡೆಯಿಂದ ಎಲ್ಲಾದ್ರೂ ವನ ನೋಡಿಕೊಂಡಿದ್ದವನ ಅಂತ. ನಾ ಮನುಷ್ಯರ ಸಹವಾಸದಲ್ಲಿರುವ ಮಂಗ, ನನ್ನನ್ನು ಮಂಗ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀನು ಬೇರೆಯವ್ರದ್ದು ಮಾಡಬಾರ್ದು ಅಷ್ಟೇ. ಆದ್ರೆ ನನಗೆ ನಾನೇನು ಮಾಡುದು? ಹಾಗಾದ ಕಾರಣ ಬರುವಾಗ ನಾ ಕಾಲಿಟ್ರೆ ಇಲ್ಲಿಯ ಗೆಲ್ಲುಗಳು ಮುರಿಯುತ್ತದೆ, ಬುಡ ತುಂಡಾಗುದಿಲ್ಲ. ಬುಡ ಗಟ್ಟಿ ಉಂಟು, ಗೆಲ್ಲು ಸರಿ ಇಲ್ಲ. ಮಹಾಧೂರ್ತರೆಲ್ಲ ಹೇಳಿದಾಗೆ ಮುಟ್ಟಿದಲ್ಲಿ ಹಾಳಾಯ್ತು. ಪ್ರಕೃತಿ ಸಹಜವಾಗಿ ನೀವು ಬೆಳೆಯುವುದಿಲ್ಲ. ನೀವು ಬಹುಶಃ ಹಣ್ಣು ಮಾರ್ತೀರಾ? ನಿನಗೆ ತೆಕ್ಕೊಳ್ಳೋ ಆಲೋಚನೆ. ಮಾರಾಟಕ್ಕೆ ಹಣ್ಣು ಸಿಗಬೇಕು ಅಂದ್ರೆ ನೀವು ಎಂಥದೋ ಬುಡಕ್ಕೆ ಹಾಕ್ತೀರಾ ಅಂತ. ಮರ ಗೊಬ್ಬರ ಎಲ್ಲ ಬೇಕು ಇವನಿಗೆ. ಅಲ್ಲದಿದ್ರೆ ಗೆಲ್ಲು ಮುರಿಯುವುದಾಗ, ಇಲ್ಲದಿದ್ರೆ ಕಪಿಗಳು ಹಾರುವಾಗ ಗೆಲ್ಲು ಮುರಿಯುತ್ತದೆ ಅಂತ ಇಲ್ಲ. ನಮ್ಮಲ್ಲಿ ತುಂಬಾ ಸಹಜವಾಗಿ ಬೆಳೆಯುವುದು. ಪ್ರಕೃತಿ ಸಹಜವಾಗಿ ಎಲ್ಲಿಯಾದ್ರೂ ಬೆಳೆಯುತ್ತ ಮರ, ಮಂಗಗಳು ಹಾರುವಾಗ. ನಮ್ಮಲ್ಲಿ ಮುದಿ ಮಂಗಗಳು, ಅದಕ್ಕೆ ದಡ್ಡ ಅಂತ ಹೇಳುದು ನಮ್ಮಲ್ಲಿ. ಎಂತದು? ದಡ್ಡ.
ಅಂದ್ರೆ ಮುದಿಮಂಗ ಅಂದ್ರೆ ಬುದ್ಧಿ ಇಲ್ಲದವ. ಅಲ್ಲ, ದಡ್ಡ ಅಂದ್ರೆ ಮಂಗಗಳಲ್ಲಿ ದಡ್ಡ ಅಂತ ಹಾಗೆ. ಹೌದೌದು. ಈಗ ಹುಲಿಗಳಲ್ಲಿ ಬಲಿಪ ಅಂತ ಇದ್ದ ಹಾಗೆ. ಅಂತೂ ಅದು ದೊಡ್ಡ ಜಾತಿ. ಮಂಗಗಳಲ್ಲಿ ವಿದ್ವಾಂಸ. ಮಂಗಗಳಲ್ಲಿ ದೊಡ್ಡ ಜಾತಿ ಆದ್ರೆ ದಡ್ಡ, ಹುಲಿಗಳಲ್ಲಿ ದೊಡ್ಡ ಜಾತಿ ಆದ್ರೆ ಬಲಿಪ. ಸರಿ, ಅದರಲ್ಲಿ ದೊಡ್ಡ ಹಾಗಂತ ಬಲಿಪರು ಹುಲಿ ಅಲ್ಲ, ಗೊತ್ತಾ, ಚಿರತೆ ಇದ್ದಾಗ. ದಡ್ಡರೆಲ್ಲ ಮಂಗಗಳು ಅಲ್ಲ. ಹೌದು, ಮಂಗಗಳು ಅದೊಂದು ಜಾತಿ. ಅಂತಹ ಕಪಿಗಳು ಹಾರುವಾಗಲೂ ಗೆಲ್ಲು ಮುರಿಯಲಿಕ್ಕಿಲ್ಲ. ಗೆಲ್ಲು ಮುರಿಯದಂತೆ ಹಾರುವಂತ ಒಂದು ಸಾಧ್ಯತೆ ಅಲ್ಲ ಈಗ ನಮಗೆ ಗೊತ್ತಿರುವುದು. ಅಲ್ಲ ಈಗ ಸಹಜವಾಗಿ ಬೆಳೆಸಿ ನೀನು ಹೇಳಿದ ಯಾವ ವಿಕಾರಗಳು ಇಲ್ಲದ ಗಟ್ಟಿಯಾದ ಮರಕ್ಕೆ ಹಾರಿದ್ರೆ ಮುರಿಯುತ್ತದೆ ಅಂತ ಆದ್ರೆ ಅದು ಮಂಗ ಅಲ್ಲ ಅಂತ. ಅಲ್ಲ, ಅದು ನೀವು ನೆಟ್ಟು ಬೆಳೆಸಿದ್ದು ಸರಿಯಾಗಿಲ್ಲ ಅಂತ ಅರ್ಥ. ಅಂತೂ ಕಾಡು ಮುರಿಯುವುದು ಬೇರೆ, ಅದರ ಮೇಲೆ ಹೊಟ್ಟೆ ಹಸಿವಾಗ ನಾವು ಕತ್ತೆತ್ತಿ ಕಣ್ಣರಳಿಸಿ ನೋಡಿದ್ರೆ ನಾವಿರುವ ಕಾಡಿನಲ್ಲಿ ತಿನ್ಲಿಕ್ಕೆ ಏನೂ ಇಲ್ಲ. ನಮ್ಮಷ್ಟು ಶುದ್ಧ ಸಸ್ಯಾಹಾರಿಗಳು ಮನುಷ್ಯರು ಅಲ್ಲ. ನೀನೀಗ ಮನುಷ್ಯ ಮತ್ತು ಮಂಗನನ್ನು ಹೋಲಿಸಿ. ಮನುಷ್ಯರೆಲ್ಲಿ ಆದರೂ ತಿಂಗಳಿಗೆ 4 ದಿವಸ ಸಂಕ್ರಮಣಕ್ಕ, ಹುಣ್ಣಿಮೆಗ, ಏಕಾದಶಿಗ, ದ್ವಾದಶಿಗ ಬಿಟ್ಟರೆ ಉಳಿದ ಸಮಯದಲ್ಲಿ ಸಸ್ಯ. ನೀನು ಮನುಷ್ಯರ ನನ್ನ ತೋಟ ಹಾಳು ಮಾಡಿದ ಯಾಕೆ ಅಂತ ಕೇಳಿದ್ರೆ ಈ ವಿಷಯಕ್ಕೆ ಬರುವ. ನಾವು ತೋಟ ಹಾಳು ಮಾಡಿದಲ್ಲ ನಾ ಹಣ್ಣು ತಿಂದದ್ದು. ನಾನು ಹಣ್ಣು ಕೀಳುವಾಗ ತೊಟ್ಟು ಗಟ್ಟಿಯಾಗಿ ಗೆಲ್ಲೆ ಕೈಯಲ್ಲಿ ಬರುವುದು, ತೊಟ್ಟು ಕಳಚುವುದಿಲ್ಲ. ಇದು ಆನೆ ಹೇಳಿದಂತೆ. ನಾನು ಹೋಗುವಾಗ ಆವರಣ ಇಡೀ ಬಿತ್ತು ಅಂತ. ಹಣ್ಣಾದ್ರೆ ಅದು ತೊಟ್ಟು ಕಳಚಬೇಕು. ನಿಮ್ಮಲ್ಲಿ ಯಾವುದು ಹಣ್ಣಾಗುವುದಿಲ್ಲ. ಅಲ್ಲ, ಕೈ ಹಾಕ್ಲಿಕ್ಕೆ ಅಧಿಕಾರ ನಿನಗೆ. ಕೈ ಹಾಕ್ಲಿಕ್ಕೆ ನಾ ಕಪಿ ಆದ್ದರಿಂದಲೇ ಅಧಿಕಾರ. ಇದು ಒಳ್ಳೇದು. ಕಪಿಗಳ ಹತ್ರ ಹಣ್ಣು ತಿಂದದ್ದು ಯಾಕೆ ಅಂತ ಕೇಳಲಿಕ್ಕಿಲ್ಲ, ಮನುಷ್ಯನ ಹತ್ರ ಹೇಳಬೇಕು ಹಣ್ಣು ತಿಂದದ್ದು ಯಾಕೆ. ಇದು ಕಳ್ಳರು ಹೇಳಿದ ಹಾಗೆ. ನೀನ್ ತೆಗೆದದ್ದು ಯಾಕೆ, ನಾ ಕಳ್ಳ ಅಲ್ವಾ ಅಂತ. ನಾ ಸತ್ಯ ಹೇಳಬೇಕಾ? ಹೇಳ್ತೀಯ ಅಂದ್ರೆ ನಾವು ತಿಂದು ಬಿಟ್ಟದ್ದು ನಿಮಗೆ ಅಲ್ಲಿಗೆ ಮುಟ್ಟಿತ್ತಲ್ಲ. ನಾವು ಸಿದ್ಧಪಡಿಸಿ ಬೆಳೆಸಿದ ತೋಟದಲ್ಲಿ ತೋಟ ಹೇಗಿರ್ಬೇಕು, ಗೆಲ್ಲು ಹೇಗಿರ್ಬೇಕು, ಕಸಿ ಹೇಗೆ ಮಾಡಬೇಕು, ಮತ್ತೆ ನೀವು ಬಿಟ್ಟದ್ದು ತಿನ್ನಬೇಕು. ನಾವು ಸಿಯಾಳ ತಿನ್ನದೆ ಅದು ಬೆಳಿಲಿಕ್ಕೆ ಬಿಟ್ರೆ ನಿಮಗೆ ಯೋಗ ಒಳ್ಳೇದುಂಟು ಅಂತ ಲೆಕ್ಕ. ಸಿಯಾಳ ನಮಗಿರುವುದು, ನಾವು ತಿನ್ನದೇ ಬಿಟ್ರೆ ತೆಂಗಿನಕಾಯಿ ಆದ್ಮೇಲೆ ನಮಗೆ ಗರಿ ಇರುವುದ ಅಲ್ಲ. ತೆಂಗಿನಕಾಯಿ ನೀವು ಪುನಃ ದೇವರಿಗೆ ಕೊಡಬೇಕು. ಬರುವ ವರ್ಷವೂ ಹೀಗೆ ತೆಂಗಿನಕಾಯಿ ಕೊಡಬೇಕು ಅಂತ. ಮಂಗ ಬರಲಿ ಅಂತ ಅಲ್ಲ, ಮಂಗೇಶ ದೇವರಿಗೆ ಕೊಟ್ಟರೆ ಮಂಗ ಬರುವುದಿಲ್ಲ. ಮಂಗ ಇಲ್ಲದ ದೇವರಿಗೆ ಕೊಡ, ಮಂಗೇಶ ದೇವರು. ಹೌದೌದು, ಮಂಗ ಬರುವುದಿಲ್ಲ. ಹೌದಾ? ಹೌದೌದೌದು. ಆ ಕಾರಣದಿಂದ ಹಸಿವೆ ಆಯ್ತು ಅಂತ 4 ತಿಂದೆ. ಆವಾಗ ವನಪಾಲಕರೆಲ್ಲ ಬಂದು ತಡೆದ್ರು. ಆವಾಗ ಅವರಿಗೆ ನಾವು ಹೊಡೆಯುವುದ, ಯಾವುದರಲ್ಲಿ ಹೊಡೆಯುವುದು, ಹಲ್ಲೆ ಆಗ್ತದೆ. ಅದಕ್ಕೆ 4 ಬೆಳೆದ ಕಾಯಿ ತೆಗೆದು ನಿಮಗೆ ಅದೇ ಹೊಡಿಲಿಕ್ಕೂ ತಿನ್ನಲಿಕ್ಕೂ. ಅದು ಕಾಯಿಯಲ್ಲೇ ಹೊಡೆದ್ರೆ ಹಲ್ಲೆ ಅಂತ ಆಗುದಿಲ್ಲ. ಯಾಕೆಂದ್ರೆ ನೀವು ತೆಗೆದು ಮಾರ್ತೀರಿ, ಅವರಿಗೆ ತಿನ್ಲಿಕ್ಕೆ ಸಿಗುದಿಲ್ಲ. ಅದನ್ನೊಂದು ಹಿಡ್ಕೊಂಡು ಮನೆಗೆ ಓಡಿದಾವೆ ಮಕ್ಕಳಿಗೆ ಕೊಡ್ಲಿಕ್ಕೆ. ಅದು ಹಿಡ್ಕೊಂಡು ಒಳ್ಳಿಲ್ಲ ಅವರು. ಇಲ್ವಾ? ಅಷ್ಟು ಬಡತನ ಇಲ್ಲ ಇಲ್ಲಿ. ಹಣ್ಣು ಮಾರುವುದೂ ಇಲ್ಲ. ಬಾಯಿಗೆ ಬಂದಾಗ ಮಾತಾಡ್ತೇವೆ. ನಿನ್ನನ್ನು ಮರದಲ್ಲಿ ಇಡುವುದಲ್ಲ, ಕಾಡಿನಲ್ಲಿ ಇಡುವುದಲ್ಲ, ಹತ್ತಿಸ್ಬೇಕು ನಿನ್ನನ್ನು ಮೇಲೆ. ಮರಕ್ಕಲ್ಲ, ಶೂಲಕ್ಕೇರಿಸ್ಬೇಕು. ಶೂಲಕ್ಕೇರಿಸಿ ಏನು ಪರಿಶ್ರಮ, ಏನು ಜ್ಞಾನವನ್ನು ಬೆಳೆಸಿ ಜಗತ್ತಿನಲ್ಲಿ ಇಲ್ಲದ ಕಾಡುಗಳಲ್ಲಾಗಲಿ ಕೃತಕವಾಗಿ ಬೆಳೆಸಿದ ಉಪವನಗಳಲ್ಲಾಗಲಿ ಇಲ್ಲದ ಈ ವನ ಬೆಳೆಸಿದವ ಯಾರು ಅಂತ ಗೊತ್ತುಂಟ ನಿನಗೆ? ಒಬ್ಬ ಬೆಳೆಸಿದ ಒಬ್ಬ ಇದ್ದಾನಲ್ವಾ? ಒಬ್ಬ ಇದ್ದಾನೆ ಅಂತ ನನ್ನನ್ನೇ ನೋಡಿ. ಚಾರಕರು ಬಂದರು, ಅವರು ಪೆಟ್ಟು ತಿಂದು ಓಡಿದ್ರು. ನೀ ಚಾರಕರಿಂದ ಸ್ವಲ್ಪ ಮೇಲಿನವ ಅಂದ್ರೆ ವಿಚಾರಣೆ, ಅದರಿಂದ ಮೇಲೆ ನಮ್ಮ ಒಬ್ಬ ಗುರಿಕಾರನ. ಆಮೇಲೆ ಮತ್ತೆ ಅದು ಹೇಳಿದ್ದು ನಾನು, ಇವನೇ ಅವರನ್ನು ನೇಮಿಸಿದವ. ಈಗ ಅವರನ್ನು ನೇಮಿಸಿದವ ನಾನೇ. ಅವರಿಗೆ ನೇಮ ಕೊಟ್ಟದ್ದು ನೀನೇ? ನೇಮ ಕೊಟ್ಟದ್ರೆ ಇನ್ನು ನಿನ್ನ ನುಡಿಬೇಕು ಅಂತಿಲ್ಲ, ಅವರು ಮಾಡ್ತಾರೆ ನೇಮಕ್ಕೆ. ಓ, ನೀ ನೇಮಕಾತಿಯವ ಅಲ್ವೋ? ನೇಮಕಾತಿಯವಲ್ಲ ನಾನು. ಅಲ್ವಾ? ಹೇಗೆ ನಡೀತದೆ ಈಗ? ನಿನಗೆ ಉದ್ದೇಶ ಉಂಟು? ಅಲ್ಲ, ನೇಮಕಾತಿ ಹೇಗೆ ನಡೀತದೆ? ನಿಮ್ಮವರಿಗೆ ಕೊಡಿಸುವ ಉದ್ದೇಶವ? ಕೇಳಿದ್ದು ನಾನು.
ಭೂಲೋಕದಲ್ಲಿ ಹಾ. ಬಲದಲ್ಲಿ, ಆಡಳಿತದಲ್ಲಿ, ಬಲದಲ್ಲಿ. ವರ್ಚಸ್ಸಿನಲ್ಲಿ, ಜನಾಂಗ ಸಂಘಟನೆಯಲ್ಲಿ ಸಂಕರ್ಷಣ, ಸಮ್ಯಕ್ ಕರ್ಷಣ, ಸಂಕರ್ಷಣ. ಒಬ್ಬ ಇದ್ದಾನೆ, ಪೂಜನೀಯ, ವಂದನೀಯ, ನೀನ್ ಮೇಲೆ ಕೆಳಗೆ ಸರ್ವಾದರಣೀಯ. ಅದೇ ಕೈ ಈಚೆ ಮಾಡು. ಆ ವ್ಯಕ್ತಿತ್ವ ಎಂತದ್ದು ಯಬ್ಬ, ಅದು ನಿನಗೂ ಅವನನ್ನು ಗೊತ್ತುಂಟಲ್ವಾ? ಅದಕ್ಕೆ 2 ಅಕ್ಷರ ಮತ್ತು 4 ಅಕ್ಷರದ 2 ಹೆಸರುಂಟು. 2 ಅಕ್ಷರದ ಮತ್ತು 4 ಅಕ್ಷರ. ರಾಮ ಅಂತ ಒಂದು, ಹಬ್ಬ, ಅಲ್ಲಿ ಕೋಸಲೇಂದ್ರಸ್ಯ. ಇನ್ನೊಂದು ಬಲರಾಮ, ಅಲ್ಲ ರಾಮನೇ ಬಲ, ರೋಹಿಣೇಯ, ಭೀಮ ಬಲರಾಮ, ರೇವತಿ ರಮಣ, ನಾಗರಾಜ, ಯದುನಾಥ, ನಾ ಮಾಡಿದ್ದು ಸೀತಾ ರಮಣ, ಹಾ ಇರ್ಲಿ. ರೋಹಿಣಿ ರಮಣ ಅಂತ ಎಂತದೊಂದು, ರೋಹಿಣಿ ರಮಣ, ರೋಹಿಣೇಯ, ರೇವತಿ ರಮಣ, ರೇವತಿ ರಮಣ. ಕೃಷ್ಣಾಗ್ರಜ, ಯದುನಾಥ, ಕೃಷ್ಣ ಅಂದ್ರೆ ಅದು ನಾಥವೇ, ಆದ್ರೆ ದ್ವಾರಕಾನಾಥ, ಅದೀಶ. ಅಯೋಧ್ಯನಾಥನೇ ಆಗಲಿ. ತಪ್ಪಿ ಅಲ್ಲ, ಒಂದು ರೀತಿಯಲ್ಲಿ ಹೌದು. ಈ ಅಯೋಧ್ಯ, ಇಲ್ಲಿ ಯಾರ ವಿಕ್ರಮವು ನಡೆಯುವುದಿಲ್ಲ. ಅದಲ್ಲ ಅಯೋಧ್ಯೆ. ಅಯೋಧ್ಯೆ ಇದು. ನೀನು ಪುನಃ ಕೇಳ್ತಾನೆ. ಅಲ್ಲಲ್ಲ ನಾನು ನನಗೆ ನೀನು ಯಾರು ಅಂತ ಅದೇ ಗೊತ್ತಾಗ. ಬಲರಾಮ ನಾನು. ಬಲರಾಮ ನಿನಗೆ ರಾಮನ ಜಗವ ಬರಿದ ನಾನು ಕೆಣಕುತ್ತಲಿ ನೀ ಹರಣವ ಕಳೆವೆ ಇಂದಿರಲಿ. ಒಂದು ಶಬ್ದ ತೆಗೆದ್ರೆ ಮುಖ ಮುಸುಳಾದೀತು. ಹಾಕಿಕೊಟ್ಟಿರಲಿಲ್ಲ ಎಂತದ್ದು. ಜಗತ್ಪತಿ ರಾಮ, ಜಗತ್ ಪಿತ ರಾಮ, ಮಾತಾ ರಾಮೋ ಮತ್ ಪಿತಾ ರಾಮೋ. ಆಗಲಿ, ಹೇಳು ಅದನ್ನು ನನಗೈಗಳು. ದ್ವಾರಕಾನಾಥ, ಹೌದು. ಅಂಗೈಯಗಲದ ಭೂಮಿಗೆ ಯಜಮಾನಿಕೆ ಗುರಿಕಾರ್ತಿಗೆ ಮಾಡ್ತಾ ಇದ್ದ. ದ್ವಾರಕಾನಾಥ ಲೋಕ ಒಬ್ಬನೇ ಒಬ್ಬ ರಾಮ. ಆಗಲಿ. ದಾಶರಥಿ ರಾಮ, ಸೀತಾಪತಿ ರಾಮ, ಕೋದಂಡಪತಿ ರಾಮ, ಆಗಲಿ. ಭಕ್ತ ವತ್ಸಲ ರಾಮ. ಅನಾಗರಿಕರಾಗಿದ್ದಂತ ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿಸಿದ ರಾಮ. ಊನ ಷೋಡಶ ವರ್ಷ 10,000 ಆನೆಯ ಬಲವುಳ್ಳ ತಾಟಕಿಯನ್ನು ಏಕಶರದಲ್ಲಿ ನಿಪಾತಗೊಳಿಸಿದ ರಾಮ. ಆಗಲಿ. ಅವನ ತೋಳ್ಬಲ್ಮೆ ಏನು? 800 ಯೋಧರು, 8,000 ಗಾಲಿಗಳುಳ್ಳ ಬಂಡಿಯಲ್ಲಿ ಒಯ್ಯುತ್ತಿದ್ದ ಆ ಶಿವ ಧನುಸನ್ನು ಮರಿಯಾನೆಯೊಂದು ಕಬ್ಬಿನ ಜಳೆಯನ್ನು ಮುರಿದಂತೆ ಹೆದೆ ಏರಿಸುವಾಗ ಚಟಲ್ಲ. ಅದು ಬುಡಿ ಆಗುವಾಗ ನೀನು ಒಬ್ಬ ಹಿಡಿದ್ಯಾಕೆ? ಇದು ಭಾವುಕತೆ, ಇದು ಶ್ರದ್ಧೆ. ಆಗಲಿ. ರಾಮ ಹೌದು. ನಿನಗೆ ಪಂಚಗಜ್ಜಾಯ ಒಂದೇ, ಪರಮಾನ್ನ ಒಂದೇ, ನಮಗೆ ಆಗಲ್ಲ. ನಮಗೆ ಎಲ್ಲ ವ್ಯತ್ಯಾಸ ಉಂಟು. ನಿನಗೆ ಶಬ್ದದ್ವೇಷ ಏನು? ರಾಮ ಇರಬಾರ್ದ ಇನ್ನೊಬ್ಬ? ಇಲ್ಲ, ಇರಬಹುದು, ಇರಬಾರ್ದು ಅಂತಲ್ಲ. ಪರಶುರಾಮ ಅಂತ ಲೋಕಪಾಲಕನು, ನಾ ಕಾಮಪಾಲ. ಬಲರಾಮ ಅಂತ ಹೇಳಲಿಕ್ಕಿಲ್ಲ. ನೀ ಬೇಕಾದ್ರೆ ಒಂದು ಬೇರೊಂದು ರಾಮನನ್ನ ಹೆಸರು. ಹೌದೌದು, ಇಮ್ಮಡಿ ರಾಮ. ಅಂದ್ರೆ ಅವನ ಹೆಸರಿನಲ್ಲಿ ಆಗಬೇಕು. ಅಲ್ಲಲ್ಲ, ಪರಶುರಾಮ, ಪರಶುರಿಕೊಂಡು ಆ ಪರಶುರಾಮ ದೇವರೇ ರಾಮದೇವರನ್ನು ದೇವರು ಅಂತ ಹೇಳಿ ಆ ಕಚ್ಚೆಯನ್ನು ಎತ್ತಿ ಕಟ್ಟಿದ್ದು ಓದ್ದೆ. ಅದು ನಿನ್ನದೇ, ಅದು ಕಥೆಯಲ್ಲಿ ಇಲ್ಲದು. ಓದದ್ದೆ. ನೀನಿರುವಾಗ ಉಭಯ ರಾಮರು ಬೇಡ. ಅಲ್ಲ, ಅವರಿಬ್ಬರು ಬಂದ್ರೆ ನನಗೆ ಹೇಳ್ಬೇಕೀಗ ಅದನ್ನು. ಎಂಥದ್ದು? ಅವರು ಒಬ್ಬನನ್ನೊಬ್ಬ ನೋಡಿ, ಅದೇ ಗೊತ್ತುಂಟಾ, ಈ ಸರಣಿ ಪದ್ಧತಿ ಅಂತ, ಸನ್ನಿವಿಷ್ಟ, ಒಂದರಿಂದ ಒಂದು. ಅವನಿಗೆ ಮಣಿದ, ಅವರಿವರು ಒಟ್ಟಾಗಿ ನನಗೆ ಮಣಿಬೇಕು. ಅವರು ಹುಟ್ಟದ್ದನ್ನು ಎತ್ತಿ ಕಟ್ಟಿ ಹೋದ್ರು, ನೀ ಬಿಸಾಡಿ ಓಡುವ ಸ್ಥಿತಿ ಬಂದಿತ್ತು. ಹೌದಾ? ಯಾಕೆಂದ್ರೆ ಮೈಯಲ್ಲಿದ್ದ ಬಟ್ಟೆಯನ್ನು ಕಳಚಿ ಕಳುಹಿಸಿದ ರಾಮ ರಾವಣನನ್ನು ಅಂತಃಪುರಕ್ಕೆ. ಅವನಿಗಲ್ವಾ, ನನಗಲ್ಲ. 66 ಕೋಟಿ ರಾಕ್ಷಸರು, 36 ದೇವತೆಗಳು ಆಗದೇ ಇದ್ದಂತಹ ಸಮುದ್ರ ಮತನವನ್ನು ನಿಂತ ನಿಲುವಿನಲ್ಲಿ ಬೆಳಗ್ಗೆ ಹೆಣ್ಮಕ್ಳು ಮೊಸರು ಕಡಲಾಗೆ ಕಡದ ವಾಲಿಯನ್ನು ಏಕಶರದಿಂದ ನಿಪಾತಗೊಳಿಸಿದ ರಾಮನೇನು ಪುಣ್ಯಾತ್ಮ, ಭೀಮಗಾತ್ರ ರಾಮ. ಮಧ್ಯದಲ್ಲಿ ನಿಲ್ತದೆ ಕೆಲವು, ಶಬ್ದವೇ ಇಲ್ಲ. ಎಂತದು? 100 ಯೋಜನೆ ವಿಸ್ತಾರವಾದ ಸೇತುವೆ ನಿರ್ಮಾಣದ ಪ್ರೇರಕ ರಾಮ. ಆಯ್ತಾ, ಗೊತ್ತುಂಟಾ? ರಾಕ್ಷಸಾದಿಗಳ ಕೊಂದ ರಾಮ. ಪ್ರಪಂಚದಲ್ಲಿ ಇಬ್ಬರು ರಾಮರಿಲ್ಲ, ಅವನೊಬ್ಬನೇ ರಾಮ, ಜಗತ್ಪತಿ ಒಬ್ಬನೇ ರಾಮ. ಈಗ ನಿನಗೆ ಶಬ್ದದ್ವೇಷ ಏನು?
ಒಂದು ಹೆಸರು ಇನ್ನೊಬ್ಬನಿಗೆ ಇರಬಾರ್ದ? ನನಗೆ ಬಲರಾಮ ಅಂತ ಹೇಳಿದ್ದು. ಬಲರಾಮ. ನೀನು ಬೇಕಾದ್ರೆ ಬಲರಾಮ. ಬೇಡ, ಮುಸಲರಾಮ ಅಲ್ಲ, ನೀನು ಈಗ ಮುಸಲರಾಮ ಅಲ್ಲ, ನೀನು ಬೇಕಾದ್ರೆ ಸಣ್ಣ ಬಲರಾಮ ಹೇಳು. ಅದರಲ್ಲಿ ಸಣ್ಣದಾಗ್ಬೇಕು. ಆ ಸಣ್ಣ ಬಲರಾಮ. ಈ ಭಕ್ತಿ ಶ್ರದ್ಧೆಗಳಲ್ಲಿ ಎರಡು ವಿಧ. ಒಂದು ಏಕನಿಷ್ಠೆ, ಅವನ ಬಗ್ಗೆ ಶ್ರೇಷ್ಠತೆ, ಉಳಿದವರ ಬಗ್ಗೆ ದ್ವೇಷ ಇಲ್ಲ. ಇದಾಗಲ್ಲ, ಇವ ಒಳ್ಳೆವ ಅಂತ ಹೇಳಲಿಕ್ಕೂ ಅವ ಕೆಟ್ಟವ ಅಂತ ಹೇಳ್ಬೇಕು. ಅದು ಒಳ್ಳೇದು. ಅದೇನು ಇವನ ಮುಂದೆ ಅದೇನಲ್ಲ ಅಂತ ಬೇಡ, ನೀ ಹೀಗೆ ಹೇಳು, ಅವನೇ ರಾಮ, ನಾನೂ ರಾಮ. ಆ ಕಾಲಕ್ಕೆ ಅವ ರಾಮ, ಈ ಕಾಲಕ್ಕೆ ನಾನು ರಾಮ ಅಲ್ಲ, ನಾನೇ ರಾಮ. ನೀನೇ ರಾಮನಾದ್ರೂ ಆದೀತು. ಆ ಕೋದಂಡಪತಿ ರಾಮನಿಗಿಂತ ಬಲವಂತನಾದ್ರೆ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ನಿನಗೆ ಹೊಡೆಯುವುದರಿಂದ ನನಗೆ ರಾಮ ದರ್ಶನ ಆಗ್ತದೆ ಅಂತಾದ್ರೆ ದಾಕ್ಷಿಣ್ಯ ಇಲ್ಲ. ಹೊಡೆದಾದ್ರೂ ಆದೀತು, ರಾಮ ದರ್ಶನ ಆಗಬೇಕು. ನನಗೂ ಒಂದು ಹಠ ಉಂಟು. ನನ್ನ ಊರಿಗೆ ಬಂದು ನನ್ನ ಕಾಡನ್ನು ಅಕ್ರಮ ಪ್ರವೇಶ ಮಾಡಿ ನನಗೆ ಬುದ್ಧಿ ಹೇಳಿ ವಿಕ್ರಮವು ಪ್ರದರ್ಶಿಸ್ತಾನಂತಾದ್ರೆ ಅರಸೊತ್ತಿಗೆ ಬೆಲೆ ಇಲ್ಲ ಅಂತ ಆದೀತು, ಹೊಡೆದೇ ಬುದ್ಧಿ ಕಲಿಸ್ತೇನೆ. ಆದ್ರೆ ರಾಮನದ್ದೊಂದು ದೇವೇಂದ್ರನ ಹತ್ರ ಪ್ರಾರ್ಥನೆ ಉಂಟು. ನಿರ್ಯಾಣಕ್ಕೆ ಹೋಗುವಾಗ ಪ್ರಪಂಚದಲ್ಲಿರುವಂತಹ ಕಪಿಗಳಿಗೆ ಅತ್ಯಂತ ಹರಿಯುವ ನೀರು ಶುದ್ಧವಾದದ್ದು ಮತ್ತು ಮರಗಳಲ್ಲಿ ಫಲಗಳು ಸರ್ವ ಋತುಗಳಲ್ಲಿ ಕಪಿಗಳಿಗೆ ಸಿಗಬೇಕು ಅಂತ ರಾಮ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ರಾಮ ಮಾಡುವಾಗ ನಿರ್ಬಂಧವು ಉಂಟು. ಹುಡಿ ಮಾಡಬಾರ್ದು, ಹಾಳು ಮಾಡಬಾರ್ದು. ನೀನು ಉಪವನವನ್ನೇ ಹುಡಿ ಮಾಡಿದ್ದಿ, ಅಂತವರಿಗೆ ನಮಗೂ ಒಂದು ಆಜ್ಞೆ ಉಂಟು. ಏನು ಅಂತ? ದೈವಾಜ್ಞೆ. ಅಂತವರಿಗೆ ಹೊಡಿಬೇಕು. ಹಾಗೆ ಹೊಡೆಯುವವರಿಗೆ ಮೊದಲು ಹೊಡಿಬೇಕು. ಏನು ನಡಿಲ್ಲ, ಹಿಡ್ಕೊಂಡಿದ್ದೇನೆ. ವಾಯುದನದ ಸೆಳೆದು ಹಾರಿದಗಿಟ್ಟನು, ಮುಳಿಸಿದ ಮುಸಲ ಕೈಗೂಡನು ಬಾಲದಿ ಚುತ್ತಿ ಕೆಳಗೆ ಬಿಸಿಟು ತಿವಿದನು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಇದು ಜೈ ಶ್ರೀರಾಮ್. ಎಲ್ಲ ಸಾಮಾನ್ಯ ಆಯುಧಗಳು. ರಾಮನಲ್ಲೆಲ್ಲ ಯಾರಲ್ಲಿಯೂ ಇಲ್ಲದ ಎರಡು ಆಯುಧ ಉಂಟು ಇಲ್ಲಿ. ಅದನ್ನು ಎರಡನ್ನು ಹಿಡ್ಕೊಂಡಿದ್ದೇನೆ. ಅದರಿಂದ ಹಿಡಿದು ಎತ್ತಿ ಮೂತಲಿಂದ ನಿನ್ನ ತಲೆಗೆಲ್ಲ ಮಂಗನ ಮಂಡೆ ಕೊಡ್ತಾರೆ. ಹಿಡ್ಕೊಂಡಿದ್ದೇನೆ, ಹಿಡ್ಕೊಂಡಿದ್ದೇನೆ, ಬಡಿತೆ ಹಿಡ್ಕೊಂಡಿದ್ದೇನೆ. ಅಲ್ಲ ಮುಸಲ. ಹೌದಾ? ಈಗ ಒಂದು ಉಂಟು. ಹೌದಾ? ಈಗ ಬಂತು, ಮೂಲ ಸ್ವರೂಪ ಅವರಿಗೆ ಬಂತು. ಇಷ್ಟವರೆಗೆ ಇರಲಿಲ್ಲ. ಇನ್ನು ಬೋಳು ರಾಮ ಮಾಡಬೇಕು. ನೀನು ಮೇಲೆ ನನ್ನ ಮೇಲೆ ಎಂತದು? ನಾನು ಹೈಕೊಟ್ರು ಅವನು ಏನು ಮಾಡುವುದೀಗ? ಹೀಗೆ ಮಾಡುವ. ಇವ ನಮ್ಮವ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಹೀಗಾಗಿದೆ ಅಂತ ಒಂದು ಗೊತ್ತಾಗುವ ಮೊದಲು ಈ ದಾರಿ ಬೇಡ, ಈ ದಾರಿಯಲ್ಲಿ ಹೋದ್ರೆ ಏನು, ನೇರ ಹೋಗ್ತೇನೆ. ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಹಿಂಜರಿದು ನಡೆದರುವ ಪಥದೊಳು ಕಂಜನಾಭನು ಬಂದು ಮಣಿಯುತ್ತಲೆಂದನ ತಂಗಿಯೇ, ಕಂಜನಾಭನು ಬಂದು ಮಣಿಯುತ್ತಲೆಂದ ನಾ ತಂಗಿಯೇ. ಅಳುಗುತ್ತ ಮೆಲ್ಲ ಮೆಲ್ಲನೆ ಹಿಂಜರಿದು ನಡೆದರುವ ಪಥದೊಳು
ಎಲ್ಲಿಂದ ಐತಂದೆ ಅಣ್ಣ ಸಾಹಸ ಪೂರ್ಣ ಎಲ್ಲಿಂದ ಐತಂದೆ ಅಣ್ಣ ಅಣ್ಣ ಎಲ್ಲಿಂದ ಐತಂದೆ ಅಣ್ಣ ಸಾಹಸ ಪೂರ್ಣ ಎಲ್ಲಿಂದ ಐತಂದೆ ಅಣ್ಣ ಬಲ್ಲಿದ ತನು ಜಗತಿಯಲ್ಲಿ ರಣ ಮಲ್ಲನಾಗಿ ಹೇ ಬಲು ತೆರದಿಯ ಬಲ್ಲಿದ ತನು ಜಗತಿಯಲ್ಲಿ ರಣ ಮಲ್ಲನಾಗಿ ಹೇ ಬಲು ತೆರದಿ ಮನ ತಲ್ಲಣವ ಕೊಂಡಂತೆ ತೋರ್ಬುದು ಮೆಲ್ಲ ಮೆಲ್ಲನೆ ಗಮನವೇನಿದು ಎಲ್ಲಿಂದ ಐತಂದೆ ಅಣ್ಣ ಸಾಹಸ ಪೂರ್ಣ ಎಲ್ಲಿಂದ ಐತಂದೆ ಅಣ್ಣ ಅಣ್ಣ ಯಾರು ಕೃಷ್ಣನ? ಏನಣ್ಣದು ಆ ಉತ್ತರಿ ಅಂತ ನೀನು ಇದ್ದೀಯಾ? ನೀನು ಅಲ್ಲ ಊರಲ್ಲಿ ಇದ್ದೀಯಾ? ನಾನಿದ್ದೆ, ನೀನು ಹೌದಲ್ವ ಅಂತ ನನಗೆ ಸಂಶಯ ಈಗ. ಆ ಉತ್ತರಿಯ ಉಂಟಲ್ಲ, ಅದು ತಲೆಗೆ ಅಡ್ಡ, ಮುಖಕ್ಕೆ ಅಡ್ಡ ಹಿಡಿಲಿಕ್ಕಿದ್ದ, ಹಾ. ಅದು ನಿನ್ನ ಹೆಗಲಲ್ಲೇ ಒಳ್ಳೆಯದು ಕಾಣುತ್ತದೆ. ಹಾ. ಎಂಥದಣ್ಣ ಇದು? ಎದೆ ಸೆಟೆಸಿ ಹಾ. ತಲೆ ಎತ್ತಿ ರಾಜಗಾಂಭೀರ್ಯದಿಂದ ರಾಜಮಾರ್ಗದಲ್ಲಿ ನಡೆದು ಹೋಗುವಂತ ನಮ್ಮ ಅಣ್ಣ ಹಾ. ಅದೆಂಥದ್ದು ಆ ವನದ ಮರದ ಮರೆಯಿಂದ ಅದೇನು ದಾರಿ ಬದಲಾದ್ದು? ಅದು ಅಡ್ಡ ದಾರಿಯಲ್ಲಿ ನೀನೇ ಹೋಗ್ಬೇಕು ಅಂತ ಉಂಟ, ನಾನು ಹೋಗಬಾರ್ದ? ಹೌದಾ? ಅಲ್ಲ ರಾಜಗಾಂಬೆಯಿಂದ ಬಲರಾಮ ಹೋಗಬೇಕು ಅಂತ ಯಾರು ಹೇಳುದು? ಕೃಷ್ಣ. ಆಗ್ಲಿ, ಅದಕ್ಕೆ ನೀನು ನೆಗಾಡುದು ಯಾಕೆ? ಅಲ್ಲ, ಇಷ್ಟವರೆಗೆ ಹಾಗೆ ಹೋದವಲ್ಲ ಅಂತ ನೀನು. ಹೌದು, ನೀನು ಸಾಹಸ ಪೂರ್ಣ. ಇದು ನೋಡಿದೀಯಾ? ಅದೆಂತ ತರಚಿದ ಗಾಯ ಎಲ್ಲ ಕಾಣುತ್ತದೆ, ರಕ್ತ ಅದಕ್ಕೆ ಸುರಿಯುತ್ತದೆ. ನೀನು ನೆಗಾಡುದು ಯಾಕೆ? ಅಲ್ಲ, ನಾನು ನಗಾಡಿದಲ್ಲಪ್ಪ. ಅಲ್ಲ, ನಾನು ಬಾಯಿ ಬಿಟ್ಟಾಗಲೇ ನಗಾಡುವುದಲ್ಲ, ಇದು ನನ್ನ ಸ್ವಭಾವ ಅದು. ನಮ್ಮ ಪ್ರಾರಬ್ಧವ ನಿನ್ನದು ಅಂತ ಗೊತ್ತಿದೆ. ಇದು ವಿಷಾದದ ನಗೆ. ನಗುತಲಾ ಮಾಧವಂ ನಗುತಲಾ ಯಾದವಂ. ನಿನಗೆ ಯಾವಾಗಲೂ ನಗೆ ಅಲ್ವಾ? ಅಲ್ಲ, ನೀನ್ ಇದ್ದಿ, ಹೌದಾ? ಊರವರನ್ನು ನೋಡಿ ನಗಬಹುದು, ಆದ್ರೆ ನಿನಗೆ ಈ ಸ್ಥಿತಿ ಆದದ್ದು ನೋಡಿದ್ರೆ ಅಳು ಬರ್ತದೆ ನಿಜವಾಗಿ. ಆ, ಅಣ್ಣ, ಬರುವ ಅಳುವಿನಲ್ಲಿ ಕಾಣುವುದು ನಗು ಅಲ್ವಾ? ದಿವದ ದೇವತೆಗಳು, ಹಾ, ಭೂಲೋಕದ ಮಾನವರು, ಪಾತಾಳದ ನಾಗಾದಿಗಳು. ಹೌದು, ಮತ್ತೆ ಪಾತಾಳದಲ್ಲಿ ದೇವತೆಗಳಿರುವುದು. ಅಲ್ಲ ಎಲ್ಲ ಹಾ, ಎಲ್ಲರೂ ಬಲರಾಮನ ಹೆಸರು ಕೇಳಿದ್ರೆ ಬಲೆ. ಒಂದು ಸಲ ಮೂಗಿಗೆ ಬೆರಳು ಹೋಗ್ತದೆ. ಹಾ, ಅಂಥದ್ರಲ್ಲಿ ಇತರರನ್ನೇ ಹೆದರಿಸುವ ಬೆದರಿಸುವ ವ್ಯಕ್ತಿತ್ವ ಉಳ್ಳಂತಹ ನೀನು ಹಾ, ಈಗ ವಿಷಾದದ ಛಾಯೆ ನಿನ್ನ ಮುಖದಲ್ಲಿ ಹಾ. ಮಾತ್ರ ಅಲ್ಲ, ಯಾರೂ ನೋಡುವುದು ಬೇಡ ಎನ್ನುವ ಹಾಗೆ ಬಳಸು ದಾರಿಯಲ್ಲಿ ಹೋಗ್ತಾ ಇದೆಯಣ್ಣ. ಹಾ. ಛತ್ರ ಚಾಮರಗಳಿಲ್ಲ, ಹಾ. ರಥ ಮೊದಲೇ ಇಲ್ಲ. ಹಾ. ಮತ್ತೆ ನಮ್ಮ ಅಣ್ಣ ಹೋಗುವಾಗ ಆಚೆಯಿಂದ ಈಚೆಯಿಂದ ಒಂದು 10 ಜನ ಇಲ್ಲದಿರುವುದಿಲ್ಲ ಯಾವಾಗಲೂ. ಈಗ ನೋಡಿದ್ರೆ ಯಾರೂ ಇಲ್ಲ. ಹಾ. ಅಲ್ಲ, ಎಂತ ಯಾರು ಇಲ್ಲ ಅಂತ ನಿನ್ನ ಒಟ್ಟಿಗೆ ಮಾತ್ರ ಜನ ಇರ್ಬೇಕಲ್ವಾ? ನನ್ನೊಟ್ಟಿಗೆ ಇರಬಾರ್ದು. ಅಲ್ಲ, ಹಾಗಲ್ಲ, ನಿನಗೆ ಈಗ ನೀನು ಹಾಗೆ ಹೊರಗೆ ಬರುವ ನೀನು ಗೊತ್ತಿಲ್ಲದೆ ಕೇಳುವುದಲ್ವಾ? ಅಲ್ಲ, ಗೊತ್ತಿಲ್ಲದಪ್ಪ ದೇವರಾಣೆ. ನನಗೆ ಎಂತದ್ದು ಆ ಲೋಕದಲ್ಲಿ ಆಗುವುದಿಲ್ಲ ನನಗೆ ಗೊತ್ತಾಗ್ತದ. ನನ್ನಾಣೆ ಗೊತ್ತಿಲ್ಲದೆ ಕೇಳುವುದಲ್ವಾ? ಅಲ್ಲ, ಅದೆಲ್ಲಿ ಉಂಟು ಅದು ಯಾವುದು? ಅದು ಅಂದ್ರೆ ಅದು ಅದು ಅಂದ್ರೆ ನಮ್ಮ ಅಣ್ಣ ಅದು ಇಲ್ಲದೆ ಹೊರಗೆ ಬರುವುದೇ ಇಲ್ಲ. ಹಾ, ಒಂದರಲ್ಲಿ ಹಲ, ಮತ್ತೊಂದರಲ್ಲಿ ಮುಸಲ. ಈಗ ಅದು ಎರಡೂ ಇಲ್ಲ ಅಂತ ಆಗಿದೆ. ಅದು ಈಗ ಗೊತ್ತಾದ. ಅದು ಹೇಗೆ ಮರೆತು ಹೋಯ್ತು ನಿನಗೆ? ಈ ಮುಖ್ಯವಾದ ವಿಷಯವನ್ನು ಕಡೆಗಿಟ್ಟು ಮಾತಾಡುದಲ್ವಾ? ಅದು ಇದಾತಲ್ವಾ ಕೃಷ್ಣ? ಎಂತದದ್ದು ಇದು ಬರುವಾಗ ಹಾಗಾಯ್ತಲ್ಲ. ಅಂದ್ರೆ ಏನನ್ನು ಸಿರುವೇನು? ಹ? ಆಡಳಿತ ಮಾಡುವವನಿಗೆ, ಯಜಮಾನಿಕೆ ಮಾಡುವವನಿಗೆ ಸಂಕಟವೇ. ಹೌದು. ಅವನು ಒಳ್ಳೆ ಸ್ಥಿತಿಯಲ್ಲಿರುವಾಗಲೂ ಹಾ. ಹೇಳಲಿಕ್ಕಿಲ್ಲ. ಯಾಕೆ? ಅವನಿಂದ ಆದ್ದು ಅಂತ. ಹೌದು. ಹಾಳಾದಾಗ ಹೇಳುವುದು ಯಾರಲ್ಲಿ? ಹಾ, ನಾಯಕನಾದವನಿಗೆ ಸಾರ್ವಜನಿಕವಾಗಿ ಬೇಸರ ಪಡ್ಲಿಕ್ಕೂ ಕಣ್ಣೀರಿಡ್ಲಿಕ್ಕೂ ಅಧಿಕಾರ ಇಲ್ಲ. ಇಲ್ಲಪ್ಪ, ಖಾಸಗಿ ಜೀವನವೇ ಇಲ್ಲ. ನಾನು ಯುವರಾಜ ಅಲ್ಲ. ಮಹಾರಾಜ. ಯುವರಾಜ ಅಂದ್ರೆ ಹೇಗೆ? ನಿನ್ನ ನಂತರ ನಾವೆಲ್ಲ ಉಪಾಧ್ಯಕ್ಷ ಅಂತ. ಅವನಿಗೆ ಬೇಕಾದ್ರೆ ಮಾಡಬಹುದು. ಹೌದು. ಯಾವ ಕೆಲಸವಿಲ್ಲ, ಹೊಣೆಯೂ ಇಲ್ಲ. ನೀನೆಂತ? ನಾವು ಉಪಾಧ್ಯಕ್ಷ, ಅದು ಮುಖ್ಯಸ್ಥರು ಇದ್ದಾರೆ ಅಂತ ಹೇಳಿದ್ರೆ ಆಯ್ತು. ಮಹಾರಾಜ ಗಟ್ಟಿ ಇದ್ರೆ ಮತ್ತೆ ಯುವರಾಜನ ಕೆಲಸವೇ ಇಲ್ಲ. ಗಟ್ಟಿ ಇದ್ರೆ ಅಂದ್ರೆ ಏನು? ಇರಬಾರದು ಅಂತಲ್ಲ. ಅಲ್ಲ, ನೀನು ಇರುವ ಸ್ಥಿತಿಯಲ್ಲಿ ನಾನು ಆ ಸ್ಥಾನದಲ್ಲಿರುವ ಕಾಲಕ್ಕೆ ವನಪಾಲಕರು ಬಂದರು. ಹಾ, ವನಪಾಲಕರು ಬಂದ್ರಂತೆ ಇದಾಯ್ತು ಅಂತ ಹೇಳಿದ್ರು. ಇದಾಯ್ತಂದ್ರೆ
ವನದಲ್ಲಿದ್ದದ್ದು ಪೂರ ಹೋಯ್ತು. ಇಲ್ಲ ವನಪಾಲಕರು ಮಾತಾಡಿದೆ ಹಾಗೆ ನಿನಗೆ ಯಾರಿಗೂ ಬೋಧ ಅರ್ಥ ಉಂಟ ಆಗಲಿಲ್ಲ. ನಿನಗೆ? ನೀನು ಈಚೆಯಿಂದ ಬಂದದ ಆಚೆಯಿಂದಲ? ಇಡೀ ವನ ಹುಡಿಯಾಗಿತ್ತು. ವನ ಹುಡಿಯಾಯ್ತು. ವನವೇ ಹುಡಿಯಾಗಿದೆ. ಅಷ್ಟು ದೊಡ್ಡ ಕಾವಲು ಉಂಟಲ್ಲಿ, ಅದು ಹುಡಿಯಾಗುದು ಹೇಗೆ? ನೀನಿಲ್ಲಲ್ಲ ಅಲ್ಲಿ ಕಾವಲ್ನವರು, ನೀನು ಎಬ್ಬಿಸಿದ್ದಲ್ಲ. ನಿನ್ನ ಹತ್ರ ಹೇಳಿದ್ದಲ್ಲ ರಕ್ಷಣೆಗೆ ವ್ಯವಸ್ಥೆ ಮಾಡಬೇಕು ಅಂತ. ಹೌದು. ಕೃಷ್ಣ ಹಾ, ತಮ್ಮ ಒಂದು ಮಂಗ ತಮ್ಮ ಮಂಗನ ಅಲ್ಲ ಬಂದದ್ದು ಅಂತ. ಬಂದದ್ದು ವನಕ್ಕೆ ಮಂಗಗಳು ಬರುವುದು ಸಹಜವೇ. ಮಂಗನನ್ನು ಓಡಿಸ್ಲಿಕ್ಕೆ ನೀನು ಯಾಕೆ ನಾನು ಹೋಗ್ಬೇಕು? ಜನ ಕಳಿಸುವುದಲ್ಲ. ಅಲ್ಲಿ ಜನ ಇಲ್ವಾ? ಆದರೆ ಅಲ್ಲಿ ನಡೆದ ವಿದ್ಯಮಾನಗಳ ಮೇಲೆ ಹಾ. ನಾನೇ ಹೋಗಬೇಕಾದ ಅಗತ್ಯ ಬಂತು. ಯಾಕೆ? ಏನಾಯ್ತು? ಬಲರಾಮ ಎಲ್ಲಿದ್ದಾನೆ? ಹಾ, ಹೆಸರು ಹೇಳುದು ಬಲರಾಮನಂತೆ, ಹೊಡೆಯುವುದು ಮರಕ್ಕಂತೆ. ಹಾ. ಹಾಗಾದ್ರೆ ಉದ್ದೇಶಿಸಿ ಬಂದದ್ದು ಅಂತ ಆಯ್ತಲ್ಲ. ಅಂದ್ರೆ ಸಾಮಾನ್ಯ ಮಂಗ ಅಲ್ಲ ಅಂತ ಆಯ್ತು. ಮತ್ತು ದುರುದ್ದೇಶ ಉಂಟು ಅಂತಾಯ್ತು. ಹುಡುಕಿ ಹೋದ್ರೆ ಕಾಣುವುದಿಲ್ಲ. ಹಾ, ಮತ್ತೆ ಎಂಥದಾಯ್ತದು? ನನಗೆ ಕೆಲವು ಮರ್ತು ಸಹ ಹೋಗುವುದಿಲ್ಲ. ಅಲ್ಲ, ಅಂಥ ಮಂಗ ಯಾವುದಪ್ಪ ಇಲ್ಲಿ ನಾವೆಲ್ಲ ನೋಡದ್ದು? ನೀನು ನೋಡಿರ್ಲಿಕ್ಕಿಲ್ಲ. ನೀನು ಬೇರೆ ಮಂಗ ನೋಡುದು ಯಾಕೆ? ನೀ ಮಾಡುವುದೇ ಅದಷ್ಟೇ ರೀ, ನಿನ್ನ ಎದುರಲ್ಲಿ ಹಾಗೆ ಅದು. ಸೊಪ್ಪಿನ ಎಡೆಯಲ್ಲಿ, ಹಾ, ಮರದ ಎಡೆಯಲ್ಲಿ ಹುಡಿ ಮಾಡಿದ ಯಾವುದು ಅಂತ ಹಾ. ಹಲ ಮುಸಲೆಗಳನ್ನು ಹಿಡ್ಕೊಂಡು ಹೋಗುವಾಗ ಹಾ. ಹಿಂದಿನಿಂದ ಬಂದು, ಓ ಈಗ ಮಂಗ ಹೇಳ್ಕೊಂಡು ಹೋದದು. ಮತ್ತೆ ಅದೆಲ್ಲ ತರಚಿದ ಗಾಯ, ರಕ್ತ, ಅದೇ ಎಂತದ್ದು? ನೀನು ನ್ಯಾಯಾಧಿಕಾರಿಯೋ ನನ್ನ ತಮ್ಮನ? ಹೇಳಿದ್ದು ಕೇಳಿ ಕಣ್ಣಿಗೆ ಕಾಣುವುದನ್ನು ಈಗ ಆಯ್ತಲ್ಲ ಅಂತ ಎದೆಗೆ ಬಡ್ಕೊಳ್ಳೋದು ಬಿಟ್ಟು ಹಾ. ನಿನಗೆ ಹಲಮುಸಲ ಹಾ, ನನ್ನ ಪ್ರತಿಷ್ಠೆ, ಮಾನ, ಪ್ರಭುತ್ವದ ಸಂಕೇತ, ಅದು ಹೋದದ್ದು ಬಿಟ್ಟು ಇದೊಬ್ಬ ಕೇಳಿದಾನಂತೆ, ಕಳ್ಳರು ಬಂದು ಸಮಸ್ತ ಸ್ವರ್ಣವನ್ನು ದೋಚಿದರು, ನೋಡುವ ಅವರು ತೂತು ಮಾಡಿದ್ದೆಲ್ಲಿ, ಬಂದದ್ದೇ ಹೇಗೆ, ಎಷ್ಟು ಜನ ಇದ್ರು ಅಂತ ಒಬ್ಬ ಕೇಳಿದ್ದಾನಂತೆ. ನಿನ್ನದು ಹೀಗಾಯ್ತು ವ್ಯವಸ್ಥೆ ತಮ್ಮ. ಏನನ್ನ? ಬಲರಾಮ ಸತ್ರು ತೊಂದರೆ ಇಲ್ಲ, ಹಲಮಸಲ ಹೋಗಬಾರ್ದು. ನೀನಿದ್ದೀಯಲ್ಲ, ಮತ್ತೆ ನಾನು ಯಾಕೆ? ಬಲರಾಮ ಇದ್ದಾಗಲೇ ಹಲಮುಸಲ ಇರಬೇಕು. ಹಲಮುಸಲ ಇರಬೇಕು, ಹೇಗೂ ಇರಬೇಕು. ಮತ್ತೆ ನೀನೇ ಹಿಡ್ಕ ತರಿಸುವ ವ್ಯವಸ್ಥೆ ಮಾಡ್ತೀಯಾ, ನಾವು ಊರು ಬಿಡ್ಬೇಕಾ? ನಿನಗೆ ಹೀಗೆ ಆಯ್ತಲ್ಲ. ವಾನರನ ಕೆಣಕಿ ಗರ್ವದಿ ಕಳೆದ ಕುಲದ ಅಭಿಮಾನ ವಿಧಕೇನೆಂಬರೈ ಮುಸಲ ಯತ್ನದಿಂದಾನು ದಹನೆಂದುದಕ್ಕೆ ನಾಜಿ ಹಲದರ ಪುರಕ್ಕೆ ತೆರಳೆಯೇ ಹರಿಯೋಚಿಸುತ್ತಲೀ ಈಗ ಆಗಬಾರ್ದಿತ್ತು, ಆಯ್ತಲ್ಲ. ಹೌದು, ಈಗ ಆಯ್ತಲ್ಲ. ಆಯ್ತಲ್ಲ ಅಂದ್ರೆ ಅಲ್ಲ, ನಿನಗೂ ಆಯ್ತಲ್ಲ ಅಲ್ಲ. ನೀನು ಈಗ ಅವಧಾರಣೆ ಹೇಗೆ ಅಂತ, ಅವನೇ ಇವನು ಅಂತ ಒಬ್ಬ ಹೇಳಿದ್ದಾನಂತೆ. ಅವನೇ ಇವನು, ಆಶ್ಚರ್ಯ. ಅವನೇ ಇವನು. ಈಗ ಆಯ್ತಲ್ಲ ಅಂತ ಹೇಳಿದು ನೀನು ಆಚೆ ನೋಡುದು ಯಾಕೆ? ಆಗಬಾರದಿತ್ತು, ಆದ್ರೂ ಆಯ್ತು ಅಂದ್ರೆ ನಿನ್ನ ಭಾವನೆದು ಅರ್ಥ ನೀನೇ ಹೇಳಿ ಆಗ್ಬೇಕಷ್ಟೆ. ಅಣ್ಣ, ಬಹಳ ವಿಷಾದ ಉಂಟು ನನಗೆ. ಆ ಕಪಿಯಲ್ಲಿ ಒಂದು ಹೇಳ್ತೇನೆ, ಏನು? ನೀ ಜಾಗ್ರತೆ ಮಾಡು. ಚಕ್ರ ಕೊಳಲು ಎರಡು ಹಿಡ್ಕೊಂಡು ಹೋಗಬೇಡ ನೀವು. ಇದು ಎರಡು ಹೋಗಿದೆ, ಅದು ಹೋಗುವ ಆಲೋಚನೆ ಕಾಣ್ತದೆ. ಏನೋ ಒಂದು ವಿಶೇಷತೆ ಉಂಟು, ಮಾತ್ರ ಅಲ್ಲ ಅದಕ್ಕೆ ಶಬ್ದದ್ವೇಷ ಉಂಟು. ಈಗ ನಾನು ಹಿಡ್ಕೊಂಡು ರಾಮ, ನೀನು ಆ ಹೆಸರೇ ಇಟ್ಟುಕೊಳ್ಬಾರ್ದು. ಅದೆಂಥದ್ದು? ಮಾತಾಡ್ತದ ಮಂಗ ಮನುಷ್ಯರ ಹಾಗೆ. ಹೌದಾ? ಮಧ್ಯ ಮಧ್ಯದಲ್ಲಿ ಹೈಕುಟರು ಉಂಟು, ಬಿಟ್ರೆ ಮನುಷ್ಯರದ್ದೇ ಭಾಷೆ. ನಾನು ಮಾಡಿದ ಕೆಲಸ ಎಂಥದ್ದು ಅಂತ ಹೇಳುವುದಿಲ್ಲ. ನೀ ರಾಮ ಅಂತ ಹೆಸರಿಟ್ಟುಕೊಂಡದ್ದು ಯಾಕೆ? ಈ ರಾಮನನ್ನು ನಾವು ಒಪ್ಪುವುದಿಲ್ಲ. ಯಾವ ಭಾವನೆಯಿಂದ ಹೇಳಿದ ಗೊತ್ತಿಲ್ಲ. ಈ ರಾಮ ದರ್ಶನ ನಮಗೆ ಬೇಡ. ಏನೋ ಒಂದು ನಿಗೂಢತೆ ಕಾಣುತ್ತದೆ, ಪುಂಡಾಟಿಕೆಯೂ ಕಾಣುತ್ತದೆ, ಮಹಿಮೆಯೂ ಕಾಣುತ್ತದೆ. ನಾನು ಹೇಳುದು ನಿನಗೆ ಬೇಡ, ಅದು ನೀ ಜಾಗ್ರತೆ ಮಾಡು. ಜನ ಬೇರೆ ಕಳಿಸಿ ಏನು ಅಂತ ಪರಿಶೀಲನೆ ಮಾಡಿ ಆಲೋಚನೆ ಮಾಡಿ. ಹೋದ ಎರಡನ್ನು ನೀನು ತರಿಸಲಿಲ್ಲ, ಮತ್ತೆ ಬಲರಾಮ ನಿನಗೆ ನೋಡ್ಲಿ. ಅದು ನನಗೆ ಗೊತ್ತುಂಟಲ್ಲ. ಈಗ ಮಾನ ಹೋದದ್ದು ನಿಂದಲ್ಲ, ಎಲ್ಲರದ್ದು. ಹಾಗೆ ಬಾ. ದ್ವಾರಾವತಿಯ ಮಾನ ಹೋಯಿತು. ಆದರೆ ಎಲ್ಲಿ ಹೋದರೂ ಕೂಡ ನೀನು ಮಾನಧನನಾದಂಥ ನೀನು ತಲೆ ತಗ್ಗಿಸುವ ಕೆಲಸ ಆಗಬಾರ್ದು ಅಂತ ಇದ್ದದ್ದು. ಅದಾಯ್ತಲ್ಲ, ಅದೊಂದು ವಿಷಾದ ನನಗೆ. ಆದರೆ ನೀನು ಹೇಳಿದ ಹಾಗೆ ಸಾಮಾನ್ಯ ಮಂಗ ಅಲ್ಲ ಅಂತ ಗೊತ್ತಾಯ್ತು. ಏನೋ ಒಂದು ಉಂಟು, ಅದನ್ನು ನಾನು ಕಂಡುಕೊಂಡೆ ಅಲ್ವಾ. ಈಗ ಮಂಗದಲ್ಲೆಲ್ಲ ಹೋರಾಟ ಮಾಡಲಿಕ್ಕೆ, ಜಗಳ ಮಾಡಲಿಕ್ಕೆಲ್ಲ ನೀನಲ್ಲ. ನೀನು ಹೋಗಲೇಬಾರ್ದಿತ್ತು. ಅಂದರೆ
ಅಲ್ಲ ವಿಷಯ ನೀನಿಲ್ಲಲ್ಲ ಮತ್ತೆ ನಾನು ಹೋಗದೆ ಅಲ್ಲ ವಿಷಯ ತಿಳಿದ ಮೇಲೆ ಸ್ವಲ್ಪ ಈಗ ನನಗೆ ಯೋಚನೆ ಮಾಡ್ಲಿಕ್ಕೆ ಹೇಳ್ತೀಯಲ್ಲ ನೀನು ಜಾಗ್ರತೆ ಮಾಡ್ಲಿಕ್ಕೆ, ನೀನು ಜಾಗ್ರತೆ ಮಾಡಿದ್ದು ಕಡಿಮೆ. ಇದು ಬೆಂಕಿ ಬಿದ್ದ ಮೇಲೆ ಒಬ್ಬ ಹೇಳಿದಾನಂತೆ, ಬೆಂಕಿ ಎಂದರೇನು, ಬೆಂಕಿಯಲ್ಲಿ ಎಷ್ಟು ವಿಧ, ನೀರು ಎಲ್ಲಿಂದ ತರಬೇಕು, ಅಷ್ಟೆಲ್ಲ ಹೇಳುವಾಗ ಅದು ಮುಗೀತು ಅಲ್ಲಿ ಆಪತ್ತು. ನಾನು ಹಾಗೆ ಪ್ರಾಣಾದಪಿ ಪ್ರೀತಿಸಿದ ಉಪವನ ಅದು. ಅಣ್ಣ ಆದದ್ದಾಗಿ ಹೋಯಿತು. ಈಗ ನಾವಿಬ್ಬರೇ ಇರುವುದು, ಬೇರೆ ಯಾರು ಕೇಳುವುದಿಲ್ಲ. ಹಾಗಾಗಿ ಹುಟ್ಟಿನಲ್ಲಿ ಹೇಳುವುದು, ಈಗ ಅತ್ತಿಗೆಯ ಎದುರು ಹೋಗುದು ಬೇಡ ನೀನು. ಸ್ವಲ್ಪ ಒಳಗೆ ಹೋಗಿ ಬೇಕಾದ ಚಿಕಿತ್ಸೆ ಎಲ್ಲ ಮಾಡಿಸಿಕೋ. ವಿಷಯ ಏನು ಅಂತ ನನಗೆ ಅರ್ಥ ಆಗಿದೆ. ಒಂದದ್ದು ಸಾಮಾನ್ಯ ಮಂಗ ಅಲ್ಲ ಅಂತಲೂ ಗೊತ್ತುಂಟು. ಮತ್ತೆ ಬಲರಾಮ ಹಲ ಮುಸಲ ಯಾರು ಅಂತಲೂ ಗೊತ್ತಿಲ್ಲಲ್ಲ. ಅಲ್ಲ ಯಾರದ್ದು ಗೊತ್ತಿಲ್ಲ, ಸಾಮಾನ್ಯ ಅಲ್ಲ ಅಂತ ಗೊತ್ತುಂಟು. ಏನು ಅಂತ ಸಂಶೋಧನೆ ಮಾಡುವ ಮಾಡ್ಬೇಕು. ಮತ್ತೆ ಇಂಥದ್ದು ವಿಷಯ ಗೊತ್ತಾಗಬೇಕಾ, ನೀನೇ ಆಗ್ಬೇಕಾಗ್ತದೆ ಅದು ನೋಡು. ಈಗ ಎಲ್ಲಿಯವರೆಗೆ ಹಲ ಮುಸಲ ಮತ್ತೆ ಮರಳಿ ಬರುವುದಿಲ್ವೋ ಅಲ್ಲಿವರೆಗೆ ಮುಖಾವಲೋಕನ ಇಲ್ಲ. ಅಲ್ಲಿ ಬೇಡ, ಅಲ್ಲಿವರೆಗೆ ನೀನು ಹೊರಗೆ ಬರುವುದೇ ಬೇಡ. ಸರಿ, ಹಾಗಾಗಿ ಅದಕ್ಕೆ ಯೋಚನೆ, ಅದಕ್ಕೆ ವ್ಯವಸ್ಥೆ. ಒಂದು ಜನ ಕಳಿಸು, ಜನಕ್ಕೆ ಇಲ್ಲದೆ ನೀನೇ ಜನ. ಯಾವ ಜನ ಅಂತ ನಾನು ನೋಡ್ತೇನೆ, ಅಂತೂ ನಿನಗೆ ಅದನ್ನು ತಂದು ಕೊಡ್ತೇನೆ. ಈರೇಳು ಲೋಕ ಪಾಲಿ ಬಹರಿಯ ಹೊತ್ತು ಸಂಚಾರ ಕೈಯುವೆನು ತಾನೆನು ತಾಗ ಸಂಚಾರ ಕೈಯುವೆನು ತಾನೆನು ಬಾರಿ ಕೊಬ್ಬಿಹ ಗಗನ ಮಾರುತಿಯ ದೆಸೆಯಿಂದ ಬಾರಿ ಕೊಬ್ಬಿಹ ಗಗನ ಮಾರುತಿಯ ದೆಸೆಯಿಂದ ತೀರಿಸುವೆನೆಂದು ಕರೆದೆಂದ ತೀರಿಸುವೆನೆಂದು ಕರೆದೆಂದ ಎಲ್ಲವೂ ಎಣಿಕೆ ಹಾಗೆ ನಡೀತಾ ಇದೆ. ಯಾದವಾಗ್ರಣಿ ಎನ್ನುವಂಥ ಅಹಂಭಾವದಿಂದ ಮೆರೆಯುತ್ತಾ ಇದ್ದಂಥ ನಮ್ಮಣ್ಣ ಗುಡ್ಡದಿಂದ ಗುಡ್ಡ ಅಡ್ಡ ಇದೆ ಎನ್ನುವ ಅರ್ಥವನ್ನು ಮಾಡಿಕೊಂಡಿದ್ದಾನೆ ಎನ್ನುವಲ್ಲಿಗೆ ದಯನೀಯವಾದಂತಹ ಸ್ಥಿತಿ ಅವನಿಗೆ ಬಂತು. ಈಗ ನನಗೆ ಅದೆಲ್ಲ ಗೊತ್ತಾಗಿದೆ ಎನ್ನುವುದು ಅವನಿಗೆ ಗೊತ್ತಾಗದೆ ಏನೂ ಅಲ್ಲ. ಆದರೆ ಅಣ್ಣ ಎನ್ನುವ ಭಾವ, ಅದರಿಂದಲೇ ಆ ಗೌರವದಿಂದಲೇ ನಾನು ಅವನಲ್ಲಿ ವ್ಯವಹರಿಸಬೇಕಲ್ಲ. ಅವನಿಗೆ ಅರ್ಥ ಆದರೆ ಆಯ್ತು ಅಷ್ಟೇ, ಶಿಕ್ಷೆ ಆಗಬೇಕಂತಲ್ಲ ನಾನು ಹೇಳೋದು. ಒಂದಾಯಿತು, ಎಣಿಕೆ ಹಾಗೆ ನಾಟಕ ಮುಂದುವರಿಯುತ್ತಾ ಇದೆ. ಅದರ ರಸಘಟ್ಟವನ್ನು ತಲುಪುವಂತಹ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಕಟ ಆಗಬೇಕು. ಅಲ್ಲಿಯವರೆಗೆ ನಮ್ಮ ಪಾತ್ರತ್ವ ಹಿಂದುಗಡೆ. ಇನ್ನು ಏನು ಅಂತ ಯೋಚನೆ ಮಾಡಿದರೆ, ಇದ್ದಾನಲ್ಲ ನನ್ನನ್ನು ಹೊತ್ತು ತಿರುಗುವವ, ಮೂಲ ಮಹಾವಿಷ್ಣುವನ್ನೇ ಹೊತ್ತಿದ್ದೇನೆ, ನಾನಿಲ್ಲದಿದ್ದರೆ ಬೇರೆ ಇಲ್ಲ ಅಂತ ಅನ್ನಿಸಿಕೊಂಡಿರತಕ್ಕಂತಹ ಗರುತ್ಮಂತ ನನ್ನ ವಾಹನ. ಕೆಲವು ಸಲ ದೊಡ್ಡ ದೊಡ್ಡ ವಾಹನ ಎಲ್ಲ ಮಾಡಿದೆ ಬಂದರೆ ಮತ್ತೆ ಅದನ್ನು ನಿಭಾಯಿಸುವುದು ಕಷ್ಟ ಆಗುತ್ತದೆ. ಹಾಗಾಗಿದೆ. ಆಗಕ್ಕೆ ಅದು ಸರಿ ವೈಕುಂಠದಲ್ಲಿರುವಾಗ. ಇಲ್ಲೀಗ ಗೋಪಾಲಕೃಷ್ಣನಾಗಿ ಬಂದ ಮೇಲೆ ಸ್ವಲ್ಪ ಅದನ್ನು ಉಪಯೋಗಿಸುವುದಕ್ಕೆ ತಂತ್ರಗಾರಿಕೆ ಬೇಕಾಗ್ತದೆ ನನಗೆ. ಹೇಗೆ? ಈಗ ನಾನಾಗಿ ಅಲ್ಲ, ತಾನು ಏನು ಎನ್ನುವುದನ್ನು ಗರುಡ ತಿಳ್ಕೊಳ್ಬೇಕು. ಹರಿಯನ್ನು ಹೊತ್ತು ತಿರುಗುತ್ತೇನೆ ಎನ್ನುವುದರಿಂದ ಹರಿಯಿಂದ ತಾನು ಮೇಲೆ ಎನ್ನುವ ಭಾವ ಅವನಿಗಿದೆ. ಅದು ಒಂದು ರೀತಿಯ ಅಹಂಭಾವವೇ ಸರಿ. ಅದಕ್ಕೆ ಸರಿಯಾದಂತಹ ಶಾಸ್ತಿ ಆಗಬೇಕು ಅಂತ ಇದ್ರೆ ಈ ನಾಟಕದಲ್ಲಿ ಅವನನ್ನು ಉಪಯೋಗಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಅವನು ನೆನೆಯುತ್ತೇನೆ, ನೋಡೋಣ. ವಿನಿತಾ ಕುಮಾರ ನಿನಗೆಡೆಗೆ ಅನುಜನಗೆ ಅನುಯಾಯಿಯಾಗಿರುವೆ ನಿರತ. ಗರುಡ ದೇವ ಬರುವಾಗಲೇ ಗೊತ್ತಾಗ್ತದೆ. ಒಳ್ಳೆ ಹೆಸರಿದೆ ನಿನಗೆ. ಬೇರೆಯವರಾಗಿ ಅಲ್ಲ ಅದು. ನಿಮಗೆ ಒಳ್ಳೆ ಹೆಸರಿದೆ. ಏನದು? ತಿರ್ಗಾಡಿಕೊಂಡು ಬಂದದ್ದು ನಾ.
ಹಾ ಹಾ ಒಳ್ಳೆ ಹೆಸರಿದೆ. ಹೌದು. ಹೌದಾ? ನಿಮ್ಮನ್ನು ನಾನೇ ಹೊತ್ತುಕೊಂಡು ಹೋದದ್ದು ಹಾ ಪ್ರಾಗ್ಜ್ಯೋತಿಷಪುರಕ್ಕೆ. ಹೌದು. ನರಕಾಸುರನನ್ನು ಕೊಂದಂತಹ ನಿಮಗೆ ಒಳ್ಳೆ ಹೆಸರಿದೆ. ಹೌದಾ? ನಾನೇ ಕರ್ಕೊಂಡು ಹೋದದ್ದು. ಆ ಹೆಸರು ಬಂದದ್ದು ನಾನೇ ಕರ್ಕೊಂಡು ಅಲ್ಲ, ಹೋದದ್ದು. ನನಗೆ ಗೊತ್ತುಂಟಲ್ಲ. ನಾನು ಅಲ್ಲೇ ಇಲ್ಲಿ ದ್ವಾರಾವತಿಯಲ್ಲಿ ಇರ್ತಿದ್ದೆ, ಅಲ್ಲಿಗೆ ಹೋಗ್ಲಿಕ್ಕಿತ್ತಾ? ಒಳ್ಳೆ ಹೆಸರಿದೆ ಅಂತ ಹೇಳಿದ್ದು ನಾನು. ಸರಿ ಸರಿ, ಒಳ್ಳೆ ಹೆಸರು. ಒಳ್ಳೆ ಹೆಸರಿದೆ. ಹಾ. ದೇವಲೋಕಕ್ಕೆ ನಾನು ಕರ್ಕೊಂಡು ಹೋದದ್ದು ನಿಮ್ಮ. ಆದ್ದರಿಂದ ಒಳ್ಳೆ ಹೆಸರಿದೆ ನಿಮ್ಮನ್ನು ಮತ್ತು ಹಾ. ಸತ್ಯಭಾಮಾದೇವಿಯವರು. ಹೌದು. ಪಾರಿಜಾತವನ್ನು ತಂದದ್ದು. ಹಾ. ಒಳ್ಳೆ ಹೆಸರಿದೆ. ಹೌದಾ? ನಾನೇ ಕರ್ಕೊಂಡು ಹೋದದ್ದು, ಕರ್ಕೊಂಡು ಬಂದದ್ದು. ಆಯ್ತಪ್ಪ. ಯಾಕೆ ಕರೆದದ್ದು? ಕರೆದದ್ದು ಈಗ ಹಾಗೆಲ್ಲ ಹೋಗ್ಲಿಕ್ಕಿಲ್ಲ. ಆ, ಈಗ ವಾಹನ ಏರಿಕೊಂಡು ಹೋಗುವಂಥದ್ದಲ್ಲ. ಆ, ನೀನು ಸಾಮಾನ್ಯ ವಾಹನವೂ ಅಲ್ಲ. ಆ. ಅಲ್ವಾ? ಆ. ಮತ್ತೆ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ನಿನ್ನನ್ನು ಕರೀಲಿಕ್ಕಿಲ್ಲ ನಾನು. ಅದು ಹೌದು. ಯಾಕಂದ್ರೆ ಆ. ಗರುಡ ದೇವ ಆ. ಅಂದ್ರೆ ಏನು? ಆ, ಪಕ್ಷಿ ರಾಜ. ಆ. ಹೌದಾ? ನಿನ್ನ ಹುಟ್ಟೆ ಗರುಡ ವಾಹನ ಎನ್ನುವ ಹೆಸರು ನಿನಗೆ ಬರಲಿಕ್ಕೆ ನಾನೇ ಕಾರಣ. ಹೌದು, ಆ ವಿಶೇಷಣ ನಿನ್ನದೇ. ಅದಲ್ಲದೆ ಇದ್ರೆ ಆ, ಅಸ್ತಿತ್ವವೇ ಇಲ್ಲ ಅಂತ ಲೆಕ್ಕ. ಆ, ಅದು ಗೊತ್ತಿದ್ದೇ ಆ. ಒಂದು ಘನವಾದ ಕಾರ್ಯಕ್ಕೆ ಬೇಕಾಗಿ ನಿನ್ನನ್ನು ಕರೆದದ್ದು ನಾನು. ದೊಡ್ಡ ಕೆಲಸ. ದೊಡ್ಡ ಕೆಲಸ. ಯಾವಾಗಲೂ ಹೊತ್ತು ತಿರುಗಲಿಕ್ಕೆ ಮಾತ್ರ ಇದ್ದವನಲ್ಲ, ಆ. ಗರುಡನಿಂದ ಸ್ವಯಂ ಆ. ಸಾಧನೆ ಮಾಡಲಿಕ್ಕೆ ಆಗುತ್ತದೆ ಎನ್ನುವುದನ್ನು ಬಹಳ ಕಾಲದ ಹಿಂದೆ ಅಮೃತ ಭಾಂಡವನ್ನು ತಂದೆ ನೀನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ. ಆ, ಈಗ ನಮ್ಮಂಥವರೆಲ್ಲ ಕಾಣಿಸಬೇಕು ಅಂತ ಇದ್ರೆ ಕಾಣಿಸುವಂಥ ಕೈ ಯಾವುದು? ಆ. ಅದು ಗರುಡ. ಆ. ಗರುಡನ ಮೇಲೆ ಕೂತಾಗಲೇ ವಿಷ್ಣುವಿಗೋ ಕೃಷ್ಣನಿಗೋ ಒಂದು ಅಸ್ತಿತ್ವ. ಆ. ಅದೆಲ್ಲ ತಿಳಿದು ಆ. ಯಾವ ಸಂದರ್ಭದಲ್ಲಿ ಹೇಗೆ ನಿನ್ನನ್ನು ಉಪಯೋಗಿಸಿಕೊಳ್ಬೇಕು ಆ. ಹಾಗೆ ನನ್ನ ವ್ಯವಹಾರ. ಆ. ಗರುಡ, ಆ. ದೊಡ್ಡವನಪ್ಪ ನೀನು. ಆ. ಆದರೆ ಆ. ಒಂದು ಕೆಲಸ ಮಾಡ್ತೀಯಾ? ನಾನು ದೊಡ್ಡವ. ಹೌದು. ನಾನು ಘನವಂತ. ಹೀಗೆ ಪೀಠಿಕೆ ಹಾಕಿ ಹಾ. ಏನು ಕೆಲಸ ಆಗಬೇಕು? ಹಾ, ನಮ್ಮ ಉಪವನ ಉಂಟಲ್ಲ, ಇದೆ. ವೃಂದಾವನ. ಆ, ಅಂದ್ರೆ ಹೂಗಳು ಹಣ್ಣುಗಳು ಇರುವುದು. ಆ, ಸಾಮಾನ್ಯವಾದ ಕಾಡಮಂಗಗಳು ಬಂದರೆ ಆ. ಅದನ್ನು ಓಡಿಸಲಿಕ್ಕೆ ನಮ್ಮ ಜನ ಉಂಟು. ಆ. ಇವತ್ತು ವಿಶೇಷವಾದ ಒಂದು ಮಂಗ ಬಂದಿದೆ ಅಂತ. ಆ, ಆ. ಆ ಮಂಗ ಆ. ಮಾಡಿದ ರಾಧ ಅಂತ ಅಷ್ಟಿಷ್ಟಲ್ಲ. ಆ. ಎಲ್ಲಿಯವರೆಗೆ ಅಂತ ಕೇಳಿದರೆ, ಆ. ನಮ್ಮ ಅಣ್ಣ ವಿಚಾರಿಸಲಿಕ್ಕೆ ಹೋದರೆ ಆ. ಅವನಿಗೆ 4 ಬಡ್ದು ಆ. ಅವನ ಕೈಯಲ್ಲಿರುವಂಥ ಹಲಮುಸಲಗಳನ್ನು ಎಳೆದು ಇಟ್ಟುಕೊಂಡಿದೆ. ಹಾ, ಹಾ, ಹಾ. ಈಗ ಬಲರಾಮ ದೇವರು ಹಲಮುಸಲ ಇಲ್ಲದೇ ಇದ್ದಂಥ ಒಂದು ಸ್ಥಿತಿಯಾಗಿದೆ. ಆ. ಹಾಗಾಗಿ ಅದನ್ನು ಮರಳಿ ತಂದೊಪ್ಪಿಸಿದ ಅಂತಹ ಮಹತ್ಕಾರ್ಯ ಯಾರು ಮಾಡ್ತಾನೋ ಆ. ನಮ್ಮಿಬ್ಬರಿಗವ ಪೂಜನೀಯ ಅಂತ ಲೆಕ್ಕ. ಆ. ಸಾಮಾನ್ಯರನ್ನು ಕಳುಹಿಸಿದರೆ ಅದು ಆಗುವಂಥದ್ದಲ್ಲ. ಆ. ಬಲರಾಮನ ಕೈಯಿಂದ ಅಂಥದ್ದೆಲ್ಲ ಸೆಳೆದುಕೊಂಡಂತಹ ಮಂಗ ಅದು ಸಾಮಾನ್ಯ ಮಂಗ ಅಲ್ಲ ಅಂತ ನಾನು ಯೋಚನೆಗೆ ಬಂದಿದ್ದೇನೆ. ಹಾಗಾಗಿ ನಿನ್ನಿಂದ ಆ ಕೆಲಸ ಆಗಬೇಕು. ಸ್ವಾಮಿ, ಮಾನ ಮತ್ತು ಹಲಮುಸಲ ಅದನ್ನೊಂದು ತಂದು ಕೊಡ್ತೀಯಾ? ಅರ್ಥ ಆಯ್ತು ನನಗೆ. ಓ, ಎನ್ನಯ ಮನ ಹಾನಿಯ ಕೈಯುವುದಗೆ ನೀನು ಸುರು ಯೋಗೀರ್ವಾಣದ ಭಯದ ತ್ರಾಣನು ಬಡಿಯುವುದೇ ಹೀನವನರನು ಏನೆಂಬೆ ನಿದಗೆ. ಒಳ್ಳೆ ಹೆಸರಿದೆ ನಿನಗೆ. ಹಾ, ತಿಳ್ಕೊಂಡದ್ದು ನಾನು. ಹಾ. ನೀನು ಹೀಗೆ ಹೇಳುವುದ? ಅಂದ್ರೆ ಛೆ! ಯಾಕೆ? ಗರುಡ, ಓ. ಬಾ, ಇಂತಹ ದಾನವರಿಂದ ಉಪಟಳವಾಗಿದೆ. ಹಾ. ಹೋಗು, ಅವರನ್ನು ಕೊಂದು ಬಾ. ನಾನು ಹೋಗ್ತಿದ್ದೆ. ಹೌದಪ್ಪ. ದೇವತೆಗಳಿಗೆ ಪರಾಭವವಾಗಿದೆ. ಅವರಿಗೇನಾದ್ರೂ ವ್ಯವಸ್ಥೆ ಆಗಬೇಕು. ಹಾ. ಹೋಗು. ಏನು ಬೇಸರ ಇಲ್ಲದೆ ಹೊರ. ಯಾವುದನ್ನು ಸಾಧಿಸತಕ್ಕವನೇ ನೀನು. ಮತ್ತೆ ನನಗೆ ಪದ್ಯ ಬೇಡ, ನಾನು ಹೋಗ್ತಿದ್ದೆ ಅಲ್ಲಿಂದ. ಹೌದಾ? ಆದ್ರೆ ಈಗ ನೀನು ಹೇಳಿದ್ದೇನು? ಹಾ. ಒಂದು ಮಂಗನನ್ನು ಹಿಡಿದು ತಾ ಅಂತ ಹೇಳ್ತಿದ್ರು ತೊಂದರೆ ಇಲ್ಲ. ಹಾ. ಮಂಗನನ್ನು ಓಡಿಸು. ಹೌದು. ಅಲ್ಲ, ಮಂಗನನ್ನು ಓಡಿಸ್ಲಿಕ್ಕೆ ಜನ ನಾನಾ? ಈಗ ಮಂಗನ ಹಿಡಿದು ತಂದು ನಾವು ಮಾಡುವುದಂಥದ್ದು. ಅಲ್ಲ, ನಿಂಗೆ ಸ್ವಲ್ಪ ಮರೆವೇ ಆಗಿದೆ ಅಂತ. ಯಾವುದು? ನಾನು ಏನು? ಜಲದೆಯ ಬತ್ತಿಬುದು ಮಹಾಮೇರು ಸೆಳೆದು ತಂದು ಬೀಬುದು
ಸುಲಭದಿ ನಡೆಸುವ ಬಲವಂತನೊಡನಿಂದ ಸುಲಭದಿ ನಡೆಸುವ ಬಲವಂತನೊಡನಿಂದ ಕೆಲಸವ ಬೇಡುವುದೇ ತಿಳಿದು ನೀರೀತಿ ಏನೆಂಬೆ ನಾನಿದಗೆ ಎನ್ನಯ ಮಾನ ಹಾನಿಯ ಕೈಯುವುದೇ ಎನ್ನಯ ಮಾನ ಹಾನಿಯ ಕೈಯುವುದಗೆ ನಿನಗೆ ಹೆಸರಿದ್ದ ಹಾಗೆ ನನಗೂ ಹೆಸರಿದೆ. ಹೌದು, ನಿನಗೆ ಮೊದಲೇ ಹೆಸರುಂಟು. ಗರುಡೋದ್ಭವ ಹಾ, ಕತೆ ಆಡಿ ಕುಣಿತಾರೆ. ಹೌದು. ಗರುಡ ಪ್ರತಾಪ ಹ್ಮ್ ಹಾಡಿ ನಲಿಯುತ್ತಾರೆ. ಅಂತಹ ಗರುಡ ಹಾ. ಹೋಗು ಸಮುದ್ರವನ್ನು ಬತ್ತಿಸಿ ಬಾ. ಹಾ, ಈ ಕೆಲಸ ಹೇಳಿದ್ರೆ ಮಾಡುವವನ? ಮಾಡಿ. ಮೇರು ಪರ್ವತವನ್ನೇ ಸೆಳೆದುತ್ತಾ ಗರುಡ ಹಾ, ಹೇಳಿದ್ರೆ ಮಾಡುವವ ನಾನು? ಮಾಡುವವನೇ. ನಾನು ಇಂದಿ ನಿನ್ನೆಯವನಲ್ಲ. ಹಾ ಹಾ ಈಗ ದ್ವಾಪರ ಯುಗ. ಹಾ, ಕೃಷ್ಣನಾಗಿ ನೀನಿಲ್ಲಿದ್ದಿ. ವೈಕುಂಠದಲ್ಲಿ ನೀನಿರುವಾಗ ಅದಕ್ಕಿಂತಲೂ ಮೊದಲು ಈ ಗರುಡ ಏನು ಮಾಡಿದ್ದಾನೆ ಗೊತ್ತೇ? ಮಾತೆಯ ನುಡಿಗೆ ಹಿಂದೆ ಗೆಲಿದು ಸನಾತನ ಸುದೆಯ ತಂದೆ ದೂತನ ತೆರೆದೊಳು ಕೋತಿಯ ಬಿಡಿಯಲು ದೂತನ ತೆರೆದೊಳು ಕೋತಿಯ ಬಿಡಿಯಲು ಕೋತಿಯ ಬಿಡಿಯಲು ಭೂತಳದೊಳಗೆನ್ನ ಖ್ಯಾತಿ ಕುಗ್ಗುದಯ್ಯ ಎನ್ನ ಖ್ಯಾತಿ ಕುಗ್ಗುದಯ್ಯ ಖ್ಯಾತಿ ಕುಗ್ಗುದಯ್ಯ ಏನೆಂಬೆ ನಾನಿದಗೆ ಕಲಿಯುಗ ಬರಲಿಕ್ಕೆ ಇನ್ನೂ ಸಮಯ ಇದೆ. ಹೌದು. ಛೆ! ಈಗಲೇ ಹೀಗಾದ್ರೆ ಮತ್ತೇನು? ಏನಾಯ್ತು? ಗರುಡನ ಯೋಗ್ಯತೆ ಏನು? ಹಾ, ಅದನ್ನು ಅರಿಯದವ ನೀನಲ್ಲ. ಅಲ್ಲ ಅಲ್ಲ. ನಮ್ಮ ತಾಯಿ ವಿನತೆಯ ದಾಸ್ಯ ವಿಮೋಚನೆಗೆ ಹಾ. ದಾರಿ ಏನು ಎನ್ನುವುದಾಗಿ ಹಾ, ಕದ್ರುವಿನಲ್ಲೇ ನಾನೇ ಕೇಳಿದಾಗ ಹಾ. ಅಮೃತ ಭಾಂಡವನ್ನು ತಂದ್ರೆ ಹಾ. ನಿನ್ನ ತಾಯಿಯ ದಾಸ್ಯ ವಿಮೋಚನೆ ಆಗುತ್ತದೆ ಎನ್ನುವ ಮಾತು ಕೇಳಿ ಅದನ್ನು ತರುವುದಕ್ಕಾಗಿ ಹೊರಟವ ಈ ಗರುಡ. ಹಾ, ಅದಕ್ಕೊಂದು ರಕ್ಷಣಾ ಕವಚ ಇತ್ತು. ಹೌದು. ಚಕ್ರಾಯುಧದ ರಕ್ಷಣೆ ಇತ್ತು. ಹಾ, ಕಾಯುವುದಕ್ಕಾಗಿ ಅಗ್ನಿಯ ಆವರಣವಿತ್ತು. ಹಾ, ಇಂದ್ರನೇ ಅದನ್ನು ರಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದ. ಹಾ, ಆ ವಜ್ರಾಯುಧವನ್ನು ಗಣಿಸದೆ ಹಾ, ಅಗ್ನಿಪಥವನ್ನು ನಿರ್ಲಕ್ಷಿಸಿ ಅದನ್ನು ಕಾಯುತ್ತಿದ್ದಂತಹ ಘಟ ಸರ್ಪಗಳನ್ನು ಕೊಂದು ಹಾ. ಅದರ ಕಾವಲಿಗಿರುವಂತಹ ವೀರರನ್ನೆಲ್ಲ ಮರ್ದಿಸಿ ಹಾ, ಅಮೃತ ಭಾಂಡವನ್ನು ಹೊತ್ತು ತರುವಾಗ ಇಂದ್ರನೇ ವಜ್ರಾಯುಧದಿಂದ ಹಾ. ಹೊಡೆದಾಗ ಒಂದು ನನ್ನ ಗರಿಯನ್ನು ಜಾರಿಸಿದ್ದು. ಹಾ. ಅದಕ್ಕೊಂದು ಗೌರವ ಕೊಟ್ಟು ಆಗ್ಲಿ ನನಗೆ ಅವ ಅನುಗ್ರಹ ಮಾಡಿದ್ದು. ಸುಪರ್ಣ. ಆಹಾ. ಹೌದು. ಮತ್ತೆ ವಿಷ್ಣು ದೇವರು ನನಗೆ ಆ ಹೆಸರನ್ನು ಶಾಶ್ವತವಾಗಿರಿಸಿ ನನ್ನನ್ನು ವಾಹನವನ್ನಾಗಿ ಸ್ವೀಕರಿಸಿದ್ದು. ಹಾ, ಗರುಡ ಧ್ವಜ. ವಿಷ್ಣುವಿನ ಹಾ. ಸ್ತುತಿ ಮಾಡುವಾಗ ಹಾ, ಗರುಡ ಧ್ವಜ ಅಂತ ಹೇಳ್ತಾರೆ. ಹೌದೌದು. ಗರುಡ ವಾಹನನೂ ಹೌದು, ಗರುಡ ಧ್ವಜನೂ ಹೌದು. ಹಾ. ಈ ಹೆಸರು ನನ್ನಿಂದಾಗಿ ಬಂದದ್ದು. ನಿನ್ನ ಮಾತೃಭಕ್ತಿಯ ಪರಾಕಾಷ್ಠೆಗೆ ಸಿಕ್ಕಿದ ಪ್ರಶಸ್ತಿ ಅದು. ಅಷ್ಟೆಲ್ಲ ಹೆಸರು ಮಾಡಿದ ನನ್ನನ್ನು ಓ, ಈ ಮಂಗನನ್ನು ಅಲ್ಲ ಹಿಡಿಯುವುದಕ್ಕಾಗಿ ಕಳುಹಿಸಿದ್ರೂ ತೊಂದರೆ ಇರಲಿಲ್ಲ, ಹಾ. ಬಡಿಯುವುದಕ್ಕಾಗಿ ಕಳುಹಿಸಿದ್ರೂ ತೊಂದರೆ ಇರಲಿಲ್ಲ. ಹಾ. ಅಲ್ಲ ಹೇಳುವಾಗ ಸ್ವಲ್ಪ ತಿದ್ದುಪಡಿ ಮಾಡಿದ್ರು ಸಾಕಿತ್ತು. ಹಾ. ಆ ಮಂಗನನ್ನು ಹೊಡೆದು ಓಡಿಸು. ಹಾ. ಏನಿಲ್ಲ, ಮಂಗನನ್ನು ಓಡಿಸು. ಏನು ಮಂಗ ಓಡಿಸ್ಲಿಕ್ಕೆ ಅಲ್ಲ ಅಲ್ಲ ನಿಮ್ಗೆ ಏನಾದ್ರೂ ನನ್ನಲ್ಲಿ ಹಾಗೆ ಇದ್ರೆ ಹೇಳಿ. ಹಾ. ಈ ಕೆಲವರಿಗೆ ಹಾ. ಪ್ರತಿಸ್ಪರ್ಧಿಗಳು ಅಂತ ಇರ್ತಾರೆ. ನಾವು ನಿಮ್ಮ ಪ್ರತಿಸ್ಪರ್ಧಿ ಅಲ್ಲ, ನೀವು ನನ್ನ ಮೇಲೆ. ಯಾಕೆಂದ್ರೆ ನನ್ನ ಹೆಗಲ ಮೇಲೆ ಇರುವವರು ಆಧಾರ ನೀನೆ. ಅದೇ ಹೌದು. ನನ್ನ ಮೇಲೆ ಇರುವವರು ನೀವು. ನನಗೆ ಹೆಸರು ಬಂದದ್ದು ನಿಮ್ಗೆ ಏನಾದ್ರೂ ಬೇಸರ ಇರುತ್ತಾ? ಅಲ್ಲ ಅಲ್ಲ ಇದ್ರೆ ಅದನ್ನು ನೇರವಾಗಿ ಹೇಳಿಬಿಡಿ ನನಗೆ. ಹೋಗಿ ಹೋಗಿ ಸಣ್ಣ ಕೆಲಸ ಕೊಡ್ತೀರಲ್ಲ ನನಗೆ, ಇದು ಸಾಧುವೇ ದೇವ? ಗರುತ್ಮಂತ ಬೇಸರಿಸದಿರು ವೇಳೆ ಕಳೆದರೆ ನನಗೆ ತುಂಬಾ ಬೇಸರ ಆಯ್ತು. ಬೇಸರ
ಬೇಸರಿಸದಿರುವೋ ಬಹಳ ಬೇಸರ ಆಗಿದೆ. ವೇಳೆ ಕಳೆದರೆ ನಾಶವಪ್ಪುದು ಉತ್ತಮದಾಗ ವನಕೀಶನನು ಬಿಡಿಯುವುದಕ್ಕೆ ವಿಕ್ರಮರೆಲ್ಲ ನಾಚುವರು. ಬೇಸರಿಸದಿರೋ ಗರುಡನೇ, ದೇವ ಹೇಳಿದ ಕಾರ್ಯ ಅಷ್ಟು ಗುರುತರವಾದದ್ದಲ್ಲ ಎನ್ನುವುದಕ್ಕೆ ನಿನ್ನ ಆಕ್ಷೇಪ ಅಲ್ವಾ? ಏನು ಮಾಡೋಣ ಹೇಳು? ಎಲ್ಲ ಕೆಲಸವನ್ನು ಎಲ್ಲರಿಂದಲೂ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಎಷ್ಟೇ ಸಣ್ಣ ಕೆಲಸ ಆದರೂ ಕೂಡ ಮಾಡುವವ ದೊಡ್ಡವನಾದರೆ ಆ ಸಣ್ಣ ಕೆಲಸವೇ ದೊಡ್ಡ ಕೆಲಸ ಆಗುತ್ತದೆ. ಈಗ ಸಾಮಾನ್ಯ ಮಂಗನನ್ನು ಹಿಡಿಯುವುದಕ್ಕಾಗಿ ನಿನ್ನನ್ನು ಕರೆದದ್ದಲ್ಲ, ವನದಲ್ಲಿರುವಂತಹ ಬರೇ ಮಂಗನನ್ನು ಓಡಿಸುವುದಕ್ಕಾಗಿಯೂ ನಿನ್ನನ್ನು ಕರೆದದ್ದಲ್ಲ. ಯಾರಿಂದಲೂ ಆಗದೇ ಇದ್ದಂಥ ಒಂದು ಮಹತ್ ಕಾರ್ಯ ಅದು ನಿನ್ನಿಂದ ಆಗಬೇಕು ಎನ್ನುವ ಕಾರಣಕ್ಕೆ ನಿನ್ನನ್ನು ಕರೆದದ್ದು. ಈಗ ನಿನ್ನಂಥವರನ್ನು ಉಪಯೋಗಿಸಿಕೊಳ್ಳಬೇಕು ಅಂತ ಇದ್ರೆ ಯಾವುದಕ್ಕೆ ಅಂತ ಅಷ್ಟು ಯೋಚನಾ ಶಕ್ತಿ ನನಗಿಲ್ವ? ನಿನ್ನ ಬಗ್ಗೆ ಗೊತ್ತಿರುವವನಲ್ವ ನಾನು. ಈ ಹೊತ್ತು ವೃಂದಾವನಕ್ಕೆ ಬಂದಿರತಕ್ಕಂತಹ ಕೀಶ ಸಾಮಾನ್ಯ ಆದಂತಹ ವಾನರ ಅಲ್ಲ ಅಂತ ನಾನು ತಿಳಿದಿದ್ದೇನೆ. ಹಿಂದಕ್ಕಾದರೆ ರಾಮಾಯಣ ಕಾಲದಲ್ಲಿ ತ್ರೇತಾಯುಗದಲ್ಲಿ ಕೆಲವಾರು ಮಂಗಗಳಿದ್ದುವಂತೆ. 18 ಪದ್ಮ ವಾನರರು, 77 ಕೋಟಿ ಕಪಿ ನಾಯಕರು. ಆಗಿನ ಮಂಗಗಳೆಲ್ಲ ಸಾಮಾನ್ಯವಾದಂತಹ ಮಂಗಗಳಲ್ಲ. ಹಾಗಿದ್ರೆ ಈ ಕಾಲಕ್ಕೂ ಅಂಥದ್ದು ಉಂಟು ಅಂತಾದರೆ ಒಂದು ಸಂಶಯದ ಎಳೆ ಉಂಟು ನನಗೆ. ಆ ಕಾಲಕ್ಕೆ ಸಂಬಂಧಿಸಿದಂತಹ ಯಾವುದೋ ಒಂದು ಮಂಗ ಇರಬೇಕು. ಇಂಥದ್ದಂತ ನಾನು ನೋಡಲಿಲ್ಲ. ಆದರೆ ಸಾಮಾನ್ಯ ಅಂತ ನಾವು ಅದನ್ನು ಬೀಸಿ ಒಗೆಯುವಂಥದ್ದಲ್ಲ. ಅದಕ್ಕೆ ಬೇಕಾಗಿಯೇ ನಿನ್ನನ್ನು ಕರೆದದ್ದು. ವೇಳೆ ಕಳೆದ್ರೆ ಅಪಚಾರ ಆಗಿಬಿಡ್ತದೆ. ನಮ್ಮ ವೃಂದಾವನವೇ ಇಲ್ಲ ಅಂತ ಆದೀತು. ಅದಕ್ಕೆ ಮಾತ್ರ ಅಲ್ಲ, ಯಾದವರಲ್ಲಿ ಯಾರೂ ಇಲ್ಲ ಅಂತ ಆದೀತು. ಅಷ್ಟು ಬಲಶಾಲಿಯಾದಂತಹ ಮಂಗ. ಹಾಗಾಗಿ ಅವನನ್ನು ದಂಡಿಸಿ ಕಳೆದು ಹೋದಂತಹ ನಮ್ಮಣ್ಣನ ಆಯುಧಗಳನ್ನು ಮರಳಿ ಸಂಪಾದಿಸುವುದಕ್ಕೆ ನೀನೇ ಸಮರ್ಥ ಎನ್ನುವ ಕಾರಣದಿಂದ ನಿನ್ನನ್ನು ಕರೆದಿದ್ದೇನೆ. ಆಜ್ಞೆ ಅಲ್ಲ, ವಿನಂತಿ. ಹೋಗಿ ಅದನ್ನು ತಗೊಂಡು ಬರ್ತೀಯಾ? ಹಾಗಾದ್ರೆ ನನಗೆ ಬೇಸರ ಆಯ್ತು ಅಂತ ನಿಮ್ಗೆ ಗೊತ್ತಾಯ್ತು. ಹೌದಪ್ಪ, ನಿನಗೆ ಬೇಸರ ಆಗಬಾರದು. ನೀನು ಬೇಸರಿಸಬೇಡ ಅಂತ ಹೇಳಿದ್ರಿಂದ ನನಗೆ ಬೇಸರ ಆಯ್ತು ಅಂತ ನಿಮ್ಗೆ ಗೊತ್ತಾಯ್ತು. ಬೇಸರ ಆಯ್ತು, ನಿನ್ನ ಮಾತನೇ ಗೊತ್ತಾಯ್ತು. ಹಾಗಿದ್ರೆ ನಿಮ್ಮ ಮಾತು ನನಗೆ ಬೇಸರ ತರುವಂತಹದ್ದು ಅಂತ ಸಹ ನಿಮ್ಗೆ ಗೊತ್ತಾಯ್ತು. ಹೌದೌದು, ಅದಕ್ಕೆ ಈಗ ಸರಿ ಮಾಡಿದ್ದು ನಾನು ಅದನ್ನು. ಬೇಸರಿಸಬೇಡ ಅಂತ. ಬೇಸರ ಇಲ್ಲ ಅಂತ ಹೇಳಿ ಅಲ್ಲ, ನಿಮಗೆ ಬೇಸರ ಆಗಬಾರ್ದು ಅಂತ ಹೊರಡ್ತೇನೆ. ಒಂದು ಉಪಕಾರ ಅಷ್ಟೇ. ನಿಮ್ಗೆ ಉಪಕಾರ ಮಾಡಬೇಕಲ್ಲ. ಹೌದು, ನಿಮಗೆ ಬೇಸರ ಈಗ ನನಗೆ ಹೆಸರು ಅಲ್ಲ, ನನಗೆ ಬೇಸರ ಅಂತ ಅಲ್ಲ, ನನಗೆ ಬೇಸರ ಆಗಿದೆ. ಏನು? ಈ ಸಣ್ಣ ಕೆಲಸಕ್ಕೆ ನೀವು ಕಳುಹಿಸಿ, ಆದ್ರೆ ನಿಮ್ಗೆ ಬೇಸರ ಆಗಬಾರ್ದಲ್ಲ. ಈಗ ನಾನು ಹೋಗುವುದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇಸರ ಆಗ್ತದಲ್ಲ. ನನಗೆ ಬೇಸರ ಅಂತಲ್ಲ, ಆದ್ರೆ ಅಲ್ಲ, ಅದಕ್ಕೆ ನಿಮಗೆ ಬೇಸರ ಆಗಬಾರ್ದು ಅಂತ ಹೇಳಿ ನನಗೆ ಬೇಸರ ಆದರೂ ನಾನು ಹೊರಡ್ತೇನೆ. ಅಲ್ಲ, ಏನಾದ್ರೂ ಆದಿತ್ತು, ಯಾಕಂದ್ರೆ ಕೆಲಸ ಆಗಬೇಕು ನಮಗೆ. ಸ್ವಲ್ಪ ಬೇಸರ ಆದ್ರೂ ಇದು ಸಂತೋಷದಲ್ಲಿ ಹೊರಡುವುದಲ್ಲ, ನನಗೆ ಬೇಸರದಲ್ಲಿ ಹೊರಡ್ತೇನೆ. ಹೋಗಿ ಬಾ. ಗಾಳಿಯಲ್ಲಿ ಜಗವ ಹಾರಿಸುವೆ ಮುರಿವೆ ಕಾಲನ ದುಂಡವ ಹರನ ಶೂಲವ ಸೆಳೆವೆನು ಕಂಡೆಡೆಗೆ ಹರಿಯನೆ ಕೊಂಡೊಯ್ಯುವೆನು. ಈ ಗರುಡ ಮನಸ್ಸು ಮಾಡಿದ್ರೆ ಶಿವನ ಕೈಯಲ್ಲಿರುವಂತಹ ತ್ರಿಶೂಲವನ್ನು ಸೆಳೆದುಕೊಂಡು ಬರುವ ಸಾಮರ್ಥ್ಯ ಇರುವವ ದಂಡಧರ. ಆ ಕಾಲನನ್ನು ಕೆಡ ಅವನ ದಂಡವನ್ನು ಸೆಳೆಯುವಂತಹ ಸಾಮರ್ಥ್ಯ ಈ ಗರುಡ ದೇವನಿಗೆ ಇರುವಾಗ ಯಕಶ್ಚಿತ್ ಒಂದು ಮಂಗನನ್ನು ಓಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ್ದಲ್ವಾ? ಇರ್ಲಿ ಇರ್ಲಿ ಇರ್ಲಿ. ಆ ಪೌಂಡ್ರಕ ಅಂತ ಹೇಳುವ ಒಬ್ಬ ಇದ್ದ. ಆ ಪೌಂಡ್ರಕ ತಾನು ವಿಷ್ಣು ಎನ್ನುವುದನ್ನು ಪ್ರತಿಪಾದಿಸುವುದಕ್ಕಾಗಿ ಒಂದು ಕೃತಕದ ಗರುಡನನ್ನು ಮಾಡಿದ್ದ. ಅಂದ್ರೆ ವಿಷ್ಣು ಆಗಬೇಕಿದ್ರೆ ಗರುಡ ಬೇಕೇ ಬೇಕು ಎನ್ನುವುದನ್ನು ಆ ಪೌಂಡ್ರಕನು ತಿಳಿದುಕೊಂಡಿದ್ದಾನೆ. ಇಲ್ಲಿ ಕೃಷ್ಣ ಕೂಡ ಹಾಗೆಯೇ ಈ ಯುಗದಲ್ಲಿ ವಿಷ್ಣುವಿನ ಅವತಾರಿ ಕೃಷ್ಣ ಎನ್ನುವುದನ್ನು ಪ್ರತಿಪಾದಿಸುವುದಕ್ಕಾಗಿಯೇ ನನ್ನನ್ನು ಕರೆಸಿಕೊಂಡದ್ದು. ನಾನು ಜೊತೆಯಲ್ಲಿ ಇರುವುದರಿಂದಲೇ ಹೆಚ್ಚಿನವರು ಇವನನ್ನು ವಿಷ್ಣು ಅಂತ ಒಪ್ಪಿಕೊಂಡದ್ದು. ಇವನ ಅಸ್ತಿತ್ವಕ್ಕೆ ಒಂದು ಬೆಲೆ ಬಂದದ್ದು ಅದು ಈ ಗರುಡನಿಂದ ಎನ್ನುವುದು ಅವನಿಗೆ ಗೊತ್ತಿಲ್ಲ. ಏನು ಮಾಡುವುದು ಹೇಳಿ? ಕೆಲವು ಸಲ ವಜ್ರದ ಬೆಲೆ ಸಾಮಾನ್ಯರಿಗೆ ಗೊತ್ತಾಗುವುದಿಲ್ಲ. ನಮ್ಮ ಬೆಲೆ ಏನು ಅಂತ ಇವರಿಗೆ ಗೊತ್ತಾಗಲಿಲ್ಲ.
ಮತ್ತೆ ಏನು ಮಾಡುವುದು, ಕರ್ಮ ಅನುಭವಿಸಬೇಕಲ್ಲ, ಹೌದು. ಮಾಡಬೇಕಲ್ಲ. ಹೊರಟು ಬಂದಿದ್ದೇನೆ. ಹೊಡೆದರು ಅಂದೆ ಹೊದೆಯ ಪ್ರಾಣವ ಬಿಡುವನಿಗೆ ನನ್ನ ಮಾತಿನ ಗೋರ ಪಡಿಬೇನೆನ್ನು ತಳಿ ಧರಳಿ ಹತ್ತಿರ ನುಡಿದ ನಾವಾಗೆ. ಹೌದು ಹೌದು ಹೌದು, ಕೃಷ್ಣ ಹೇಳಿದಂತಹ ಮಂಗ ಇಲ್ಲಿದ್ದಾನೆ. ಪರೀಕ್ಷಿಸಿದರೆ ಮುದಿ ಮಂಗ, ಕಾಡಿನಲ್ಲಿರಬೇಕಾದಂತಹ ಮಂಗ. ಕಾಡಿನಲ್ಲಿರುವ ದೊಡ್ಡ ಮರಗಳನ್ನು ಹತ್ತಿ ಫಲಗಳನ್ನು ಮೆಲುವುದಕ್ಕೆ ಅಸಾಧ್ಯವಾದ ಕಾರಣ ನಮ್ಮದು ಇದು ರಕ್ಷಿತವಾದಂತಹ ಅರಣ್ಯ, ಉಪವನ. ಇಲ್ಲಿ ತಗ್ಗಿನಲ್ಲಿ ಕೆಲವು ಫಲಗಳು ಸಿಗ್ತದೆ, ಸುಲಭವಾಗಿ ಸಿಗ್ತದೆ. ದೊಡ್ಡ ದೊಡ್ಡ ಮರಗಳನ್ನು ಹತ್ತಬೇಕಾಗಿಲ್ಲ. ಹಾಗಾಗಿ ಸುಲಭದಿಂದ ಇವುಗಳನ್ನು ಸಂಗ್ರಹಿಸಬಹುದು ಎನ್ನುವ ಕಾರಣಕ್ಕಾಗಿ ಈ ಮಂಗ ಬಂದಿರಬಹುದೇ. ಹಾಗೆ ನೋಡಿದ್ದು. ಸರಿಯಾಗಿ ನೋಡಿದ್ರೆ ಇಲ್ಲಿ ಮಾಡಿದಂತಹ ಎಲ್ಲ ಅವಾಂತರಗಳನ್ನು ಗಮನಿಸಿದ್ರೆ ಈಗ ಅರ್ಥ ಆಯ್ತು ನನಗೆ. ಈ ಮಂಗ ಬಹುಶಃ ಯಾವುದೋ ಒಂದು ಮರವನ್ನು ಹತ್ತಿದಾಗ ಕೆಳಗೆ ಬಿದ್ದಿದೆ, ಬಿದ್ದು ಮಂಡೆಗೆ ಸ್ವಲ್ಪ ಪೆಟ್ಟಾಗಿದೆ. ಆದ್ರಿಂದ ಬುದ್ಧಿ ಸ್ಥಿಮಿತದಲ್ಲಿ ಇರ್ಲಿಕ್ಕಿಲ್ಲ. ಬುದ್ಧಿ ಸರಿಯಾಗಿ ಇಲ್ಲದೆ ಇರುವಂತಹ ಈ ಮಂಗ ಅದು ವೃದ್ಧ ಮಂಗನಾದ ಕಾರಣ ಸ್ವಲ್ಪ ಎಚ್ಚರಿಕೆಯಿಂದ ಮಾತಿನಲ್ಲೇ ಸುಧಾರಿಸಬೇಕು. ಮುದಿವಾನರ ಒಳ ಹೋಗು ಕಾಯುವರ ವಾನರ ಬಡ ಮುದಿವಾನರ ಉದ್ಯಾನವ ಒಳ ಹೊಕ್ಕು ಕಾಯುವರ ಉದ್ಯಾನವ ಒಳ ಹೊಕ್ಕು ಕಾಯುವರ ಹಲವಂಗದಲ್ಲಿ ಕಷ್ಟಗೊಳಿಸಿ ಕುಸುಮ ಬಲ ಹಲವಂಗದಲ್ಲಿ ಕಷ್ಟಗೊಳಿಸಿ ಕುಸುಮ ಬಲ ಫಲಗಳ ಕೆಡಿಸಿದೆಯೋ ನೀನು ಚೋರ. ಎಲ್ಲೋ ಬಡ ಮುದಿವಾನರ ಉದ್ಯಾನವ ಒಳ ಹೊಕ್ಕು ಕಾಯುವರ ಉದ್ಯಾನವ ಒಳ ಹೊಕ್ಕು ಕಾಯುವರ ವಾನರ ಹೊಡೆಯುವುದಿಲ್ಲ, ಬಡಿಯುವುದಿಲ್ಲ. ಬಡ ಕಪಿ ಅಂದ್ರೆ ಬಡತನ ನಿನಗಿದೆ ಅಂತ ಗೊತ್ತಾಯ್ತು ನನಗೆ. ಕಪಿಗಳಿಗೆ ಶ್ರೀಮಂತಿಗೆ ಅಂತ ಉಂಟಾ? ಅಲ್ಲ, ತುಂಬಾ ಬಡವ ಅಂತ ನೀನು ಗೊತ್ತಾಯ್ತು ನನಗೆ. ಬಡತನ ಅಂತ ಉಂಟಾ? ಅದೇ ಮನುಷ್ಯರಿಗುಂಟು, ಕಪಿಗಳಿಗೆ ಬಡವ ಅಂತದ್ದು ಶ್ರೀಮಂತ ಅಂತದ್ದು. ದೊಡ್ಡ ಕಾಡಿನಲ್ಲಿ ಏನು ಸಿಗಲಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದದ್ದು. ಏನು ಮಾಡೋದು, ನಿಮ್ಮವರೆಲ್ಲ ಕಾಡುಗಳ್ಳರು, ಮತ್ತೆ ನಾವು ನಾಡಿಗೆ ಬಾರದೆ ಮತ್ತೆ ಅಂತ ಮಾಡೋದು. ನಮ್ಮನ್ನ ಆ ಜಾತಿಗೆ ಸೇರಿಸಬೇಡ, ನಾವು ಬೇರೆಯವರು. ನೀವು ಆ ಜಾತಿ ಅಲ್ಲ, ಯಾಕಂದ್ರೆ ವಿಚಾರಿಸಿದ ಕಾರಣ ನಾ ಹೇಳಿದ್ದು. ಇಲ್ಲಿ ಊರಿನ ಯಜಮಾನ ಅಂತ ಹೇಳಿಕೊಂಡಿದ್ದವ ಬಂದ. ಈಗ ಇಲ್ಲಿ ಸಾಕು ಪ್ರಾಣಿಗಳನ್ನೆಲ್ಲ ವಿಚಾರಿಸಲಿಕ್ಕೆ ಬಿಟ್ಟಿದ್ದಾರೆ. ಸಾಕು ಪ್ರಾಣಿಗಳನ್ನು ವಿಚಾರಿಸಲಿಕ್ಕೆ ಬಿಟ್ಟಿದ್ದಾರೆ. ಊರಿನ ಯಜಮಾನ ಬಂದ ಮೇಲೆ ವಿಚಾರಿಸಲಿಕ್ಕೆ ಮತ್ತೊಬ್ಬ ಕೆಲಸದವ ಯಾರು? ಬಹುಶಃ ನಿನ್ನ ಸ್ವೇಚ್ಛೆಯನ್ನು, ಬಾನಾಡಿಯಾಗಿ ಹಾರಾಡುವಂತಹ ನಿನ್ನನ್ನು ಬಹುಶಃ ಎಲ್ಲಿಯೋ ಬಂಧನದಲ್ಲಿಟ್ಟಿದ್ದಾರೆ, ವಜ್ರ ಪಂಜರದಲ್ಲಿ. ಯಜಮಾನ ಸೋತ, ಯಾರೋ ಬೀಗ ತೆಗೆದು ಬಿಟ್ಟಿದ್ದಾರೆ. ಪ್ರಾಣಿ ಸಾಕು ಪ್ರಾಣಿ ಅಂತ ಹೇಳಿದ್ಯಲ್ಲ, ಪ್ರಾಣಿ ಸಾಕು ಅಂತ ಹೇಳುವುದಕ್ಕೆ ಈ ಪಕ್ಷಿಯನ್ನು ಕಳಿಸಿ. ಅದು ಕೇಳುವ. ಪ್ರಾಣಿ ಸಾಕು ಅಲ್ಲ, ಪ್ರಾಣಿ ನೀನು ಮಾಡಿದ್ದು ಸಾಕು ಎಂದು ಹೇಳುವುದಕ್ಕೆ ಇದನ್ನು ಕಳಿಸಿದ್ದು. ಇದು ಪ್ರಶಸ್ತಿ. ಹೇಗೆ ಏನು ಮಾಡಿದ್ದೀನಿ? ನೀ ಮಾಡಿದ್ದಿ ಸಾಕು ಅಂತ ಹೇಳುದು ಪ್ರಶಸ್ತಿ ಅಂತ ಅರ್ಥ. ಅದು ಅಲ್ಲ, ಎಚ್ಚರಿಕೆ. ಇದು ಎಚ್ಚರಿಕೆ ಕೊಡುವುದು. ಎಚ್ಚರಿಕೆ ಕೊಡಬೇಕಿದ್ರೆ ಮಹಾ ಸನ್ನಿಧಾನ ಯಾರು ಅಂತ ಗೊತ್ತಾಗಬೇಡ. ಅಲ್ಲ, ನೀನು ಮಂಗ ಅಂತ ಗೊತ್ತಾಯಿತು,
ಅದು ನನ್ನನ್ನು ಮಂಗ ಅಂತ ಗೊತ್ತಾಗದೆ ಇರಬೇಕಿದ್ರೆ ಅವ ಮುಸವಾಗಬೇಕು. ಅಲ್ಲ ಅಲ್ಲ, ಈಗ ಸಂಶಯ ಬರ್ಲಿಕ್ಕೆ ಆರಂಭ ಆಯ್ತು. ಆನೆಯನ್ನು ಕುರುಡ ಮುಟ್ಟಿದ್ರೆ ಸಂಶಯ ಬರ್ತದೆ. ಕೆಲವರು ಗೆರಸ ಹೇಳ್ತಾರೆ, ಕಿವಿ ಮುಟ್ಟಿದವರು, ಬಾಲ ಮುಟ್ಟಿದವರು ಬಾವಿಯ ಹಗ್ಗ ಹೇಳ್ತಾರೆ, ಕಾಲು ಮುಟ್ಟಿದವರು ಕಂಬ ಹೇಳ್ತಾರೆ. ಕಪಿಯ ಮುಖ ಮುಟ್ಟಿತ ಅವಾಗ ಮಂಗ ಅಂತ ಎಂತ ಪೆಂಗನಿಗೆ ಗೊತ್ತಾಗ್ತದೆ. ಅಲ್ಲ, ನಿನ್ನನ್ನು ಬಡ ಮಂಗ ಅಂತ ಹೇಳಿದ್ದೇನೆ, ಮತ್ತೆ ಮಂಗ ಹೌದೋ ಅಲ್ವೋ ಅಂತ ದೃಢೀಕರಿಸುವುದಕ್ಕೆ ಕೇಳುವುದು. ಅದಕ್ಕೆ ನಾ ಬಾಲ ಎತ್ತಿ ತಿರುಗಿ ಕೂತ್ಕೊಳ್ತೇನೆ, ಅವಾಗ ಗೊತ್ತಾಗ್ತದೆ. ಅಲ್ಲ, ಈ ಬಾಲದ ಪ್ರಶ್ನೆ ಅಲ್ಲ, ಮತ್ತೆ ನಿನ್ನ ಆಹಾರ ಕ್ರಮ. ಈಗ ಮಂಗನೇ ಆಗಿದ್ರೆ, ಅದರಲ್ಲೂ ಜಾತಿ ಮಂಗನೇ ಆಗಿ, ಅದು ಕೇಳುವ ಜಾತಿ ಮಂಗನೇ ಆಗಿ. ಜಾತಿ ಮಂಗ ಅಂದ್ರೆ ಎಂತದದು? ಅದೇ ಫಲಗಳನ್ನು ತಿನ್ನುವವ, ಅದು ಜಾತಿ ಮಂಗ. ಅದೇ ನೀನು ಜಾತಿ ಮಂಗನೇ ಆಗ್ತಿದ್ದ. ಮಂಗ ಜಾತಿ ಆದ್ರೆ ಅದು ನೀನೇ ಅಲ್ಲ, ಜಾತಿ ಮಂಗ ಅದು ಇನ್ನೊಂದಿದೆ ಅಲ್ಲ. ಮತ್ತೆ ಹಾಗಾದ್ರೆ ಉಂಟುಂಟು. ಜಾತಿ ಮಂಗ ಅಂದ್ರೆ ಮಂಗ, ಮಂಗ ಜಾತಿ ಅಂದ್ರೆ ಮನುಷ್ಯರಲ್ಲಿ ದುರ್ಬುದ್ಧಿ ಮಾಡುವವರು. ಅವನಿಗೆ ಹೇಳುದು ಅವ ಮಂಗ ಜಾತಿ ಅಂತ. ಒಳ್ಳೆ ಮಂಗ ನೀನು. ಅಲ್ಲ, ಒಳ್ಳೆ ಮಂಗ. ಮಂಗ ಓ ಫಲವಸ್ತುಗಳನ್ನೇ ತಿನ್ನಬೇಕಾದ ಮಂಗ. ಅಲ್ಲ, ಮಂಗ ಹೇಳಿದ ಮೇಲೆ ಫಲವಸ್ತುವನ್ನೇ ತಿನ್ನುವುದು. ಈಗ ಫಲವಸ್ತುವನ್ನು ತಿನ್ನುವುದು ಮೂರು: ಒಬ್ಬ ಕಪಿ, ಒಬ್ಬ ಸನ್ಯಾಸಿ, ಮತ್ತೊಂದು ದೇವರು. ಸನ್ಯಾಸಿಗೂ ಫಲವಸ್ತು, ದೇವರಿಗೂ ಫಲಾಷ್ಟಕ, ಮಂಗನಿಗೂ ಫಲ. ಹಾಗಾದ್ರೆ ನೀನು 2 ಫಲ ಇಟ್ಟು ನಮಸ್ಕಾರ ಮಾಡು. ಫಲವನ್ನು ಇಡಬಹುದಿತ್ತು ನಿನಗೆ. ಫಲದ ಜೊತೆಯಲ್ಲಿ ಕುಸುಮ ಫಲ. ಈಗ ಕುಸುಮವನ್ನು ನೀನು ಯಾಕೆ ಹಾಳು ಮಾಡಿದ್ದು ಅಂತ ಕೇಳುವುದು ನಾನು. ನಿನಗೆ ಬಡ ಕಪಿ ಅಂತ ಹೇಳಿದ್ದೇನಲ್ಲ, ನಿನಗೆ ಆ ಕುಸುಮಗಳನ್ನು ಕೆಡಿಸುವ ಅದನ್ನು ತಿಂದಿಯ ನೀನು? ಬ್ರಹ್ಮಚಾರಿಗಳಿಗೆ ಕುಸುಮದ ಯೋಗ್ಯತೆ ಗೊತ್ತಿಲ್ಲ, ಮತ್ತೆ ಕೆಡಿಸದೆ ಮತ್ತೆ ಎಂತ ಮಾಡ್ತಾರೆ? ಅದೇ ಹೇಳಿದ್ದು. ಗೃಹಸ್ಥರೇ ಅದಕ್ಕೆ ಗೊತ್ತು, ಅದು ಪರಾಗಸ್ಪರ್ಶಕ್ಕೆ ಇರುವುದು. ಬ್ರಹ್ಮಚಾರಿಗೆ ಎಂತ ಪರಾಗಸ್ಪರ್ಶ? ಓಹೋ, ಹಾಗೆ ಹಾಗೆ ಗೊತ್ತಾಯ್ತು ನನಗೆ. ಆ ಕುಸುಮ ಫಲಗಳನ್ನು ನೀನು ಕೆಡಿಸಿದ್ದೀಯಲ್ಲ, ಕುಸುಮ ಫಲಗಳನ್ನು ಕೆಡಿಸಿದ್ದೀಯಲ್ಲ. ಕೆಡಿಸಿದ್ದು ಮಾತ್ರ ಅಲ್ಲ, ಮತ್ತೆ ಅದನ್ನು ಬೆಳೆಸಿದವರಿದ್ದಾರೆ. ಮೊದಲು ನಿನ್ನನ್ನು ತಡೆದವರು. ಇದೆಲ್ಲ ತನ್ನಷ್ಟಕ್ಕೆ ಆದಂತಹ ಗಿಡ ಮರಗಳಲ್ಲ, ಅಲ್ಲಲ್ಲ, ಇದನ್ನು ಬೆಳೆಸಿದ್ದು. ಇದು ಬೀಜವಾಪನ ಮಾಡಿ ನೀರು ಹಾಕಿ ಗೊಬ್ಬರ ಹಾಕಿ ಸಾಕಿ. ಅವರು ನೆಟ್ಟ, ಅವರು ಬೆಳೆಸಿದ ಫಲವಸ್ತುಗಳನ್ನು, ಸುಮಗಳನ್ನು ನೀನು ಹಾಳು ಮಾಡಿದ. ಹಾಳು ಮಾಡಿದಲ್ಲ, ಹಾಳಾದದ್ದು. ಅವರು ಸಹ ನಿನ್ನನ್ನು ಹೊಡೆದದ್ದಲ್ಲ, ಹೊಡೆದು ಹೋದದ್ದವರಿಗೆ. ಹೊಡೆದದೇ ಮತ್ತೆ ಹೋದದ್ದೇ. ಅದೇ ಅವ ಹೊಡೆದದ್ದು ಇಲ್ಲೇ ಉಂಟು, ಇನ್ನೊಬ್ಬನಿಗೆ ಹೊಡಿಲಿಕ್ಕೆ. ಅಂತಹ ವನಪಾಲಕರನ್ನು ಹೊಡೆದಿದ್ದೀಯಲ್ಲ, ನಿನ್ನನ್ನು ಕ್ಷಮಿಸಲಾಗಿದೆ. ನೀ ರಾಜಕಾರಣಿಯ? ರಾಜಕಾರಣಿ ಅಂತ ಅಂದ್ರೆ ರಾಜಕಾರಣಿ ತಪ್ಪು ಮಾಡಿದವ ಯಾರು ಅಂತ ಗೊತ್ತಿರದೆ ಕಂಡವರನ್ನು ಕ್ಷಮಿಸಿದ್ದೇನೆ ಹೇಳಿದ್ದು. ಯಾಕೆ ಅವನನ್ನು ಕ್ಷಮಿಸಬೇಕು ಅಂತ ಮುಂದಿನ ಚುನಾವಣೆಗೆ ನಿನ್ನ ಭಾಷೆಯಲ್ಲಿ ಕಂಡವರನ್ನು ಹೇಳುದು ಕ್ಷಮಿಸಿದ್ದೇನೆ ಅಂತ. ಕೆಲವು ವರ್ಗದವರಿದ್ದಾರೆ ಪ್ರಪಂಚದಲ್ಲಿ, ಹುಟ್ಟಿದಕ್ಕೂ ನಗೆ ಸತ್ತದ್ದಕ್ಕೂ ನಗೆ. ಅಪ್ಪ ಸತ್ತಾಡುವಾಗ ಸಂತೋಷ ಹೇಳಿದನಂತೆ, ಯಾಕಂದ್ರೆ ಅವನ ಬೀಗದ ಕೀಲಿ ಸೊಂಟದಲ್ಲಿ ತಗದ ಕಾರಣ. ಹೌದೌದು. ಇದರಲ್ಲಿ ದೇವರು ಕೂಡ ಹಾಗೆ ಹೇಳ್ತಾರೆ, ಕ್ಷಮಿಸಿದ್ದೇನೆ ಅಂತ. ದೇವರು ಕೂಡ ಕ್ಷಮಿಸಿದ್ದೇನೆ ಅಂತ ಹೇಳ್ತಾರೆ. ದೇವರು ಹೇಳ್ತಾರೆ, ಹೌದು. ಹಕ್ಕಿಯೂ ಹೇಳ್ತದೆ. ಅದೇ ಹೇಳಿದ್ದು ನಾನು. ನಮಸ್ಕಾರ ಮಾಡುವುದಿದ್ರೆ ಮಾಡಬಹುದು ಅಂತ. ಹೌದಾ? ನಾವು ನಮಸ್ಕಾರ ಮಾಡುದಲ್ಲ, ಚೋರರ ಹಾಗೆ ಬಂದಿದ್ದಿ. ಯಾಕೆ ಬಂದದ್ದು? ವಾನರರಿಗಲ್ವ ಪುಣ್ಯ. ನಾನಾ ಜಾತಿಯ ಬಲವು ತಾನು ಮೆಲ್ಲಲು ತಡೆ ಹೊರ ಬಿಡಿದನು ನಿನಗೇನು ಎನ್ನಲಿ ದ್ರೋಹವೋ. ವಾನರರ ಆಹಾರ ಯಾವುದು ಅಂದ್ರೆ ಕಾಯಿ ಪಲ್ಲೆ, ಹಣ್ಣು ಹಂಪಲುಗಳು ವಾನರರ ಆಹಾರ. ಹೊಟ್ಟೆ ಹಸಿದವಾಗ ಯಾವ ಮರದಲ್ಲಿ ಹಣ್ಣುಂಟು ನಾವು ಅದನ್ನು ತಿನ್ನುವುದೇ. ಕಾಡ ಸೊಪ್ಪು, ತೋಡ ನೀರು ಅಂತ ಒಂದು ಪ್ರಯೋಗ ಉಂಟು. ಕಪಿಗಳು ಮತ್ತೆ ಏನು, ನಿಮ್ಮ ಮನೆಯೊಳಗೆ ಕೊಯ್ದು ಆಯ್ದಿಟ್ಟಂತ ಹಣ್ಣಿಗೆ ಕೈ ಹಾಕಲಿಕ್ಕೆ ನಮಗೆ ಅವಕಾಶ ಉಂಟಾ? ಇಲ್ಲ. ಹಣ್ಣು ಕಂಡಿತು, ಕೊಯ್ದೆ. ಕೆಲವು ಹಾಗಲ್ಲ, ಅದು ಕಾಯಿಯಾಗಿದ್ದಾಗಲೇ ಚಂದ, ತಿನ್ಲಿಕ್ಕೆ ರುಚಿ ಅದು. ಅದನ್ನು ತಿಂದೆ ನಾನು. ನೀ ಹೇಳ್ತಿ ಕ್ಷಮಿಸಿದ್ದೇನೆ. ನಾ ಕ್ಷಮೆ ಕೇಳಲೇ ಇಲ್ಲ. ಅಪರಾಧಿ ಪ್ರಜ್ಞೆ ಇದ್ರೆ ಕ್ಷಮೆ ಕೇಳಬೇಕು. ನನಗೆ ಅಪರಾಧಿ ಪ್ರಜ್ಞೆ ಇಲ್ಲ. ಕಪಿಗಳಿಗೆ ಹಣ್ಣು ತಿನ್ನುವುದು ಸ್ವಭಾವ. ನೀ ಹಕ್ಕಿ,
ನಿಮಗೆ ಸಸ್ಯಾಹಾರ ಆಗುವುದಿಲ್ಲ. ಎತ್ತರದಲ್ಲಿ ಹಾರುವಾಗ ಎಲ್ಲಿಯಾದ್ರೂ ಪ್ರಪಾತದಲ್ಲಿರುವಂತಹ ಸಣ್ಣ ಕುಕ್ಕುಟದ ಮರಿಯ ಇನ್ಯಾವುದೋ ಅಥವಾ ಕೊಳೆತದ್ದು ಆಗ್ತದೆ. ನಾವು ಹಾಗಲ್ಲ, ಕೊಯ್ದಿಟ್ಟದ್ದನ್ನು ತಿನ್ನುವುದೇ ಇಲ್ಲ. ಮನುಷ್ಯರು ಕೊಯ್ದಿಟ್ಟದ್ದನ್ನು ತಿಂತಾರೆ, ನಾವು ಇಲ್ಲ. ನಾವೇ ಕೀಳೋದು, ನಾವೇ ತಿನ್ನೋದು. ಅದು ಹುಳಿ ಇದ್ರೆ ತೆಗ್ದೇ ಎಸೆಯುವುದು. ಅದು ಮನುಷ್ಯರು ಎಕ್ಕಿಕೊಂಡು ಹೋಗ್ತಾರೆ. ಆ ತಿಂದ ಅರ್ಧವನ್ನು ತೆಗೆಯುವುದು, ಉಳಿದದ್ದನ್ನು ಮನುಷ್ಯರು ಎಂತೆಲ್ಲ ಮಾಡ್ತಾರೆ ಹೇಳಿ ಪ್ರಯೋಜನ ಇಲ್ಲ. ನೀವೆಲ್ಲಿಯಾದ್ರೂ ಕೊಕ್ಕಿನಿಂದ ಕುಟುಕಿ ಕೆಳಗೆ ಬಿದ್ದರೂ ಮನುಷ್ಯರು ಎಕ್ಕಿಕೊಂಡು ಹೋಗ್ತಾರೆ. ಅಯ್ಯ, ನಾವು ಹೀಗೆ ಮಾಡುವ, ಒಂದು ಸಖ್ಯ ಮಾಡುವ. ಏನು? ನೀನು ಹಕ್ಕಿ, ಹಾರ್ಲಿಕ್ಕೆ ರೆಕ್ಕೆ ಉಂಟು. ನಿನ್ನಷ್ಟು ಅಲ್ಲದೆ ಇದ್ರೆ ನಾನು ಮರದಿಂದ ಮರಕ್ಕೆ ಹಾರ್ತೇನೆ. ನಾವಿಬ್ಬರು ಹಾರುವವರೇ. ಆ ಕಾರಣದಿಂದ ಸುಮ್ಮನೆ ಮನುಷ್ಯರನ್ನು ಹಿಡ್ಕೊಂಡು ನೇತಾಡಿಕೊಂಡು ಯಾಕೆ ನೀನು? ನಾವಿಬ್ರು ಜೊತೆಯಾದ್ರೆ ಈ ಪ್ರದೇಶದ ಆಡಳಿತ ಮಾಡಬಹುದು. ಬೇಕಾದ್ರೆ ನೀನು ಪ್ರಧಾನ, ನಾನು ಉಪಪ್ರಧಾನ. ಹೇಳಿದ್ದೆ ನಾನು. ಯಾಕೆಂದ್ರೆ ನಾನು ಅಪರಾಧಿ ಪ್ರಜ್ಞೆ ಇಲ್ಲದೆ ಇರುವಾಗಲೂ ನೀ ಕ್ಷಮಿಸಿದ್ದೇನೆ. ಹಾಗಾಗಿ ನೀನು ಆಡಳಿತಕ್ಕಾದೀತು ಅಂತ ನನಗೆ ಗೊತ್ತಾಯ್ತು, ಯಜಮಾನಿಕೆಗಾದೀತು ಅಂತ. ಅದಕ್ಕೆ ಬೇಕಾಗಿ ಹಾಗೊಂದು ಸಖ್ಯ ಮಾಡಿಕೊಳ್ಳೋಣ. ನಾವು ಎರಡೂ ಪ್ರಾಣಿಗಳೇ. ಪ್ರಾಣಿ ಪಕ್ಷಿ ಅಂತ ಪ್ರಯೋಗ ಇರುವುದು. ಪ್ರಾಣಿ ಪಕ್ಷಿ ಪ್ರಯೋಗ ಹಾಗೆ ಒಟ್ಟೊಟ್ಟಿಗೆ. ಅದಕ್ಕೆ ಬೇಕಾಗಿ ನೀನು ಕ್ಷಮಿಸಿದ್ದೇನೆ ಅಂತ ಹೇಳಲಿಕ್ಕೆ ಮಹಾ ಸನ್ನಿಧಾನ ಯಾರು? ನಿನ್ನ ಶುಭ ನಾಮಧೇಯ ಏನು? ನಿನ್ನ ಯಜಮಾನಿಕೆ ಯಾವುದು? ನನಗೆ ಕುತೂಹಲ. ಮತ್ತೆ ವನಪಾಲಕರಿಗೆ ಹೊಡೆದದ್ದು, ಅವರು ಕಲ್ಲು ಹೊಡಿಲಿಕ್ಕೆ ತೊಡಗಿದ್ರು. ಅಹಿಂಸಾ ಪರಮೋ ಧರ್ಮ. ಹಿಂಸೆ ಇಲ್ವೇ ಇಲ್ಲ ಪ್ರಪಂಚದಲ್ಲಿ. ಅವರು ಹಿಡಿದ ಕಲ್ಲನ್ನೇ ತಿರುಗಿಸಿ ಹಿಡಿದಿದ್ದೇನೆ. ಕಪಿಗೆ ಬೇರೆ ಬಡಿಗೆ ಬೇಡ, ಕಪಿಗೆ ಬೇರೆ ಆಯುಧ ಬೇಡ. ಯಾವಾತ ಆಯುಧ ಎಸಿತಾನೆ ಅದರಲ್ಲೇ ಹಿಡಿದು ಹೊಡೆಯುವುದು. ಕಲ್ಲಾದ್ರೆ ಕಲ್ಲು, ಬೆತ್ತ ಆದ್ರೆ ಬೆತ್ತ, ಬಡಿಗೆ ಆದ್ರೆ ಬಡಿಗೆ. ಆ ರೀತಿ ಅದು ಎಲ್ಲವೂ ಅಲ್ಲದಿದ್ರೆ ನನ್ನ ಹತ್ರ ಒಂದು ಬಾಲ ಉಂಟು, ಒಟ್ಟಿಗೆ ಅದನ್ನು ಬೀಸಿದ್ರೆ ಸಾಕಾಗ್ತದೆ. ಆ ಕಾರಣದಿಂದ ನಿನಗೆ ಪಾರುಪತ್ಯ ಕೊಟ್ಟದ್ದು ಯಾರಿಲ್ಲಿ? ಏನು ನಿನ್ನಲ್ಲಿ ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ನಾನು ಯಾರು ಅಂತ ನಿನಗೆ ಗೊತ್ತಾಗಬೇಕಿದ್ರೆ ನಾನೊಂದು ಕೆಲಸ ಮಾಡ್ತೇನೆ. ಒಂದು ಕೆಲಸ ಮಾಡ್ತೇನೆ ಅಂದ್ರೆ ನಿನ್ನ ಬಾಲ ಹಿಡಿತೇನೆ. ನಾನು ಬಾಲ, ನಿನ್ನ ಬಾಲವನ್ನು ಹಿಡಿತೇನೆ. ಆ ಬಾಲವನ್ನು ಗರಗರನೆ ತಿರುಗಿಸಿದ 3 ಲೋಕ ಕಾಣ್ತದೆ ನಿನಗೆ. 3 ಲೋಕದ ವ್ಯಾಪ್ತಿ ಎಷ್ಟು ಪುಣ್ಯಾತ್ಮ? ಅದೇ ನಿನಗೆ ತಿರುಗಿದಾಗ ಗೊತ್ತಾಗ್ತದೆ. ಅಲ್ಲ, ಹೌದಾ? ವ್ಯಾಪ್ತಿ ಎಷ್ಟು ಅಂತ ನಿನಗೆ ಗೊತ್ತಾಗ್ತದೆ. ಹಾಗಾದ್ರೆ ನಿನಗೆ ಲೋಕ ಕಾಣಲಿಲ್ಲ. ನೀನು ನಾನು 14 ಲೋಕ ನೋಡಿದವ. ನೀ 14 ಲೋಕ ನೋಡಿದ್ದ, ನಾನು 96 ಬ್ರಹ್ಮಾಂಡ ನೋಡಿದ್ದೇನೆ. ಹೌದಾ? ಮತ್ತೆ ಈಗ ಗೊತ್ತಾಯ್ತು ನನಗೆ. ಹೌದಾ? ಆರಂಭದಲ್ಲಿ ಬರುವಾಗಲೇ ನನಗೆ ಸಂದೇಹ ಇತ್ತು. ಎಂತದು? ಇದು ತಲೆ ಕೆಟ್ಟ ಮಂಗ ಅಂತ. ಈಗ ಅದು ತಲೆ ಕೆಟ್ಟವರಿಗೆಲ್ಲ ಕಾಣುವುದು ಹಾಗೆ. ಪ್ರಪಂಚದಲ್ಲಿ ಎಲ್ರಿಗೂ ತಲೆ ಕೆಟ್ಟಿದೆ ಅಂತ ಹುಚ್ಚ ಹೇಳಿದನಂತೆ. ಯಾರ ಮೈಯಲ್ಲಿಯೂ ಬಟ್ಟೆ ಇಲ್ಲ ಅಂತ. ಅವನ ಮೈಯಲ್ಲೇ ಇರ್ಲಿಲ್ಲ. ಅವ ಗ್ರಹಿಸುವುದು ಯಾರ ಮೈಯಲ್ಲಿಯೂ ಬಟ್ಟೆ ಇಲ್ಲ. ನಾನು ಏನು, ನೀನೇನು, ನಾನು ಏನು, ನಾನು ಯಾವ ದೇವರು ಎನ್ನುವುದನ್ನು ನೀನು ನನಗೆ ಶರಣಾಗತನಾದಾಗ, ಓ ಪಕ್ಷಿರಾಜ, ಸೋತೆ ಅಂತ ಒದ್ದಾಡುವಾಗ, ನಿನ್ನನ್ನು ಅನುಗ್ರಹ ದೃಷ್ಟಿ ಬೀರುವಾಗ ನನ್ನ ಪೂರ್ಣ ವಿಲಾಸವನ್ನು ನಿನಗೆ ತಿಳಿಸಲಾಗುವುದು. ನೀ ದರ್ಶನ ಪಾತ್ರಿಯ? ಓ, ದರ್ಶನ ಪಾತ್ರಿಯ ಅಂತ ಅಲ್ಲ, ಈಗ ದರ್ಶನ ಭರಿಸ್ತೇನೆ ನಿನಗೆ ದರ್ಶನ ಭರಿಸ್ತೇನೆ. ನನಗೆ ಬಾರೋ. ಹೌದಾ? ಬಾರೋ. ಹೊಡೆಯುವುದ? ಹೊಡಿತೇನೆ. ಇದಕ್ಕೆ ಸ್ವಲ್ಪ ನೀರು ಕುಡಿಸಬೇಡುವ? ಉಪ್ಪು ನೀರು ಮೇಲಿಟ್ಟು ಉಳಿದು ಕಷ್ಟವ ಪಡಿಸಿ ರೋಧಿಸುವ ನಾಥ ವಿಧ ವಿಧದಿ ದಂಡಿಸುತ್ತಲೇ ಹಿಡಿದಿದ್ದೇನೆ ನಿನ್ನನ್ನು ಕುತ್ತಿಗೆಯಲ್ಲಿ. ಇದರ ರೆಕ್ಕೆ ಪುಕ್ಕವನ್ನು ಬಗೆದಿದ್ದೇನೆ. ಈ ಉಪ್ಪು ನೀರಿನಲ್ಲಿ ಮುಳುಗಿಸಿ ಬಿಸಿಯಾದ ಹೊಯ್ಗೆಯಲ್ಲಿ ಹೊರಳಿಸಿದ್ದೇನೆ. ಇದಕ್ಕೆ ಆಯುಷ್ಯ ವೃದ್ಧಿಯಾಗಬೇಕು. ಬಹಳ ಅಹಂಕಾರ ಉಂಟು ಇದಕ್ಕೆ. ಉಪ್ಪು ನೀರು ಕುಡಿದ ಮೇಲೆ ಇದು ಸಿಹಿ ನೀರು ಹುಡುಕಿಕೊಂಡು ಹೋಗಬೇಕು. ಇದನ್ನು ಎತ್ತಿ ಎಲ್ಲಿಂದ ಕಳುಹಿಸಿದ್ದಾನ ಇವನ ಯಜಮಾನ, ಅವನ ಕಾಲ ಬುಡಕ್ಕೆ ಬೀಳುವುದಕ್ಕಾಗಿ ಎತ್ತಿ ಎಸೆದಿದ್ದ. ಕಾರಣದಿ ಗಗನುಳಿದನಲ್ಲದಡೆ ಅಯ್ಯೋ, ಬದುಕುವವರುಂಡೆ ಮರುತ ಜನ ಪ್ರಹಾರದಿಯೂ ಮದಗರುವವಡಗಿ ಮೆಲ್ಲನೆ ಚೀರುತ್ತ ಏಳುತ್ತ ಮದಗರು
ದೇವರೇ ಗರುಡ ನೋಡಿದಿರಾ ನನ್ನ ಅವಸ್ಥೆಯನ್ನು? ಏನಿದು? ಬೀಳುತ್ತೇಳುತ್ತ ಬಹ ಗಗನ ಕಂಡು ಶ್ರೀಲೋಲನು ಸುರಿದ ನಿನ್ನ ಹೋಲುವರಾರಿಲ್ಲ ಮೂಲೋಕ ರೆಕ್ಕೆಯ ಗಾಳಿಯೊಂದೊಮ್ಮೆಗೆ ಧೂಳಿ ಪಟವ ಗೈವೆ ಬೀಳುತ್ತ ಏಳುತ್ತ ಬಹ ಗಗನ ಕಣ್ಣು ಗರುಡ ದೇವರೇ ಗಾಂಭೀರ್ಯದಿಂದ ಹೇಳಿದ ಕೆಲಸವನ್ನು ಮಾಡಿ ಮುಗಿಸ್ತೇನೆ ಅಂತ ಹೊರಟು ಹೋದವ ನೀನು. ಹೋದ ಬಿರುಸು ಬರುವಾಗ ಕಾಣುತ್ತಾ ಇಲ್ಲ. ಸ್ವರವು ಕೂಡ ಬದಲಾವಣೆ ಆದ ಹಾಗೆ ಉಂಟು. ಮೈ ಮೇಲೆ ಇರುವಂತಹ ಗರಿ ಎಲ್ಲೆಲ್ಲೋ ಕಿತ್ತು ಹೋದ ಹಾಗೆ ಕಾಣುತ್ತಾ ಉಂಟು. ಏನಯ್ಯ, ನೀನು ಅಲ್ಲಿ ವೃಂದಾವನಕ್ಕೆ ಹೋಗುವ ಬದಲು ಮೇರುಗಿರಿಯನ್ನು ಕಿತ್ತು ತರುವುದಕ್ಕೆ ಹೋದಿಯೇ ಏನು? ಅದನ್ನು ಕೀಳುವಾಗ ಏನಾದರೂ ಗಾಯ ಆಯಿತಾ? ಯಮನ ದಂಡವನ್ನೇ ಮುರಿಯುವವ ನೀನು, ಶಿವನ ತ್ರಿಶೂಲವನ್ನೇ ಸೆಳೆದೊಯ್ಯುವಂಥ ಶಕ್ತಿ ಇರುವವ ನೀನು. ಅಂಥದ್ರಲ್ಲಿ ಈ ಸ್ಥಿತಿ ಬಂದದ್ದು ನೋಡಿದರೆ ಏನು 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 ಇದು ವಿಶೇಷ? ಅಲ್ಲ, ಆ ಪೆಟ್ಟಿಗಿಂತ ಈ ಪೆಟ್ಟು ಬಲ ಆಗಿದೆ. ದೇವರೇ ಏನು? ಬಳಲಿ ಬಂದೆ ಉಳಿದು ಪ್ರಾಣದಿ ಕೀಶನೆನ್ನ ಹಲವು ಭಂಗ ಕೈದ ತಾಣದಿ ಗೆಲುವರಿಲ್ಲ ದುರದೊಳವನ ಬಲು ಸಮರ್ಥ ಬಿಡಿದು ಎಲ್ಲ ಮಳಲೊತ್ತಿ ಜಲದಿ ಕಿಟ್ಟ ತಿಳುವೆಲರಿಯೇ ಬಂದ ಕಷ್ಟ ಬಳಲಿ ಬಂದೆ ಉಳಿದು ಪ್ರಾಣದಿ ಕೀಶನೆನ್ನ ಹಲವು ಭಂಗ ಗೈದ ದಾಣದಿ ದೇವಾ ಗಂಗಾಯ ದೇವಾ, ಗರುಡ, ಪೂರ್ವದಲ್ಲಿ ಇಂದ್ರನ ವಜ್ರಾಯುಧದಿಂದ ಪೆಟ್ಟು ತಿಂದವ ನಾನು. ಹೌದು. ಆಗ ಕಳೆದುಕೊಂಡದ್ದು ಕೇವಲ ಒಂದು ಗರಿಯನ್ನು. ಆದರೆ ಈಗ ಹಾಗಲ್ಲ. ಏನಾಯ್ತು? ಆ ಕಪಿಯ ಹೊಡೆತ, ಬಡಿತ, ಪರಚುವಿಕೆಯಲ್ಲಿ ನನ್ನ ಶರೀರದಿಂದ ಎಷ್ಟು ಗರಿಗಳು ಉದುರಿ ಹೋಗಿದೆ, ಅದರ ಲೆಕ್ಕವೇ ನನಗಿಲ್ಲ ದೇವರೇ. ಓಹೋ, ಅಂದು ನಾನು ಸುಪರ್ಣನಾಗಿದ್ದೆ, ಇಂದು ಪರ್ಣಹೀನನಾಗಿದ್ದೇನೆ. ನಾನು ವಿವರ್ಣನಾಗಿದ್ದೇನೆ. ಹೌದು. ನನ್ನನ್ನು ಹೊರಳಿಸಿದ್ದಾನೆ, ಶರದಿಯಲ್ಲಿ ಮುಳುಗಿಸಿದ್ದಾನೆ. ಮುಳುಗಿಸಿದ್ದು ಮಾತ್ರ ಅಲ್ಲ, ಉಪ್ಪು ನೀರು ಕುಡಿಸಿದ್ದಾನೆ ನನಗೆ. ಹೌದು ದೇವರೇ, ದೇವರೇ, ನನ್ನನ್ನು ಪೆಟ್ಟು ತಿನ್ನಿಸುವುದಕ್ಕಾಗಿಯೇ ನೀವು ಕಳುಹಿಸಿದ್ದು ಅಂತ ಗೊತ್ತಾಯಿತು. ಗರುಡ, ಅಹಂಕಾರ, ಅಹಂಭಾವ, ಮದ ಇದೆಲ್ಲ ನಮ್ಮ ಅಂತರಂಗದಲ್ಲಿ ಹುದುಗುತ್ತಾ ಇದ್ರೆ ವಿವೇಕ ಮಸುಕಾಗಿ ಹೋಗುತ್ತದೆ. ಬಹುಶಃ ತನಗಿಂತ ಬೇರೆ ಯಾರೂ ಇಲ್ಲ ಎನ್ನುವಂತಹ ದೃಷ್ಟಿಯಿಂದಲೇ ವ್ಯವಹರಿಸಿದ್ರಿಂದ ಇಂಥ ಒಂದು ಅನುಭವ ನಿನಗಾಯಿತು ಅಂತ ಆಯಿತು. ಅಲ್ಲ, ಒಂದು ಯಕಶ್ಚಿತ್ ಮಂಗನಿಂದ ಇಂತಹ ಪರಾಭವವನ್ನು ಈ ಗರುಡ ಪಡೆಯಬೇಕಿದ್ರೆ ನನ್ನನ್ನು ಗರುಡ ದೇವ ಅಂತ ಕರೆಯುವುದು. ಹೌದು. ಈ ಗರುಡ ದೇವ ಒಬ್ಬ ಮಂಗನಿಂದ ಇಂತಹ ಪರಾಭವವನ್ನು ಪಡೆಯಬೇಕಿದ್ರೆ ಇನ್ನು ನಾನು ಬದುಕಿರ್ಬೇಕಾ ದೇವ? ಹಾಗೆ ಆಲೋಚನೆ ಮಾಡಬೇಡ ನೀನು. ಸಾಮಾನ್ಯ ಮಂಗನಿಂದ ಗರುಡನಂಥವನು ಪರಿಭವಕ್ಕೆ ಈಡಾಗಲಿಕ್ಕೆ ಇಲ್ಲ. ಇನ್ನಾದರೂ ಆಲೋಚನೆ ಮಾಡು. ಸಾಮಾನ್ಯ ಆದ ಮಂಗ ಅಲ್ಲ ಅಂತ ಆಯ್ತದು. ಅಲ್ಲಿ ಬಂದಿರುವವನು ಈ ಯುಗದವನಲ್ಲ. ತ್ರೇತಾಯುಗದಲ್ಲಿ ತನ್ನ ಪರಾಕ್ರಮವನ್ನು ಮೆರೆಸಿದಂತಹ ಶ್ರೀರಾಮ ಬಂಟನಾದಂತಹ ಹನುಮಂತನೇ ಆಗಿರಬೇಕು. ಆದ್ದರಿಂದಲೇ ನಾನು ಹೋಗ್ತೇನೆ. ಎಲ್ಲಿಗೆ? ನನ್ನಷ್ಟಕ್ಕೆ ಅಲ್ಲ, ನಿನ್ನ ಹೋಗ್ಲಿಕ್ಕಿಲ್ಲ. ಈಗ ನಿನಗೆ ಯಥಾರ್ಥ ಸ್ಥಿತಿ ಅರ್ಥ ಆಯ್ತಲ್ಲ? ಗೊತ್ತಾಯ್ತು. ಗುಡ್ಡದಿಂದ ಗುಡ್ಡ ಅಡ್ಡ ಉಂಟು. ನಾವು ಎಷ್ಟು ಅತ್ಯುನ್ನತೆಯ ಪತನ ಹೇತಿ ಅಂತ ಒಂದು ಮಾತುಂಟು. ಮೇಲೆ ಏರಿದಷ್ಟೇ ಕೆಳಗೆ ಇಳಿಬೇಕಾಗ್ತದೆ. ಆದ್ದರಿಂದ ಈಗಲಾದರೂ ಆದ ಅನುಭವದಿಂದ ಪಾಠವನ್ನು ಕಲಿತು ಅದನ್ನು ಸರಿಪಡಿಸಲಿಕ್ಕೆ ನಾವು ನೋಡೋಣ ಏನ್ ಮಾಡಬೇಕು. ಈಗ ಆಂಜನೇಯನನ್ನು ಭರಿಸದೆ ನನಗೆ ಉಪಾಯ ಇಲ್ಲ. ಅವನಿಂದ ತುಂಬಾ ಕೆಲಸ ಆಗ್ಲಿಕ್ಕೆ ಉಂಟು. ಅವ ಆಂಜನೇಯ. ಹೌದು, ಹನುಮಂತ. ಅವ ಅಲ್ಲೇ ಇರುವುದಲ್ಲ, ಅವನನ್ನು ದ್ವಾರಾವತಿಯವರೆಗೆ ಕರ್ಕೊಂಡು ಬರಬೇಕು. ನೀನು ಯಾರು? ನೀನು. ನಾನು. ದೇವರೇ, ಆತನ ಬಳಿಗೆ ಕಳುಹಿಬುದಕ್ಕೆ ನೀನಗಾತಿ ಬುದು ಚಿದಾದಿಯ ಮಾತೆರಡಿಲ್ಲವೆನ್ನುತ್ತ ಭೀತಿಗೊಂಡರೆ ಮಾತುಳ ಕನನ
ಆಗ ಹೆಚ್ಚು ಮಾತಾಡ್ಲಿಲ್ಲ. ಯಾಕೆ? ಯಾಕೆ? ಅವ ಮಾತಿನಲ್ಲೂ ಜಾಣ ಅಂತ ನನಗೆ ಗೊತ್ತಿತ್ತು. ಮಾತಾಡಿದ್ರೆ ಮುಗಿಸ್ಲಿಕ್ಕಿಲ್ಲವ, ಮಾತನಾಡುವಾಗಲೇ ಗೊತ್ತಾಯಿತು. ಈಗ ನೀವು ನನ್ನನ್ನು ಮತ್ತೊಮ್ಮೆ ಅಲ್ಲಿ ಕಳುಹಿಸ್ತೀರಿ ಅಂತ ಹೇಳಿ ಆದ್ರೆ ಅವ ಆಗ ನನ್ನಲ್ಲಿ ವೀರಾವೇಶದಿಂದ ಮಾತಾಡಿದ್ದು. ಇನ್ನು ನನ್ನನ್ನು ಮಾತಿನಿಂದಲೇ ಚುಚ್ಚಿ ಚುಚ್ಚಿ ಕೊಲ್ತಾನೆ ಅವ. ಹತ್ತಿರ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಿಮ್ಮಲ್ಲಿ ಅಲ್ಲ ನನಗೆ ಅಹಂಕಾರ ಬಂದದ್ದು ಹೌದು. ಹೌದಾ? ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ನಾನು ನನ್ನಷ್ಟಕ್ಕೆ ಹೋಗಿ ಬಿಡ್ತೇನೆ. ಯೋಚನೆ ಮಾಡಬೇಡ ಗರುಡ, ಇನ್ನು ಸ್ವಲ್ಪ ಹೊತ್ತು. ನೀನು ಆಗ ಹೋದ ಧಾಟಿಯಲ್ಲಿ ಹೋದ್ರೆ ಹಾಗೆ ಆದೀತು. ಅವ ಹಿಡಿದಾನು, ಹೊಡೆದಾನು, ಬಡಿದಾನು, ಕೊಂದೇ ಬಿಟ್ಟಾನು. ಈಗ ಅಮೃತ ಪಾನ ಮಾಡಿದ್ರಿಂದ ನಾನು ಬದುಕಿ ಉಳಿದೆ. ಇಲ್ಲದೆ ಇದ್ರೆ ಆ ಮಂಗ ನನ್ನನ್ನು ಕೊಂದೇ ಬಿಡ್ತಿದ್ದೆ. ಈಗ ಒಂದು ದಾರಿ ಉಂಟು. ಹೋಗುವಾಗ ಭಜನೆ ಮಾಡ್ತಾ ಹೋಗುವುದು. ಯಾವ ಭಜನೆ? ರಾಮ ರಾಮ ಜಯ ರಾಮ ಅಂತ ಹೇಳು. ರಾಮ ಎನ್ನುವ 2 ಅಕ್ಷರ ಕಿವಿಗೆ ಬಿಂದ ತಕ್ಷಣ ಹನುಮಂತ ಈ ಲೋಕದಲ್ಲಿ ಇರುವುದಿಲ್ಲ. ಎಲ್ಲವನ್ನು ಬಿಟ್ಟು ಅದರ ಮೂಲ ಏನು ಎನ್ನುವುದನ್ನು ಹುಡುಕಲಿಕ್ಕೆ ಹೋಗ್ತಾನೆ. ಆಗ ನೀನು ಹೇಳಬೇಕು, ಅಂಜನೇಯ ನಿನ್ನ ಶಕ್ತಿ ಏನು ಅಂತ ನಮ್ಗೆ ಗೊತ್ತಾಯಿತು. ಶ್ರೀರಾಮದೇವರು ದ್ವಾರಕೆಯಲ್ಲಿದ್ದಾರೆ, ನಿನ್ನ ನಿರೀಕ್ಷೆಯಲ್ಲಿದ್ದಾರೆ, ಆದಷ್ಟು ಬೇಗ ನೀನು ಹೋಗಬೇಕಾದ್ದೆ ಅಂತ ಒಂದು ವಾದ ಹೇಳು. ಸತ್ಯ ಹೇಳಿದಾಗಲೇ ಬಿಡ್ಲಿಲ್ಲ ಅವ. ಸತ್ಯ ಹೇಳಿದಾಗಲೇ ಬಿಡ್ಲಿಲ್ಲ, ಹೊಡೆದಿದ್ದಾನೆ. ಹೌದು. ಈಗ ನಾನು ಸುಳ್ಳು ಹೇಳಿದ್ರೆ ಅವ ಬಿಟ್ಟಾನ? ಸುಳ್ಳು ಆಗುದಿಲ್ಲ ಅದು. ಯುಗ ಯುಗದಲ್ಲಿಯೂ ನಿನಗೆ ದರ್ಶನ ಕೊಡ್ತೇನೆ ಅಂತ ಆ ಕಾಲಕ್ಕೆ ಶ್ರೀರಾಮ ಹೇಳಿದನಂತೆ. ನೀನು ಹೇಳು. ಮತ್ತು ಒತ್ತಾಯ ಮಾಡಿದ್ರೆ ಆಗ ರಾಮನಾಗಿದ್ದವ ಈಗ ಕೃಷ್ಣನಾಗಿದ್ದಾನೆ ದ್ವಾರಕೆಯಲ್ಲಿ, ನಿನ್ನನ್ನು ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಹೇಳು. ಓ ಹಾಗಿದ್ರೆ ಶ್ರೀರಾಮನೇ ಆಗಿದ್ದಂತಹ ತಾವು ಆ ಸೂಚನೆ ನನಗೆ ಕೊಡುವುದು. ಹೌದು. ಅವನನ್ನು ಕರ್ಕೊಂಡು ಬರಬೇಕಲ್ವೇ? ಈಗಲೇ ಹೊರಟೆ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ. ಕಳುಹುದ ಗಗನವ ನಳಿನ ದಳಾಂಬಕ ಬಳಿಗೆ ಕರೆದು ಭಾಮೆಯೊಳೆಲ್ಲ ಬಲುದಿನದಿವು ರಘುಕುಲ ಜನ ಕಾಣದೆ ಬಳಲಿ ಬರುವ ಮಾರುತ ಕಂದ. ಬಲುದಿನದಿವು ರಘುಕುಲ ಜನ ಕಾಣದೆ ಬಳಲಿ ಬರುವ ಮಾರುತ ಕಂದ. ಅಣ್ಣ ಬಲರಾಮನ ಗರ್ವಾಪಹಾರ ಆಯಿತು, ಗರುಡನ ಮತ್ತು ಇಳಿದು ಹೋಯಿತು. ಇಷ್ಟೇ ಪಾತ್ರ ಸಾಕಾಗುವುದಿಲ್ಲ, ಇನ್ನೊಂದು ಪಾತ್ರ ಇದೆ. ಆ ಪಾತ್ರ ಬಂದಲ್ಲಿಗೆ ನಾಟಕ ಸಾಂಗವಾಗಿ ಮುಕ್ತಾಯ ಆಗುತ್ತದೆ ಅಂತ ಅರ್ಥ. ಬಾಮಾ ಸ್ವಾಮಿ ಬಂದೆಯಾ? ಕರೆದಿರಾ ಸ್ವಾಮಿ? ಪ್ರಾಣೇಶ್ವರಿ, ಅಪ್ಪಣೆ ಆಗಬೇಕು. ಬೇರೆ ಏನೂ ಅಲ್ಲ, ಅಗತ್ಯದ ಕೆಲಸ ಆಗಬೇಕು. ಏನು ಹೇಳಿ? ನಾನು ರಾಮನಾಗಿದ್ದಾಗ ನನ್ನ ಸೇವೆಯನ್ನು ಮಾಡಿ ಸೇವಾ ದುರಂಧರ ಅಂತ ಅನಿಸಿಕೊಂಡಿದ್ದಂತಹ ಆಂಜನೇಯ ಚಿರಂಜೀವಿಯಾದದ್ದರಿಂದ ಈ ಯುಗದಲ್ಲಿಯೂ ಇದ್ದಾನೆ. ಹೌದೇ? ಪ್ರಸ್ತುತ ನಮ್ಮ ಹತ್ತಿರದ ವೃಂದಾವನಕ್ಕೆ, ನಂದನವನಕ್ಕೆ ಅವ ಬಂದಿದ್ದಾನೆ. ಅವನು ದ್ವಾರಾವತಿಗೆ ಬರುವವನಿದ್ದಾನೆ. ಸರಿ. ಅವನ ನಿರೀಕ್ಷೆಯ ಹಾಗೆ ಶ್ರೀರಾಮ ದರ್ಶನ ಅವನಿಗೆ ಆಗಬೇಕು. ನಾನು ರಾಮನಾಗುತ್ತೇನೆ, ನೀನು ಸೀತೆ ಆಗಬೇಕು. ಓ, ನಿಮ್ಮ ಅಪ್ಪಣೆ ಹಾಗೆ? ಹೌದೌದು ಸ್ವಾಮಿ. ಓ, ಅರಿಕೆ ಇದೆ. ಏನು ಏನು? ಎನ್ನ ಪೋಲ್ವಳೆ ಸೀದೆ, ಎನ್ನ ಪೋಲ್ವಳೆ ಸೀತೆ ಕಳಲು ಕದ್ದೊಯ್ದವಳ ಬಳ್ಳಿಸುವುದೇಕೆ? ಮೂಲೋಕದಳು ಸಕಲ ಸಂಪನ್ನಳಾಗಿ ತಾನು ಜನಕ ಜಯ ನೂರ್ಮಡಿಗೆ ಮಿಗಿಲಾಗಿ ಮೆರೆವೆನೆನುತ್ತ ಜನಕ ಜಯ ನೂರ್ಮಡಿಗೆ ಮಿಗಿಲಾಗಿ ಮೆರೆವೆನೆನುತ್ತ ಎನ್ನ ಪೋಲ್ವಳೆ ಸೀತೆ ಸೀತೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ನಿಮಗೆ ಇದಿರಾಡ್ತೇನೆ ಅಂತ ಭಾವಿಸಬಾರದು. ಸೀತೆಯಲ್ಲಿ ನಾನೆಲ್ಲಿ? ವನವಾಸ ಕಾಲದಲ್ಲಿ ರಾವಣನಿಂದ ಅಪಹರಿಸಲ್ಪಟ್ಟಂತಹ ನತದೃಷ್ಟೆ.
ಅಂಜುಬುರುಕಿ ಅಳುಮುಂಜಿಯ ಸೀತೆ. ಆ ಸೀತೆಯಲ್ಲಿ ಈ ಸತ್ಯಭಾಮೆಯಲ್ಲಿ ನಾನು ಸತ್ಕುಳ ಪ್ರಸೂತಳಿದ್ದೇನೆ, ರೂಪವತಿ ಇದ್ದೇನೆ, ಆಗರ್ಭ ಶ್ರೀಮಂತ ಮನದಿಂದ ಬಂದವಳಿದ್ದೇನೆ, ವಿದ್ಯುಕ್ತವಾಗಿ ನಿನ್ನ ಕರಗ್ರಹಣವನ್ನು ಮಾಡಿದಂಥ ಪತಿವ್ರತ ಶಿರೋಮಣಿ ನಾನಿದ್ದೇನೆ. ಈಗ ನನ್ನನ್ನು ನೀವು ಸೀತೆಯಾಗಬೇಕು ಅಂತ ಹೇಳಿದರೆ ಇದು ನನಗಷ್ಟು ಒಪ್ಪಿಗೆ ಆಗುವುದಿಲ್ಲ. ಯಾಕೆ? ನನ್ನ ಯೋಗ್ಯತೆ ಏನು ಎನ್ನುವುದನ್ನು ತಾವು ಚೆನ್ನಾಗಿ. ನಿನ್ನ ಶ್ರೀಮಂತಿಗೆ ಏನು ಅಂತ ನನಗೆ ಗೊತ್ತಿಲ್ವಾ ಸ್ವಾಮಿ? ನೀನು ಎಂಥದ್ದವಳು ಅಂತ ನನಗೆ ಗೊತ್ತಿಲ್ವಾ ಸ್ವಾಮಿ? ಕೆಲ ವರ್ಷಗಳ ಹಿಂದೆ, ಯಾಕೆ ಮೊನ್ನೆ ಹೌದು, ನಾವು ನರಕಾಸುರನ ವಧೆಗಾಗಿ ತೆರಳಿದೆವಲ್ಲ, ಆ ಕಾಲದಲ್ಲಿ ನರಕಾಸುರನ ಒಂದು ವಿಶಿಷ್ಟವಾದಂತಹ ಶಕ್ತ್ಯಾಯುಧಕ್ಕೆ ತಾವು ಬಲಿಯಾದಿರಿ. ಹೌದು. ಆ ಕಾಲದಲ್ಲಿ ನಿಮ್ಮ ಶೈತ್ಯೋಪಚಾರವನ್ನು ಮಾಡಿ ನಾನು ಬದುಕಿ ಉಳಿದದ್ದೇ ನಿನ್ನಿಂದ. ಮತ್ತೆ ಹೌದೌದು. ಹಾಗಿರುವಾಗ ನಾನು ಕ್ಷತ್ರಿಯಾಣಿಯೂ ಹೌದು, ರೂಪ ಸಂಪನ್ನೆಯೂ ಹೌದು. ಹೀಗಿರುವಾಗ ಅಷ್ಟೇ ಅಲ್ಲ, ಆ ಬಳಿಕ ನಾವು ದೇವಲೋಕಕ್ಕೆ ಹೋದೆವಲ್ಲ, ಹೌದು, ಅಲ್ಲಿಂದ ಸುರಪಾರಿಜಾತವನ್ನು ಈ ಭುವಿಗೆ ತಂದವಳೇ ಈ ಸತ್ಯಭಾಮೆ. ಗಿಡವನ್ನೇ ತಂದಿದ್ದೇವೆ. ಅಷ್ಟೇ ಅಲ್ಲ ಸ್ವಾಮಿ, ದೇವಮಾತೆಯಾದಂತಹ ಅದಿತಿ ದೇವಿಯಿಂದ ಸೌಭಾಗ್ಯವತಿಯಾಗು ಎನ್ನುವ ಹಾಗೆ ಆಶೀರ್ವಾದವನ್ನು ಪಡೆದ ನಿಮ್ಮ ಅಷ್ಟಮ ಮಹಿಷಿಯರಲ್ಲಿ ನಾನು ಅಧಿಕಳು. ಅವರೆಲ್ಲರ ತೂಕ ಬೇರೆ, ನಿನ್ನ ತೂಕ ಬೇರೆ. ಹೌದು ಹೌದೌದು. ಹೀಗಿರುವಾಗ ಆ ಸೀತೆಯಾಗು ಅಂತ ನೀವು ಹೇಳಿದ್ರೆ ನನಗಷ್ಟು ಒಪ್ಪಿಗೆ ಆಗುದಿಲ್ಲ. ಅಲ್ಲ, ನಿನಗೆ ಮನಸ್ಸಿಲ್ಲ ಅಂತ ಗೊತ್ತುಂಟು, ಆದ್ರೆ ಒಂದು ಉಪಕಾರ ಮಾಡಬೇಕು ನೀನು. ಏನು ಸ್ವಾಮಿ? ಪಾರಿಜಾತ ತಂದು ಕೊಟ್ಟಿದ್ದೇನಲ್ಲ, ಅದಕ್ಕೆ ಪ್ರತ್ಯುಪಕಾರ ಅಂತ ತಿಳಿ. ಈಗ ನಾನು ರಾಮನ ಆಗುವಾಗ ನನ್ನ ಬದಿಯಲ್ಲಿ ಸೀತೆ ಇಲ್ಲದಿದ್ರೆ ಅವನಿಗೆ ಬೇಸರ ಆಗ್ತದೆ. ಹಾಗಾದ್ರೆ ನಿಮ್ಗೆ ಅನುಕೂಲೆಯಾಗಿ ನಾನು ವ್ಯವಹರಿಸಬೇಕು. ಹೌದು, ಆಗ್ಲಿ. ಒಂದು ನಾಟಕ ಅಷ್ಟೇ, ನನ್ನ ಈ ಸೌಂದರ್ಯಾತಿಶಯವೇ ಸಾಕು. ಹೌದು, ಸಾಕು ಸಾಕು. ಒಂದು ಸೀರೆ ಬದಲಾಯಿಸಿ ಬಂದ್ರೆ ಆಯ್ತು. ಸರಿ, ಒಳ್ಳೇದು. ಸರಿ ಸರಿ ಆಯ್ತಾ? ರಾಮ ಆಯ್ತು, ಸೀತೆ ಆಯ್ತು. ಅದು ಯಾರದು? ನಾರದರ? ಏನು ಸ್ವಾಮಿ ನೀವು ಅಲ್ಲ ಈ ಕಡೆಗೆ ಬಂದದ್ದು? ರಾಮ ಸೀತೆಯಾಗಿ ಯಾರಿಗೆ ದರ್ಶನ ಕೊಡ್ಲಿಕ್ಕೆ? ಈಗ ಮಾರುತಿ ದರ್ಶನ. ಮಾರುತಿಗೆ ರಾಮ ದರ್ಶನ ಆಗುದು. ಮಾರುತಿಯ ಪ್ರತಾಪ ಆಯಿತು, ಈಗ ಅವನಿಗೆ ಶ್ರೀರಾಮ ದರ್ಶನ ಆಗ್ಬೇಕಲ್ವಾ? ಹೌದು. ಈಗ ರಾಮ ನೀವು ಸರಿ ಎಲ್ಲ ಒಪ್ಪುತ್ತದೆ. ನೋಡಿ ಸೀತೆ, ಸೀತೆ ರಾಮನ ಹೆಂಡತಿ. ನೀವಲ್ಲಿ ಬರ್ದಾಕ್ಬೇಕಿದು ಸೀತೆ ಅಂತ. ಯಾಕೆ ಅದು? ಇಲ್ಲ, ಇದೊಂದು ಸೀತೆ ಇಟ್ಟು ಚಂದ ಇದ್ದಾರಲ್ಲ ಈ ಅಮ್ಮ. ಹೌದು, ದೇವರು ಬೇಸರ ಮಾಡಬಾರ್ದು. ಇಟ್ಟು ಚಂದದ ಹೆಣ್ಣಾದ ಸೀತೆ ಕಾಡಿನಲ್ಲಿ ಸುತ್ತಿ ಸುತ್ತಿ 13.5 ವರ್ಷ ಕಪ್ಪು 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 ಕಪ್ಪಾಗಿ ಹೋಗಿದ್ದು. ಇವರು ಬಿಳಿ 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 ಒಳ್ಳೆ ಬಂಗಾರದ ಗೋಧಿ ಬಣ್ಣದ ಮೈ ಬಣ್ಣದ ಇವರನ್ನು ಸೀತೆ ಅಂತ ಹೇಗೆ ಒಪ್ಪಿಕೊಳ್ಳುವುದು? ಅದು ಆ ಕಾಲ, ಇದು ಈ ಕಾಲದ. ಅಲ್ಲ, ಆದರೂ ಹನುಮಂತ ಒಪ್ಪಿಕೊಳ್ಬೇಕಲ್ಲ. ಅದೇ ಇದು ಸೀತೆ ಅಲ್ಲ ಅಂತ ಹೇಳುದು? ಸೀತೆ ಹೌದು, ಭಾಮಾದೇವಿ ಸೀತೆ ಅಲ್ಲ. ಇವರು ಸ್ವಲ್ಪ ಕಪ್ಪು ಆಗಬೇಕು. ಇಷ್ಟು ಚಂದದ ರೂಪ ಅದು ಸೀತೆ ಅಷ್ಟು ಹೊಂದುವುದಿಲ್ಲ. ಸ್ವಲ್ಪ ಅವರು ಅಲ್ಲಲ್ಲಿ ಕಪ್ಪು ಮೈ ಅಮ್ಮ ನೀವು ಸ್ವಲ್ಪ ಕಪ್ಪು ಹಚ್ಚಿಕೊಂಡು ಬನ್ನಿ, ಆಗಲ್ಲ ಚಂದ ಕಾಣ್ತು. ಏನಂತ ಈ ನಾರದನ ಉಪಾಖ್ಯಾನ? ಅಲ್ಲ, ಅವರು ಹೇಳಿದ ಮೇಲೆ ಸೂತ್ರಧಾರಿ ಅವರೇ, ಅವರು ಹೇಳಿದಾಗ ಹಾಗೆ ಮಾಡಬೇಕಾಗ್ತದೆ. ಅವ ಒಪ್ಪಲಿಕ್ಕಿಲ್ಲ, ಸೀತೆಯಾಗಿ ಒಪ್ಪುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಒಪ್ಪುತ್ತದೆ. ಮುಖ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕರಿಯೆಲ್ಲ ಹಚ್ಚಿಕೊಂಡು ಬನ್ನಿ, ಈಗ ಸ್ವಲ್ಪ ಕಪ್ಪು ಕಾಣಬೇಕು. ಅದು ನನ್ನ ಪ್ರಸಾದನ ಮಾಡುವ ಸಖಿಯರು ಬೇಕಾದಷ್ಟು ಮಂದಿ ಇದ್ದಾರೆ ಅಲ್ವಾ? ಒಂದು ಅರೆಗಳಿಗೆ ಕೊಡು, ಸ್ವಲ್ಪ ಬಣ್ಣ ಹಚ್ಚಿಕೊಂಡು ಬನ್ನಿ. ನಾನು ಬಣ್ಣ ಹಚ್ಚಿಕೊಂಡು ಬರ್ತೇನೆ. ವಿಳಂಬ ಇಲ್ಲ, ಬೇಡ, ಕ್ಷಣದಲ್ಲಿ ಆಗ್ತದೆ. ಸಖಿಯರು ನನ್ನ ಆ ಕರಂಡಕ ಇಲ್ಲಿ ಬರಲಿ. ಸ್ವಾಮಿ ಈಗ ನೋಡಿ, ಈಗ ನೋಡಿ ನೋಡಿ ನೋಡಿ, ನಿಲ್ಲಿ ಒಂದು ನಿಮಿಷ ಆಯ್ತು. ನೋಡಿ, ನಾನು ಉಟ್ಟಂತಹ ಈ ಸೀರೆ ಕನಕಾಂಬರ, ತೊಡುಗೆಯು ಕನಕಾಂಬರ, ಮುಡಿದ ಹೂವು ಅದೇ ಹೆಸರಿನದು. ಈಗ ನಾನು ಸಂಪೂರ್ಣ ಕನಕಾಂಬರ. ಹೇಗಿದೆ? ಕನಕಾಂಬರಿ ಕಣ್ಣಿಗೆ ಸ್ವಾಮಿ. ಏಕೆ ಕನಕಾಂಬರಿ? ಅವರು ಹೇಳಬೇಕು. ಏಕೆ ಕನಕಾಂಬರಿ? ಅಮ್ಮ, ನೀವು ಒಟ್ಟು ಹಾಳು ಮಾಡಿದೆ, ಪ್ರಸಂಗ ಹಾಳಾಯ್ತು. ಏನು? ಅಲ್ಲ, ನೀವು ಹಾಳು ಮಾಡಿದ್ರೆ ಹಾಳು. ಈ ಸಖಿಯರೆಲ್ಲ ಸೇರಿ ಬಣ್ಣ ಹಚ್ಚಲಿಕ್ಕೆ ಅಲ್ಲಿ. ಹೌದು, ಅವರು ನಿಮ್ಮ ತಲೆಯಿಂದ ಹಿಡಿದು ನಾನು ಪಟ್ಟ ಮಹಿಷಿ ಅಲ್ವಾ? ಅಲ್ಲ, ಈಗ ಮಹಿಷಿ ಸಾಕು, ಪಟ್ಟ ಬೇಡ. ತಲೆಯಿಂದ ಕಾಲಿನವರೆಗೂ ಹಚ್ಚಿಬಿಟ್ಟಿದ್ದಾರೆ. ನೋಡಿ ದೇವರೇ, ಮಹಾರಾಣಿ. ಅದು ಎಂತ ಮಹಾರಾಣಿ? ಇದು ಮಹಾರಾಣಿಯ? ಇದು ಗುರಾಣಿ. ಎಂತ ಒಂದು ಚಂದದ ಹುಡುಗಿ. ನಾರದ್ರೆ ಸತ್ಯ ಹೇಳಿ, ಈಗ ನಾನು ಶ್ರೀರಾಮ ಅಂತ ನೀವು ಒಪ್ಪಿಕೊಳ್ತೀರಿ. ಹೌದು. ಭಾಮಾದೇವಿ ನನ್ನ ಹೆಂಡತಿ, ಪೂರ್ವದಲ್ಲಿ ಅವಳೇ ಅಲ್ವಾ? ಅಲ್ಲ, ಬ್ರಹ್ಮದೇವಿ ನಿಮ್ಮ ಹೆಂಡತಿ ಹೌದು, ಆದ್ರೆ ಇವಳು ಯಾರು? ಯಾರು? ಆಹಾ, ಇಂದಿರೆಯ ಜನಿಸಿ ರುಕ್ಮಿಣಿಯಾಗಿರುವಳು. ಆ ಇಂದಿರೆಯ ಸೀತೆ. ನೀ ಗಂಧರ್ವ ಸುತೆ ಚಂದ್ರಸೇನೆ. ನೀ ಗಂಧರ್ವ ಸುತೆ ಚಂದ್ರಸೇನೆ. ಪೂರ್ವದಿ ರಾಮಚಂದ್ರನಂ
ಧ್ಯಾನಿಸುತ್ತಲಿರಲು ಮಹಿರಾವಣವು ಸೆರೆಯೊಳಿರಿಸಲ್ಕಾತನ ಇವಳೆ ಕೊಂದು ರಾಘವನಿನ್ನ ಬಿಡಿಸಿ ದ್ವಾಪರ ದಿನ ಬಂದಪೆನು ಕೃಷ್ಣಾವತಾರದಿಯೂ ಭಾಮೆಯಾಗೆಂದ ಭಯ ಪಾಲಿಸಿದ ತೆರದಿ ಸೇರಿದೆಯಾದಿ ಲಕ್ಷ್ಮೀ ನೀನಲ್ಲವೆಂದ ನೀನಾದಿ ಲಕ್ಷ್ಮಿಯಲ್ಲ, ಇಂದಿರೆಯ ಜನಿಸಿ ರುಕ್ಮಿಣಿಯಾಗಿರುವಳು. ತಾವು ಹೌದು, ಇವಳು ತಾನು ಇಂದಿರೆ ಅಂತ ಹೇಳಿಕೊಂಡು ಬರ್ತಾ ಇದ್ದಾಳೆ. ಇವಳೇ ಇದ್ದೀರೆ? ಇಲ್ಲ, ಅಲ್ಲ, ಅದು ಮತ್ತೆ ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಮತ್ತೆ ನಿಮ್ಮರಸಿ ರುಕ್ಮಿಣಿ ದೇವಿಯೇ ಸೀತೆಯಾಗಬೇಕು, ಇಂದಿರೆಯೇ ಆಗಬೇಕು. ಹಾಗೆಂತ ಇವಳನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ಯಾಕೆಂದ್ರೆ ನಿಮ್ಮ ಕೈ ಹಿಡಿದ ಹೌದು ಮರ್ಯಾದೆಯಲ್ಲಿ ಮದುವೆಯಾಗಿ ಬಂದಂತ ಪತಿವ್ರತ ಶಿರೋಮಣಿ ಅವರು. ಆದ್ರೆ ಇದು ಈ ಪ್ರಸಂಗದಲ್ಲಿ ಸುಮ್ಮನೆ ಸ್ವಲ್ಪ ನಾಚಿಕೆ ಇಟ್ಟದ್ದೇವರು. ಅವರನ್ನು ನಾಚಿಕೆಡಿಸ್ಬೇಕಂತಲೇ ನೀವು ಕರ್ಕೊಂಡು ಬಂದದ್ದು. ಹೌದಾ? ಹಾಗೆ ಆಯ್ತದು. ಮತ್ತೆ ಇನ್ನೆಂತದ್ದು ಅಲ್ಲ, ನನಗೆ ಬೇಕು ಅಂತ ಒಂದು ಹೊಸಗಿಟ್ಟು ಹಾಕಿದ್ರಲ್ಲ ಅವರ ಮುಖಕ್ಕೆ ಅಮ್ಮನದು. ಅವ್ರು ಎಷ್ಟು ಚಂದ ಮಾಡಿ ಅಲಂಕಾರ ಮಾಡಿಕೊಂಡು ಬಂದಿದ್ರು, ಎಷ್ಟು ಹೊತ್ತು ತಗೊಂಡಿದ್ರು ಅಲಂಕಾರ ಮಾಡಲಿಕ್ಕೆ, ಕೇಶ ಶೃಂಗಾರ ಇನ್ನೊಂದು ಮತ್ತು ಎಷ್ಟು ಅಮ್ಮ ಒಳ್ಳೆ ಒಂದು ತೈಲ ಎಲ್ಲ ಹಾಕಿ ಆ ಮುಖ ಎಲ್ಲ ಒರೆಸಿಕೊಳ್ಳಿ ಅಮ್ಮ, ಚಂದ ಮಾಡಿ ಇನ್ನೊಮ್ಮೆ ಮರು ಸುಂದರಿಯಾಗಿ ಬನ್ನಿ. ಗೊತ್ತಾಯ್ತಲ್ಲ? ಆದ್ರೆ ಒಂದು ದೇವ್ರೆ ಸಣ್ಣದ್ರಲ್ಲಿ ಹೇಳ್ಬಿಡ್ತಾನೆ, ಇವರದ್ದು ಪೂರ್ವ ವೃತ್ತ ಅಂತ. ಇವರು ಗಂಧರ್ವನ ಕನ್ಯೆ ಚಂದ್ರಸೇನೆ ಅಂತ ಹೆಸರಿತ್ತು. ಮತ್ತೆ ಅವ ರಾವಣನ ತಮ್ಮ ಮೈರಾವಣ ಕರ್ಕೊಂಡು ಹೋಗಿ ಹೌದು ಅಲ್ಲಿ ಇವಳಿಗೆ ದುರ್ದುಂಡಿ ಅಂತ ಹೆಸರಿದ್ದರು. ಹೌದಾ? ದುರ್ದುಂಡಿ ಅಂತ. ಈಗ ಕೆಲವರಿಗೆ ಹಾಗೆ ಮುಖ ಬಾಪಿದರೆ ದುರ್ದುಂಡಿ ಅಂತ ಹೆಸರಿಡ್ತಾರೆ. ಅದು ಇವರಂದ್ರೆ ಹಿಂದಿನ ಪೂರ್ವಜನ್ಮ, ಇವರನ್ನು ನೋಡಿ ಹೆಸರಿಟ್ಟದ್ದು. ಹಾಗೆ ಇವರು ನಿನ್ನ ಭಕ್ತಿಯಲ್ಲಿ ರಾಮ ಪ್ರಭುವಿನ ಭಕ್ತಿಯೇ ಮಾಡಿ ಮಗನಿಗೆ ಪಟ್ಟಾಭಿಷೇಕ ಮಾಡಿ, ಆಗ ನೀವೊಂದು ಮಾತು ಹೇಳಿದ್ರಿ ಅಲ್ಲಿ ಅವಳಿಗೆ ಮುಂದಿನ ಜನ್ಮದಲ್ಲಿ ಕೂಡ ಕಾಣಿಸ್ತೇನೆ ನಾನು ನಿನಗೆ ಅಂತ. ಹಾಗಾಗಿ ನೀವು ಅವರಿಗೆ ಅವರ ಭಕ್ತಿಗೆ ಒಲಿದು ಅವರನ್ನು ವಿವಾಹವಾಗಿದ್ದೀರಿ. ಆದ್ದರಿಂದ ನಿಮ್ಮ ವಾಮಭಾಗದಲ್ಲಿ ಸೀತೆಯಾಗಿ ನಿಲ್ಲಿಕ್ಕೆ ಯೋಗ್ಯತೆ ಇದು ರುಕ್ಮಿಣಿ ಅಮ್ಮ, ಅವರು ಬರಲಿ. ವಾಮ ಪೂರ್ವಜನ್ಮ ವೃತ್ತ ಅಂತ ನಾರದರು ಹೇಳಿದ ಮೇಲೆ ಮುಗಿಯಿತು. ಓ ಪರಮ ಪುರುಷ, ಅರುವೆ ಪೂರ್ವಗಮವ ವಾಮೆಯುಗರುವ ಹಿಂಗಿದು ಭಕ್ತಿಯಿಂದಲೇ ಕರಣಗಾನದೊಳಗಿ ಬೇಡಳು ಮರೆವುದನ್ನ ಪರಾಧವ ಕರುಣನಿಧಿಯೇ. ಪ್ರಭೋ, ನನ್ನ ವಿಷಯಿಕವಾಗಿ ನನಗೆ ಅಭಿಮಾನವಿತ್ತು. ಆದರೆ ಬಹುಶಃ ಅಭಿಮಾನ ದುರಭಿಮಾನದ ಸ್ವಭಾವವನ್ನು ಪಡೆದುಕೊಂಡಿತೋ ಏನೋ. ಏನೇ ಆಗಲಿ ತಕ್ಕುದಾದಂತಹ ಪಾಠವನ್ನು ನನಗೆ ಕಲಿಸಿದಿರಿ ಪ್ರಭೋ. ಸನ್ನಿಧಾನದಲ್ಲಿ ಅಪಚಾರವನ್ನೆಸಗಿದೆ. ಜ್ಞಾನಿಯಾದಂತಹ ನಾರದನಿಗೂ ನಾನು ಅಪರಾಧವನ್ನು ಮಾಡಿದೆ ಅಂತ ಅನಿಸ್ತದೆ. ಏನೇ ಇರಲಿ, ನನ್ನ ಗರ್ವರಸ ಸೋರಿತು. ತಂದೆಯೇ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಒಂದೇ ಜಗದ್ಗುರು. ಸ್ವಾಮಿಯೇ, ನಿನ್ನ ಪಾದ ಸೇವೆಯ ಸೌಭಾಗ್ಯವನ್ನು ನನಗೆ ನೀನು ಸದಾ ಒದಗಿಸಬೇಕು, ನನ್ನನ್ನು ಕ್ಷಮಿಸಬೇಕು ಎನ್ನುವ ಹಾಗೆ ಭಾಮಾದೇವಿ ಮೊದಲಲ್ಲೇ ವಂದಿಸಿಕೊಂಡಿದ್ದೇನೆ. ಬಹಳ ಒಳ್ಳೆಯದು. ಈ ಧಾಟಿಯಲ್ಲಿ ನೀನು ಮಾತಾಡಿದ ಮೇಲೆ ಇನ್ನು ಹೆಚ್ಚು ನಿನ್ನನ್ನು ಶೋಷಣೆ ಮಾಡುವುದು ಹಾಗಿಲ್ಲ. ಕೃಷ್ಣ ತುಲಾಭಾರದ ಸಂದರ್ಭದಲ್ಲಿಯೂ ನಿನಗೆ ಅರ್ಥ ಆಗಬೇಕಾಗಿತ್ತು, ಪಾರಿಜಾತ ಪ್ರಕರಣದಲ್ಲಿಯೂ ಗೊತ್ತಾಗಬೇಕಾಗಿತ್ತು. ಆದರೆ ಈಗಲಾದರೂ ಗೊತ್ತಾಯಿತಲ್ಲ, ಬಹಳ ಒಳ್ಳೆಯದು. ಮೊದಲಿನ ಹಾಗೆ ನಮ್ಮ ಅನ್ಯೋನ್ಯ ದಾಂಪತ್ಯ ಇರ್ತದೆ. ಹೋಗು, ರುಕ್ಮಿಣಿಯನ್ನು ಕಳಿಸಿಕೊಡು. ದೇವರೇ, ಕೊನೆಯ ದೃಶ್ಯ ಹಾಗಾದ್ರೆ ನಾನಿದ್ದೇನೆ. ಒಳ್ಳೆಯದು, ಸರಿಯಾದ ಪಾತ್ರ ನಿಭಾವಣೆ ಆಗಿದೆ. ರುಕ್ಮಿಣಿ ದೇವಿ ನನ್ನ ಸಾನ್ನಿಧ್ಯದಲ್ಲಿದ್ದಾಳೆ. ಒಳ್ಳೆಯದು, ಬಹಳ ಸಂತೋಷ ಆಯಿತು. ನಮ್ಮನ್ನು ಕಣ್ಣನಲ್ಲ ಹನುಮಂತ ಸ್ಮರಿಸುತ್ತ ರಾಮನ ನಡೆದಪ್ಪ ಗರುಡನ ಪರೀಕ್ಷಿಸಿ ಮರುತ ಜನಾಗ ಬೆರಗಾದ ಪ್ರಾಣದೊಳುಳಿದುದು ಒಯ್ಯಾನೀದ ಮರಳಿದನೇ ತಗೆನ್ನಡೆಗೆ ಪರೀಕ್ಷಿಸಿ
ಬಂದ. ಆ, ಹನುಮಂತ, ನಿನಗೆ ರಾಮ ದರ್ಶನ ಮಾಡಿಸ್ತೇನೆ, ಸೀತಾರಾಮನ ಸಂದರ್ಶನ ಮಾಡಿಸ್ತೇನೆ. ಹಾಗಾದ್ರೆ ಈ ಗರುಡನಿಗೆ ಹನುಮಂತ ಅಂತ ಹೇಳಿದವ ಯಾರು? ನಾ ಹೇಳಲಿಲ್ಲ. ಮತ್ತೆ ಹಾಗಾದ್ರೆ ಯಾವನೋ ಒಬ್ಬನ ನಿರ್ದೇಶದಿಂದ ನಿರ್ದೇಶಿಸಲ್ಪಟ್ಟವ. ಆ, ಹಾ. ಗರುಡ ಹೇಳುವಾಗ ನನಗೆ ಪೂರ್ವಸ್ಮರಣೆ ಆಯಿತು. ಜಗದಾದಿ ದೇವನನ್ನು ಹೊತ್ತು ತಿರುಗಾಡುತ್ತಿದ್ದಂತಹ ಪಕ್ಷಿರಾಜ ಗರುಡ, ವೈನತೇಯ ತಾಯಿಯ ಬಂಧನ ವಿಮೋಚನೆ ಮಾಡಿದವ. ಪ್ರಪಂಚದಲ್ಲಿ ತಾಯಿಯಿಂದ ಗುರುತಿಸಲ್ಪಟ್ಟಂತಹ ಸೇವಕರು ಇಬ್ರು, ಒಬ್ಬ ಆಂಜನೇಯ, ಒಬ್ಬ ವೈನತೇಯ. ನೋಡಿ, ಇಬ್ರು ಮನುಷ್ಯರಲ್ಲ, ತಿಳ್ಕೊಳ್ಳಿ ನೀವು. ಸುಮ್ಮನೆ ಹೇಳೋದಲ್ಲ. ಒಬ್ಬ ಪಕ್ಷಿರಾಜ, ಅವ ತಾಯಿಯಿಂದ ಗುರುತಿಸಲ್ಪಟ್ಟದ್ದು. ಒಬ್ಬ ಕಪಿ, ತಾಯಿಯ ಹೆಸರಿನಿಂದ ಗುರುತಿಸಲ್ಪಟ್ಟದ್ದು. ಹಾಗಾದರೆ ಪ್ರಪಂಚದಲ್ಲಿ ಮೊದಲು ತಾಯಿ, ತಾಯಿಯೇ ದೇವರು. ಬುಡದ ಮತ್ತೆ ದೇವರೆಲ್ಲ ಇದ್ದಾರೆ. ನನಗೆ ಹಾಗಲ್ಲ, ಮಾತಾ ರಾಮೋ ಮತ್ ಪಿತಾ ರಾಮೋ, ನನಗೆ ರಾಮ. ಆ ಕಾರಣದಿಂದ ಅವಸರವಾಗಿ ಬಂದು ನೋಡಿದ್ರೆ ಏನು, ರಾಮ ನೀರಜಲೋಚನ ಪಾವನ ಕರ ನಾಮ ಪಾಪ ವಿರೋಚನ. ರಾಮ 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 ಕಾಮಹರ ಸುಪ್ರೇಮ ನಿರುಪಮ ಕಾಮಿತಾರ್ಥ ಫಲರಾಯಕ ಶ್ರೀ ಮನೋಹರ ಕೋಮಲ ಗನಿರಾಮ ತೆನೆ ಮಮ ಸ್ವಾಮಿ ರಘುವರ ರಾಮ 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 ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನೀರಜ ದಳ ಲೋಚನ ಸ್ವಾಮಿ, ಅನೇಕರಿಗೆ ಲಘು ಕೋನ, ಕೆಲವರಿಗೆ ನೇರ ದೃಷ್ಟಿ ಲಂಬಕೋನ, ನಿನಗೆ ವಿಶಾಲ ಕೋನ ಸ್ವಾಮಿ. ಯಾಕೆ? ವಸುದೈವ ಕುಟುಂಬಕಂ, ನೀನಲ್ವೇ ಹೊರತು ಮತ್ತೊಬ್ಬರು ಅಲ್ವಲ್ಲ ಪ್ರಪಂಚದಲ್ಲಿ. ಕಾಮಹರನಾದಂತಹ ಪರಮೇಶ್ವರ ದೇವರು ನಿನ್ನನ್ನು ಅಪ್ಪಿ ಆಲಿಂಗಿಸಿದಂತಹ ಸಂದರ್ಭ ರಾಮೇಶ್ವರದಲ್ಲಿ ಕಣ್ತುಂಬಿಕೊಂಡಿದ್ದೇನೆ ನಾನು. ಕಾಮಹರನು ಹೌದು ನೀನು, ಹಾಗೆ ಅಂತ ಭಕ್ತರಿಗೆ ಕಾಮಧೇನು ನೀನು, ಕಾಮಿತಾರ್ಥ ಫಲಪ್ರದಾಯಕ. ಯಾರಿಗೆ ಯಾವುದು ಬೇಕು ಅದನ್ನು ಕೊಡಬಲ್ಲವ. ತಂದೆಗೆ ಆದರ್ಶ ಮಗನಾಗಿ, ಎರಡು ಮಕ್ಕಳಿಗೆ ಆದರ್ಶ ತಂದೆಯಾಗಿ, ಆದರ್ಶ ಗಂಡನಾಗಿ, ಆದರ್ಶ ಸಹೋದರನಾಗಿ, ಆದರ್ಶ ವಿರೋಧಿಯಾಗಿ, ಆದರ್ಶ ಪ್ರಭುವಾಗಿ, ಆದರ್ಶ ವಿಭುವಾಗಿ, ಸರ್ವಾದರಣೀಯನಾಗಿ, ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ರಾಮ. ಸ್ವಾಮಿ, ನಿಮ್ಮ ಪಾದ ಕಮಲದಲ್ಲಿ ನಾನು ತುಂಬಿ, ನನ್ನ ಮನಸ್ಸಿನಲ್ಲಿ ತುಂಬಿ, ನಿನ್ನ ಪದಮೂಲದಲ್ಲಿ ದುಂಬಿಯಾದೆ ಸ್ವಾಮಿ. ಆ ಕಾರಣದಿಂದ ಅನುಗ್ರಹ ಎಂಬಂತಹ ತ್ರಿಮಧುರವನ್ನು ನನಗೆ ಉಣಬಡಿಸಬೇಕು ಅಂತ ನಾನು ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಹೇಳುತ್ತೇನೆ, ನಾನು ದಾಸೋಹಂ ಕೋಸಲೇಂದ್ರಸ್ಯ, ಯುಗ ಯುಗದಲ್ಲಿ ದರ್ಶನ ಕೊಡ್ತೇನೆ ಅಂತ ಸನ್ನಿಧಾನ ಅಪ್ಪಣೆಯಾಗಿತ್ತು ಸ್ವಾಮಿ. ಈಗ ಮನಸ್ಸು ತುಂಬಿದೆ, ಮೈ ತುಂಬಿದೆ, ಮತ್ತೊಮ್ಮೆ ಪೊಡಮಟ್ಟಿದ್ದೇನೆ. ನಿನ್ನ ಪದ ಪುಂಡರೀಕಗಳಲ್ಲಿ ಸತಾಂಗ ಬಿದ್ದಿದ್ದೇನೆ. ಆಂಜನೇಯ ಎಂದು ಸಂಸ್ಕೃತಿಸಿ ಕೈ ಮುಗಿದು ನಂದಿಯನಾಯು ಕಂದನ ಬಿಗಿದ ಪುದ ಇಂದಿರಾವರನೆಂದ ಹಿಂದೆ ಬೆಳೆದ ತೆರದಿಂದ ದರ್ಶನವಿದ್ದೇನು, ಹಿಂದೆ ಬೇಳಿದ ತೆರದಿಂದ ದರ್ಶನವಿದ್ದೇನು. ವಾಯು ಕಂದನ ಬಿಗಿದ ಪುದಾರ ಆಂಜನೇಯ ಪ್ರಭು ಹೇಳಪ್ಪ. ಸೀತಾರಾಮರಿಗೆ ಅತ್ಯಂತ ಪ್ರಿಯ ಪಾತ್ರನಾದವನು ನೀನು. ಅಂದು ಚೂಡಾಮಣಿಯನ್ನು ತಂದು ನನ್ನ ಕೈಗೆ ಇತ್ತಂತಹ ಸಂದರ್ಭದಲ್ಲಿ ಕಡಲ ದಂಡೆಯಲ್ಲಿ ನಿನ್ನನ್ನು ಆಲಿಂಗಿಸಿಕೊಂಡದ್ದು ನೆನಪಾಗುತ್ತದೆ. ಶ್ರೀರಾಮಾಲಿಂಗನ ಯೋಗ. ಮತ್ತೊಮ್ಮೆ ಆ ಸುಖ ಸ್ಪರ್ಶವನ್ನು ಮಾಡಬೇಕು ಎನ್ನುವಂತಹ ಯೋಚನೆಯಿಂದಲೇ ಗಾಢವಾಗಿ ನಿನ್ನನ್ನು ಬಿಗಿದಪ್ಪಿಕೊಂಡಿದ್ದೇನೆ. ಧನ್ಯನಾದೆ ಸ್ವಾಮಿ. ಆಂಜನೇಯ, ಬಹಳ ಸಂತೋಷವಾಯಿತಯ್ಯ.
ಸತ್ಯವಾಕ್ ಸತ್ಯ ಸಂಕಲ್ಪನಾಗಿದ್ದಂತಹ ಶ್ರೀರಾಮ ಯಾವ ಕಾಲಕ್ಕೂ ತನ್ನ ಮಾತನ್ನು ಬಿಟ್ಟು ಕೊಡುವವನಲ್ಲ ಎನ್ನುವುದಕ್ಕೆ ಬೇಕಾಗಿಯೇ ಈ ಕಾಲದಲ್ಲಿ ನಿನಗೆ ದರ್ಶನವನ್ನು ನಾನು ಕೊಡ್ತಾ ಇರುವಂಥದ್ದು. ಯುಗ ಯುಗದಲ್ಲಿಯೂ ದರ್ಶನ ಕೊಡುತ್ತೇನೆ ಎನ್ನುವಂತಹ ಮಾತನ್ನು ಸರಯೂ ತಟಾಕದಲ್ಲಿ ನಿನ್ನ ಬದ್ಧಾಂಜಲಿ ಪುರಸ್ಸರವಾದಂತಹ ಮುಖದರ್ಶನ ಬಿಟ್ಟಾಗ ನಾನು ಹೇಳಿದ್ದು. ಅದನ್ನು ನಡೆಸಿಕೊಡುವಂತಹ ಸಲುವಾಗಿಯೇ ಒಂದು ಸಣ್ಣ ಪ್ರಕರಣ ಇಲ್ಲಿ ನಡೆದು ಹೋಗಿದೆ. ಹೌದು ಸ್ವಾಮಿ, ಯಾರೋ ಒಬ್ಬರು ಬಲರಾಮ ಅಂತ ಹೇಳಿಕೊಂಡು ಬಂದ, ಮತ್ತೊಬ್ಬ ಗರುಡನಂತೆ. ಯಾಕೆ ಇವರಿಗೆಲ್ಲ ನನ್ನ ಕೈಲಿ ಹೊಡಿಸಿದಿ ಅಂತ ನನಗೆ ಗೊತ್ತಿಲ್ಲ. ಹನುಮಂತ, ಧರ್ಮ ಸತ್ಯ ನ್ಯಾಯ ಇತ್ಯಾದಿಗಳಿದ್ದಂಥ ಯುಗದಲ್ಲಿ ಬದುಕಿದವ ನೀನು. ಪ್ರಪಂಚ ಹಾಗೆ ಸಾಗುತ್ತಾ ಇಲ್ಲ. ಯುಗ ಬದಲಾವಣೆ ಆದ ಹಾಗೆ ಧರ್ಮದ ಮುಖಗಳು ಕೂಡ ಬದಲಾಗುತ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಆ ಕಾಲಕ್ಕೆ ಹಾಗಿತ್ತು, ಹಾಗೆ ನಡೀಬೇಕು ಎನ್ನುವ ಹಾಗೆ ನಿರ್ದೇಶನ ಮಾಡುವುದಕ್ಕೆ ಶಕ್ತರಾದವರು ಯಾರು ಅಂತ ಕೇಳಿದ್ರೆ ನಿನ್ನಂಥವರು. ಆದ್ದರಿಂದ ಆತ್ಯಂತಿಕವಾದಂತಹ ಆ ಕಾಲದಲ್ಲಿದ್ದ ನಿನ್ನನ್ನು ಈ ಕಾಲಕ್ಕೆ ಉಪಯೋಗಿಸಬೇಕಾದಂತಹ ಅನಿವಾರ್ಯತೆ ನನಗೆ ಬಂತು. ಮದಗರ್ವಿತರಾಗಿದ್ದಂತಹ ನನ್ನ ಕೌಟುಂಬಿಕರು, ಅವರಿಗೆ ಪಾಠ ಕಲಿಸಲಿಕ್ಕೆ ನನ್ನಿಂದ ಆಗುವುದಿಲ್ಲ. ಬಲರಾಮನಿರಲಿ, ಗರುಡರಿರಲಿ, ಸತ್ಯಭಾಮಾದೇವಿಯರಿರಲಿ, ಆಂತರಂಗಿಕವಾಗಿ ತನ್ನದು ತಾನು ಎನ್ನುವಂತಹ ಭಾವನೆ ಅವರಲ್ಲಿತ್ತು. ಆದರೆ ಎಲ್ಲವೂ ಭಗವಂತನಿಂದ ಎನ್ನುವಂತಹ ಭಾವ ಅವರಿಗೆ ಬರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿಯೇ ಈ ರೂಪದ ಒಂದು ನಾಟಕವನ್ನು ನಾನು ಹಂಚಿಕೊಂಡೆ. ಇದು ಸನ್ನಿಧಾನ ರಾಮ ಅಲ್ವೋ ಈಗ? ಇದು ಶ್ರೀಕೃಷ್ಣ ತಂತ್ರ. ರಾಮನದ್ದು ಮಂತ್ರ, ಕೃಷ್ಣನದ್ದು ತಂತ್ರ. ಅದು ಆ ಕಾಲಕ್ಕೆ ಮಂತ್ರ ಫಲಿಸ್ತದು. ಈಗ ಮಂತ್ರ ಕೇಳುವವರು ಯಾರು ಇಲ್ಲ, ಈಗ ಸ್ವಲ್ಪ ತಂತ್ರಗಾರಿಕೆ. ಹೌದು ಸ್ವಾಮಿ, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮ ನಡೆದ ಹಾಗೆ ನಾವು ನಡಿಬೇಕು. ಕೃಷ್ಣ ಮಾಡಿದಾಗೆ ಮಾಡಿದ ಊರಿನಲ್ಲಿ ಪೆಟ್ಟು ತಿನ್ಬೇಕಾದ್ರೆ ಅಲ್ವಾ? ಮತ್ತೆ ಹೇಳಿದ್ದನ್ನು ಮಾಡ್ಬೇಕು. ನಾನು ಮಾಡಿದಂತೆ ಉಳಿದವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಲೂ ಅಷ್ಟೇ, ನಿನ್ನನ್ನು ಕಂಡು ಸಂತೋಷ ಆಗಿದೆ. ಆ ಕಾಲಕ್ಕೆ ನನಗೆ ಸಾಕಾರವನ್ನು ಮಾಡಿದಂತಹ ನಿನಗೆ ಮುಂದಿನ ಬ್ರಹ್ಮಪಟ್ಟ ಅಂತ ಹೇಳಿದ್ದೇನೆ. ಹೌದು, ಅದಕ್ಕಿಂತ ದೊಡ್ಡದನ್ನು ಈ ಕಾಲಕ್ಕೆ ಕೃಷ್ಣನಾದರೂ ನನಗೆ ಕೊಡುವುದಕ್ಕಾಗುವುದಿಲ್ಲ. ಸ್ವಾಮಿ, ನೀನಿಲ್ಲದ ನನಗೆ ಯಾವ ಬ್ರಹ್ಮ ಪದವಿ ಯಾಕೆ ಹೇಳು ಅಲ್ವಾ? ರಾಮನಿಲ್ಲದದ್ದು ನನಗೆ ಏನೂ ಅಲ್ಲ. ನನ್ನ ಹೃತ್ಕಮಲ ಕರ್ಣಿಕೆಯಲ್ಲಿ ನೀನು ಸಾನ್ನಿಧ್ಯ ವಹಿಸಬೇಕು. ರಾಮ ಸೀತೆಯರು. ಹೌದಾ? ಹೌದು. ಆಂಜನೇಯ, ಹಾಗಿದ್ರೆ ಸಂತೋಷ ಆಯಿತು. ಕಲ್ಪಾಂತ್ಯದವರೆಗೆ ನನಗೆ ಬ್ರಹ್ಮ ಪದವಿ. ರಾಮನ ಅಯನಕ್ಕೆ, ರಾಮನ ನುಡಿಗೆ, ರಾಮನ ನಡೆಗೆ, ರಾಮಾಯಣಕ್ಕೆ ನಾ ಸಾಕ್ಷಿಯಾಗಿ ಆ ಕಥಾ ನಿರ್ವಚನವನ್ನು ಮಾಡ್ತಾ ಇರ್ತೇನೆ. ರಾಮ ಹನುಮರ ಸಂಬಂಧಕ್ಕಿಂತ ಮಿಗಿಲಾದ ಸಂಬಂಧ ಎಲ್ಲಿ ರಾಮನೋ ಅಲ್ಲಿ ರಾಮ, ಅದು ಭಾವಚಿತ್ರದಲ್ಲಿ ಮಾತ್ರ. ಎಲ್ಲಿ ರಾಮನೋ ಅಲ್ಲಿ ಹನುಮ ಭಾವಚಿತ್ರದಲ್ಲಿ, ಎಲ್ಲಿ ಹನುಮನೋ ಅಲ್ಲಿ ರಾಮ. ಇದು ನನ್ನ ಭಾವ. ಖಂಡಿತ. ಯಾಕಂದ್ರೆ ಹೃದಯವನ್ನು ಸಿಗಿದು ತೋರಿಸಿದವ ನೀನು. ಸೀತಾರಾಮರ ಸಾನ್ನಿಧ್ಯ ಸ್ಥಾಯಿಯಾಗಿ ಅಲ್ಲಿ ಇದೆ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ. ಇದ್ರೆ ದೇವರು ಹೃದಯದಲ್ಲಿರಬೇಕು, ಹೃದಯ ಪೀಠದಲ್ಲಿರಬೇಕು, ಹೃತ್ಕಮಲ ಕರ್ಣಿಕೆಯಲ್ಲಿರಬೇಕು. ಅದು ಯಾವತ್ತಿಗೂ ಹಾಗೆ. ಭಾವಚಿತ್ರದಲ್ಲಿಲ್ಲ ದೇವರು ವ್ಯಾಪಾರಕ್ಕಲ್ಲ ಸ್ವಾಮಿ, ಅದು ಎಂತ ಕೇಳಿ ಅಂತರಂಗದಲ್ಲಿ ಬೇಕು. ಹೌದು, ಬಹಳ ಒಳ್ಳೆಯದು. ಆಂಜನೇಯ, ಈಗ ಬ್ರಹ್ಮ ಪದವಿಗಿಂತ ದೊಡ್ಡ ಪದವಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಯಾವ ಈ ಯುಗ ಉಂಟಲ್ಲ, ಕಲಿಯುಗ ಬರುವುದಕ್ಕೆ ಮೊದಲಿನ ಈ ದ್ವಾಪರ ಯುಗ, ಅದು ಮುಗುವುದಕ್ಕೆ ಇನ್ನು ಕೆಲವೇ ಸಮಯ ಬಾಕಿ ಇರುವಂಥದ್ದು. ನಾನು ನನ್ನದಾದಂತಹ ಪರಂಧಾಮಕ್ಕೆ ಹೋಗಬೇಕಾದಂಥ ಒಂದು ಸ್ಥಿತಿ ಬರ್ತದೆ. ಆದರೆ ನೀನು ಸ್ಥಾಯಿಯಾಗಿರತಕ್ಕಂಥವನು, ಚಿರಂಜೀವಿ. ಕಲಿಯುಗದಲ್ಲಿಯೂ ನಾನು ರಾಮ ನಾಮಾವಳಿಯನ್ನು ಭಜಕರಿಗೆ ಹೇಳ್ತಾ ಇರ್ತೇನೆ. ಹೌದಲ್ಲ? ಹೌದು. ಯಾವ ಯಾವ ಸ್ವರೂಪದಲ್ಲಿ ಯಾವ ಯಾವ ಯುಗದಲ್ಲಿ ನಾನು ಅವತರಿಸಿ ಬರ್ತೇನೋ ಆಗಾಗ ನಿನಗೆ ದರ್ಶನ ಕೊಡ್ತೇನೆ. ಯಾರ್ಯಾರು ರಾಮನಾಮ ಸ್ಮರಣೆ ಮಾಡ್ತಾರೆ ಅವರಿಗೆ ಭಾಸ್ಕರೋದಯವಾಗಬೇಕು. ಹೌದಾ? ಅದು ಬೆಳಕು. ಒಳ್ಳೆಯದು. ಪ್ರಪಂಚಕ್ಕೆ ಆದರ್ಶನ ಆದ ಮೇಲೆ ಮತ್ತೆ ಬೇರೆ ಬೆಳಕು ಬೇಡ ಅಲ್ವಾ? ಹೌದು. ಹಾಗಾಗಿ ಸಮಾಧಾನ ಚಿತ್ತನಾಗಿ ನೀನು ನನ್ನನ್ನೇ ಸೇವಿಸ್ತಾ ನಿರಂತರವಾಗಿ ರಾಮಧ್ಯಾನದಲ್ಲಿ ಇರೋ, ನಿನಗೆ ಒಳ್ಳೆಯದಾಗ್ತದೆ. ಅಪ್ಪಣೆ. ಪ್ರಪಂಚಕ್ಕೆ ಮಂಗಳ ಎನ್ನಿರಿ ಶ್ರೀಮಾಮಾಯಗೆ, ಮಂಗಳ ಎನ್ನಿರಿ ಗಜಮುಖಗೆ, ಮಂಗಳ ಎನ್ನಿರಿ ಮಂಜುನಾಥಗೆ, ಮಂಗಳ ಶ್ರೀ ದುರ್ಗಾಂಬಿಕೆಗೆ. ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ, ಜಯ ಮಂಗಳಂ ಮಂಗಳಂ ಮಂಗಳಂ. ಕರದೊಳು ಬರಶು ಪರ ಅಂಕುಶದವರಿಗೆ,
ಕಲಾಭಿಮಾನಿಗಳೇ, ಯಕ್ಷಗಾನ ಮಂಗಳೂರು ಇದರ ವಿಶೇಷವಾಗಿರ್ತಕ್ಕಂಥ ಯಕ್ಷಗಾನ ಈ ತಾಳಮದ್ದಲೆ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇದೀಗ ಪ್ರಸ್ತುತಗೊಂಡಂಥ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಶ್ರೀಕೃಷ್ಣ ತಂತ್ರ ಮಾರುತಿ ಪ್ರತಾಪ. ಇದರಲ್ಲಿ ಭಾಗವತರಾಗಿ ಭಾಗವಹಿಸಿದಂಥ ಹರಿಶೆಟ್ಟಿ ಸೂಡ ಮತ್ತು ಪ್ರಶಾಂತ್ ರೈ ಪುತ್ತೂರು, ಹಿಮ್ಮೇಳದಲ್ಲಿ ರೋಹಿತ್ ಉಚ್ಚಿಲ್ ಮತ್ತು ಮಯೂರ್ ನಾಯ್ಗ, ಅರ್ಥಧಾರಿಗಳಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ, ಅಶೋಕ್ ಭಟ್ ಉಜಿರೆ ಹಾಗೂ ಭಾಸ್ಕರ್ ರೈ ಕುಕ್ಕೋಳ್ಳಿ, ಕದ್ರಿ ನವನತ್ ಶೆಟ್ಟಿ, ರವಿ ಅಲಿವುರಾಯ, ಉಮೇಶ್ ಆಚಾರ್ಯ ಗೇರುಕಟ್ಟೆ, ಹರಿಶ್ಚಂದ್ರ ನಾಯ್ಗ. ಇವರೆಲ್ಲರಿಗೂ ಕೂಡ ಯಕ್ಷಾಂಗಣದ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು 5-10 ನಿಮಿಷದ ಸಿದ್ಧತೆಯಲ್ಲಿ ಈಗ ಪ್ರಶಸ್ತಿ ಪ್ರದಾನ ಸಭಾ ಕಲಾಪ ಆರಂಭಗೊಳ್ಳುತ್ತದೆ. ಎಲ್ಲ ಅತಿಥಿ ಅಭ್ಯಾಗತರು ಸಹಕರಿಸಬೇಕಾಗಿ ವಿನಂತಿ. ಹಲೋ 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 ಇದೀಗ ಆರಂಭಗೊಳ್ಳುವಂಥ ಯಕ್ಷಾಂಗಣ ಪ್ರಶಸ್ತಿ ಪ್ರದಾನ ಸಭಾ ಕಲಾಪದಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಕೆ.ಸಿ. ನಾಯ್ಕ್, ಆಡಳಿತ ಮುಕ್ತೇಶ್ವರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶಕ್ತಿನಗರ ಇವರು ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ಎ.ಜಿ. ಶೆಟ್ಟಿ, ಅಧ್ಯಕ್ಷರು ಕದ್ರಿ ಮಂಜುನಾಥ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ. ಜೊತೆಗೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಆಗಮಿಸಲಿಕ್ಕಿದ್ದಾರೆ ಶ್ರೀ ವೇದವ್ಯಾಸ ಕಾಮತ್, ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಶ್ರೀಮತಿ ಸುಜಯ ಯು ಶೆಟ್ಟಿ ಈಗಾಗಲೇ ಬಂದಿದ್ದಾರೆ, ಮಹಾಪ್ರಬಂಧಕರು, ಬ್ಯಾಂಕ್ ಆಫ್ ಬರೋಡಾ. ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ ಮಾನ್ಯರಾಗಿ ಇವತ್ತು ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನೂರವರು ಆಗಮಿಸಿದ್ದಾರೆ, ಮಾಜಿ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್. ಯಕ್ಷಾಂಗಣ ಗೌರವ ಪ್ರಶಸ್ತಿ ಮಾನ್ಯರಾಗಿ ಶ್ರೀ ಕೆ.ಎಚ್. ದಾಸಪ್ಪರೈ, ಹಿರಿಯ ಯಕ್ಷಗಾನ ಕಲಾವಿದರು ನಮ್ಮೊಂದಿಗಿದ್ದಾರೆ. ಅಭಿನಂದನೆ ಇವತ್ತು ಪಡೆದುಕೊಳ್ಳುವಂಥ ಇನ್ನೋರ್ವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀ ಕೆ.ಡಿ. ಶೆಟ್ಟಿ, ಉದ್ಯಮಿ, ಮುಂಬೈ ಆಗಮಿಸಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇವತ್ತು ದಿವಾಕರ್ ಪಾಂಡೇಶ್ವರ, ಮಹಾಪೌರರು, ಮಂಗಳೂರು ಮಹಾನಗರ ಪಾಲಿಕೆ. ಶ್ರೀ ಎಸ್. ಪ್ರದೀಪ್ ಕುಮಾರ್ ಕಾಲ್ಕೂರ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್. ಎಸ್.ಎಸ್. ನಾಯ್ಕ್, ಹಿರಿಯ ಲೆಕ್ಕ ಪರಿಶೋಧಕರು, ಮಂಗಳೂರು. ಶ್ರೀ ಜಯರಾಮ್ ಶೇಖಾ, ಮಹೇಶ್ ಮೋಟಾರ್ಸ್, ಮಂಗಳೂರು. ಶ್ರೀ ಪಮ್ಮಿ ಕುಡಿಯಾಲ್ ಬೈಲ್, ಅಧ್ಯಕ್ಷರು, ಜಾನಪದ ಪರಿಷತ್, ದಕ್ಷಿಣ ಕನ್ನಡ. ಶ್ರೀ ಲೀಲಾಕ್ಷ ಬಿ ಕರ್ಕೇರ, ನಿರ್ದೇಶಕರು, ನಮ್ಮಗುಡ್ಲ. ಹಾಗೆ ಶ್ರೀ ಶ್ರೀಧರ್ ಶೆಟ್ಟಿ ಪುಳಿಂಚ, ಅಧ್ಯಕ್ಷರು, ಪುಳಿಂಚ ಸೇವಾ ಟ್ರಸ್ಟ್. ಶ್ರೀ ಎನ್. ಸಂತೋಷ್ ಕುಮಾರ್ ಶೆಟ್ಟಿ, ಆಡಳಿತ ನಿರ್ದೇಶಕರು, ಮಾತಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಮಂಗಳೂರು.
ಹಾಗಾಗಿ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ 8 ಯಕ್ಷಗಾನ ತಾಳಮದ್ದಳೆಯ ಸಪ್ತಾಹವನ್ನು ನಾವು ಮಾಡ್ತಾಯಿತ್ತು 7 ದಿನಗಳ ಪರ್ಯಂತ. ಈ ವರ್ಷದ ಕೋವಿಡ್-19 ಪ್ರಯುಕ್ತ ನಾವು ಇದನ್ನು ಸ್ವಲ್ಪ ಸರಳೀಕರಿಸಿ ಒಂದೇ ದಿನದ ಈ ಒಂದು ಪರ್ವವನ್ನು ಮಾಡ್ತಾ ಇದ್ದೇವೆ. 8ನೇ ನುಡಿ ಹಬ್ಬ ಒಂದೇ ದಿವಸದಲ್ಲಿ ನಾವು ಕೊನೆಯ ದಿವಸ ಆರಂಭದ ದಿವಸ ಪ್ರಶಸ್ತಿ ಪುರಸ್ಕಾರ, ಆಮೇಲೆ ಇನ್ನೊಂದು ಪ್ರಶಸ್ತಿ ಗೌರವ ಅಂಥೇಳಿ ಇದ್ದದನ್ನು ಒಂದೇ ದಿವಸ ಮಾಡುವುದರ ಮೂಲಕ ಒಂದು ತಾಳಮದ್ದಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ಇದಕ್ಕೆ ಒಳ್ಳೆಯ ಒಂದು ಸುಸ್ಥಳವನ್ನು ನಾವು ಗೋಪಾಲಕೃಷ್ಣ ದೇವಸ್ಥಾನದ ಈ ರಾಜಾಂಗಣವನ್ನು ಉಪಯೋಗಿಸಿದ್ದೇವೆ, ಪಾರಿಜಾತ ಮಂಟಪವನ್ನು. ಇವತ್ತಿನ ಈ ಕಾರ್ಯಕ್ರಮವನ್ನು ಈಗಾಗಲೇ ತಾಳಮದ್ದಲೆಯೊಂದಿಗೆ ನಾವು ಆರಂಭಿಸಿದ್ದೇವೆ. ತಾಳಮದ್ದಳೆಯನ್ನು ಭಾಳ ವಿಶೇಷವಾಗಿ ಆಸ್ವಾದಿಸಿದ ಇಲ್ಲಿ ಬಂದು, ಅದರ ಜೊತೆಗೆ ನಮ್ಮ ಕೂಡಲ ವಾಹಿನಿಯಿಂದ ಅದು ನೇರ ಪ್ರಸಾರ ಆಗಿತ್ತು. ಅದರಲ್ಲಿ ಲಕ್ಷೋಪಲಕ್ಷ ವೀಕ್ಷಕರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮನಗಳನ್ನು ಸಲ್ಲಿಸಿ ಇದೀಗ ಯಕ್ಷಾಂಗಣದ ಈ ತಾಳಮದ್ದಳೆ ಪರ್ವಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದರಲ್ಲಿ ಇವತ್ತು ನಮ್ಮ ಉದ್ಘಾಟನೆಗೆ ಒಪ್ಪಿಕೊಂಡಂಥ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ KC ನಾಯ್ಕ್ ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷತೆ ವಹಿಸಲಿಕ್ಕೆ ಇನ್ನು ಕೆಲವು ನಿಮಿಷದಲ್ಲಿ ಬರಲಿಕ್ಕಿದ್ದಾರೆ ಡಾಕ್ಟರ್ AG ಶೆಟ್ಟಿ ಅವರು. ಹಾಗೆ ಪ್ರಶಸ್ತಿ ಪ್ರದಾನ ಈ ಕಾರ್ಯಕ್ರಮಕ್ಕೂ ಕೂಡ ವೇದವ್ಯಾಸ ಕಾಮತ್ ಶಾಸಕರು ಆಗಮಿಸಲಿಕ್ಕಿದ್ದಾರೆ. ಈಗಾಗಲೇ ಆಗಮಿಸಿದಂಥ ಇನ್ನೋರ್ವರು ಅತಿಥಿ ಶ್ರೀಮತಿ ಸುಜಯ ಯು ಶೆಟ್ಟಿ ಪ್ರಬಂಧಕರು ಬ್ಯಾಂಕ್ ಆಫ್ ಬರೋಡಾ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ ಮಾನ್ಯರಾಗಿರ್ತಕ್ಕಂಥ ಧರ್ಮದರ್ಶಿ ಶ್ರೀ ಹರಿಕೃಷ್ಣಪ್ಪನವರು ಮಾಜಿ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಇವರನ್ನು ವೇದಿಕೆಗೆ ಗೌರವಪೂರ್ಣವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಯಕ್ಷಾಂಗಣ ಗೌರವ ಪ್ರಶಸ್ತಿ ಮಾನ್ಯರಾಗಿ ಯಕ್ಷಗಾನದ ಹಿರಿಯ ಕಲಾವಿದರು ಶ್ರೀ KH ದಾಸಪ್ಪರಯ್ಯ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರು ಭಾಸ್ಕರ್ ಕುಕ್ಕವಳ್ಳಿ, ಹಾಗೆ ನಮ್ಮ ಸಮಿತಿಗೆ ಸಂಬಂಧಪಟ್ಟ ಹಾಗೆ ಸುಧಾಕರ್ ರಾವ್ ಪೇಜ ಅವರೆಲ್ಲರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳಬೇಕು. ಹಾಗೆ ಮುಖ್ಯ ಅತಿಥಿಗಳಾಗಿ ದಿವಾಕರ್ ಪಾಂಡೇಶ್ವರ ಮಹಾಪೌರರು ಆಗಮಿಸಲಿಕ್ಕಿದ್ದಾರೆ. ಶ್ರೀ S ಪ್ರದೀಪ್ ಕುಮಾರ್ ಕಲ್ಕೂರ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ SS ನಾಯ್ಕ್ ಅವರು ಆಗಮಿಸಲಿಕ್ಕಿದ್ದಾರೆ. ಜಯರಾಮ್ ಶೇಖ ಮಹೇಶ್ ಮೋಟಾರ್ಸ್ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಪಮ್ಮಿ ಕೊಡಿಯಾಲ್ ಬೈಲ್ ಅಧ್ಯಕ್ಷರು ಜಾನಪದ ಪರಿಷತ್ ಇವರನ್ನು ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಲೀಲಾಕ್ಷ ಬಿ ಕರ್ಕೇರ ನಿರ್ದೇಶಕರು ನಮ್ಮ ಕೂಡಲ ಇವರು ಬಂದಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಧರ್ ಶೆಟ್ಟಿ ಪುಳಿಂಚ ಅಧ್ಯಕ್ಷರು ಪುಳಿಂಚ ಸೇವಾ ಟ್ರಸ್ಟ್ ಹಾಗೆ ಅಡ್ವೊಕೇಟ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ N ಸಂತೋಷ್ ಕುಮಾರ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ಆಗಮಿಸಿರ್ತಕ್ಕಂಥ ಮತ್ತೋರ್ವರು ಹಿರಿಯ ಸಂಘಟಕರು ಶ್ರೀ ಕರ್ನೂರು ಮೋಹನ್ ರೈ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಂಡಿದ್ದೇವೆ. ಆಮೇಲೆ ಕಲಾ ಸೌರಭ ಮುಂಬೈ ಇದರ ನಿರ್ದೇಶಕರಾಗಿರ್ತಕ್ಕಂಥ ಪದ್ಮನಾಭ ಸೊಸಿತುಲು ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭಾಸ್ಕರ್ ಕುಕ್ಕವಳ್ಳಿ ಉಪಸ್ಥಿತರಿರಬೇಕು. ಹಾಗೆ ನಮ್ಮ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ. ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಹಾಗೆ ನಮ್ಮ ವಿಶ್ವನಾಥ್ ಶೆಟ್ಟಿ ತೀರ್ಥಹಳ್ಳಿ, ಹಾಗೆ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಅಶೋಕ್ ಮಾಡ ಕುದ್ರಾಡಿಗುತ್ತು, ಶ್ರೀ ಲಕ್ಷ್ಮೀನಾರಾಯಣ ರೈ ಹರೇಕಳ, ಉಮೇಶಾಚಾರ್ಯ ಗೇರುಕಟ್ಟೆ, ಹಾಗೆ ಸಮಿತಿಯ ಬಹಳ ಪ್ರಮುಖರಾಗಿ ಕರುಣಾಕರ್ ಶೆಟ್ಟಿ ಪಣಿಯೂರು, ವಾಸುದೇವಾರ್ ಕೊಟ್ಟಾರಿ, ರವೀಂದ್ರ ರೈ ಕಲ್ಲಿಮಾರು, ಹರೀಶ್ ಶೆಟ್ಟಿ ಸೂಡ, ಸುಧಾಕರ್ ರಾವ್ ಪೇಜಾವರ್, ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ, ಒಕ್ವಾಡಿ ಶೇಖರ್ ಶೆಟ್ಟಿ, ಶರತ್ ಕುಮಾರ್ ಕದ್ರಿ, ಹಾಗೆ ಸಿದ್ಧಾರ್ಥ ಅಜ್ರಿ, ಕೃಷ್ಣಪ್ಪ ಗೌಡ ಪಡ್ಡಂಬೈಲು, ಹಾಗೆ ನಿವೇದಿತಾ ಎನ್ ಶೆಟ್ಟಿ, ಶೋಭಾ ಕೇಶವ ಕಣ್ಣೂರು, ಸುಮಾ ಪ್ರಸಾದ್ ಇವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಬರಮಾಡಿಕೊಂಡು ನೇರವಾಗಿ ಈಗಾಗಲೇ ಮಹಾಗಣಪತಿ ಸ್ತುತಿಯೊಂದಿಗೆ ಯಕ್ಷಗಾನ ತಾಳಮದ್ದಲೆ ಆರಂಭ ಆಗಿದೆ ವೇದಿಕೆಯಲ್ಲಿ. ಆದರೆ ಸಭಾ ಸಂಪ್ರದಾಯದಲ್ಲಿ ಕೂಡ ಒಂದು ಶ್ರುತಿಗೀತೆಯನ್ನು ಹಾಡುವುದರ ಮೂಲಕ ಈಗ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಕಸ್ತೂರಿ ತಿಲಕಂ ಲಲಾಟ ಫಲಕೆ
ವಕ್ಷಸ್ಥಳೆ ಕೌಸ್ತುಭೌ ಕಸ್ತೂರಿ ತಿಲಕಂ ಲಲಾಟ ಫಲಕ ವಕ್ಷಸ್ಥಳೆ ಕೌಸ್ತುಭೌ ನಾಸಾಗ್ರೇ ನವಮೌಕ್ತಿಕೌ ಕರತಳೆ ವೇಣು ಕರೆ ಕಂಕಣೌ ಕರತಳೆ ವೇಣು ಕರೆ ಕಂಕಣೌ ಸರ್ವಾಂಗ ಹರಿಚಂದನಂಚ ಕಲಯ ಸುಲಲಿತೌ ಕಂಠೇಶು ಮುಕ್ತಾವಳಿ ಸುಲಲಿತೌ ಕಂಠೇಶು ಮುಕ್ತಾವಳಿ ಗೋಪಶ್ರೀ ಪರಿವೇಷ್ಟಿತ ಗೋಪಶ್ರೀ ಪರಿವೇಷ್ಟಿತ ವಿಜಯತೆ ಗೋಪಾಲ ನಾಮ ಚೂಡಮಣಿ ಶ್ರೀ ಗೋಪಾಲ ನಾಮ ಚೂಡಮಣಿ ಗೋಪಾಲ ನಾಮ ಚೂಡಮಣಿ ಗೋಪಾಲಕೃಷ್ಣನ ಈ ಒಂದು ವಿಶೇಷ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗಿಯೂ ಕೂಡ ಶ್ರೀಕೃಷ್ಣ ತಂತ್ರ ಮತ್ತು ಒಂದು ರೀತಿಯಲ್ಲಿ ಮಾರುತಿ ಪ್ರತಾಪ ಅಂತಕ್ಕಂಥ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂಥ ಲೀಲೆಯ ಪ್ರಸಂಗವನ್ನೇ ಇವತ್ತು ಕೂಡ ಆಯ್ದುಕೊಂಡಿತ್ತು ನಾವು ತಾಳಮದ್ದಳೆಗೆ. ಅದರ ಜೊತೆಗೆ ಚಿಕ್ಕ ಚೊಕ್ಕ ಸಭಾ ಕಲಾಪವನ್ನು ಬಹಳ ಬೇಗ ಮುಗಿಸುವಂಥ ಒಂದು ಸಮಯದ ನಿಗದಿಯನ್ನು ಕೂಡ ನಮ್ಮ ಇಲ್ಲಿನ ಮುಕ್ತೇಶ್ವರ್ ಕೊಟ್ಟಿದ್ದಾರೆ ನಮಗೆ. ಆದರೂ ಎಲ್ಲ ಸುಧಾರಿಕೆಯಲ್ಲಿ ಈ ಒಂದು ಕೋವಿಡ್ ಪೀರಿಯಡ್ನಲ್ಲಿ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇಷ್ಟು ಮಂದಿ ಬಂದು ಗೌರವ ಕೊಡ್ತಾ ಇದ್ದೀರಿ ಮತ್ತು ವೀಕ್ಷಕರೆಲ್ಲ ಗೌರವ ಕೊಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ನಮ್ಮ ಕೂಡಲ ವಾಹಿನಿಯಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರಿ ಅಂತೇಳಿ ಕೇಳಿಕೊಳ್ಳುತ್ತಾ ಈ ಪ್ರಶಸ್ತಿ ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯ ನಮ್ಮ ಯಕ್ಷಾಂಗಣದ ಒಂದು ಪ್ರಸ್ತಾವನೆ, ಅದರ ಜೊತೆಗೆ ಅತಿಥಿಗಳನ್ನು ಸ್ವಾಗತಿಸುವುದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಾರ್ಯಾಧ್ಯಕ್ಷರು ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿಯವರು. ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಆತ್ಮೀಯರೇ, ಕಳೆದ 7 ವರ್ಷಗಳಿಂದ ಯಕ್ಷಾಂಗಣ ಮಂಗಳೂರು ಮತ್ತು ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಇವುಗಳ ಒಂದು ಸಹಯೋಗದೊಂದಿಗೆ ವಿಶೇಷವಾಗಿ ನವಂಬರ್ ತಿಂಗಳಲ್ಲಿ ರಾಜ್ಯೋತ್ಸವದ ತಿಂಗಳು ಅಂತ ಲೆಕ್ಕ, ಅದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಲಾ ಸಂಭ್ರಮವಾಗಿ ಕನ್ನಡದ ನುಡಿ ಹಬ್ಬ ಎನ್ನುವ ಶೀರ್ಷಿಕೆಯಲ್ಲಿ ನಾವು ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು ನಡೆಸ್ತಾ ಬಂದಿದ್ದೇವೆ. ಯಶಸ್ವಿಯಾಗಿ 7 ಸಪ್ತಾಹಗಳನ್ನು ಕೂಡ ನಾವು ನಿರ್ವಹಿಸಿದ್ದೇವೆ. ಈ ಸಲ ಬಹುಶಃ ಕೊರೋನಾದ ಕಾರಣದಿಂದ ಕೋವಿಡ್-19 ನಿಯಮಾವಳಿಗೆ ಒಳಪಟ್ಟು ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುವಂತಹ ಒಂದು ಬೇಸರ ಇತ್ತು ನಮಗೆ. ಆದರೆ ಸಂಪೂರ್ಣವಾಗಿ ರದ್ದು ಮಾಡುವುದು ಬೇಡ, ಒಂದು ದಿವಸದ ಕ್ರಮವನ್ನಾದರೂ ಮಾಡೋಣ ಎನ್ನುವ ನಮ್ಮ ಸಮಿತಿಯ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಈ ದಿವಸ ಈ ಯಕ್ಷಗಾನ ತಾಳಮದ್ದಳೆ ಪರ್ವವನ್ನು ನಾವು ಮಾಡ್ತಾ ಇದ್ದೇವೆ. ಇದು ರಾಜ್ಯೋತ್ಸವ ಕಲಾ ಸಂಭ್ರಮ 8ನೆಯ ಒಂದು ಎಸಳಾಗಿ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇಷ್ಟವರೆಗೆ ನಾವು ಪುರಭವನದಲ್ಲಿಯೋ ಅಥವಾ ಮಂಗಳೂರಿನ ಸರಕಾರಿ ಕಾಲೇಜಿನ ಸಭಾಂಗಣದಲ್ಲಿಯೋ ಇದನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈ ಸಲ ಸಾರ್ವಜನಿಕವಾಗಿ ವಿಶೇಷವಾಗಿ ಮಾಡುವಂಥ ಒಂದು ವಿಷಯ ಅಲ್ಲ ಎನ್ನುವುದರಿಂದ ಸನ್ಮಾನ್ಯ ಕೆ.ಸಿ. ನಾಯಕರಲ್ಲಿ ನಾವು ವಿನಂತಿಸಿಕೊಂಡ ಮೇರೆಗೆ ಅವರ ಹೊಸ ಸಭಾಂಗಣವನ್ನು ನಮಗೆ ಅವರು ದೊರಕಿಸಿಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಸಂಭ್ರಮ ಪಡ್ತಾ ಇರುವಂಥದ್ದು. ಈ ಯಕ್ಷಗಾನ ತಾಳಮದ್ದಳೆ ಎನ್ನುವಂಥದ್ದು ನಿಜವಾದ ಕನ್ನಡದ ಒಂದು ಕಾರ್ಯಕ್ರಮ. ಬೇರೆ ಯಾವುದೇ ಕಲಾ ಕಾರ್ಯಕ್ರಮ ನಾವು ಮಾಡುವಾಗ ಅದರಲ್ಲಿ ಅನ್ಯ ಭಾಷೆಗಳ ಬೇರಕೆ ಆಗುತ್ತದೆ. ಆದರೆ ಯಕ್ಷಗಾನದ ರಂಗಸ್ಥಳದಲ್ಲಿ ಕನ್ನಡ ಅಂದರೆ ಅದು ಶುದ್ಧ ಕನ್ನಡ, ಪ್ಯೂರ್ ಕನ್ನಡ ಅಲ್ಲ. ಹಾಗಾಗಿ ನಾವು ನವಂಬರ್ ತಿಂಗಳಿನಲ್ಲಿ ಅದನ್ನು ರಾಜ್ಯೋತ್ಸವದ ಕಲಾ ಸಂಭ್ರಮ ಹೆಸರಿನಿಂದ ಕನ್ನಡದ ನುಡಿ ಹಬ್ಬ ಅಂತ ಹೇಳಿ ಮಾಡಿಕೊಂಡು ಬಂದಿದ್ದೇವೆ. ಇದರ ಜೊತೆಗೇನೆ ಯಕ್ಷಗಾನದ ಒಬ್ಬ ಹಿರಿಯ ಕಲಾವಿದರನ್ನು ಆಯ್ದು ಅವರಿಗೆ ಯಕ್ಷಾಂಗಣ ಗೌರವ ಪ್ರಶಸ್ತಿಯನ್ನು ಕೊಡುವಂಥದ್ದು.
ಅದರ ಜೊತೆಗೆ ರಾಜ್ಯೋತ್ಸವದ ಸಂದರ್ಭ ಆದದ್ದರಿಂದ ರಾಜ್ಯೋತ್ಸವದ ಒಂದು ಕಲಾ ಪುರಸ್ಕಾರವನ್ನು ಜೀವಮಾನ ಸಾಧನೆಗಾಗಿ ಒಬ್ಬ ಶ್ರೇಷ್ಠ ಸಾಧಕನಿಗೆ ಕೊಡುವಂಥದ್ದು ನಾವು ಇಟ್ಟುಕೊಂಡು ಬಂದಿರುವಂಥದ್ದು. ಹಾಗೆ ಎಲ್ಲವೂ ನಡ್ಕೊಂಡು ಬಂದಿದೆ. ಹೋದ ವರ್ಷ ಗೌರವ ಪುರಸ್ಕಾರವನ್ನು ಪ್ರಶಸ್ತಿಯನ್ನು ನಾವು ಕೋಳಿಯೂರು ರಾಮಚಂದ್ರರಾಯರಿಗೆ ಕೊಟ್ಟಿದ್ದೆವು. ಹಾಗೆ ರಾಜ್ಯೋತ್ಸವ ಪುರಸ್ಕಾರವನ್ನು ಮಾಜಿ ಸಚಿವರಾದಂಥ ಕೃಷ್ಣ ಜೆ ಪಾಲೆಮಾರ್ ಅವರಿಗೆ ಕೊಟ್ಟಿದ್ದೆವು. ಈ ಸಲ ನಾವು ಗೌರವ ಪ್ರಶಸ್ತಿಗೆ ಕೆ ಎಚ್ ದಾಸಪ್ರಿಯವರನ್ನು ಮತ್ತು ಜೀವಮಾನ ಸಾಧನೆಯ ಈ ಪುರಸ್ಕಾರಕ್ಕೆ ರಾಜ್ಯೋತ್ಸವ ಪುರಸ್ಕಾರಕ್ಕೆ ನಮ್ಮ ಹರಿಕೃಷ್ಣ ಪುನೂರು ಅವರನ್ನು ಆಯ್ಕೆ ಮಾಡಿದ್ದೇವೆ. ಅವರು ಸ್ವಲ್ಪ ಬೇಡ ಅಂತ ಹೇಳಿದರೂ ಕೂಡ ಆಮೇಲೆ ನಮ್ಮ ಒತ್ತಾಯಕ್ಕೆ ಕಟ್ಟಿದ್ದು ಒಪ್ಪಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಇದೀಗ ಇಲ್ಲಿ ನಡೀತಾ ಇರುವಂಥದ್ದು. ಬಂದಿರುವ ಅತಿಥಿಗಳನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು. ಸಮಾರಂಭದ ಅಧ್ಯಕ್ಷತೆಯನ್ನು ಸಾಮಾನ್ಯವಾಗಿ ನಮ್ಮ ಯಕ್ಷಾಂಗಣದ ಗೌರವಾಧ್ಯಕ್ಷರಾದಂತಹ ಎ ಜೆ ಶೆಟ್ಟಿಯವರು ವಹಿಸ್ತಾ ಇದ್ದವರು. ಈ ಸಲ ಈಗಿನ ಪರಿಸ್ಥಿತಿಗೆ ನಾನು ಎಲ್ಲಿಗೂ ಹೊರಗೆ ಹೋಗುವುದಿಲ್ಲ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಕೂಡ ಕರೆ ಮಾಡಿ ನಮಗೆ ಅವರು ಹೇಳಿದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇರುವಂಥದ್ದು. ಕದ್ರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೂಡ. ಹಾಗಾಗಿ ಕದ್ರಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿಯೂ ಕೂಡ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಪ್ರದೀಪ್ ಕುಮಾರ್ ಕಲ್ಕೂರರು ಆ ಅಧ್ಯಕ್ಷ ಪೀಠವನ್ನು ವಹಿಸಿಕೊಳ್ಬೇಕು ಅಂತ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ಪ್ರದೀಪ್ ಕುಮಾರ್ ಕಲ್ಕೂರ ಅವರು ಬಹುಶಃ ಅವರ ಕಾರ್ಯಕ್ರಮದ ವೈಖರಿಯಿಂದಲೇ ಜನಮಾನಸದಲ್ಲಿ ನೆಲೆ ನಿಂತವರು. ಸಾಹಿತ್ಯದ ಕಾರ್ಯಕ್ರಮ, ಧಾರ್ಮಿಕವಾದಂಥ ಕಾರ್ಯಕ್ರಮ, ಹಾಗೆ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ತುಂಬ ಇದೆ. ಅವರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸಮಿತಿಯ ಹಿರಿಯ ಸದಸ್ಯರಾದಂಥ ಕರುಣಾಕರ ಶೆಟ್ಟಿ ಪಣಿಯೂರು ಅವರು ಮುಂದೆ ಬಂದು ಕಲ್ಕೂರರಿಗೆ ಶಾಲಿನ ಒಂದು ಗೌರವವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಜ್ಯೋತಿ ಪ್ರಜ್ವಲನೆಯನ್ನು ಮಾಡುವುದಕ್ಕೆ ಈ ಕ್ಷೇತ್ರದ ಧರ್ಮದರ್ಶಿಗಳು ನಮ್ಮ ಕೆ ಸಿ ನಾಯಕರು, ಬಹುಶಃ ಅವರ ಶಕ್ತಿನಗರದ ಗೋಪಾಲಕೃಷ್ಣ ದೇವಸ್ಥಾನದ ಒಂದು ಧರ್ಮಾಧಿಕಾರಿಯಾಗಿ, ಇಲ್ಲಿ ಆಡಳಿತ ಮುಕ್ತೇಶ್ವರರಾಗಿ, ಇಲ್ಲಿ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ನಿರ್ದೇಶಕರಾಗಿ ಸಮೂಹ ಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದು ಮಹಾಬಲೇಶ್ವರ ಸಮೂಹ ಸಂಸ್ಥೆಗಳು. ಅದರ ಜೊತೆಗೆ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಮಹನೀಯರು, ಹಿರಿಯರು ಕೂಡ. ನಮಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡುವಂತಹ ಡಾಕ್ಟರ್ ಕೆ ಸಿ ನಾಯಕ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ. ಬಂದು ನಮ್ಮ ಜೊತೆಯಲ್ಲಿ ಆಗಿನಿಂದಲೂ ಇದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ಅವರಿಗೆ ನಮ್ಮ ಉಪಾಧ್ಯಕ್ಷರಾದಂಥ ಬೆಟ್ಟಂಪಾಡಿ ಸುಂದರ್ ಶೆಟ್ಟಿಯವರು ಬಂದು ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಇವತ್ತು ವಿಶೇಷವಾದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಇದೆ. ಅದನ್ನು ಪ್ರದಾನ ಮಾಡುವುದಕ್ಕೆ ಇಬ್ಬರು ಗಣ್ಯ ಅತಿಥಿಗಳನ್ನು ನಾವು ಆಹ್ವಾನಿಸಿದ್ದೆವು. ಶಾಸಕರು ವೇದವ್ಯಾಸ ಕಾಮತರು ಬೆಳಿಗ್ಗೆ ಬರ್ತೇವೆ ಅಂತ ಹೇಳಿದರು. ಆದರೆ ಈಗ ಸ್ವಲ್ಪ ಅಸೌಖ್ಯ ಉಂಟು ಅಂತ ಹೇಳಿ ಅವರ PA ಫೋನ್ ಮಾಡಿದರು. ಆದ್ದರಿಂದ ಈ ಪ್ರಶಸ್ತಿ ಪ್ರದಾನದ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ನಾವು ಹಿಂದೆ ಕೇಳಿಕೊಂಡ ಹಾಗೆ ಇವತ್ತು ನಮ್ಮ ಜೊತೆ ಇರುವಂಥವರು ಶ್ರೀಮತಿ ಸುಜಯಾ ಯು ಶೆಟ್ಟಿ ಅವರು. ನಮಗೆ ಭಾಳ ಸಂತೋಷ, ಒಬ್ಬರು ಮಹಿಳೆಯರು, ಉನ್ನತ ಪದವಿಗೆ ಇರಿದಂಥ ಮಹಿಳೆಯರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಮೂಲತಃ ಮಂಗಳೂರಿನವರೇ ಆದಂತಹ ಸುಜಯಾ ಶೆಟ್ಟಿ ಅವರು ಬ್ಯಾಂಕಿನ ಬೇರೆ ಬೇರೆ ಹುದ್ದೆಗಳಲ್ಲಿ ನಮ್ಮ ನಾಡಿನಾದ್ಯಂತ ಕೆಲಸ ಮಾಡಿದವರು. ಅವರು ಕೆನರಾ ಕಾಲೇಜಿನಲ್ಲಿ BSc ಮಾಡಿದವರು, ರ್ಯಾಂಕ್ ಹೋಲ್ಡರ್ ಅವರು. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ TMA ಪೈ ಚಿನ್ನದ ಪದಕವನ್ನು ಪಡೆದಂತಹ ಒಬ್ಬ ಸಾಧಕಿ. ಬೇರೆ ಬೇರೆ ಕಾರ್ಪೊರೇಟ್ ಏರಿಯಾಗಳಲ್ಲೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ವಿಜಯ ಬ್ಯಾಂಕ್ ನಮ್ಮ ಕೈ ತಪ್ಪಿದರೂ ಕೂಡ ನಮ್ಮವರೊಬ್ಬರು ಅದರ ಹಿರಿಯ ಅಧಿಕಾರಿಯಾಗಿದ್ದಾರೆ ಎನ್ನುವುದು ನಮಗೆಲ್ಲ ಭಾಳ ಸಂತೋಷ. ವಿಜಯ ಬ್ಯಾಂಕ್ ಬಂತು ಬ್ಯಾಂಕ್ ಆಫ್ ಬರೋಡಾ ಈಗ ಒಟ್ಟಿಗೆ ಸೇರಿ ಬರೋಡಾ ಬ್ಯಾಂಕಿನ ವಲಯ ಮಹಾಪ್ರಬಂಧಕರಾಗಿ, ಮಂಗಳೂರು ವಲಯ ಅಂತ ಹೇಳಿದರೆ ಮಂಗಳೂರು ಸಿಟಿ, ಮಂಗಳೂರು ಜಿಲ್ಲೆ, ಉಡುಪಿ, ಹಾಗೆ ಹತ್ತಿರದ 4-5 ಝೋನ್ಗಳನ್ನು ಒಳಗೊಂಡಿರುವಂಥದ್ದು. ಅದರ ಮುಖ್ಯಸ್ಥೆ ಅವರು. ಬಿಡುವಿಲ್ಲದ ಮೀಟಿಂಗ್ ಇತ್ಯಾದಿ ಕಾರ್ಯಕ್ರಮದಲ್ಲಿರುವವರು. ಸಾಮಾಜಿಕವಾಗಿ ಹೆಚ್ಚು ಅವರು ಭಾಗವಹಿಸ್ತಾ ಇರಲಿಲ್ಲ. ಆದರೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಬಂದಿದ್ದಾರೆ.
ಅವರು ಬೇರೆ ಬೇರೆ ರೀತಿಯಲ್ಲಿ ಬಹುಶಃ ಸಾಮಾಜಿಕವಾದ ಕಳಕಳಿ ಇದ್ದುಕೊಂಡು ಬ್ಯಾಂಕಿನ ಆಡಳಿತದ ಜೊತೆಗೆ ಸುಮಾರು ಸಮಾಜದ ಕೆಲಸಗಳನ್ನು ಕೂಡ ಸದ್ದಿಲ್ಲದೆ ಮಾಡಿಕೊಂಡು ಬಂದಂಥ ಒಂದು ಮಹಿಳೆ. ನಾವು ಅದನ್ನು ಗುರುತು ಹಚ್ಚಿ ಅವರನ್ನು ಸಾರ್ವಜನಿಕವಾಗಿ ಕರೆದು ತರಬೇಕು ಎನ್ನುವಂಥ ಒಂದು ಪ್ರಯತ್ನ ಮಾಡಿದಾಗ ನಮ್ಮ ಒಂದು ಆಶಯಕ್ಕೆ ಸ್ಪಂದಿಸಿ ಅವರು ಒಪ್ಪಿಕೊಂಡಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಮಯಕ್ಕೆ ಮೊದಲೇ ನಮ್ಮ ಜೊತೆಗೆ ಬಂದು ಉಪಸ್ಥಿತರಿದ್ದಾರೆ. ಬ್ಯಾಂಕಿನ ಒಂದು ಸಹಕಾರವನ್ನು ಕೂಡ ನಮಗೆ ನೀಡಿದ್ದಾರೆ. ಈ ಎಲ್ಲ ಕಾರಣಗಳಿಂದ ಅತ್ಯಂತ ಗೌರವದಿಂದ ನಾನು ಶ್ರೀಮತಿ ಸುಜಯ ಯು ಶೆಟ್ಟಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಹಿಳಾ ಪ್ರತಿನಿಧಿಯಾದಂಥ ನಿವೇದಿತಾ ಎನ್ ಶೆಟ್ಟಿಯವರು ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಇವತ್ತು 2 ಪ್ರಶಸ್ತಿಗಳು ಬಹಳ ಮುಖ್ಯವಾಗಿ, ಅದರಲ್ಲಿ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರು ನಮ್ಮ ಯಕ್ಷಾಂಗಣ ಗೌರವ ಪುರಸ್ಕಾರವನ್ನು ಸ್ವೀಕಾರ ಮಾಡಬೇಕು ಎಂದು ಅವರಲ್ಲಿ ನಾವು ಕೇಳಿಕೊಂಡೆವು. ಅದಕ್ಕೆ ಕಾರಣ ಇದೆ, ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತರ ಶತಮಾನೋತ್ಸವದ ಪ್ರತಿಷ್ಠಿತ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಅವರು ಪಡ್ಕೊಂಡು ಬಂದಿದ್ದಾರೆ. ಅದು ಕಳೆದ ತಿಂಗಳಲ್ಲೇ ಆಗಿರುವಂಥದ್ದು. ಅದಕ್ಕೆ ಒಂದು ಅಭಿನಂದನೆಯೂ ಆಯಿತು. ಮತ್ತು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಸಾಹಿತಿ ಅಲ್ಲದೇ ಇದ್ದರೂ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪುನರೂರವರು. ಅವರ ಸಾಧನೆ ಮತ್ತು ಕೊಡುಗೈ ದಾನಿಯಾಗಿ, ಉದ್ಯಮಿಯಾಗಿ, ಸಮಾಜ ಸೇವಕರಾಗಿ, ಲಯನ್ಸ್ನಂಥ ಸಂಸ್ಥೆಯಲ್ಲಿ ದುಡಿದು ಹೀಗೆ ಅನ್ಯಾನ್ಯ ಕ್ಷೇತ್ರದಲ್ಲಿ ಇದ್ದವರು ಮತ್ತು ನಮಗೆ ಯಾವತ್ತೂ ಕೂಡ ಒಬ್ಬ ಹಿರಿಯರಾಗಿ ಮಾರ್ಗದರ್ಶಕರಾಗಿರುವವರು. ಹಾಗಾಗಿ ಪ್ರೀತಿಯಿಂದ ಕೊಡುವಂತಹ ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದಕ್ಕೆ ಅವರು ಒಪ್ಪಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅವರಿಗೆ ನಮ್ಮ ರವೀಂದ್ರ ಹರೇಕಳ ಅವರು ಬಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಹಾಗೆ ಇನ್ನೋರ್ವರು ಯಕ್ಷಾಂಗಣ ಗೌರವ ಪ್ರಶಸ್ತಿ, ಇದು ಯಕ್ಷಗಾನ ಕಲಾವಿದರಿಗೆ ಕೊಡುವಂಥದ್ದು. ಹೋದ ವರ್ಷ ನಾನು ಹೇಳಿದೆ ಕೊಳ್ಳೂರು ರಾಮಚಂದ್ರರಿಗೆ ಕೊಟ್ಟಿದ್ದೇವೆ. ಈ ವರ್ಷ ನಾವು ಆಯ್ಕೆ ಮಾಡಿರುವಂಥದ್ದು KH ದಾಸಪ್ರಿಯವರನ್ನು. ಸುಮಾರು 5-6 ದಶಕಗಳಿಂದ ಯಕ್ಷಗಾನ ರಂಗಸ್ಥಳದಲ್ಲಿ ಕೆಲಸ ಮಾಡಿದವರು, ವೇಷಧಾರಿಯಾಗಿ, ಮೇಳದ ಸಂಚಾಲಕರಾಗಿ, ಒಬ್ಬ ಒಳ್ಳೆಯ ಕಲಾವಿದರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂಥವರು. ಆಗಲೇ ಬಂದಿದ್ದಾರೆ. ದೈಹಿಕವಾಗಿ ಅಷ್ಟು ಸ್ವಾಸ್ಥ್ಯ ಇಲ್ಲದೇ ಇದ್ದರೂ ಕೂಡ ನಮ್ಮ ಈ ಮೆಟ್ಟಲೇರಿಕೊಂಡು ಬಂದಿದ್ದಾರೆ ದಾಸಪ್ಪಣ್ಣ. ಅವರನ್ನು ನಾನು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಅವರಿಗೆ ಸುಧಾಕರ್ ರಾವ್ ಪೇಜಾವರ ಅವರು ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಮತ್ತು ಬಹಳ ಮುಖ್ಯವಾಗಿ ನಮಗೆ ಒದಗಿ ಬಂದವರು ಸನ್ಮಾನ್ಯ KD ಶೆಟ್ಟಿಯವರು, ಕುಸುಮೋದರ ದೇರಣ ಶೆಟ್ಟಿಯವರು. ಅವರು ಉದ್ಯಮಿಯಾಗಿ, ಸಮಾಜ ಸೇವೆಯ ಮೂಲಕವಾಗಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಬ್ಬರು ಕೊಡುಗೈ ದಾನಿಯಾಗಿ, ಸಂತ್ರಸ್ತರ ಕಣ್ಣೀರು ಒರೆಸುವಂಥ ಒಬ್ಬ ವ್ಯಕ್ತಿಯಾಗಿ ಬಹಳ ಪ್ರಸಿದ್ಧರು. ಇತ್ತೀಚೆಗೆ ಕರ್ನಾಟಕ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ KD ಶೆಟ್ಟಿಯವರು ಪಡ್ಕೊಂಡಿರುವುದು ನಮಗೆಲ್ಲ ಭಾಳ ಸಂತೋಷದ ಸಂಗತಿ. ಅವರು ಈಗ ನಮ್ಮ ಕಾರ್ಯಕ್ರಮಕ್ಕೋಸ್ಕರವಾಗಿಯೇ ಉಡುಪಿಯ ಒಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅವರು ಬಂದಿದ್ದಾರೆ. ರಾಜ್ಯೋತ್ಸವದ ಪ್ರಶಸ್ತಿಯ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ನಾವೆಲ್ಲ ಬಯಸಿ ಅದಕ್ಕೆ ಸ್ಪಂದಿಸಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಯಕ್ಷಾಂಗಣದ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಪದ್ಮನಾಭ ಶೆಟ್ಟಿಯವರು, ಬೆಟ್ಟಂಬಾಡಿ ಬಾಳಪ್ಪ ಶೆಟ್ಟಿ ಸಂಸ್ಮರಣಾ ಸಮಿತಿಯ ಬಾಳಪ್ಪ ಶೆಟ್ಟರ ಪುತ್ರ, ವೃತ್ತಿಯ ಅಧ್ಯಾಪಕ ಪದ್ಮನಾಭ ಶೆಟ್ಟಿಯವರು ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಹಾಗೆ ನಮ್ಮ ಅತಿಥಿಗಳಾಗಿ ಇನ್ನೋರ್ವರು ಪಮ್ಮಿ ಕೊಡಿಯಾಲ್ಬೈರು, ಸ್ವತಃ ಕಲಾವಿದರು, ಕಲಾ ಸಂಘಟಕರು, ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಬಹಳ ದೊಡ್ಡ ಸಮ್ಮೇಳನ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಜೊತೆಯಲ್ಲೇ ಇರುವಂತಹ ಪಮ್ಮಿಯವರನ್ನು ಪ್ರೀತಿಯಿಂದ ನಾನು ಯಕ್ಷಾಂಗಣದ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಕೃಷ್ಣಪ್ಪ ಗೌಡರು ಅವರು ಬಂದು ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಹಾಗೆ ಲೀಲಾಕ್ಷ ಬಿ ಕರ್ಕೇರ ಅವರು ನಮ್ಮ ಕುಟುಂಬದ ಒಬ್ಬರು ಸದಸ್ಯರು. ನಮ್ಮ ಕುಟುಂಬದಲ್ಲಿ 2 ದಶಕಗಳಿಂದ ನಾವೆಲ್ಲ ಒಟ್ಟಿಗೆ ಇದ್ದುಕೊಂಡು ಭಾಳ ಒಬ್ಬ ಆತ್ಮೀಯ ಸಹೋದರನ ಹಾಗೆ ನಮ್ಮ ಜೊತೆ ಇರತಕ್ಕಂಥವರು. ಬಹುಶಃ ಮಂಗಳೂರಿನಲ್ಲಿ ಪ್ರಪ್ರಥಮ ತುಳು ವಾರ್ತಾವಾಹಿನಿಯನ್ನು ಪ್ರಾರಂಭ ಮಾಡಿದಂಥ ಕರ್ಕೇರ ಸಹೋದರರ ಒಬ್ಬ ಪ್ರತಿನಿಧಿ. ಇವತ್ತು ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಕುಟುಂಬದಲ್ಲಿ ಲೈವ್ ಉಂಟು ಅಂತ ಹೇಳೋದು.
ಅದು ಇದ್ದರೆ ಅದು ದೊಡ್ಡ ಕಾರ್ಯಕ್ರಮ ಅಂತ ಲೆಕ್ಕ. ಹಾಗಾಗಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಮತ್ತು ಸಾರ್ವಜನಿಕವಾಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಬಹುಶಃ ವಾಹಿನಿಯ ಮೂಲಕ ಪರಿಚಯಿಸಿ ಇವತ್ತು ತುಳುವಿನ ಕನ್ನಡದ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಬ್ಬರು ಸಾಧಕರು. ಅವರು ಪ್ರಸ್ತುತ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ. ಅವರು ನಾನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮ್ಮ ಡಾಕ್ಟರ್ ಸೂರಜ್ ಶೆಟ್ಟಿ, ಬೆಟ್ಟಂಪಾಡಿ ಬಾಲಶೆಟ್ಟರ ಮೊಮ್ಮಗ, ಅವರು ಬಂದು ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನೋರ್ವರು ನಮ್ಮ ಹಿರಿಯರಾದಂತಹ ಜಯರಾಮ ಶೇಖ ಅವರು. ಜಯರಾಮ ಶೇಖ ಅವರು ನಾವು ಯಕ್ಷಗಾನ ಆರಂಭ ಮಾಡಿದಲ್ಲಿಂದ ನಮ್ಮ ಜೊತೆ ಇದ್ದಾರೆ. ಅವರ ಅತ್ಯಂತ ಪೂಜನೀಯರಾದಂತಹ ಅವರ ಮಾವನವರ ಒಂದು ಸಂಸ್ಮರಣೆಯನ್ನು ಪ್ರತಿ ವರ್ಷ ನಮ್ಮ ಜೊತೆ ಸೇರಿಕೊಂಡವರು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ನಾವು ಒಬ್ಬೊಬ್ಬರ ಸಂಸ್ಮರಣೆ ಮಾಡ್ತಾ ಇದ್ದೆವು ಯಕ್ಷಗಾನ ಸಪ್ತಾಹದಲ್ಲಿ. ಈ ಸಲ ಒಂದೇ ದಿವಸ ನಾವು ಮಾಡುವುದಂತಾದಾಗ ಪಕ್ಕನೇ ಸ್ಪಂದಿಸಿ ಸಹಯೋಗವನ್ನು ಅವರು ಕೊಟ್ಟಿದ್ದಾರೆ. ಮಹೇಶ್ ಮೋಟರ್ಸ್ ಇದರ ಮಾಲೀಕರು, ಪರಂಗಿಪೇಟೆ ರೋಟರಿ ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷರು, ಸಾಮಾಜಿಕ ರಂಗದಲ್ಲಿ ತುಂಬ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಹಿರಿಯರು, ದಣಿವಿಲ್ಲದೆ ಈ ಪ್ರಾಯದಲ್ಲಿ ಕೂಡ ಯುವಕರನ್ನು ನಾಚಿಸುವ ಹಾಗೆ ಕೆಲಸ ಮಾಡ್ತಾ ಇರುವಂತಹ ಜಯರಾಮ ಶೇಖರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಪ್ರೀತಿಯಿಂದ ನಮ್ಮ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ, ನಮ್ಮ ಸಿದ್ಧಾರ್ಥ ಅಜಿರಿಯವರು ಬಂದು ಅವರಿಗೆ ಶಾಲಿನ ಒಂದು ಗೌರವವನ್ನು ನೀಡಬೇಕು ಎಂದು ನಾನು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಅವರು ಕುಳಿಂಚ ಶ್ರೀಧರ ಶೆಟ್ಟರು. ಯಕ್ಷಗಾನಕ್ಕೂ ಅವರಿಗೂ ಬಹಳ ಹತ್ತಿರದ ಸಂಬಂಧ. ಕುಳಿಂಚ ಶ್ರೀಧರ ಶೆಟ್ಟರು ಯಾವತ್ತೂ ಕೂಡ ಸಾಮಾಜಿಕ ಕಳಕಳಿಯಲ್ಲಿರುವರು. ಅವರು ಬಿಡುವಿಲ್ಲದ ಒಬ್ಬ ನ್ಯಾಯವಾದಿ. ಕುಳಿಂಚ ಸೇವಾ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟನ್ನು ಸ್ಥಾಪಿಸಿ ತಮ್ಮ ತಂದೆಯವರ ಹೆಸರನ್ನು ಶಾಶ್ವತವಾಗಿರಿಸಿಕೊಂಡವರು. ವರ್ಷಂಪ್ರತಿ ಅವರ ಚೆಂಡೆ ಊರಿನಲ್ಲಿ ಅವರ ಒಂದು ಸಂಸ್ಮರಣೆ ಮಾಡ್ತಾರೆ. ಅಲ್ಲಿ ಒಂದು ಕಲ್ಲುರ್ಟಿ ದೇವಸ್ಥಾನದ ಒಬ್ಬ ಮೊಕ್ತೇಸರಾಗಿಯೂ ಅವರ ಕೆಲಸ ಧಾರ್ಮಿಕವಾಗಿ ದೊಡ್ಡದು. ಹಾಗೆ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಅವರು ನಮ್ಮ ಜೊತೆ ಇರತಕ್ಕಂಥವರು. ಪುಳಿಂಚ ಚಿಟ್ಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಯಕ್ಷಗಾನದ ಕಾರ್ಯಕ್ರಮ ಆಗಿರಲಿ, ಬೇರೆ ಯಾವುದೇ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸದಾ ನಮ್ಮ ಜೊತೆ ಇರತಕ್ಕಂಥ ಪುಳಿಂಚ ಶ್ರೀಧರ ಶೆಟ್ಟರ ಪ್ರೀತಿಯಿಂದ ನಾನು ಸ್ವಾಗತಿಸ್ತೇನೆ. ಶ್ರೀಯುತ ಸಂಜೋತ್ ಶೇಖ, ನಮ್ಮ ಜಯರಾಮ ಶೇಖರ ಸುಪುತ್ರರು, ಅವರು ಬಂದು ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನು ಕರ್ನೂರು ಮೋಹನ್ ರೈ ನಮ್ಮ ಜೊತೆ ಇದ್ದಾರೆ. ಅವರು ಕಲಾ ಸಂಘಟಕರು, ಮುಂಬಯಿಯ ಉದ್ಯಮಿ. ಅವರ ತಂದೆ ಕರ್ನೂರು ಕೊರಗಪ್ಪರಿಯವರು ನಮಗೆಲ್ಲ ತಮ್ಮ ಬಂಧುಗಳು ಕೂಡ ಯಕ್ಷಗಾನದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು. ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ನಾಟಕ, ಯಕ್ಷಗಾನ, ಸಮಾಜ ಸೇವೆ ಹೀಗೆ ಅನವರತ ಕ್ರಿಯಾಶೀಲರಾಗಿರುವಂತಹ ಯುವಕ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರು ಮುಂಬೈಯಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಶಾಲಿನ ಗೌರವವನ್ನು ನೀಡಬೇಕು ಅಂತ ಅವರನ್ನು ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಇರುವಂತಹ ನಮ್ಮ ಸಮಿತಿಯ ಎಲ್ಲ ಸಕ್ರಿಯ ಸದಸ್ಯರು, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ, ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ನಮ್ಮ ಕುಡ್ಲ ವಾರ್ತಾವಾಹಿನಿ, ಹಾಗೆ ತುಳು ವರ್ಲ್ಡ್, ರಿಪೋರ್ಟ್ ನೌ ಮೊದಲಾದ ಸಂಘಟನೆಗಳು ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ಕೂಡ ನೇರ ಪ್ರಸಾರ ಮಾಡ್ತಾ ಇದೆ. ನೇರ ಪ್ರಸಾರದಲ್ಲಿ ಅಂದರೆ ಈಗ ಸಾಮಾಜಿಕ ಜಾಲತಾಣಗಳು ಸ್ವಲ್ಪ ಪ್ರಬಲ ಆಗಿವೆ. ಯಾಕಂದರೆ ಕೋವಿಡಿಂದ ಯಾರೂ ಹೊರಗೆ ಬರುವವರಲ್ಲ, ಮನೆಯೊಳಗೆ ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಾರೆ ಯಕ್ಷಗಾನವನ್ನು. ಆ ಎಲ್ಲ ವೀಕ್ಷಣೆ ಮಾಡ್ತಾ ಇರುವಂಥ ಯಕ್ಷಗಾನದ ಎಲ್ಲ ಆಸಕ್ತರಿಗೆ, ಕಲಾಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮದ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅತ್ಯಂತ ಒಂದು ಉತ್ತಮವಾದಂತಹ ಧ್ವನಿಯಲ್ಲಿ ನಮ್ಮ ಭಾಸ್ಕರ್ ರೈ ಕುಕ್ವಳ್ಳಿಯವರು ಪ್ರಸ್ತಾವನೆ ಹಾಗೂ ಸ್ವಾಗತ ಪರಿಚಯವನ್ನು ಮುಗಿಸಿದ್ದಾರೆ. ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನೇರವಾಗಿ ನಾವು ಜ್ಞಾನಜ್ಯೋತಿಯನ್ನು ಬೆಳಗುವುದರ ಮೂಲಕ ಇವತ್ತಿನ ಈ ಒಟ್ಟು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ನಾವು ಕೇಳಿಕೊಳ್ಳುವಂಥದ್ದು. ಸನ್ಮಾನ್ಯರಾಗಿರ್ತಕ್ಕಂಥ ಇವತ್ತು ನಮಗೆಲ್ಲರಿಗಿಂತಲೂ ಹಿರಿಯರು ಡಾಕ್ಟರ್ ಕೆ.ಸಿ. ನಾಯ್ಕ್, ಆಡಳಿತ ಮುಕ್ತೇಶ್ವರರು, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಶಕ್ತಿನಗರ, ಈ ಒಂದು ಆಶ್ರಯವನ್ನು ಅವರು ಕೊಟ್ಟಿದ್ದಾರೆ ನಮಗೆ. ಅದರ ಜೊತೆಗೆ ಎಲ್ಲ ಗಣ್ಯಾತಿಗಣ್ಯ ಅತಿಥಿಗಳು ಅವರೊಂದಿಗೆ ಸೇರಿಕೊಳ್ಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ
ಇದೀಗ ಜ್ಯೋತಿಯನ್ನು ಪ್ರಜ್ವಲಿಸಿದವರು ಮತ್ತೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ನೇರವಾಗಿ ನಾವು ಇವತ್ತು ಯಕ್ಷಾಂಗಣದ ರಾಜ್ಯೋತ್ಸವದ ಈ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇವೆ. ಇದನ್ನು ನಮ್ಮ ಸುಧಾಕರ್ ರಾವ್ ಪೇಜಾವರವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಜ್ಜನ ಬಂಧುಗಳೇ, ಕಳೆದ 7 ವರ್ಷಗಳ ಹಿಂದೆ ಮಂಗಳೂರು ನಗರದಲ್ಲಿ ಯಕ್ಷಗಾನ ತಾಳಮದ್ದಳೆಯ ಒಂದು ಸಪ್ತಾಹವನ್ನು ಮಾಡಿ ಕನ್ನಡದ ಹಬ್ಬವನ್ನು ಪರಿಮಳವನ್ನು ಬಿತ್ತರಿಸಬೇಕೆಂಬ ಉದ್ದೇಶದಿಂದ ಪ್ರಾರಂಭಿಸಲ್ಪಟ್ಟ ಯಕ್ಷಾಂಗಣ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯವೈಖರಿಗಳನ್ನು ಮಾಡಿಕೊಂಡು ಬರ್ತಾಯಿತ್ತು. ಪ್ರತಿ ವರ್ಷವೂ ಕೂಡ ಒಳ್ಳೆಯ ಕಲಾವಿದರನ್ನು ಗೌರವಿಸುವ ಮುಖೇನ ಮತ್ತು ಯಕ್ಷಗಾನಕ್ಕಾಗಿ ಅನುಪಮ ಸೇವೆಯನ್ನು ಸಲ್ಲಿಸಿದವರನ್ನು ಅಭಿನಂದಿಸುವ ಮುಖೇನ ಯಕ್ಷಾಂಗಣದ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೆವು. ಈ ವರ್ಷ ಧರ್ಮದರ್ಶಿ ಹರಿಕೃಷ್ಣ ಪುನೂರ್ರವರನ್ನು ನಾವು ಗೌರವಿಸಿ ಆನಂದ ಪಡುವಂಥ ಒಂದು ಸಂತೋಷವನ್ನು ಹಮ್ಮಿಕೊಂಡಿದ್ದೆವು. ಯಕ್ಷಾಂಗಣದ ಕಾರ್ಯಾಧ್ಯಕ್ಷರಾದ ಭಾಸ್ಕರಯ್ಯ ಕುಕ್ಕವಳ್ಳಿಯವರು ಸುಮಾರು 7 ದಿನಗಳಲ್ಲಿ 300ಕ್ಕೂ ಮಿಕ್ಕಿ ಕಲಾವಿದರನ್ನು ಒಟ್ಟು ಸೇರಿಸಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಸರ್ತಿ ಸ್ವಲ್ಪ ಕುಂಠಿತಗೊಳಿಸಿ 1 ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹರಿಕೃಷ್ಣ ಪುನೂರವರನ್ನು ಗೌರವಿಸುವ 2 ಪ್ರಬಲವಾದಂತಹ ಒಂದು ಉದ್ದೇಶ. ಒಂದು, ನಮ್ಮವರೇ ಆಗಿದ್ದು ನಮಗೆಲ್ಲ ಪ್ರತಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಟ್ಟು ಉತ್ಸಾಹವನ್ನು ತೋರಿಸಿಕೊಡುವಂಥ ನಮ್ಮ ಹಿರಿಯಣ್ಣ. ಎರಡನೆಯದು, ಕರ್ನಾಟಕದ ಅತ್ಯಂತ ಪ್ರಭುತ್ವವಾಗಿರುವಂತಹ ಒಂದು ಪ್ರಶಸ್ತಿಗೆ ಭಾಜನರಾದವರು, ಕನ್ನಡದ ಪರಿಮಳವನ್ನು ಎಲ್ಲರ ಮನಕ್ಕೂ ಮುಟ್ಟಿಸಿದಂಥ ಧರ್ಮದರ್ಶಿ ಹರಿಕೃಷ್ಣ ಪುನರವರು ಮಾಡಿದಂಥ ಸಾಮಾಜಿಕ ಕಳಕಳಿಯ ಹಲವಾರು ಮುಖಗಳನ್ನು ನಾವು ಕಂಡಿದ್ದೇವೆ. ಅವರಿಗೆ ಈ ವೇದಿಕೆಯಲ್ಲಿ ನಾವೊಂದು ಸಿದ್ಧಗೊಳಿಸಿದಂತಹ ಒಂದು ಕ್ರೋಢೀಕರಿಸಿದ ಸಾಂದ್ರೀಕರಿಸಿದ ಒಂದು ಗೌರವ ಪತ್ರ ಇದೆ. ಬಹಳ ವಿಸ್ತಾರವಾಗಿ ಬರೆಯಬಹುದಾದಂತಹ ಒಂದು ವ್ಯಕ್ತಿತ್ವದ ಶುದ್ಧ ಚಾರಿತ್ರ್ಯವುಳ್ಳಂಥ ಧರ್ಮದರ್ಶಿ ಹರಿಕೃಷ್ಣ ಪುನರವರನ್ನು ಯಕ್ಷಾಂಗಣದ ಈ ಗೌರವ ಪ್ರಶಸ್ತಿಗೆ ನಾವು ಅಲಂಕೃತಗೊಳಿಸಿದ್ದೇವೆ. ಅವರ ಬಗ್ಗೆ ಸಿದ್ಧಪಡಿಸಿದ ಗೌರವ ಪತ್ರವನ್ನು ಸುಮಪ್ರಸಾದ್ ಅವರು ಈ ವೇದಿಕೆಯಲ್ಲಿ ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮತ್ತೆಲ್ಲ ನಮ್ಮ ಅತಿಥಿಗಳು ಆ ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾಗಿ ಭಿನ್ನ. ನಮಸ್ಕಾರ. ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ, ಕರ್ನಾಟಕ ಯಕ್ಷಭಾರತಿ, ಪುತ್ತೂರು ದಕ್ಷಿಣ ಕನ್ನಡ, ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ, ಯಕ್ಷಗಾನ ತಾಳಮದ್ದಲೆ ಪರ್ವ 2020. ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಅವರ ಜೀವಮಾನ ಸಾಧನೆಗಾಗಿ ಗೌರವಾದರಗಳೊಂದಿಗೆ ಸಮರ್ಪಿಸಿದ ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರ 2020. ದಿನಾಂಕ 29/11/2020. ಸ್ಥಳ ಪಾರಿಜಾತ ಸಭಾಂಗಣ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ, ಶಕ್ತಿನಗರ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸಮೀಪ ಪುನರೂರಿನಲ್ಲಿ ಪಟೇಲ್ ವಾಸುದೇವರಾವ್ ಹಾಗೂ ಲಕ್ಷ್ಮೀ ಅಮ್ಮ ದಂಪತಿಗೆ 1943 ಜೂನ್ 5ರಂದು ಜನಿಸಿದ ಹರಿಕೃಷ್ಣ ಪುನರೂರು ಅವರು ಮೆಟ್ರಿಕ್ಯುಲೇಷನ್ ಮುಗಿಸಿ ಹೋಟೆಲ್ ಉದ್ಯಮದಲ್ಲಿ ಭದ್ರ ನೆಲೆ ಕಂಡವರು. ಬಳಿಕ ಸಮಾಜ ಸೇವೆಗಳಲ್ಲಿ ತೊಡಗಿಸಿಕೊಂಡ ಅವರು ಮೂಲ್ಕಿ ಎಜುಕೇಷನ್ ಸೊಸೈಟಿ, ಶಾರದಾ ವಿದ್ಯಾಲಯ ಸಂಸ್ಥೆ, ಪಟೇಲ್ ವಾಸುದೇವ ಸ್ಮಾರಕ ಟ್ರಸ್ಟ್ ಇವುಗಳನ್ನು ಹುಟ್ಟುಹಾಕಿ ಶಿಕ್ಷಣ ರಂಗದಲ್ಲಿ ಸೇವೆಗೈದವರು. ಮೂಲ್ಕಿ, ಕಿನ್ನಿಗೋಳಿ, ಮಂಗಳೂರಿನ ಸಹಕಾರಿ ಸಂಘಗಳಲ್ಲಿ ನಿರ್ದೇಶಕರಾದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ಜಿಲ್ಲಾ ಗವರ್ನರ್ ಹುದ್ದೆಗೇರಿ ಅಂಧತ್ವ ನಿವಾರಣೆಗಾಗಿ ತನ್ನ ತನು ಮನ ಧನ ವ್ಯಯಿಸಿ ಪ್ರತಿಷ್ಠಿತ ನೈಟ್ ಆಫ್ ದಿ ಬ್ಲೈಂಡ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರೆನಿಸಿದರು. ಮುಲ್ಕಿಯ ತನ್ನ ಸ್ವಂತ ಜಾಗದಲ್ಲಿ 101 ಕಾಂಕ್ರೀಟ್ ಮನೆಗಳನ್ನು ನಿರ್ಮಿಸಿ ಬಡವರಿಗೆ ಉಚಿತವಾಗಿ ವಿತರಿಸಿದರು. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಮಂಗಳೂರಿನ ಕಾರಣಿಕ ಹನುಮಂತ ದೇವಸ್ಥಾನ, ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ಧರ್ಮದರ್ಶಿತ್ವ, ಮಂಗಳೂರು ಮಂಗಳಾದೇವಿ ದೇವಸ್ಥಾನ, ಪುನರೂರು ವಿಶ್ವನಾಥ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಹಾಗೂ ಮಹಾತ್ಮ ಗಾಂಧಿ ಶಾಂತಿ ಪ್ರತಿಷ್ಠಾನಗಳಲ್ಲಿ ಸಕ್ರಿಯ ದುಡಿಮೆ ಇವರದು. ವಿಶ್ವ ಹಿಂದೂ ಪರಿಷತ್, ಹೋಟೆಲ್ ಮಾಲಕರ ಸಂಘ, ಭಾರತ ಸೇವಾದಳ ಮುಂತಾದ ಸಂಘಟನೆಗಳಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಹರಿಕೃಷ್ಣ
ಪುನರೂರು ಅವರ ಸೇವೆ ಗಣನೀಯ. ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾಗಿ, ವರ್ಧಮಾನ ಪ್ರಶಸ್ತಿ ಪೀಠದ ಉಪಾಧ್ಯಕ್ಷರಾಗಿ, ಪಾಜಕ ಪ್ರತಿಷ್ಠಾನ, ಮಕ್ಕಳ ಸಾಹಿತ್ಯ ಸಂಗಮ, ರಾಗತರಂಗ ಮೊದಲಾದ ಸಂಸ್ಥೆಗಳನ್ನು ಮುನ್ನಡೆಸಿದ ಕೀರ್ತಿ ಅವರದು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿದ್ದಲ್ಲದೆ ಸ್ವತಃ ಸಾಹಿತಿ ಅಲ್ಲದಿದ್ದರೂ ಸಾಹಿತ್ಯ ಪರಿಚಾರಕರಾಗಿ ಪ್ರತಿಷ್ಠಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಹುದ್ದೆಗೇರಿ ಹೊಸ ಇತಿಹಾಸ ನಿರ್ಮಿಸಿದವರು ಪುನರೂರು ಅವರು. ಲಯನ್ಸ್ ಸಂಸ್ಥೆಯ ಉತ್ತಮ ಸೇವೆಗೆ 10 ಬಾರಿ ಅಂತಾರಾಷ್ಟ್ರೀಯ ಮನ್ನಣೆ, 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸನ್ಮಾನ, ಡಾಕ್ಟರ್ ಶಿವರಾಮ ಕಾರಂತರಿಂದ ಪರಿಸರ ಪ್ರೇಮಿ ಪುರಸ್ಕಾರ, ಡಾಕ್ಟರ್ ರಾಜಕುಮಾರ್ ಅವರಿಂದ ಕನ್ನಡ ಕಣ್ಮಣಿ ಬಿರುದು, ಪೇಜಾವರ ಶ್ರೀ ವಿಶ್ವೇಶ್ವತೀರ್ಥರಿಂದ ಧರ್ಮದರ್ಶಿ ಉಪಾಧಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಲ್ಲದೆ ಈಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಶತಮಾನೋತ್ಸವ ಪ್ರಶಸ್ತಿ ಇತ್ಯಾದಿ ಗೌರವಗಳಿಗೆ ಪಾತ್ರರಾದ ಶ್ರೀ ಹರಿಕೃಷ್ಣ ಪುನರೂರು ಅವರು ಅಗಾಧ ಸಾಧನೆಯ ಮೇರು ವ್ಯಕ್ತಿತ್ವ. ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಗೆ ಶ್ರೀದೇವರು ಆಯಸ್ಸು, ಆರೋಗ್ಯ, ಸಮೃದ್ಧಿಗಳನ್ನಿತ್ತು ಇತೋಪ್ಯತಿಶಯವಾಗಿ ಅನುಗ್ರಹಿಸಲಿ ಎಂದು ಸಂಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಎ.ಜೆ. ಶೆಟ್ಟಿ ಗೌರವಾಧ್ಯಕ್ಷರು, ಕೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು, ತೋನ್ಸೆ ಪುಷ್ಕಳಕುಮಾರ್ ಪ್ರಧಾನ ಕಾರ್ಯದರ್ಶಿ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾರ್ಯಾಧ್ಯಕ್ಷರು, ಎಂ. ವಿಶ್ವನಾಥ ಶೆಟ್ಟಿ ತೀರ್ಥಹಳ್ಳಿ ಕೋಶಾಧಿಕಾರಿ, ಕೆ. ಲಕ್ಷ್ಮೀನಾರಾಯಣ ರೈ ಹರೇಕಳ, ಉಮೇಶ್ ಆಚಾರ್ಯ ಗೇರುಕಟ್ಟೆ ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು. ಯಕ್ಷಾಂಗಣ ಮಂಗಳೂರು, ವಿದ್ಯಾ ಕದ್ರಿ ಕಂಬಳ ರಸ್ತೆ, ವಿಜಯ್ ಮಂಗಳೂರು. ಧನ್ಯವಾದಗಳು. ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಗೌರವ ಕಾರ್ಯಕ್ರಮ ನೆರವೇರಿಸಿಕೊಡಬೇಕು ಅಂತ ಭಿನ್ನವಿಸ್ತಾ ಇದ್ದೇವೆ. ಯಕ್ಷಾಂಗಣದ ಗೌರವ ಪ್ರಶಸ್ತಿ ಬಹಳ ಪ್ರಾಶಸ್ತ್ಯವಾಗಿರುವಂತಹದ್ದು. ಹಲವಾರು ವರ್ಷಗಳ ಕಾಲ ಕಲಾ ಸೇವೆಯಾಗಿ ಅಥವಾ ಒಳ್ಳೆಯ ಕಲಾವಿದರ ಸಂಘಟನೆಯನ್ನು ಮಾಡುತ್ತಾ ಜನಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯಕ್ರಮ ಪ್ರತಿ ವರ್ಷ ನೆರವೇರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಹಿಂದಿನ ದಿನಗಳ ನೆನಪು ಬರುತ್ತದೆ. 7 ದಿನಗಳಲ್ಲಿ ಸುಮಾರು 300-400 ಜನರು ಕಲಾವಿದರು ಸೇರಿ ಈ ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಾಗಿದ್ದು ಒಳ್ಳೆಯ ಕಿವಿಯಾಗಿದ್ದವರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು. ನಾನಾ ಕಾರ್ಯಕಲಾಪಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಕೂಡ ನಮ್ಮ ಜಿಲ್ಲೆಯ ಯಕ್ಷಗಾನ ತಾಳಮದ್ದಲೆ ಎಲ್ಲರನ್ನೂ ಪರಿಮಳವನ್ನು ಬೀರಿಸುವಂತಹ, ಅರಳಿಸುವಂತಹ ಕೆಲಸ ಮಾಡ್ತಾ ಇದೆ. ಇಂತಹ ಕೆಲಸಗಳು ಸ್ತುತ್ಯಾರ್ಯ ಅಂತ ನಮಗೆ ಬೆನ್ನು ತಟ್ಟಿ ನಮ್ಮ ಜೊತೆ ಸಹಕಾರ ನೀಡಿಕೊಂಡು ಬಂದಿರುವಂಥ ನಮ್ಮ ಹಿರಿಯಣ್ಣನಾದಂಥ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಗೆ ಈ ವರ್ಷದ 8ನೇ ವರ್ಷದ ಗೌರವ ಪ್ರಶಸ್ತಿಯನ್ನು ಕಾರ್ಯಾಧ್ಯಕ್ಷರಾದಂಥ ಭಾಸ್ಕರ ಕುಕ್ಕವಳ್ಳಿ ಅವರ ಒಂದು ತಂಡ ಈ ವೇದಿಕೆಯಲ್ಲಿ ನೀಡುತ್ತಾ ಇದೆ. ಕನ್ನಡದ ವಿಚಾರಗಳ ಬಗ್ಗೆ ಎಲ್ಲರ ಮನೆಗಳಿಗೂ ತಲುಪಿಸುವಂಥ ಬೇರೆ ಬೇರೆ ಕಾರ್ಯಯೋಜನೆಗಳನ್ನು ಮಾಡಿಕೊಂಡವರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಅವರಿಗೆ ನಮ್ಮ ಗೌರವವನ್ನು ನೀಡ್ತಾ ಇದೆ. ಮುಂದಿನ ಕಲಾವಿದರ ಗೌರವದಲ್ಲಿ ದಾಸಪರೆಯವರನ್ನು ಭಾಸ್ಕರ ಕುಕ್ಕಳಿಯವರು ಗೌರವ ಪೀಠದಲ್ಲಿ ಅಲಂಕೃತಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಾಸಪರೆಯವರನ್ನು ಆಮಂತ್ರಿಸಬೇಕಾಗಿ ವಿನಂತಿಸ್ತಾ, ಯಕ್ಷಗಾನ ನಮ್ಮೆಲ್ಲರ ಜೀವಕಳೆಯನ್ನು ವೃದ್ಧಿಸುವಂತಹ ಒಂದು ವಿಶಿಷ್ಟವಾದಂಥ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ದಾಸಪರೆಯವರು. ದಾಸಪರೆಯವರಿಗೆ ಯಾವುದೇ ಪಾತ್ರವನ್ನು ಕೊಟ್ಟರೆ ಆ ಪಾತ್ರವನ್ನು ತುಂಬಿ ಆ ಪಾತ್ರಕ್ಕೆ ಜೀವವನ್ನು ಕೊಟ್ಟು ಮತ್ತು ನೋಡುವಂಥ ಕೇಳುಗರಿಗೂ ಒಳ್ಳೆಯ ಅರಳುವಿಕೆಯನ್ನು ಮಾಡುವಂಥ ಒಂದು ಸಾಮರ್ಥ್ಯವುಳ್ಳಂತಹ ನಟರು ನಮ್ಮ ಜೊತೆ ಇದ್ದಾರೆ. ಯಕ್ಷಗಾನದ ಎಲ್ಲ ವಿಚಾರಗಳು ಸಾಧಾರಣ ಅವರಿಗೆ ಪರಿಚಯವಾದದ್ದು. ಮೇಳ ನಡೆಸುವುದು ಹೇಗೆ, ಸಂಘಟನೆ ಮಾಡುವುದು ಹೇಗೆ, ಕಲಾವಿದರ ಒಗ್ಗೂಡಿಸುವ ಕಾರ್ಯಕ್ರಮಗಳು ಹೇಗೆ, ಸಂಘಟನೆಗೆ ಮಾಡಬೇಕಾದಂಥ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವಂಥ ದಾಸಪರೆಯ ಬಗ್ಗೆ ನಾವೊಂದು ಸಿದ್ಧಗೊಳಿಸಿದ ಗೌರವ ಪತ್ರ ಇದೆ. ಅದನ್ನು ಶ್ರೀಮತಿ ನಿವೇದಿತಾ ಶೆಟ್ಟಿಯವರು ಈ ವೇದಿಕೆಯಲ್ಲಿ ವಾಚಿಸಬೇಕು ಅಂತ ವಿನಂತಿಸ್ತಾ ಇದೆ.
ಯಕ್ಷಾಂಗಣ ಮಂಗಳೂರು, ಯಕ್ಷಾಂಗಣ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ, ಕರ್ನಾಟಕ ಯಕ್ಷಭಾರತಿ ಪುತ್ತೂರು ದಕ್ಷಿಣ ಕನ್ನಡ ಅರ್ಪಿಸುವ ಕನ್ನಡ ರಾಜ್ಯೋತ್ಸವದ ಕಲಾ ಸಂಭ್ರಮದ ಯಕ್ಷಗಾನ ತಾಳಮದ್ದಲೆ ಪರ್ವ 2020. ದಿವಂಗತ ಬೆಟ್ಟಂಪಾಡಿ ಬಾಲಪ್ಪ ಶೆಟ್ಟಿ ಸಂಸ್ಮರಣ ಸಂದರ್ಭ ಬಾಲಪ್ಪ ಶೆಟ್ಟಿ ಯಕ್ಷ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಪ್ರಸಿದ್ಧ ಯಕ್ಷಗಾನ ಕಲಾವಿದ, ಮೇಳದ ಸಂಚಾಲಕ ಶ್ರೀ KH ದಾಸಪ್ಪ ರೈ ಅವರಿಗೆ ಗಣ್ಯಮಾನ್ಯರ ಸಮ್ಮುಖ ಗೌರವಾದರಗಳ ಸಮರ್ಪಿಸಿದ ಯಕ್ಷಾಂಗಣದ ಗೌರವ ಪ್ರಶಸ್ತಿ 2020. ಕುತ್ಯಾಳ ಹೊಸಮನೆ ದಿವಂಗತ ಬೈಂಕಿರೈ ಮತ್ತು ಕುಂಜಕ್ಕೆ ದಂಪತಿಗೆ ಮೇ 10, 1950ರಲ್ಲಿ ಜನಿಸಿದ KH ದಾಸಪ್ಪ ರೈ ತಮ್ಮ 15ನೇ ವಯಸ್ಸಿನಲ್ಲಿ ಕರ್ನಾಟಕ ಯಕ್ಷಗಾನ ಸಭಾದ ಮೂಲಕ ವೇಷಧಾರಿಯಾಗಿ ರಂಗಪ್ರವೇಶ ಮಾಡಿದರು. ಗುರು ದಿವಂಗತ KN ಬಾಬುರೈ ಅವರಿಗೆ ಯಕ್ಷಗಾನದ ಹೆಜ್ಜೆಗಾರಿಕೆ, ಮಾತು, ಮುಖವರ್ಣಿಕೆಗಳನ್ನು ಕಲಿಸಿದರು. ಕರ್ನಾಟಕ ಕದ್ರಿ, ಕುಂಬಳೆ, ಮಂಗಳದೇವಿ, ಸರಪಾಡಿ, ಬಾಚಕೆರೆ ಮೇಳಗಳಲ್ಲಿ ಸುಮಾರು 4.5 ದಶಕಗಳ ತಿರುಗಾಟ ಮಾಡಿರುವ ಅವರು ಕಣಿಪುರ ಶ್ರೀ ಗೋಪಾಲಕೃಷ್ಣ ಪ್ರಸಾದಿತ ಯಕ್ಷಗಾನ ಮಂಡಳಿ ಕುಂಬಳೆ ಮೇಳವನ್ನು ಕಟ್ಟಿ 6 ವರ್ಷ ನಡೆಸಿದರು. ಪೌರಾಣಿಕ ಪ್ರಸಂಗಗಳಲ್ಲಿ ರಾವಣ, ಕಂಸ, ಮಹಿಷಾಸುರ, ಯಮಧರ್ಮ, ಹಿರಣ್ಯಕಶಿಪು, ಭೀಮ, ಕೌರವ, ಕೀಚಕ, ವಾಲಿ, ಇಂದ್ರಜಿತು, ಜರಾಸಂಧ ಇತ್ಯಾದಿ ಪಾತ್ರಗಳಲ್ಲಿ ದಾಸಪ್ಪ ರೈ ಹೆಚ್ಚು ಜನಪ್ರಿಯರು. ಕೋಟಿ, ಕೋಡ್ದಬ್ಬು, ಕೊಡ್ಸರಾಲ್ವ, ದೇವುಪೂಂಜ, ಕಾಂತಬಾರೆ, ಮೈಂದ ಗುರಿಕಾರ, ಶಾಂತಕುಮಾರ ಮುಂತಾದ ಪಾತ್ರಗಳು ಅವರಿಗೆ ಕೀರ್ತಿ ತಂದುಕೊಟ್ಟಿವೆ. ಮುಂಬೈ, ಚೆನ್ನೈ, ದೆಹಲಿ, ಬೆಹರಿನ್, ಕತಾರ್, ದುಬೈ, ಮಸ್ಕತ್ ಹೀಗೆ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿರುವ ಅವರು 106 ಸನ್ಮಾನಗಳನ್ನೂ ಪಡೆದಿದ್ದಾರೆ. ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಅಳಿಕೆ ಬೋಳಾರ ಪ್ರತಿಷ್ಠಾನ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿರುವುದಲ್ಲದೆ ತುಳುನಾಡ ತುಳುಶ್ರೀ, ಯಕ್ಷರಂಗ ನಟನಾ ಚತುರ, ಯಕ್ಷ ಭಾರ್ಗವ, ರಂಗಸ್ಥಳದ ಗುರಿಕಾರ ಇತ್ಯಾದಿ ಬಿರುದುಗಳಿಂದ ಸನ್ಮಾನಿತನಾಗಿದ್ದಾರೆ. ಪತ್ನಿ ಚಿತ್ರವತಿ, ಮಗ ದೇವಿ ಪ್ರಸಾದ್ ಮತ್ತು ಮೊಮ್ಮಕ್ಕಳೊಂದಿಗೆ ಪುತ್ತೂರಿನ ಬಪ್ಪಳಿಗೆ ಯಕ್ಷಧ ನಿವಾಸದಲ್ಲಿ ನಿವೃತ್ತ ಜೀವನ ಸಾಗಿಸುತ್ತಿರುವಂಥ KH ದಾಸಪ್ಪ ರೈ ತಮ್ಮ ವೃತ್ತಿ ಮತ್ತು ಬದುಕಿನಲ್ಲಿ ಸಾಕಷ್ಟು ಕಷ್ಟ ನಷ್ಟ ಕಂಡವರು. ಪ್ರಸ್ತುತ 70ರ ಇಳಿ ವಯಸ್ಸಿನಲ್ಲೂ ಆಗೊಮ್ಮೆ ಈಗೊಮ್ಮೆ ಬಣ್ಣ ಹಚ್ಚಿ ರಂಗವೇರುವುದನ್ನು ಅವರು ನಿಲ್ಲಿಸದಿರುವುದು ವಿಶೇಷ. ಶ್ರೀ KH ದಾಸಪ್ಪ ರೈ ಹಾಗೂ ಅವರ ಕುಟುಂಬಕ್ಕೆ ಶ್ರೀದೇವರು ಆಯಸ್ಸು, ಆರೋಗ್ಯ, ಸಮೃದ್ಧಿಗಳನ್ನು ಇತ್ತು ಹಿತೋಪೇತಿಶವಾಗಿ ಅನುಗ್ರಹಿಸಲಿ ಎಂದು ಸಂಪ್ರಾರ್ಥಿಸುತ್ತೇವೆ. ಡಾಕ್ಟರ್ AJ ಶೆಟ್ಟಿ ಗೌರವಾಧ್ಯಕ್ಷರು, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು, ತೋಣ್ಸೆ ಪುಷ್ಕಳ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾರ್ಯಾಧ್ಯಕ್ಷರು, M ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಅಶೋಕ್ ಮಾಡಾಂ ಉಪಾಧ್ಯಕ್ಷರು, ವಿಶ್ವನಾಥ್ ಶೆಟ್ಟಿ ತೀರ್ಥಹಳ್ಳಿ, ಲಕ್ಷ್ಮೀನಾರಾಯಣ ರೈ ಹರೇಕಳ, ಉಮೇಶ್ ಆಚಾರ್ಯ ಗೇರುಕಟ್ಟೆ, ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಅಧ್ಯಕ್ಷರು, ಬಾಳ ಯಕ್ಷ ಪ್ರತಿಷ್ಠಾನ ಹಾಗೂ ಸರ್ವ ಸದಸ್ಯರು. KH ದಾಸಪ್ಪ ರೈ ಅವರನ್ನು ನಮ್ಮೆಲ್ಲ ಅತಿಥಿಗಳು ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಗೌರವ ಪತ್ರ, ಸನ್ಮಾನದ ಹಲವಾರು ಸಲಕರಣೆಗಳೊಂದಿಗೆ ವಿಶೇಷವಾದಂತಹ ಗೌರವ ಧನದೊಂದಿಗೆ ಅಭಿನಂದಿಸ್ತಾ ಇದ್ದೀವಿ. ಹಿರಿಯರಾದಂಥ ಬಾಳಪ್ಪ ಶೆಟ್ರ ಸಂಸ್ಮರಣಾ ಸಮಿತಿಯವರು ನಮಗೆ ಸಹಯೋಗವನ್ನು ಕೊಟ್ಟಿದ್ದಾರೆ. ಅವರ ಸುಪುತ್ರರಾದಂಥ ಸುಂದರ್ ಶೆಟ್ಟಿಯವರು ನಮ್ಮ ಉಪಾಧ್ಯಕ್ಷರು ಕೂಡ, ಅವರ ಮನೆಯವರೆಲ್ಲ ಇಲ್ಲಿಗೆ ಆಗಮಿಸಿದ್ದಾರೆ. ಬಾಳಪ್ಪ ಶೆಟ್ರ ನೆನಪನ್ನು ಮಾಡಿಕೊಳ್ಳುತ್ತಾ ಆ ಸಂಸ್ಮರಣಾ ನಿಧಿಯೊಂದಿಗೂ ಈ ವೇದಿಕೆಯಲ್ಲಿ KH ದಾಸಪ್ಪ ರೈ ಅವರನ್ನು ಗೌರವಿಸಿ ಅಭಿನಂದಿಸ್ತಾ ಇದ್ದೀವಿ. ಸದಾ ಕಲಾವಿದನಾಗಿದ್ದು ಎಲ್ಲ ಕಲಾಗಾರರಿಗೂ ಒಳ್ಳೆಯ ಪ್ರೋತ್ಸಾಹದ ಉತ್ಸಾಹವನ್ನು ಕೊಡುತ್ತಿರುವಂಥ 7 ದಶಕಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ತನ್ನ ಜೀವನ ಪರ್ಯಂತ ಯಕ್ಷಗಾನಕ್ಕಾಗಿ ಮೀಸಲಾಗಿಟ್ಟಂಥ KH ದಾಸಪ್ಪ ರೈ ಅವರು ಇವತ್ತಿಗೂ ಕೂಡ ಬಹಳ ಉತ್ಸಾಹದಿಂದ ತನ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಂಥ ಹಿರಿಯ ಕಲಾವಿದರವರು ಪೌರಾಣಿಕ ಕಥಾಭಾಗಗಳನ್ನು ನೀಡಿದರು, ತುಳು ಪ್ರಸಂಗಗಳನ್ನು ಕೊಟ್ಟರೂ ಕೂಡ ಎಲ್ಲ ಪಾತ್ರಕ್ಕೆ ಜೀವವನ್ನು ಕೊಡುವಂತಹ ಬಹಳ ಉತ್ತಮ ಸಾಮರ್ಥ್ಯವುಳ್ಳಂತಹ KH ದಾಸಪ್ಪ ರೈ ಅವರಿಗೆ ನಮ್ಮೆಲ್ಲರ ಅಭಿನಂದನೆಯೊಂದಿಗೆ ಯಕ್ಷಾಂಗಣ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೀವಿ.
ಗೌರವ ಧನವನ್ನು ನಮಗೆ ಸಹಕಾರ ಮಾಡಿದವರು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರವರು 10,000 ಈ ನಗದು ಗೌರವ ಧನ. ಬಾಳಪ್ಪ ಶೆಟ್ಟರ ಫ್ಯಾಮಿಲಿಯವರು, ಕುಟುಂಬಿಕರು ದಯವಿಟ್ಟು ಈ ವೇದಿಕೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಾವು ಹಿಂದೆ 7 ದಿನಗಳ ಕಾರ್ಯಕ್ರಮಗಳಲ್ಲಿ ಭಾಸ್ಕರ ಕುಕ್ಕೋಳಿಯವರು ಒಂದು ದೊಡ್ಡ ಕೆಲಸವನ್ನು ಮಾಡಿದರು. ಪ್ರತಿದಿನವೂ ಕೂಡ ಯಕ್ಷಗಾನಕ್ಕಾಗಿ ತನ್ನ ಜೀವವನ್ನು ಸವೆದಿರುವಂತಹ, ಆ ಪರಿಮಳವನ್ನು ಕೊಟ್ಟಿರುವಂತಹ ಕಲಾವಿದರ ನೆನಪುಗಳನ್ನು ನಾವು ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಪ್ರತಿದಿನದ ಕಾರ್ಯಕ್ರಮ ಆಗ್ತಾ ಇತ್ತು. ಆಗ ಮೊದಲಿಗಾಗಿ ಬಂದದ್ದು ಬಾಳಪ್ಪ ಶೆಟ್ಟರ ಒಂದು ಸಂಸ್ಮರಣಾ ಸಮಿತಿ ನಮ್ಮ ಜೊತೆ ಕೈ ಜೋಡಿಸಿತ್ತು. ಇವತ್ತು ಒಂದು ದಿನದ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲವನ್ನು ಒಟ್ಟು ಸೇರಿಸಿದ್ದೇವೆ. ಕೆ ನಾರಾಯಣ ಶೆಟ್ಟರವರ ಸಂಸ್ಮರಣೆ ಮತ್ತು ಬಾಳಪ್ಪ ಶೆಟ್ಟರವರ ಸಂಸ್ಮರಣೆ, ಯಕ್ಷಾಂಗಣದ ಕಾರ್ಯಕ್ರಮ, ಗೌರವ ಪ್ರಶಸ್ತಿ ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ದೆವು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಇವತ್ತಿನ ಪ್ರಮುಖ ಪಾತ್ರ ವಹಿಸಿದಂಥ ಸುಂದರ್ ಶೆಟ್ಟರ ಎಲ್ಲ ಕುಟುಂಬಿಕ ನಮ್ಮ ಜೊತೆಯಲ್ಲಿದ್ದಾರೆ. ಬಾಳಪ್ಪ ಶೆಟ್ಟರ ಸಂಸ್ಮರಣಾ ನಿಧಿಯಿಂದಲೂ ಕೂಡ ವಿಶೇಷವಾದ ಗೌರವಧನವನ್ನು ನೀಡಿದ್ದೇವೆ. ಮುಂದಿನ ಗೌರವವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ ಕೆ ಡಿ ಶೆಟ್ಟಿ ಅವರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಗೌರವ ಪೀಠದಲ್ಲಿ ಅವರನ್ನು ಅಲಂಕೃತಗೊಳಿಸಬೇಕು ಅಂತ ಭಾಸ್ಕರ ಕುಕ್ಕವಳ್ಳಿಯಲ್ಲಿ ಭಿನ್ನವಿಸ್ತಾ ಇದ್ದೇವೆ. ತನ್ನ ವೃತ್ತಿ ನಿಮಿತ್ತ ಹಲವಾರು ಜನರಿಗೆ ಉಪಯೋಗವಾಗಂಥ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ನಮಗೂ ಸಂತೋಷವಾಗ್ತಾ ಇದೆ. ಲಕ್ಷ್ಮೀನಾರಾಯಣ ಹರೇಕಳ ಅವರು ಈ ವೇದಿಕೆಯಲ್ಲಿ ಅವರ ಬಗ್ಗೆ ನಾವು ಸಿದ್ಧಗೊಳಿಸಿದಂಥ ಗೌರವ ಪತ್ರವನ್ನು ವಾಚಿಸಬೇಕು ಎಂದು ವಿನಂತಿಸ್ತಾರೆ. ರವೀಂದ್ರ ರೈ ಹರೇಕಳ ಅವರು ದಯವಿಟ್ಟು ನಮ್ಮ ಹಿರಿಯ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಹರೇಕಳ ಅವರು ವೇದಿಕೆಗೆ ಬಂದು ಅವರ ಗೌರವ ಪತ್ರದ ವಾಚನ ಮಾಡಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಯಕ್ಷಾಂಗಣ ಮಂಗಳೂರು ಯಕ್ಷಗಾನ ಚಿಂತನ ಮಂಥನ ಮತ್ತು ಪ್ರದರ್ಶನ ವೇದಿಕೆ ಕರ್ನಾಟಕ ಯಕ್ಷಭಾರತಿ ರಿಜಿಸ್ಟರ್ಡ್ ಪುತ್ತೂರು ದಕ್ಷಿಣ ಕನ್ನಡ ಅರ್ಪಿಸುವ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ಯಕ್ಷಗಾನ ತಾಳಮದ್ದಳೆ ಪರ್ವ 2020 ಅಂತಾರಾಷ್ಟ್ರೀಯ ಉದ್ಯಮ ರಂಗದ ಶ್ರೇಷ್ಠ ಸಾಧಕ ಸಮಾಜ ಸೇವಾ ಧುರೀಣ ಶ್ರೀ ಕೆ ಡಿ ಶೆಟ್ಟಿ ಮುಂಬೈ ಅವರಿಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2020 ಪ್ರಾಪ್ತವಾದ ಸಂದರ್ಭ ಸನ್ಮಾನಿಸಿ ಅಭಿನಂದನಾ ಪೂರ್ವಕ ಸಮರ್ಪಿಸಿದ ಸನ್ಮಾನ ಫಲಕ. ಬಂಟ್ವಾಳ ತಾಲೂಕು ಚೆಲ್ಲಡ್ಕಗುತ್ತು ದಿವಂಗತ ದೇರಣ್ಣ ಶೆಟ್ಟಿ ಮತ್ತು ಭವಾನಿ ದಂಪತಿಗೆ 1958 ಜನವರಿ 4ರಂದು ಜನಿಸಿದ ಕುಸುಮೋದರ ದೇರಣ್ಣ ಶೆಟ್ಟಿ ಚೆಲ್ಲಡ್ಕ ಸಾಮಾಜಿಕ ಹಾಗೂ ಉದ್ಯಮ ರಂಗದಲ್ಲಿ ಕೆ ಡಿ ಶೆಟ್ಟಿ ಎಂದೇ ಪರಿಚಿತರು. ಮುಂಬಯಿ ವಿಶ್ವವಿದ್ಯಾನಿಲಯದಲ್ಲಿ ವಾಣಿಜ್ಯ ಪದವಿ ಪಡೆದು ವಿವಿಧ ಶಿಪ್ಪಿಂಗ್ ಕಂಪನಿಗಳಲ್ಲಿ ವೃತ್ತಿನಿರತರಾಗಿದ್ದ ಅವರು 2007ರಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಭವಾನಿ ಶಿಪ್ಪಿಂಗ್ ಸರ್ವೀಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪಿಸಿದರು. ಪ್ರಸ್ತುತ ಭಾರತದ 18 ವಲಯಗಳಲ್ಲಿ ಕಂಪನಿಯ ಕಚೇರಿಗಳಲ್ಲಿದ್ದು ವಿದೇಶಗಳಲ್ಲಿ ಶಿಪ್ಪಿಂಗ್ ಲೈನ್ಗಳನ್ನು ಈ ಕಂಪನಿ ಹೊಂದಿದೆ. ಸಾಮಾಜಿಕ ಕಳಕಳಿಯಿಂದ ನಾಡು ಹೊರನಾಡುಗಳಲ್ಲಿ ತಮ್ಮ ಸೇವಾ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಿರುವ ಕೆ ಡಿ ಶೆಟ್ಟಿ ಅವರು ಸಾವಿರಾರು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದಾರೆ. ಬಡ ವಿದ್ಯಾರ್ಥಿಗಳ ಶಿಕ್ಷಣ, ಹೆಣ್ಮಕ್ಕಳ ವಿವಾಹಗಳಿಗೆ ಆರ್ಥಿಕ ಸಹಾಯ, ಸಂತ್ರಸ್ತರ ನೆರವು, ಸಂಘ ಸಂಸ್ಥೆಗಳಿಗೆ ದೇಣಿಗೆ ನೀಡುವ ಮೂಲಕ ತಮ್ಮ ಸಂಪಾದನೆಯ ಸಿಂಹಪಾಲನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟ ಔದಾರ್ಯ ಇವರದು. ಭವಾನಿ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಶೆಟ್ಟರು ಜನಾನುರಾಗಿಯಾಗಿದ್ದಾರೆ. ಕುಸುಮೋದರ ದೇರಣ್ಣ ಶೆಟ್ಟಿಯವರ ಸಾಧನೆಗೆ ಸಂದ ಪುರಸ್ಕಾರಗಳು ಹಲವು. ಶಿಪ್ಪಿಂಗ್ ನೊಬೆಲ್ ಪ್ರಶಸ್ತಿ 2006, ಸಸ್ತ್ರೀ ಶ್ರೀ ರಾಜ್ಯ ಪ್ರಶಸ್ತಿ 2011, ಅತಿ ಶೀಘ್ರ ಅಭಿವೃದ್ಧಿ ಹೊಂದಿದ ಸಂಸ್ಥೆ ಎಂಬ ವಾರ್ಷಿಕ ಗೌರವ ಪ್ರಶಸ್ತಿ 2015, ಇಂಡಿಯನ್ ಮೆರಿಟ್ರಾಮ್ಸ್ ಪ್ರಶಸ್ತಿ 2016, ಬಾಜೆಸ್ಟಿಕ್ ಪ್ರೊಫೆಷನಲ್ ಆಫ್ ದಿ ಇಯರ್ 2016, ಭಾರತ ಸರ್ಕಾರದ ಅಭಿವೃದ್ಧಿಶೀಲ ಪ್ರಶಸ್ತಿ 2018 ಮಾತ್ರವಲ್ಲದೆ ತುಳು, ಕನ್ನಡ, ಮರಾಠಿ ಹಾಗೂ ಅನ್ಯ ಭಾಷಿಗರ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಮುಂಬಯಿಯ ಪ್ರತಿಷ್ಠಿತ ಬಂಟರ ಸಂಘದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಲ್ಲದೆ ತಮ್ಮ ಸೇವಾ ಕೈಂಕರ್ಯಕ್ಕಾಗಿ ಚಿನ್ನದ ಪದಕಗಳಿಂದ ಪುರಸ್ಕೃತಗೊಂಡವರು. ಇದೀಗ ತಮ್ಮೆಲ್ಲ ಸಾಧನೆಗಳಿಗೆ ತಿಲಕವಿಟ್ಟಂತೆ ಹೊರನಾಡ ಕನ್ನಡಿಗರಿಗಾಗಿ ಕೊಡಮಾಡುವ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ 2020 ಗೌರವವನ್ನು ಮುಡಿಗೇರಿಸಿಕೊಂಡಿರುವ ಕೆ ಡಿ ಶೆಟ್ಟರು ಅಭಿನಂದನೀಯರು.
ಪತ್ನಿ ಸರಿತಾ ಕುಸುಮೋದರ್ ಶೆಟ್ಟಿ, ಪುತ್ರ ದೀಕ್ಷಿತ್, ಸೊಸೆ ಅಂಕಿತ್ ಜೆ ಶೆಟ್ಟಿ ಮತ್ತು ಪುತ್ರಿ ಶಿಖಾ ಕೆ ಶೆಟ್ಟಿ ಇವರನ್ನೊಳಗೊಂಡ ಅವರದ್ದು ಸಂತೃಪ್ತ ಕುಟುಂಬ. ಶ್ರೀ ಕುಸುಮೋದರ ದೇರಣ್ಣ ಶೆಟ್ಟಿ ಚೆಲ್ಲಡ್ಕ ಅವರಿಗೆ ಶ್ರೀದೇವರ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನಿತ್ತು ಹಿತೋಪತಿಶಯವಾಗಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಡಾಕ್ಟರ್ ಎ ಜೆ ಶೆಟ್ಟಿ ಗೌರವಾಧ್ಯಕ್ಷರು, ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು, ತೋನ್ಸೆ ಪುಷ್ಕಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾರ್ಯಾಧ್ಯಕ್ಷರು, ಎಂ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ಅಶೋಕ್ ಮಾಡ ಉಪಾಧ್ಯಕ್ಷರು, ಎಂ ವಿಶ್ವನಾಥ್ ಶೆಟ್ಟಿ ತೀರ್ಥಹಳ್ಳಿ ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾರ್ಯಾಧ್ಯಕ್ಷರು, ಕೆ ಲಕ್ಷ್ಮೀನಾರಾಯಣ ರೈ ಹರೇಕಳ, ಉಮೇಶ್ ಆಚಾರ್ಯ ಗೇರುಕಟ್ಟೆ ಕಾರ್ಯದರ್ಶಿಗಳು. ಧನ್ಯವಾದಗಳು. ಸನ್ಮಾನ ಪತ್ರವನ್ನು ವಾಚಿಸಿದಂಥ ಹರೇಕಳ ರವೀಂದ್ರ ಅವರಿಗೆ ವಂದಿಸುತ್ತಾ, ಎಲ್ಲ ಅತಿಥಿಗಳು ಈ ವೇದಿಕೆಯಲ್ಲಿ ಕೆ ಡಿ ಶೆಟ್ಟಿಯವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ವೃತ್ತಿ ನಿಮಿತ್ತ ನಾವು ಯಾವ ಪ್ರದೇಶಕ್ಕೂ ಹೋದರೂ ಕೂಡ ಮಾತೃಸ್ಥಳವನ್ನು ಸದಾ ನೆನಪಿಸ್ಕೊಳ್ತಾ ಇರ್ತೇವೆ. ನಮ್ಮ ಜನ್ಮಸ್ಥಳ ನಮಗೆ ತುಂಬು ಶಕ್ತಿಯನ್ನು ಕೊಟ್ಟಿದೆ. ಸದಾ ನೆನಪಿಸಿಕೊಳ್ಳುತ್ತಾ ಇದ್ದವರು ಕುಸುಮಾದ ನಮ್ಮ ದೇರಣ್ಣ ಶೆಟ್ಟಿಯವರು. ಬೇರೆ ಬೇರೆ ಕಾರ್ಯಗಳನ್ನು ತನ್ನ ಮುಂಬಾಯಿಯ ಪ್ರದೇಶದಲ್ಲಿ ಮಾಡುತ್ತಾ ಅಥವಾ ಇಲ್ಲಿದ್ದಂಥ ಕಲಾವಿದರನ್ನೆಲ್ಲ ಕೂರಿಸಿ ಅಭಿನಂದಿಸಿ ಕಾರ್ಯಕ್ರಮಗಳ ಸಂಯೋಜನೆಯನ್ನು ಮಾಡುತ್ತಾ ಜನಾನುರಾಗಿಯಾಗಿ ಕರ್ನಾಟಕದ ಪ್ರತಿಷ್ಠಿತ ಪ್ರಶಸ್ತಿಯನ್ನಿಗೆ ಭಾಜನರಾಗಿರುವವರು ಕೆ ಡಿ ಶೆಟ್ಟಿಯವರನ್ನು ಈ ವೇದಿಕೆಯಲ್ಲಿ ಯಕ್ಷಾಂಗಣ ಅಭಿನಂದಿಸ್ತಾ ಇದೆ. ಈ ಗೌರವ ಪಾತ್ರಕ್ಕೆ ಅವರು ಅರ್ಹರಾಗಿದ್ದಾರೆ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ನಮ್ಮ ಒಂದು ದಾಖಲಾತಿಗೋಸ್ಕರ ಒಟ್ಟಿಗೆ ಒಂದು ಗೌರವದ ಛಾಯಾಚಿತ್ರಕ್ಕೆ ನಮಗೆ ಸಹಕಾರ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಕೂತ್ಕೊಳ್ಳಿ. ಸರಿ ಸರಿ. ತುಂಬ ಅಭಿನಂದನೆಗಳು. 3 ಅಭಿನಂದನಾ ಸನ್ಮಾನ ಸ್ವೀಕರಿಸಿದವರಿಗೆ ಆಯ್ತಾಯ್ತು. ತುರ್ತು ಕಾರ್ಯಕ್ರಮದ ನಿಮಿತ್ತ ಧರ್ಮದರ್ಶಿ ಹರಿಕೃಷ್ಣ ಪುನೂರ್ ಅವರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಯಕ್ಷಾಂಗಣ ಸಲ್ಲಿಸ್ತಾ ಇದೆ. ಇದೀಗ 8 ಗಂಟೆಗೆ ನಿಯಮಾವಳಿ ಪ್ರಕಾರ ನಡೆಯುವಂಥ ಗೋಪಾಲಕೃಷ್ಣ ದೇವಸ್ಥಾನದ ನಿತ್ಯ ಪೂಜೆ. ಹಾಗಾಗಿ ಅದನ್ನು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಆ ಕಾರಣಕ್ಕೆ ನಾವು ಭಾಷಣವನ್ನು ಬಹಳ ಮಿತಗೊಳಿಸಿದ್ದೇವೆ. 1-2-3 ಮಂದಿ ಮಾತ್ರ 1-2 ನಿಮಿಷ ಮಾತಾಡ್ತಾರೆ. ಮೊದಲಿಗೆ ಉದ್ಘಾಟನೆ ಮಾಡಿದಂಥ ಡಾಕ್ಟರ್ ಕೆ.ಸಿ. ನಾಯ್ಕ್ ಅವರು ನಮ್ಮನ್ನು ಉದ್ದೇಶಿಸಿ 2 ನುಡಿ ಆಡಬೇಕಾಗಿ ವಿನಂತಿ. ಓಂ ನಮೋ ಭಗವತೆ ವಾಸುದೇವಾಯ. ಯಕ್ಷಾಂಗಣ ಮಂಗಳೂರು, ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಈ ಒಂದು ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮದ ಯಕ್ಷಗಾನ ತಾಲಮದ್ನ ಪರ್ವ 2020 ಈ ಸಂದರ್ಭದಲ್ಲಿ ಉಪಸ್ಥಿತ ಎಲ್ಲ
ಗಣ್ಯರೇ, ಬೇರೆಡೆ ನಿಮಿಷ ಕೊಟ್ಟಿದ್ದಾರೆ. ವೈಯಕ್ತಿಕ ಹೆಸರು ಹೇಳಲಿಲ್ಲ ಅಂತ ತಾವು ತಪ್ಪು ತಿಳ್ಕೊಳ್ಬಾರ್ದು. ಆಮೇಲೆ ನನ್ನ ಮುಂಭಾಗದಲ್ಲಿರೋ ಎಲ್ಲ ಕಲಾಭಿಮಾನಿಗಳೇ, ನಮಗೊಂದು ಸಂಭ್ರಮ, ಕಾರಣ ಉಂಟು. ನಾವೊಂದು 2 ವರ್ಷದಿಂದ ಇಂಥ ಒಂದು ವೇದಿಕೆಯನ್ನು ಇಲ್ಲಿ ತಯಾರಿಸಬೇಕು, ಈ ವೇದಿಕೆಯಲ್ಲಿ ಇಂಥ ಕಾರ್ಯಕ್ರಮ ನಡಿಬೇಕು, ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಯಕ್ಷಗಾನ ತಾಳಮದ್ದಲೆ ಇರ್ಬೋದು, ಅಥವಾ ನೃತ್ಯ ಇರ್ಬೋದು, ಅಥವಾ ಸಂಗೀತ ಇರ್ಬೋದು, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೇವರಿಗೆ ಅರ್ಪಿಸುವಂಥ ಕಾರ್ಯಕ್ರಮ ಇಲ್ಲಿ ನಿರಂತರ ನಡಿಬೇಕು ಎಂದ ಒಂದು ಅಭಿಪ್ರಾಯದಿಂದ ನಾವು ಇದನ್ನು ನಿರ್ಮಿಸ್ತೇವೆ. ಇದರಲ್ಲಿ ಇನ್ನೊಂದು ವಿಚಾರ ಉಂಟು. ವೈಯಕ್ತಿಕವಾಗಿ ಏನಾದರೂ ಕಾರ್ಯಕ್ರಮ ನಡೆಸೋದಿದ್ದರೆ ಅದಕ್ಕೊಂದು ಸಣ್ಣ ಮೊತ್ತವನ್ನು ತಗೊಳ್ತೇವೆ. ಇಂಥ ಕಾರ್ಯಕ್ರಮ ನಡೆಸುವವರಿಗೆ ಎಲ್ಲ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಅವರಿಗೆ ಬೇರೆ ಏನೂ ಖರ್ಚಿಲ್ಲ. ಆ ಒಂದು ಆಪರೇಟ್ ಮಾಡುವವನಿಗೆ ಒಂದು ದಕ್ಷಿಣೆ ಕೊಡಬೇಕು.